ಅಂಬರೀಷಾಖ್ಯನಲ್ಲಿ ಕೇಳಿದೆ. ಹಾಗೆ ಅಂತ ತಿಳಿಯುವುದು. ಹೊರಟು ಬಂದ ಕಾರ್ಯಕಾರಣ ರಾಜನೀತಿ ಇಕ್ಷ್ವಾಕು ವಂಶ ಸಂರಕ್ಷಕರ ಭಕ್ತಿಯನು. ಗರಿಷ್ಠತೆಯನ್ನು ಸಾಧಿಸುವಲ್ಲಿ ಈ ಸೂರ್ಯಾನ್ವಯದಲ್ಲಿ ಲೋಕಕ್ಕೆ ಬೆಳಕನ್ನು ಬೀರುವುದಕ್ಕೆ ಕರ್ತವ್ಯಪರಾಯಣನಾಗಿ ದೀಕ್ಷಿತನಾಗಿ ಕರ್ಮಸಾಕ್ಷಿ ಎನಿಸಿದಂತಹ ಸೂರ್ಯನಿಂದ ಪ್ರವರ್ತಿತವಾದ ವಂಶ ಇದು ಎಂಬ ಪ್ರಜ್ಞೆಯಿಂದಲೇ ನಾಭಾಗಸುತನಾದಂತಹ ಅಂಬರೀಷಾಖ್ಯನಾದ ನಾನು ರಾಜ್ಯಾಡಳಿತದ ಸೂತ್ರವನ್ನು ಕೈಗೆತ್ತಿಕೊಂಡದ್ದು. ಮನುವಿನಿಂದ ಮೊದಲುಗೊಂಡು ಮುಂದುವರಿದು ಬಂದಂತಹ ಮಾನವ ಕುಲದ ಉದ್ಧಾರದ ದೀಕ್ಷೆಯನ್ನು ತೊಟ್ಟ ಈ ವಂಶದಲ್ಲಿ ಧರ್ಮಶೀಲನಾದವರು, ಸತ್ಯನಿಷ್ಠರಾದವರು, ಪ್ರಜಾಡಳಿತ ತತ್ಪರರಾಗಿದ್ದುಕೊಂಡು ಧರ್ಮಕರ್ಮಾನುಷ್ಠಾನದಲ್ಲಿ ಬಾಧೆಯೊದಗದಂತೆಯೇ ಜನಪದವನ್ನು ಸಂರಕ್ಷಿಸುವ ಹೊಣೆಯನ್ನು ಕರ್ಮಸಾಕ್ಷಿಯಿಂದಲೇ ಹೊಂದಿದವರು ಒಂದರ್ಥದಲ್ಲಿ. ವಾಂಶಿಕವಾದಂತಹ ಹಿನ್ನೆಲೆಯಿಂದಲೇ ವ್ಯಕ್ತಿತ್ವದ ವರ್ಚಸ್ಸು ಹೆಚ್ಚಾಗುತ್ತದಾದರೂ ಕಾರ್ಯದಕ್ಷತೆಗೆ ನಮ್ಮದ್ದಾದಂತಹ ವಿದ್ಯೆ, ಸಂಸ್ಕಾರ ಇದೇ ಕಾರಣ ಸ್ಥಾನದಲ್ಲಿ ನಿಲ್ಲುವುದು ತಾನೆ. ಈ ಹಿಂದೆ ನಮ್ಮ ಪರಂಪರೆಯಲ್ಲೇ ಆಗಿ ಹೋದಂತಹ ವಿಪರಿಣಾಮಗಳು, ವಾಂಶಿಕವಾಗಿ ಆಡಳಿತಕ್ಕೆ, ಅಧಿಕಾರಕ್ಕೆ ಸಂಬಂಧಿಸಿ ಬಂದಂತಹ ವಿಕಲ್ಪಗಳು, ಅದನ್ನು ಅವರು ಉತ್ತರಿಸಿದಂತಹ ವಿಧಾನಗಳು, ಇದನ್ನೆಲ್ಲ ಮನನ ಮಾಡುವಾಗ ಆತರನಾದ ಸಂದಿಗ್ಧಗಳು ಬಾರದಂತೆಯೇ ನನ್ನನ್ನು ನಾನು ಮುನ್ನಡೆಸಬೇಕು, ಪುತ್ರವತ್ ಪರಿಪಾಲಿಸಬೇಕಾದ ಪ್ರಜೆಗಳನ್ನು ಸಂರಕ್ಷಿಸಬೇಕು ಅಂತ ದೀಕ್ಷೆಯನ್ನು ಹೊತ್ತುಕೊಂಡವು. ಅನೇಕ ಯಾಗಯಜ್ಞಾನುಷ್ಠಾನಗಳನ್ನು ವ್ಯಕ್ತಿನಿಷ್ಠವಾಗಿ ನಾನು ಆಚರಿಸ್ತಾ ಇದ್ದರೂ ಪ್ರಜಾಪರಿಪಾಲನವನ್ನು ಆ ವೈದಿಕವಾದಂತಹ ಕರ್ಮಕ್ಕಿಂತ ಭಿನ್ನವಾದಂತಹ ಆಚರಣೆ ಅಂತ ನಾನು ತಿಳಿದದ್ದಿಲ್ಲ. ಸದಾ ಸರ್ವದಾ ಅದರಲ್ಲಿ ಅನುರಕ್ತನಾಗಿದ್ದುಕೊಂಡು ವೈಷ್ಣವತ್ವವನ್ನು ನಾರದಾದಿ ಮುನಿಮನೀಷಿಗಳ ಉಪದೇಶದಂತೆಯೇ ದೀಕ್ಷೆಯಾಗಿ ಹೊಂದಿದಂತಹ ನಾನು ಸ್ವವಿಹಿತವಾದಂತಹ ವೃತ್ತಿಯನ್ನು ಮಾಡ್ತಾ 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 ಪರಮೇಶ್ವರನಾದಂತಹ ಶ್ರೀಮನ್ನಾರಾಯಣನೇ ಅವಿಚಲಿತವಾದಂತಹ ಭಕ್ತಿಯನ್ನು ಹೊಂದಿದ್ದು ಹೌದು ಅಂತಾದರೆ ಅಹಂಕಾರದಿಂದ ಉನ್ಮತ್ತನಾಗದೆ ಕರ್ತವ್ಯ ಕರ್ಮವನ್ನು ನಿರ್ವಹಿಸುವುದಕ್ಕಾಗುತ್ತದೆ ಎಂಬ ಸೂತ್ರವನ್ನು ಅರಿತುಕೊಂಡವನು. ಆದ್ದರಿಂದಲೇ ಪ್ರತಿದಿನದಂತೆ ಇಂದೂ ಸಭಾಂಗಣವನ್ನು ಪ್ರವೇಶಿಸುವ ಕಾಲದಲ್ಲಿ ವಂದಿಮಾಗಧರ ಆಡ್ತಾ ಇರುವಂತಹ ಹೊಗಳಿಕೆಯ ಮಾತುಗಳೇನುಂಟು, ಅದನ್ನು ಕೇಳಿದಾಗ ಉಬ್ಬೇರುವುದಕ್ಕಿಲ್ಲ, ಹೆಮ್ಮೆಯಿಂದ ಬೀಗುವುದಕ್ಕೂ ಇಲ್ಲ. ಅವರು ಯಾವ ವಿಶೇಷಣಗಳನ್ನು ಬಳಸಿ ನನ್ನನ್ನು ಸ್ತುತಿಸ್ತಾರೋ ಅದಕ್ಕುಚಿತವಾದ ಕಾಯಕದಲ್ಲಿ ನಾನು ನನ್ನನ್ನು ತೊಡಗಿಸಿದ್ದೇನೋ, ವಿಹಿತವಾದ ಕರ್ಮವನ್ನೇ ನಾನು ಮಾಡ್ತಾ ಇದ್ದೇನೋ, ಇದನ್ನು ಯೋಚಿಸ್ತಾ
ಪ್ರತಿದಿನವೂ ಕುಲದೈವತವನ್ನು ಸ್ಮರಿಸ್ತಾ ವಂಶದ ಆದಿಮೂಲ ಪುರುಷನನ್ನು ವಂದಿಸ್ತಾ ಸಿಂಹಾಸನವನ್ನು ಅಡರುವವನು. ಇಂದೂ ಕೂಡ ಹಾಗೆ ಪ್ರಜಾಹಿತ ತತ್ಪರನಾಗಿದ್ದುಕೊಂಡು ಅವರ ಆಗಬೇಕಾದಂಥ ಆಗುಹೋಗುಗಳನ್ನೆಲ್ಲ ಗಮನಿಸ್ತಾ ಅವರಿಗೆ ನೀಡಬೇಕಾದ ನಿರ್ದೇಶಗಳನ್ನು ಕೊಡ್ತಾ ಅವರ ದೂರನ್ನಾಲಿಸ್ತಾ ಅದಕ್ಕೆ ಬೇಕಾದ ಪರಿಹಾರವನ್ನು ಒದಗಿಸ್ತಾ ರಾಜ್ಯಾಡಳಿತಕ್ಕೆ ಸಂಬಂಧಿಸಿ ಇಲ್ಲಿ ಸಭಾಂಗಣದಲ್ಲಿ ನಡೆಸಬೇಕಾದ ಕರ್ತವ್ಯ ಕರ್ಮ ಮುಗಿದಿದೆ. ಹಾಗೆ ಅಂತ ಇದು ರಾಜನಾಗಿ ನನ್ನ ಪರಿವೇಶಕ್ಕೊಪ್ಪುವಂತಹ ಕರ್ತವ್ಯವಾದರೆ ವ್ಯಕ್ತಿನಿಷ್ಠವಾಗಿ ಅನೇಕಾನೇಕ ಯಾಗಯಜ್ಞಗಳನ್ನು ಅಶ್ವಮೇಧಾದಿಗಳನ್ನು ಮಾಡಿದಂತಹ ನಾನು ಹರಿಶರಣನಾಗಿ ಹರಿಯ ಪರಮಕಾರುಣ್ಯಕ್ಕೆ ಭಾಜನನಾಗಬೇಕೆಂಬ ತಪನೆಯಿಂದಿರುವ ಕಾಲದಲ್ಲಿ ನಾರದರೇ ಬಂದು ಮಾಡಿದ ಉಪದೇಶ, ದ್ವಾದಶಿಯ ಪಾರಣೆಯನ್ನೇ ಪ್ರಧಾನವಾಗಿ ಹೊಂದಿದಂತಹ ತ್ರಿದಿನದ ವ್ರತ, ದಶಮಿಯಿಂದ ತೊಡಗಿ ಏಕಾದಶಿಯಲ್ಲಿ ಮುನ್ನಡೆದು ದ್ವಾದಶಿಯಲ್ಲಿ ಹರಿಪ್ರಸಾದವನ್ನು ಸ್ವೀಕರಿಸುವಲ್ಲಿ ಪರಿಸಮಾಪ್ತವಾಗುವ ವ್ರತವನ್ನು ನೈಷ್ಠಿಕವಾಗಿ ನೀ ಆಚರಿಸ್ತಾ ಬಾ. ಮಾಡಿದಂತಹ ಸತ್ಕರ್ಮಕ್ಕೆ, ಅತ್ಯಂತ ಉತ್ಕಟವಾದಂತಹ ಕರ್ಮಕ್ಕೆ ಇಹೈವ ಫಲಮಷ್ಟುತೆ ಅತ್ಯುತ್ಕಟೈ ಪುಣ್ಯ ಪಾಪೈ. ಆದ್ದರಿಂದಲೇ ಇದು ಉತ್ಕಟವಾದ ಕರ್ಮವಾಗುತ್ತದೆ, ಫಲಸಿದ್ಧಿ ಇಲ್ಲಿಯೇ ಆಗುತ್ತದೆ. ಹರಿ ಕಾರುಣ್ಯ ದೃಷ್ಟಿಯಿಂದ ನಿನ್ನನ್ನು ಕಾಣುತ್ತಾನೆ ಒಂದಲ್ಲ ಒಂದು ದಿನ ಮುನ್ನಡೆ ಅಂತ ಆಡಿದೆ. ಅವರಿದ್ದಂತಹ ದೀಕ್ಷೆಗನುಗುಣವಾಗಿ ಸಾಂವತ್ಸರಿಕವಾದಂತಹ ಈ ವ್ರತ, ಪ್ರತಿ ಮಾಸದಲ್ಲೂ 2 ಬಾರಿ ಬರುವಂತಹ ವ್ರತವನ್ನು ನಿಷ್ಠೆಯಿಂದ ಆಚರಿಸ್ತಾ ಬಂದು ಇಂದು ದ್ವಾದಶಿಯ ದಿನ ಅಂತ ಎಚ್ಚರ ಉಂಟು. ಆದ್ದರಿಂದಲೇ ನಿನ್ನೆ ಉಪವಾಸ ಪೂಜಾದಿಗಳನ್ನು ಮುಗಿಸಿ ನನ್ನ ಪ್ರಜಾಡಳಿತದ ಕರ್ತವ್ಯವನ್ನು ನಿರ್ವಹಿಸಿದ ಮೇಲೆ ಅದು ದ್ವಾದಶಿಗಳಿಗೆ ಮುಗಿಯುವುದಕ್ಕೆ ಮೊದಲು ಹೋಗಿ ಹರಿಪೂಜನವನ್ನು ಮಾಡಿ ಹರಿಪಾದೋದಕವನ್ನು ತೀರ್ಥವಾಗಿ ಸೇವಿಸಬೇಕು. ತನ್ಮೂಲಕವಾಗಿ ಇಂದಿನ ವ್ರತ ಪರಿಸಮಾಪ್ತಿಯನ್ನು ಸಾಧಿಸಬೇಕು. ದೇವಮಂದಿರದತ್ತ ಸಾಗಿ ಹೋಗುತ್ತೇನೆ. ಸುಚರಿತನು ದ್ವಾದಶಿಯ ದ್ವಿಜ ನಿಚಯವನು ಸಂತುಷ್ಟಿಗೊಳಿಸುತ್ತ ದ್ವಾದಶಿಯ ದಿನ ದ್ವಿಜ ನಿಚಯವನು ಸಂತುಷ್ಟಿಗೊಳಿಸುತ್ತ ಉಚಿತ ರೀತಿಯೊಳವರ ಮನ್ನಿಸುತ್ತಿರಲು ಹರಿದಯದಿ ಅಚಲ ನಿತ್ಯ ತಳೆದು ಭೂಪತಿ ಹರಿನಗ ಅಸಂತುಷ್ಟನಾದಂತಹ ದ್ವಿಜತ್ವವನ್ನು ಕಳೆದುಕೊಳ್ಳುತ್ತಾನೆ ಅಂತ ಒಂದು ಮಾತುಂಟು ಪ್ರಾಜ್ಞರದ್ದು. ಸಿಕ್ಕಿದ್ದರಲ್ಲಿ ತೃಪ್ತನಾಗುತ್ತಾ ಐಹಿಕವಾದಂತಹ ಭೋಗದತ್ತ ಆಸಕ್ತನಾಗದೆ ಪಾರಮಾರ್ಥಿಕ ಚಿಂತನೆಯಲ್ಲೇ ಕಳೆಯಬೇಕಾದವನು ದ್ವಿಜನಾದದ್ದರಿಂದ ಇಲ್ಲಿ ಸಿಕ್ಕಿದ್ದು ಕಡಿಮೆ ಆಯಿತು, ಇನ್ನಷ್ಟು ಬೇಕಿತ್ತು ಎಂಬ ಹುಚ್ಚು ಹಂಬಲದಲ್ಲಿ ಮನಸ್ಸು ಗರಿಗೆದರಬಾರದು ಅಂತ ಅವರಿಗೆ ನಿರ್ದೇಶ. ಸಂತುಷ್ಟೋ ನಷ್ಟ ಕ್ಷತ್ರಿಯ. ಸಂತುಷ್ಟನಾದರೆ ಅವ ಕ್ಷಾತ್ರವನ್ನು ಕಳ್ಕೊಳ್ತಾನಂತೆ. ಅದು ಕ್ಷತ್ರಿಯರಿಗೆ ಸಂಬಂಧಿಸಿ ನಿರ್ದೇಶನ. ಮಹತ್ವಾಕಾಂಕ್ಷೆಯನ್ನು ಹೊಂದಿ ಕೋಶವನ್ನು ರಾಜ್ಯವನ್ನು ವಿಸ್ತರಿಸುವಲ್ಲಿ ಸದಾ ತತ್ಪರನಾಗಿದ್ದುಕೊಂಡು ತನ್ನನ್ನು ತಾನು ತೊಡಗಿಸಿಕೊಳ್ಳಬೇಕು. ವಾಂಶಿಕವಾಗಿ ಸಿಕ್ಕಿದ್ದು ಅಪ್ಪ ಸಂಪಾದಿಸಿಟ್ಟದ್ದು ಸಾಕು, ಅದನ್ನು ನೋಡಿಕೊಂಡ್ರೆ ನಮ್ಮ ಬದುಕು ಭೋಗಾಯತನವಾಗುತ್ತದೆ ಅಂತ ತೃಪ್ತಿಯನ್ನು ಹೊಂದಿದರೆ ಅವನ ಕ್ಷಾತ್ರವೇ ನಷ್ಟ ಆದಂತೆ. ಇದು ಅನೇಕರಿಗೆ ರಾಜ್ಯ ವಿಸ್ತಾರಕ್ಕೆ ಕೋಶವನ್ನು ತುಂಬಿಸುವುದಕ್ಕೆ ಪ್ರಚೋದನೆಯನ್ನು ಕೊಟ್ಟರೆ ನಾನು ಹಾಗೆ ಭಾವಿಸುವುದಿಲ್ಲ. ಆರ್ಜಿಸಬೇಕು, ಹೌದು, ಆರ್ಜಿಸಿದ್ದನ್ನು ಯಾರಿಗೆ ಕೊಡಬೇಕು, ಹೇಗೆ ಕೊಡಬೇಕು, ಇದನ್ನು ನಾವು ಚಿಂತಿಸಬೇಕು ತಾನೆ. ಅದರಲ್ಲೂ ಸಂತುಷ್ಟಿಯನ್ನು ಹೊಂದಕೂಡದು ತಾನೆ.
ಅಪಾರವಾದಂತಹ ಸಂಪದ ಸಿಂಧು ದ್ವೀಪವನ್ನು ಆಳುವಂತಹ ನೃಪತಿಯಾದ ಅಂಬರೀಷನಲ್ಲಿ ಉಂಟು ಎಂಬ ನೆಗಳತೆ ಜಗದಗಲ ಪಸರಿಸಿರುವ ಈ ಕಾಲದಲ್ಲಿ ಅದರ ಸದ್ವಿನಿಯೋಗವೂ ಆಗಬೇಕು. ಹರಿಪ್ರೇರಣೆಯಿಂದ ಹರಿಪ್ರೀತ್ಯರ್ಥವಾಗಿ ಮಾಡುವಂತಹ ಹರಿದಿನಾಚರಣೆಯ ವ್ರತ ಏನುಂಟು, ಅದಕ್ಕನಿಷ್ಠನಾಗಿ ದ್ವಾದಶಿಯನ್ನು ಹರಿಸುವುದಕ್ಕೆ ಬಂದ ಭೂದೇವಿಜರು ಯಾರಿದ್ದಾರೆ ಅವರಿಗೆ ಯಥೇಷ್ಟವಾಗಿ ದಾನವನ್ನು, ದಕ್ಷಿಣೆಯನ್ನು, ಉಪಚಾರವನ್ನು, ಭೋಜನವನ್ನು ವಿರಚಿಸಿ ಅವರೆಲ್ಲರೂ ತೃಪ್ತಿಯ ತೇಗಿನಿಂದಲೇ ನನ್ನನ್ನು ಹರಸ್ತಾ ಇರುವಾಗ ಕೈ ಮುಗಿದು ತಲೆ ತಗ್ಗಿಸಿ ಅವರ ಆಶೀರ್ವಾದಕ್ಕೆ ನಾ ಮೈಯೊಡ್ಡಿಕೊಂಡ ಈ ಕಾಲದಲ್ಲಿ ಮನಸ್ಸು ಪ್ರಫುಲ್ಲಿತವಾಗ್ತಾ ಉಂಟು. ಸಂಪತ್ತಿನ ಸದ್ವಿನಿಯೋಗ ಅಂದರೆ ಇದುವೇ. ಅವರು ಸಮೃದ್ಧಿಯಿಂದ ಜಪತಪಾನುಷ್ಠಾನದಲ್ಲಿ ನಿರತರಾದರೆ ಲೋಕದಲ್ಲಿ ಧರ್ಮ ಶಾಶ್ವತವಾಗಿ ಉಳಿಯುತ್ತದೆ. ಆ ಧರ್ಮ ಉಳಿದು ಬೆಳೆಯಿತು ಅಂತಾದರೆ ಅದರ ಕೀರ್ತಿ ನಮಗೆ ಬರ್ತದೆ ಮಾತ್ರ ಅಲ್ಲ, ಲೋಕದಲ್ಲಿ ಆಗಬೇಕಾದ್ದೆಲ್ಲ ಸಕಾಲದಲ್ಲಿ ಸಸೂತ್ರವಾಗಿ ಆಗುತ್ತಾ ಹೋಗುತ್ತದೆ. ಪ್ರಜಾಡಳಿತದ ಸೂತ್ರವನ್ನು ಕೈಗೆ ಹಿಡಿದವ ಈ ನೆಲೆಯಿಂದಲೂ ಪ್ರಯತ್ನಿಸಬೇಕು ತಾನೆ. ಅವರೆಲ್ಲರೂ ಹರಸಿ ಉತ್ತರೋತ್ತರ ಅಭಿವೃದ್ಧಿಯಾಗಲಿ ಅಂತ ನನ್ನನ್ನು ಉತ್ತೇಜಿಸ್ತಾ ಇರುವ ಈ ಕಾಲದಲ್ಲಿ ಬಂದ ಪ್ರತಿಯೊಬ್ಬರೂ ಉಂಡು ದಣಿದು ತಣಿದು ಮಣಿದ ನನಗೆ ಹರಸಿ ಹೋಗಿದರಲ್ಲ ಅಂತ ಖಚಿತಪಡಿಸಿಕೊಂಡ ಮೇಲೆ ಆಗಲೇ ದ್ವಾದಶಿ ಪೂರಣದ ಸಾಂಕೇತಿಕವಾಗಿ ತೀರ್ಥಪ್ರಾಶನ ಆಗಿದೆ. ಆಹಾರ ಸ್ವೀಕಾರಕ್ಕೆ ಪೂರ್ವದಲ್ಲಿ ಹರಿಪ್ರೇರಣೆಯಿಂದ ಹರಿಪ್ರೀತ್ಯರ್ಥವಾಗಿ ನಾನು ಆಚರಿಸ್ತಾ ಇರುವಂತಹ ಹರಿದಿನಾಚರಣೆಯ ವ್ರತವನ್ನು ಭಗವದರ್ಪಣ ಮಾಡಿದ ಮೇಲೆ ಹೊರಡಬೇಕು ತಾನೆ. ಹರೇ ನಾರಾಯಣ ಕೇಶವ ಯಥಾಸಾಧ್ಯವಾಗಿ ಯಥಾಮತಿಯಾಗಿ ಶಾಸ್ತ್ರೋಕ್ತವಾದ ವಿಧಾನದಿಂದ ನಿನ್ನನ್ನು ಅರ್ಚಿಸಿದ್ದೇನೆ, ಪೂಜಿಸಿದ್ದೇನೆ. ಅದರಲ್ಲಿರುವ ಲೋಪದೋಷಗಳನ್ನೆಲ್ಲ ಗಣಿಸದೆ ಅದರಲ್ಲಿರಬಹುದಾದಂತಹ ಸರಿಯಾದ ಅಂಶಗಳನ್ನು ನೀ ಪರಿಗ್ರಹಿಸಿ ಉದ್ಧರಿಸಬೇಕು. ಯಸವ ಕೌಸ್ತುಭ ಮಣಿಯ ಹಾರ ಕುಂಡಲವ ಹಸನಾದವನ ಮಾಲೆಗದ ಸುದರ್ಶನವ ಪಿಸಜ ಶಂಕಾದಿಗಳ ಧರಿಸಿ ಲಕ್ಷ್ಮೀಶನ ಸುನಗುತ ಮೈದೋರೆ ನಿಲಲು ಸಕಲ ಜೀವಾತ್ಮರುಳ್ ಇರುವ ಚೈತನ್ಯ, ನೀನೇ ಸಕಲ ಜೀವಾತ್ಮರುಳ್ ಇರುವ ಚೈತನ್ಯ. ಬಕುತನ ಬೇಲಿ ಕಾರುಣ್ಯ, ಬಕುತನ ಬೇಲಿ ಕಾರುಣ್ಯ, ಭಾವ ವಿಕಸನ ಅಕಳಂಕ ಚರಿತ ಸಂಪನ್ನ, ನೀನೇ ಸಕಲ ಜೀವಾತ್ಮರುಳ್ ಇರುವ ಚೈತನ್ಯ. ಹರಿನಾರಾಯಣ ನಾರಾಯಣ ನಮೋ ನಾರಾಯಣ ಹರೇ ಶ್ರೀವತ್ಸಾಂಕನು ಕೌಸ್ತುಭೋದ್ಭಾಸಿತಾಂಗನೂ ಆದ ಪುಣ್ಯೋಪೇತನಾದ ಪುಂಡರೀಕಾಯತಾಕ್ಷ ಕಾರುಣ್ಯಮೂರ್ತಿಯಾಗಿ ಕರುಣೆಯ ಕಡಲಾಗಿ ಮಹಿಮೆಯ ಮೇಲಾಗಿ ಇದು ನನ್ನನ್ನು ಉದ್ಧರಿಸುವುದಕ್ಕೆ ಕಂಗಳಿಗೆಸೆದಂತಹ ಈ ಕ್ಷಣದಲ್ಲಿ ಪುಳಕಿತಾನಂದ ಗಾತ್ರನಾಗಿದ್ದೇನೆ. ಪರಿವಾರ ಸಹಿತವಾಗಿ ಪಾದ ಮೂಲಗಳಿಗೆ ಪೊಡಮಟ್ಟಂತಹ ನನ್ನನ್ನು ಅನುಗ್ರಹಿಸು ಪ್ರಭು, ಅನುಗ್ರಹಿಸು, ಅನುಗ್ರಹಿಸು. ಕೇಳಿನ ಸುನಗುತ್ತು
ಜಗನ್ನಾಥ ಸ್ವಾಮಿ. ಸ್ತ್ರೀಯರಸ ದಯ ತೋರಬೇಕು ಎನ್ನುವಂತಹ ನಿಲುವಿನಿಂದಲೇ ತನುವನ್ನು ಪೀಠವಾಗಿರಿಸಿ ಮನವನ್ನು ಮಂಟಪವನ್ನಾಗಿರಿಸಿ ನಯನ ಜ್ಯೋತಿಯನ್ನು ಬೆಳಗುತ್ತಾ ನಾಲಗೆಯ ಮಾಧ್ಯಮದಿ ಪೊಗಳುತ್ತಾ ಕೈ ಬೆರಳುಗಳನ್ನೇ ಕದಳಿಗಳನ್ನಾಗಿಸುತ್ತಾ ನಿನ್ನೊಳಗಿರುವಂತಹ ನಾನು ಎನ್ನುವಂತಹ ಭಾವವನ್ನೇ ನೈವೇದ್ಯವನ್ನಾಗಿರಿಸುತ್ತಾ ಮುಡಿಬಾಗಿ ನೀ ನಿವೇದಿಸಿದ ಕ್ರಮಕ್ಕೆ ದೋಷಗೊಂಡೇ ನಿನ್ನೆದುರಿಗೆ ಸಾಕಾರಗೊಂಡಿದ್ದೆ. ಧನ್ಯ ಪ್ರಭು, ಧನ್ಯ ಧನ್ಯ. ನೀನಾಡಿದಂತಹ ಮಾತುಗಳು ಅಷ್ಟೂ ಕೂಡ ಕೇಳಿಸಿಕೊಂಡೇ ಬಂದವನಿದ್ದೇನೆ. ನೀನು ಕೇಳದ ಮಾತುಂಟೆ ಈ ಲೋಕದಲ್ಲಿ. ಹುಟ್ಟು ಸಾವುಗಳೆಂಬ ಎರಡು ದಡಗಳ ನಡುವೆ ಹರಿಯುವ ಬಾಳಿನ ಕೊಳಕು ನೀರು ಈ ವೃತದಿಂದ ಪವಿತ್ರ ತೀರ್ಥಸೋತ್ರವಾಗುತ್ತದೆ ಎನ್ನುವಂತಹ ನಿನ್ನ ನಿಲುಮೆಯೇನು ಪ್ರಪಂಚಕ್ಕೆ ಒಂದು ಹೊಸ ಸಂದೇಶವನ್ನು ಕೊಟ್ಟಿದೆ. ನಂಬಿಕೆಯ ನೆಲೆ ನೆಮ್ಮದಿಯ ಸೆಲೆ ಎನ್ನುವ ಹಾಗೆ ಯಾವ ತತ್ವವನ್ನು ಯಾವ ವೃತವನ್ನು ನಿಷ್ಠೆಯಿಂದ ಯಾವಾತನು ತೊಡಗಿಸಿಕೊಳ್ಳುತ್ತಾನೋ ಆ ತೊಡಗಿಸಿಕೊಳ್ಳುವಿಕೆಯಲ್ಲಿ ಶ್ರದ್ಧೆ ಉಂಟು ಅಂತಾದರೆ ಆ ಯಾವ ತತ್ವವನ್ನು ಅವ ಆರಾಧಿಸಿಕೊಂಡು ಬರುತ್ತಾನೋ ಆ ತತ್ವವೇ ಸಾಕಾರಗೊಂಡು ಅವನೆದುರಿಗೆ ಕಾಣಿಸಿಕೊಳ್ಳುತ್ತದೆ ಎನ್ನುವುದು ಪ್ರಪಂಚಮುಖ ನಿನ್ನ ಮೂಲಕವಾಗಿ ತಿಳಿಯಬೇಕು ಎನ್ನುವುದಕ್ಕಾಗಿಯೇ ನಿನ್ನೆದುರಿಗೆ ಕಾಣಿಸಿಕೊಂಡವನಿದ್ದೇನೆ. ಆಗಲಿ ಪ್ರಭು, ಸನ್ನಿಧಾನದ ಚಿತ್ತ. ಮೆಚ್ಚಿದೆ ಅಯ್ಯ. ಸಂಕಲ್ಪವೊಂದು ತೊಡಗಿಸಿಕೊಳ್ಳುವುದಕ್ಕೆ ಅನಿವಾರ್ಯವೂ ಹೌದು, ಅಗತ್ಯವೂ ಹೌದು ತಾನೆ. ಶುದ್ಧವಾದಂಥ ಸಂಕಲ್ಪದಿಂದ ನನ್ನನ್ನು ಆರಾಧಿಸುವುದರ ಹಿಂದೆ ಏನು ಧ್ಯೇಯ, ಏನು ಬೇಕು ನಿನಗೆ ಕೇಳು, ಒದಗಿಸಿಕೊಡ್ತೇನೆ. ಮೆಚ್ಚಿದೆ ಹರಿಯೇ ತವ ಕೀರ್ತನೆಯ ಸ್ಮರಣೆಯ ಚರಣ ಪೂಜೆಯ ಮನವನೆನ್ನಲಿ. ಹರಿಯೇ ಮಾಧವ ಹರಿಯೇ ತವ ಕೀರ್ತನೆಯ ಸ್ಮರಣೆಯ ಚರಣ ಪೂಜೆಯ ಮನವನೆನ್ನಲಿ. ನಿರತ ನೆಲೆಗುಳಿ ಸಂತ್ಯದಲ್ಲಿ ಕೊಡು ಪರಮ ಪದವ. ನಿರತ ನೆಲೆಗುಳಿ ಸಂತ್ಯದಲ್ಲಿ ಕೊಡು ಪರಮ ಪದವ. ನಾರಾಯಣ ಶ್ರೀಹರೇ, ಅಂಬರೀಷ. ಲೋಕದಲ್ಲಿ ಅತ್ಯಮೂಲ್ಯವಾದ, ಅನರ್ಘ್ಯವಾದ, ಅನುಪಮವಾದ, ಅತುಲ್ಯವಾದಂತಹ ವಸ್ತು ವಿಷಯ ವ್ಯಕ್ತಿ ಶಕ್ತಿಗಳೆಲ್ಲ ಏಕೀಭವಿಸಿದಂತೆ ಸರ್ವಗುಣ ಪರಿಪೂರ್ಣನಾದಂತಹ ಸರ್ವದೋಷ ವಿವರ್ಜಿತನಾದ ನಿನ್ನ ದರ್ಶನ ಯೋಗ ಭಾಗ್ಯ ಲಭ್ಯವಾದ ಮೇಲೆ ಇನ್ನೇನಾದರೂ ಬೇಕು ಅಂತ ನಾನು ಈ ಕಾಲದಲ್ಲಿ ಕೇಳಿದರೆ ಯಾವ ಅರ್ಹತೆಯನ್ನು ಯೋಗ್ಯತೆಯನ್ನು ಅಲ್ಪವಾದರೂ ಇರುವುದನ್ನು ಮನಗಂಡು ನೀ ಮೈವೆತ್ತು ನಿಂದು ದರ್ಶನ ಕೊಟ್ಟೆಯೋ ಆ ಅರ್ಹತೆಯನ್ನು ನಾನೇ ನೀಗಿಕೊಂಡ ಹಾಗಲ್ವೇ ಪ್ರಭು. ನಿನ್ನನ್ನು ಕಂಡ ಮೇಲೆ ಅನ್ಯ ವಸ್ತು ವಿಷಯಗಳನ್ನು ನಾ ಬೇಡುವುದಕ್ಕುಂಟೆ. ನಿನ್ನನ್ನೇ ನೋಡ್ತಾ ಇರಬೇಕು, ನಿನ್ನನ್ನೇ ಸೇರ್ತಾ ಇರಬೇಕು, ನಿನ್ನೊಳಗೆ ಸೇರಿ ಹೋಗಬೇಕು. ಅಲ್ಲ, ತನ್ಮಯನಾಗಿ ತತ್ಪರನಾಗಿ ತಲ್ಲೀನನಾಗಿ ಕಳೆದುಕೊಳ್ಳಬೇಕೆಂಬ ಹಂಬಲ ಉತ್ಕಟವಾಗಿರುವ ಈ ಕಾಲದಲ್ಲಿ ಏನು ಬೇಕು ಅಂತ ಕೇಳಿದ್ರೆ ನಾ ಏನು ಹೇಳಲಿ ಪ್ರಭು. ಆದರೆ ಗೊತ್ತು ನನಗೆ, ಬೆಟ್ಟದಷ್ಟನ್ನು ಬಯಸುವುದಕ್ಕೆ ಮನಸ್ಸು ಸಿದ್ಧವಾದ ಹೊಂದಿದ ಯೋಗ್ಯತೆ ಅರ್ಹತೆ ಎಷ್ಟು ಎಂಬ ಅರಿವಿಲ್ಲದೆ ನಾವು ಅದನ್ನು ಯಾಚಿಸಕೂಡದು. ಬಿಡುಗಡೆ, ಸಾಂಸಾರಿಕವಾದಂತಹ ದ್ವಂದ್ವಗಳಿಂದ ದುಃಖ ಕಲ್ಮಶಾದಿಗಳಿಂದ ಬಿಡುಗಡೆಯನ್ನು ಹೊಂದಿ ಪರಮಪದವನ್ನು ಅಕುಂಠಿತವಾದ ವೈಕುಂಠಧಾಮವನ್ನು ನಾನು ಅಪೇಕ್ಷಿಸಬಹುದು. ಆದರೆ ಈ ಜೀವಕ್ಕಿರುವ ಯೋಗ್ಯತೆ ಎಷ್ಟು ಅಂತ ನನಗಿಂತ ಹೆಚ್ಚಾಗಿ ಈ ಪುರದಲ್ಲಿ ಪವಡಿಸಿರುವ ಪುರುಷನಾದ ಪುರುಷೋತ್ತಮನಾದ ನೀನಲ್ಲದೆ ಮತ್ಯಾರರಿವರು. ಆದ್ದರಿಂದಲೇ ಭವದ ಬಂಧನ ಕೀಡು ಮಾಡಿದವನಿಗೆ ಬಿಡುಗಡೆಯ ಕಾಲ ಯಾವುದು ಅಂತ ಗೊತ್ತಿರುತ್ತಾ ಅದನ್ನು ಬೇಕು, ನನಗೆ ಯೋಗ್ಯತೆ ಇದ್ದಾಗ ಅನುಗ್ರಹಿಸುವಂತೆ ಯಾಚಿಸಬಹುದು. ಅದು ನೀನು ಬೇಕು ಎಂಬುದರಿಂದ ಬಿಟ್ಟು ಮತ್ಯಾವುದಕ್ಕೂ ಅಲ್ಲ.
ಆನಂದಧಾಮ ಅಂದರು. ವೈಕುಂಠದಲ್ಲಿ ಲಭ್ಯವಾಗದಂತಹ ಆನಂದ ಯಾವುದೂ ಇಲ್ಲ ಅಂತ ಸಾರಿದೆ. ಈಗ ನಿನ್ನನ್ನು ಕಾಣ್ತಾ ಇರುವಾಗ ನಿನ್ನನ್ನು ನೋಡುವುದಕ್ಕಿಂತ ದೊಡ್ಡ ಆನಂದ ಏನುಂಟು ಪ್ರಭು? ಹಾಗೆ ಅಂತ ಪ್ರಾರಬ್ಧವಾದ ಕರ್ಮದಲ್ಲಿ ಶೇಷವಾಗಿ ಕರ್ಮ ಉಳಿದಿದ್ದರೆ ಅದು ಪೂರ್ಣವಾಗಿ ಕ್ಷಯವಾಗುವ ತನಕ ಉಳಿಯಬೇಕಾದ ಬದ್ಧತೆ ಉಂಟು ಅಂತಾದರೆ ನಾ ಕೇಳಬಹುದಾದದ್ದಂತೆ. ಏನು? ಶಾಶ್ವತನಾದಂತಹ ನಿತ್ಯನಾದ ಸತ್ಯಸ್ವರೂಪಿಯಾದಂತಹ ಧರ್ಮಾಧಿಷ್ಠಾನದಲ್ಲಿ ನೆಲೆಗೊಂಡಂತಹ ಪ್ರಭುವಾದ ವಿಭುವಾದ ನಿನ್ನನ್ನು ಅನುದಿನವೂ ಕೀರ್ತಿಸುವಂತಹ ಯೋಗ ನನ್ನ ನಾಲಗೆಗೆ. ನಿನ್ನನ್ನು, ನಿನ್ನ ಅಂಶ ವಿಶೇಷವನ್ನು ವಿಭೂತಿಮತ್ತಾಗಿ ಹೊಂದಿದ ಸುವಸ್ತುಗಳನ್ನು ಅನುಕ್ಷಣವು ಕಾಣುವಂತಹ ದಿವ್ಯಯೋಗ ನನ್ನ ಅಕ್ಷಿಗಳಿಗೆ. ನಿನ್ನನ್ನು ಕೀರ್ತಿಸುವಂತಹ ಗಾಯಕರ, ಪಾಠಕರ, ಭಜಕರ ನಾಮ ಸಂಕೀರ್ತನೆಯನ್ನು ಕೇಳುವ ಯೋಗ ನನ್ನ ಕಿವಿಗಳಿಗೆ. ಹರಿಶರಣರ ಸೇವೆಯನ್ನು ಮಾಡುವಂತಹ ಸೌಭಾಗ್ಯ ನನ್ನ ದೇಹಕ್ಕೆ. ಹರಿ ಸಾನ್ನಿಧ್ಯ ವಿಶೇಷವಾಗಿ ನಿಕ್ಷಿಪ್ತವಾದಂತಹ ಎಲ್ಲ ಪುಣ್ಯಕ್ಷೇತ್ರಗಳ ಸಂದರ್ಶನಕ್ಕಾಗಿ ಹಾತೊರೆದು ಮುಂದಾವಿಸುವಂತಹ ಪ್ರಾಪ್ತಿ ನನ್ನ ಕಾಲುಗಳಿಗೆ. ಹೀಗೆ ಕನಸಲ್ಲೂ ಎಚ್ಚರದಲ್ಲೂ ಸುಷುಪ್ತಿಯಲ್ಲೂ ನಿನ್ನೊಡನೆಯೇ ನಾನಿರುವುದಕ್ಕೆ ನನ್ನಿಂದ ಎಷ್ಟು ಸಾಧ್ಯವೋ ಅದನ್ನು ಮಾಡುವುದಕ್ಕೆ ಬೇಕಾದ ಎಲ್ಲ ಪ್ರಾಪ್ತಿಯನ್ನು ನಾವು ಹಂಬಲಿಸಬಹುದಷ್ಟೇ. ಕೊಡುವ ಯೋಗವು ಯೋಗ್ಯತೆಯು ನಿನಗೇ ಇರುವುದು. ಆದ್ದರಿಂದ ಅದನ್ನು ಅನುಗ್ರಹಿಸಬೇಕು ಮಾತ್ರವಲ್ಲ, ಲೋಕಗುರುಗಳಾದ ನಾರದೋಪದೇಶದಂತೆ ಕೈಗೊಂಡಂತಹ ದ್ವಾದಶಿಯೇ ಪ್ರಮುಖವಾಗುಳ್ಳ ಏಕಾದಶಿ ವ್ರತ ಹರಿದಿರದ ವ್ರತ. ಅದರಿಂದ ತೃಪ್ತಮಾನಸನಾಗಿ ಮೈವೆತ್ತು ನಿಂತಹ ನೀನು ಶೇಷ ಆಯುಷ್ಯದಲ್ಲಿ ನಾನಾ ವ್ರತಾಚರಣೆಯಲ್ಲಿ ತೊಡಗಿರುವಾಗ ಯಾವ ಬಾಧೆಯೂ ಒದಗದಂತೆ ಈ ಹರುಕಾರುಣ್ಯ ನಿತ್ಯ ನಿರಂತರವಾಗಿ ನನ್ನನ್ನು ಪುಳಕಿತನಾಗಿಸುವಂತೆ ಅನುಗ್ರಹಿಸು. ಮೆಚ್ಚಿದೆ ಭೂಪ ಮೆಚ್ಚಿದೆ ನಿಚ್ಚಳ ಮನದಿಂದ ಗೈವಾರಾಧನೆಗೆ ಬೆಚ್ಚುವರೆಲ್ಲರೂ ನಿನ್ನ ಮೇಲೆರಗೆ ಮೆಚ್ಚಿದೆ ಅನುದಿನ ನೀನೆಲ್ಲ ನಾಮ ಸಂಸ್ಮರಿಸು ಮುನಿಗಿಲ್ಲದೆ ವೃತವನಾಚರಿಸು ನಿನಗಿವಿನ ಸುದರ್ಶನ ಚಕ್ರವನು ನೆನೆದಾಗ ಕೆರವಿಪಜನ ಯುದ್ಧವ ಮೆಚ್ಚಿದಿ ಭೂಪ ಮೆಚ್ಚಿದೆ ಮೆಚ್ಚಿದೆ ಶರಣನೋರ್ವ ಭಗವಂತನ ಎದುರಲ್ಲಿ ಹೇಗೆ ಮಾತಾಡಬೇಕು ಎನ್ನುವುದನ್ನು ತೋರಿಕೊಟ್ಟೆ ನಿನ್ನದಾದಂತಹ ಚಾರಿತ್ರಶೀಲವಾದಂತಹ ಮಾತುಗಳನ್ನಾಡುವುದರ ಮೂಲಕವಾಗಿ. ನೀ ಅನುಗ್ರಹಿಸಿದರೆ ನಾಲಗೆ ಉಲಿಯುತ್ತದೆ. ಮೂಕನನ್ನು ವಾಚಾಳಿಯಾಗಿಸುವ, ವಾಚಾಳಿಯನ್ನು ಮೂಕನಾಗಿಸುವ ಮಹಿಮಾ ಯೋಗ್ಯತೆ ನಿನಗಲ್ವೇ ಪ್ರಭು. ಹರಿಭಕ್ತಿಯನ್ನೇ ಹರಿಪ್ರೀತಿಯನ್ನೇ ಅರಿವೆಯಾಗಿಸಿ, ಅನ್ನವಾಗಿಸಿ, ಹಸುವಾಗಿಸಿ, ಆತ್ಮವಾಗಿಸಿ, ಅನಿತರ ಸಾಧಾರಣ ಎನ್ನುವಂತಹ ನಿಲುಮೆಯಿಂದ ಇದು ತನಕ ತೊಡಗಿಸಿಕೊಂಡು ಬಂದವರು ನೀವು. ಏನು ಬೇಕು ಅಂತ ನಾ ಕೇಳಿದ ಹೊತ್ತಿಗೆ ವಿದ್ಯೆ ವಿವಾದಕ್ಕಾದೀತು, ಸಂಪತ್ತು ದುರ್ವ್ಯಯಕ್ಕಾದೀತು, ಶರೀರದಲ್ಲಿರುವ ತ್ರಾಣ ಮದವನ್ನು ತೀರಿಸಿಕೊಳ್ಳುವುದಕ್ಕಾದೀತು ಅಂತಾದರೆ ಭಗವತ್ ಪ್ರಸಾದಕ್ಕೆ ಅರ್ಥ ಇಲ್ಲ ಅಂತಾಗುತ್ತದೆ. ಹಾಗಾದರೆ ಭಗವತ್ ಪ್ರಸಾದ ಒಲಿಯುವಂತಹ ಬಗೆ ಹೇಗೆ ಎನ್ನುವುದನ್ನು ಮತ್ಯ ಮೂಲಕ ಚಿಂತಿಸಿದಂತಹ ನೀನು ಕೇಳಿದ್ದು ನಾಲಿಗೆಯಲ್ಲಿ ಹರಿನಾಮ. ಕಂಗಳು ಸದಾಕಾಲ ಹರಿಯನ್ನೇ ಕಾಣಬೇಕು. ಹರಿದರ್ಶನ, ಹರಿಕೀರ್ತನ ಶ್ರವಣ, ಹರಿಶರಣ ಪಾದ ಸಂಸೇವನ, ಹರಿಕ್ಷೇತ್ರ ಸಂದರ್ಶನ, ಅದಕ್ಕೆ ಪ್ರದಕ್ಷಿಣ, ಇದರಲ್ಲೇ ಕಳೆದು ಹೋಗಬೇಕು ಪ್ರಭು. ಆ ನಿನ್ನ ಭಾವಕ್ಕೆ ನಾ ಮೆಚ್ಚಿದೆ. ಹೇಳುವವರಿದ್ದಾರೆ ಪ್ರಪಂಚದಲ್ಲಿ, ನಾ ಉತ್ತಮ ಪುರುಷನಿದ್ದೇನೆ, ನಾ ಮಧ್ಯಮ ಪುರುಷನಿದ್ದೇನೆ ಅಂತ. ಆದರೆ ಈ ದೇಹದ ಒಳಗೆ ಇರುವಂತಹ ಉತ್ತಮಿಕೆಯ ಭಾವ ಏನುಂಟು, ಆ ಭಾವಕ್ಕೆ ಸರಿಯಾಗಿ ಸ್ಪಂದಿಸುವ ಮೇಲೋರ್ವನಿದ್ದಾನೆ ಎನ್ನುವುದನ್ನು ಅರ್ಥೈಸಿಕೊಂಡು ಶುದ್ಧವಾದಂತಹ ಭಾವಸ್ವರೂಪದಿಂದ ಅವನನ್ನು ಆರಾಧಿಸಿದರೆ
ಅವನಲ್ಲಿ ಕೇಳಬೇಕಾದಂಥ ಬಗೆಯೇನು ಎನ್ನುವುದನ್ನು ಮರೆತು ವ್ಯವಹರಿಸುವವರ ನಡುವೆ ಆ ಭಾವವೇ ಅವನು ಎನ್ನುವಂಥ ನಿಲುಮೆಯಿಂದ ತೊಡಗಿಸಿಕೊಂಡಂತಹ ನಿನ್ನ ಶುದ್ಧವಾದಂತಹ ನಿಲುಮೆಗೆ ನಾಮೆಚ್ಚಿದೆ. ರಾಜರಾಜಾಧೀಶ ಅಂತ ಜಗ ಕೊಂಡಾಡಿದರು. ನನ್ನೊಳಗೆ ನೆಲೆಯಾದ ನಿನಗೆ ಆ ಸ್ತುತಿ ಅಂತ ಅರಿತಿದ್ದೇನೆ, ಹೆಚ್ಚು ತಿಳಿಯದಿದ್ದರೂ ಕೂಡ. ಹೌದು. ಆದ್ದರಿಂದಲೇ ಈಶಾ, ಪ್ರಭು, ರಾಜ, ಅರಸ ಹೀಗೆ ವಿವಿಧವಾಗಿ ನನ್ನನ್ನು ಸಂಬೋಧಿಸಿದರು. ನಾ ಪದ್ಮನಾಭನ ದಾಸಾನುದಾಸ ಎಂಬ ಎಚ್ಚರ ಸದಾ ಇಟ್ಟುಕೊಂಡೇ ಪೀಠ ಹತ್ತುವವನು ಪ್ರಭು. ಪೀಠವನ್ನೇರುವ ಸಂದರ್ಭದಲ್ಲಿ ನೀನೇ ಉದ್ಘೋಷಿಸಿದೆಯಲ್ಲ, ಎಲ್ಲವನ್ನು ಕಳಚಿಟ್ಟು ಹೊರಡಿ ಉಡಲು ಬೆಳಕೇ ಸಿಕ್ಕೀತು. ಕಳಚಿಡುವುದು ಏನನ್ನು ಮತ್ತು ಕಳಚಿಡುವುದು ಹೇಗೆ ಮತ್ತು ಯಾರ ಮುಂದೆ ಕಳಚಿಟ್ಟು ಬೆತ್ತಲಾಗಬೇಕು ಎನ್ನುವುದನ್ನು ಅರಸನಾದವನೇ ತೋರಿಕೊಡುವ ಬಗೆ ಹೇಗೆ ಎನ್ನುವುದನ್ನು ತೋರಿಕೊಟ್ಟಂತಹ ಕ್ರಮಕ್ಕೆ ನಾ ಮೆಚ್ಚಿದೆ. ಧನ್ಯ. ಸದಾ ಕಾಲ ಯಾವ ಭಾವದಿಂದ ತೊಡಗಿಸಿಕೊಳ್ಳಬೇಕು ಎನ್ನುವ ಹಾಗೆ ನಿನ್ನ ಮೈ ಮನಸ್ಸುಗಳು ಚಿಂತಿಸಿದೆಯೋ ಆ ತೊಡಗಿಸಿಕೊಳ್ಳುವಿಕೆಯ ಮಹಾಭಾಗ್ಯ ನಿನ್ನ ಪಾಲಿಗೆ ಮಹಾದರ್ಶನವಾಗುತ್ತದೆ ಅಂತಾದರೆ ಆ ಮಹಾದರ್ಶನದ ಸ್ವರೂಪವಾಗಿ ನಾನಿಲ್ಲಿ ನೆಲೆಗೊಳ್ಳುವುದಕ್ಕೆ ಸಿದ್ಧನಿದ್ದೇನೆ. ಹಾಗಂತ ಹೇಗೆ? ನಾ ಹೀಗೆಯೇ ನೆಲೆಗೊಳ್ಳುವುದಲ್ಲ. ನನ್ನನ್ನು ಕಂಡಾಗ ನಿನ್ನ ಮನಸ್ಸಿನಲ್ಲಿ ಟಿಸಲೊಡೆದಂತಹ ಭಾವ ಭ್ರೂಣಗಳೆಲ್ಲವೂ ಕೂಡ ಉಸಿರಾಡಿದಂತಹ ಬಗೆ ಇದು ನನಗೆ ಸುದರ್ಶನ ಎನ್ನುವ ಹಾಗೆ. ಹೌದು ತಾನೆ? ಸದಾಕಾಲ ಆ ಸುದರ್ಶನದ ಭಾವವೇ ನಿನ್ನೊಳಗೆ ಜ್ಯೋತಿಯಾಗಿದ್ದುಕೊಂಡು ತನ್ಮೂಲಕವಾಗಿ ನಾಳಿನ ಬದುಕಿನ ಇರುಳಿನ ತಿರುವಿಗೆ ದೀಪವನ್ನಿಡುತ್ತಾ ನಿನ್ನನ್ನು ನಂಬಿದವರ ಮತ್ತು ನೀನು ಯಾವ ಸತ್ವ ತತ್ವವನ್ನು ಒಪ್ಪಿಕೊಂಡು ಬಂದಿದ್ದೀಯೋ ಅದನ್ನು ನಂಬಿದವರಿಗೆ ಯಾವ ರೀತಿಯೂ ಕೂಡ ಕೊರತೆ ಉಂಟಾಗದ ಹಾಗೆ ನಿನ್ನದ್ದಾದಂತಹ ಶ್ರದ್ಧೆಯನ್ನು ನಿನ್ನದ್ದಾದಂತಹ ತೊಡಗಿಸಿಕೊಳ್ಳುವಂತಹ ಕ್ರಮವನ್ನು ರಕ್ಷಿಸುವುದಕ್ಕೋಸ್ಕರವಾಗಿ ದರ್ಶನ ಭಾಗ್ಯಕ್ಕಾಗಿ ನೀನು ಪುಳಕಿತಾನಂದ ಗಾತ್ರನಾದಿ ಅಂತ ಹೇಳಿದೆಯಲ್ಲ, ಆ ಆನಂದ ಗಾತ್ರವು ಸದಾಕಾಲ ನಿನ್ನೊಳಗೆ ಇರುವ ಹಾಗೆ ಇದೋ ನನ್ನ ಕೈಯಲ್ಲಿ ರಾಜಿಸುವಂತಹ ಈ ಸುದರ್ಶನವನ್ನೇ ನಿನಗೀಯುತ್ತಿದ್ದೇನೆ. ಈ ಸುದರ್ಶನವು ನಿನ್ನ ತೊಡಗಿಸಿಕೊಳ್ಳುವಿಕೆಗೆ ನಿನಗೆ ರಕ್ಷಾ ಕವಚವಾಗಿರುತ್ತದೆ. ನೀನೇ ಅಂದಿಯಲ್ಲ, ನಿರತವಾಗಿ ನನಗೆ ಈ ವೃತವನ್ನು ಅನುಷ್ಠಾನಗೊಳಿಸುವಲ್ಲಿ ಯಾವ ತೊಂದರೆಯೂ ಬರಕೂಡದು ಪ್ರಭು ಎನ್ನುವ ಹಾಗೆ ನಿನ್ನ ಈ ತೊಡಗಿಸಿಕೊಳ್ಳುವ ಕ್ರಮಕ್ಕೆ ಒಂದು ವೇಳೆ ತೊಡಕನ್ನುಂಟು ಮಾಡುವಲ್ಲಿ ಇಂದ್ರಾಜಿ ಸುಮನಸರು ಅದಕ್ಕಿಂತ ಅತೀತರು ಎನ್ನುವಂತಹ ಭಾವದಿಂದ ಯಾರಾದರೂ ಬಂದರೂ ಕೂಡ ಅಂಥವರನ್ನೂ ಕೂಡ ಬಿಡಲೊಲ್ಲದು. ಅಂದರೆ ಹರಿಶರಣರನ್ನು ಕಾಯುವಲ್ಲಿ ಈ ಸುದರ್ಶನ ನಿನ್ನ ಜೊತೆಗಿರುತ್ತದೆ. ಶುಭವಾಗಲಿ, ನಿನ್ನ ಶುದ್ಧೆ ನಿನ್ನನ್ನು ಕಾಪಾಡಲಿ. ಸುದರ್ಶನ ಮೇದಿನಿ ಜನಿಗಿತ್ತು ಕಣ್ಮರೆಯಾದ ಹೋಗಿಬಿಟ್ಟೆ ತಪ್ಪಿಕ್ಷಣ ಅಂಬರೀಷನು ವಿರಗ ದುಃಖದಲ್ಲಿ ರೋದಿಸುತ್ತ ತಂದದನು ತನ್ನಾರಾಧನ ಗೃಗದಲ್ಲಿರಿಸಿ ತನ್ನ ಆರಾಧನಾ ಗೃಗದಲ್ಲಿರಿಸಿ ಪೂಜಾದಿಗಳನ್ನೆಸಗುತ್ತಲಿವೆ ಸದ್ಭಕ್ತಿ ಭಾವದಲ್ಲಿ ಕಾರುಣ್ಯಕ್ಕಿಂತ ಭಿನ್ನವಾಗಿ ಭಗವಂತನ ಅಸ್ತಿತ್ವಕ್ಕೆ ಮತ್ತೊಂದು ಅರ್ಥವೇ ಇಲ್ಲ ಅಂತ ಪ್ರಾಜ್ಞರಾಡ್ತಾ ಇದ್ದ ಮಾತು ಎಷ್ಟು ಸತ್ಯ. ನಿನ್ನನ್ನೇ ಅನವರತ ಸೇವಿಸುವ ಯೋಗ ಭಾಗ್ಯ ಕರುಣಿಸು ಅಂತ ಕೇಳಿದ್ರೆ ತನ್ನ ಅಂಗೋಪಾಂಗಗಳಲ್ಲಿ ಒಂದನ್ನೇ ಕಿತ್ತು ಕೊಡುವಷ್ಟು ಔದಾರ್ಯ ತನಗುಂಟು ಭಜಕರ ಕುರಿತಾಗಿ ಅಂತ ತೋರಿಕೊಡ್ತಾನೆ. ತಾನೇ ಆಗಿದ್ದ, ತನ್ನದೇ ಆಗಿದ್ದ, ತನ್ನಿಂದ ಅನನ್ಯವಾಗಿ ಉಳಿದಿದ್ದಂತಹ ಚಕ್ರವನ್ನೇ ಅನುಗ್ರಹಿಸಿದ.
ಸ್ತುತಿಪರನಾಗಿ ವಾಚಾಳಿಯಾಗಿದ್ದ ನಾನು ಮೂಕ ವಿಸ್ಮಿತನಾಗಿ ಕಂಗಳಿಗೆಸೆದಂತಹ ಆ ಮೂರ್ತಿ ಕಣ್ಮರೆಯಾದ ಈ ಕಾಲದಲ್ಲಿ ಇದ್ದ ಎಲ್ಲವನ್ನು ಕಳಕೊಂಡ ಶೂನ್ಯತೆಯೊಂದು ಮನವನ್ನು ಆವರಿಸ್ತಾ ಅವನಿಲ್ಲದೆ ಇನ್ನು ಉಸಿರಾಡುವುದು ಹೇಗೆ, ನಡೆದಾಡುವುದು ಹೇಗೆ, ಇಲ್ಲ ಇಲ್ಲ ಅಂತ ಹತಾಶನಾಗುವಾಗ ತನ್ನ ಪ್ರಭಾಪೂರ್ಣತೆಯಿಂದ ಎಚ್ಚರಿಸಿದ್ದು ಕರವಿರಾಜಿತವಾದ ಸುದರ್ಶನ. ನಾನಿದ್ದೇನಲ್ಲ, ಅಗ್ನಿಯಲ್ಲೋ ಜಲದಲ್ಲೋ ಸೂರ್ಯನಲ್ಲೋ ಅಂತರಿಕ್ಷದಲ್ಲೋ ಅಥವಾ ಲೋಹದಲ್ಲೋ ಮೃತ್ತಿಕೆಯಲ್ಲೋ ವಿವಿಧ ಉಪಾಧಿಗಳಲ್ಲಿ ದೈವತವನ್ನು ಕಂಡು ಆರಾಧಿಸುವುದಕ್ಕಾಗ್ತದೆ. ಬಹುಶಃ ಹರಿಯನ್ನು ಆರಾಧಿಸುವಲ್ಲಿ ಅವನ ಕರವಿರಾಜಿತವಾದ ಚಕ್ರಿಯ ಚಕ್ರಕ್ಕಿಂತ ದೊಡ್ಡ ಉಪಾಧಿ ಒಬ್ಬಾತ ಮನುಷ್ಯ ಮಾತ್ರನಾದವನಿಗೆ ಸಿಗುವುದಕ್ಕುಂಟೆ. ಇದರಲ್ಲೇ ನನ್ನನ್ನು ಕಾಣು. ಕೋಟಿ ಸೂರ್ಯ ಸಮತೇಜನಾದಂತಹ ಸುದರ್ಶನ ಕಾರುಣ್ಯಪೂರಿತನಾಗಿ ಸೂರ್ಯಪ್ರಭೆಯನ್ನಾದರೂ ಭಜಕರಿಗೆ ಮಸುಕ ಹಾಗಿಸ್ತೇನೆ, ಅವರ ಕೈಯಲ್ಲಿ ಹಿಡಿಯುವಷ್ಟೇ ವರ್ಚಸ್ಸನ್ನು ಅವರ ಕಂಗಳಿಗೆ ಸೀಯುವಂತೆ ಮಾಡ್ತೇನೆ ಅಂತ ತೋರಿಕೊಡುವುದಕ್ಕೆ ನನ್ನ ಕೈಯಲ್ಲಿದ್ದಾನೆ ಈ ಕಾಲದಲ್ಲಿ. ಸರಿ ಸರಿ, ಸುದರ್ಶನದಲ್ಲಿ ನಾರಾಯಣ ದರ್ಶನವಾಗಬೇಕು. ಸುದರ್ಶನದ ಮೂಲಕ ನಾರಾಯಣನ ಅನುಗ್ರಹ ಪ್ರತಿನಿತ್ಯ ಪ್ರವಹಿಸಿ ಬರಬೇಕು. ನಾರಾಯಣನಿಗಿಂತ ಬೇರೆ ಅಂತ ತಿಳಿದ್ರಲ್ವೋ ವಿಯೋಗದ ವಿಷಾದ. ದೈವ ಮಂದಿರದಲ್ಲಿ ಇನ್ನೂ ವಿರಾಜಿತವಾಗಿರುವುದು ಸುದರ್ಶನ ರೂಪಿಯಾದಂತಹ ಶ್ರೀಮನ್ನಾರಾಯಣ. ಅವನನ್ನೇ ಇರಿಸಿ ಅರ್ಚಿಸಿ ಆದರಿಸಿ ಆರಾಧಿಸ್ತಾ ಅವನ ಆರಾಧನೆಯನ್ನು ಭವಿಷ್ಯದಲ್ಲಿ ಉಸಿರಾಗಿಸಿಕೊಳ್ತೇನೆ. ದೇವಮಂದಿರದೊಳಗೆ ದೇವಪೀಠದಲ್ಲೇ ಪ್ರತಿಷ್ಠಾಪಿಸಿಬಿಡ್ತೇನೆ. ಗದ್ದುಗೆಯನ್ನು ಅಡರಿಕೊಂಡೆ. ನೀವು ಹೇಳಿದ್ದು ಕೇಳಿದ್ದು ನನಗೆ. ಅಮರನಾಥನು ಅಮರ ಸಿಂಹಾಸನವನ್ನು ಅಮರರ ಸಮ್ಮುಖದಲ್ಲಿ ಏರಿದ. ಕೇಳುವಾಗ ನಮಗೆ ಬಹಳ ಸಂತೋಷ ಆಗ್ತದೆ, ಇಷ್ಟ ಆಗ್ತದೆ. ಆದ್ರೆ ನಾವು ಅದನ್ನು ವಿಶ್ಲೇಷಣೆ ಮಾಡಿ ನೋಡಿದರೆ ನಾನು ಅಮರನೇ, ಮತ್ತೆ ಇವರು ಅಮರರೇ, ಇದು ಅಮರ ಲೋಕವೇ. ಹೇಳುವುದಕ್ಕೆ ಹೇಳ್ಬೋದು, ಹೇಳಬಾರ್ದು ಅಂತಲ್ಲ. ಒಂದು ದೃಷ್ಟಿಯಿಂದ ನಾವು ಅಮೃತಪಾನಿಗಳು ಅಮರರೇ, ಹೌದು, ನಮಗೆ ಸಾವಿಲ್ಲ. ಹಾಗೆಂದು ನಮ್ಮನ್ನು ಸಲಹುವ
ತ್ರಿಮೂರ್ತಿಗಳಿಗೂ ಒಂದು ಕಾಲದಲ್ಲಿ ಅಳಿವು ಅಂತ ಹೇಳುವುದಿಲ್ಲ ನಾನು, ಅನಂತದಲ್ಲವರು ಲೀನವಾಗಿ ಹೋಗುತ್ತಾರೆ. ಹಾಗಾದ್ರೆ ಅವರ ಕರುಣಾ ಕಟಾಕ್ಷದಿಂದ ಬದುಕುವ ನಾವು ಅಮರರಾಗಿ ಉಳಿಯುವುದಕ್ಕೆ ಸಾಧ್ಯವೇ? ನನಗೆ ಅಧಿಕಾರ ಒಂದು ಮನ್ವಂತರದ ಕಾಲದವರೆಗೆ ಮಹತ್ ಕಾರ್ಯವನ್ನೇ ಸಾಗಿ ಯಜ್ಞವನ್ನೇ ಬದುಕಾಗಿ ಸ್ವೀಕರಿಸಿ ಅಥವಾ ಬದುಕನ್ನೇ ಯಜ್ಞವಾಗಿ ಮಾರ್ಪಡಿಸಿ ಈ ಸ್ವರ್ಗ ಸಿಂಹಾಸನವನ್ನು ಆರೋಹಿಸಿಕೊಂಡೆ. ಅದರ ಫಲವಾಗಿ ಒಂದು ಮನ್ವಂತರದ ಕಾಲದ ಅಧಿಕಾರ ನಮಗೆ. ಆಮೇಲೆ ಎಂಥದ್ದು ತಗೋಬೇಕೋ ಬೇಡು, ಅಧಿಕಾರ ನಷ್ಟ ಆಗುತ್ತದೆ. ಹಾಗೆಂದು ನಾನು ನಾನಾಗಿ ಉಳಿಯುತ್ತೇನೆ ಎಲ್ಲಿಯವರೆಗೆ? ಕಲ್ಪಾಂತ್ಯದವರೆಗೆ. ಹಾಗಾದ್ರೆ ನಾವು ಅಮರರು ಅನ್ನುವಂತಹ ವಾದ ಅಲ್ಲಿಗೆ ಬಿದ್ದು ಹೋಗುತ್ತದೆ. ಆದರೆ ಅಮರರಾಗಬೇಕು. ಹೇಗಾಗಬೇಕು? ಓಹ್, ಆ ಇಂದ್ರನ ಕಾಲದಲ್ಲಿ ಅಮೃತ ಉದ್ಭವವಾಯಿತಂತೆ. ಆ ಇಂದ್ರನ ಕಾಲದಲ್ಲಿ ಒಂದು ಹೊಸ ಸತ್ಯ ಉದ್ಘಾಟಿಸಲ್ಪಟ್ಟಿತಂತೆ. ಹೀಗೆ ಈ ಮುಂದಿನ ಅಥವಾ ಮತ್ತಿದ ಪೀಳಿಗೆಯವರು ಹಾಡಿ ಹೊಗಳುವಂತೆ ನಮ್ಮ ಬದುಕು ನಿರ್ವಹಿಸಲ್ಪಡಬೇಕು. ಅಲ್ಲಿ ನಮಗೆ ಅಮರತ್ವ ಸಿದ್ಧಿಸುವುದು. ಭೂಲೋಕದಲ್ಲಾದರೂ ಅಷ್ಟೇ, ತನ್ನ ಸ್ವಾರ್ಥಕ್ಕಾಗಿ ಸಂಪತ್ತನ್ನು ಕ್ರೋಢೀಕರಿಸಿ ಆಯುಷ್ಯ ಮುಗಿದ ಮೇಲೆ ಒಬ್ಬ ಅಳಿದು ಹೋಗುತ್ತಾನೆ ಅಂತ ಇಟ್ಟುಕೊಳ್ಳಿ. ಬದುಕಿದ, ಸಂಪಾದಿಸಿದ, ಸತ್ತ, ವರ್ಷಾಂತಿ ಆಗುವಾಗ ಅವನ ಹೆಸರು ಮುಗಿದು ಹೋಗುತ್ತದೆ. ಅದರಲ್ಲಿ ಇಲ್ಲ. ಹಾಗಾದ್ರೆ 10 ಜನಕ್ಕೆ ಉಪಕಾರ ಆಗುವಾಗ ಯಾವನು ಬದುಕುತ್ತಾನೆ? ಅವನು ಭೂಲೋಕದಲ್ಲಿಯೂ ಅಮರನಾಗಿಯೇ ಉಳಿಯುತ್ತಾನೆ. ಅವನ ಮಕ್ಕಳು ಮೊರಿ ಮಕ್ಕಳ ಕಾಲದವರೆಗೆ ಅವನ ಹೆಸರು ಉಳಿಯುತ್ತದೆ. ಹಾಗಾದ್ರೆ ಕರ್ಮಭೂಮಿಯಾದ ಭೂಲೋಕದಲ್ಲಾದರೂ ಅಮರರಾಗಿರುವುದಕ್ಕಾಗುತ್ತದೆ ಹೇಗೋ, ಅದೇ ರೀತಿ ಸ್ವರ್ಗಾಧಿಪನಾದಂತಹ ದೇವೇಂದ್ರನಿಗಾಗಲಿ, ನಮ್ಮ ರಾಜ್ಯ, ನಮ್ಮ ಸಭಾಸದರಾಗಲಿ ಅಮರರಾಗಿ ಇರುವುದಕ್ಕಾಗುತ್ತದೆ ಅನ್ನುವುದರಲ್ಲಿ ಎರಡು ಮಾತಿಲ್ಲ. ನಮಗೆ ಆ ಅಮರತ್ವ ಬೇಕಾದದ್ದಲ್ಲ, ಈ ಅಮರತ್ವ ಬೇಕಾದದ್ದು. ಆದ್ದರಿಂದಲೇ ಅಲ್ವೋ ನೀವಾದರೂ ಸಂತೋಷದಿಂದ ಹೇಳಿದಿರಲ್ಲ, ತುಂಬು ಯೌವನೆಯರಾದಂತಹ ರಂಭಾದಿ ತರುಣಿಯರು ಸಭಾ ಮಧ್ಯದಲ್ಲಿ ನರ್ತಿಸಿದರು. ಅಷ್ಟೇ ಕಾಣುವಾಗ ಮೈ ಮರೆತು ಹೋಯಿತು. ನಾನು ನೋಡಿದೆ, ನೋಡಲಿಲ್ಲ ಅಂತ ಅಲ್ಲ. ನಿನ್ನೆಯೂ ಅದನ್ನೇ ನೋಡಿದ್ದು, ಇವತ್ತು ಅದನ್ನೇ ನೋಡುದು, ನಾಳೆಯೂ ಅದನ್ನೇ ನೋಡುದು. ಅಷ್ಟೇ. ಆದರೂ ಕೆಲವು ಪ್ರದರ್ಶನಗಳನ್ನು ನಾವು ಆಸಕ್ತಿಕರವಾಗಿ ನೋಡುವಾಗ ಮಾಡಬೇಕಿಲ್ಲ, ಇದ್ರೆ ಕಲಾವಿದರಿಗೆ ಬೇಸರ ಆಗ್ತದೆ. ನೋಡಿದ್ದನ್ನೇ ನೋಡುವುದು ಹೌದಾದರೂ ಅವರು ಸ್ಫೂರ್ತಿಯಿಂದ ಹೇಗೆ ವರ್ತಿಸುತ್ತಾರೋ ನಾವು ಅದೇ ಸ್ಫೂರ್ತಿಯಿಂದ ನೋಡುವ ಹಾಗೆ ಮಾಡಬೇಕು, ನೋಡುವ ಹಾಗೆ ನಟಿಸಬೇಕು. ಹೌದಪ್ಪ. ಮತ್ತೊಂದುಂಟು, ಅದೆಲ್ಲ ನನಗಾಗಿ ಆದದ್ದಲ್ಲ. ಕರ್ಮಭೂಮಿಯಾದ ಭೂಲೋಕದಲ್ಲಿ ಹುಟ್ಟಿ ಪುಣ್ಯವನ್ನೇ ಪಣ್ಯವಾಗಿ ಆರ್ಜಿಸಿ ಇಲ್ಲಿ ಬಂದು ಈ ಉನ್ನತಾಸನದಲ್ಲಿ ಎಂಥ ಪುಣ್ಯಾತ್ಮರಿವರು, ಇಂತಹ ಪ್ರದರ್ಶನ ಅವರಿಗಾಗಿ. ಹಾಗಾದರೆ ಅವರೊಂದಿಗೆ ನಾನು ಅದನ್ನು ಆಸ್ವಾದಿಸಿದೆ ಅನ್ನುವಾಗ ನಮಗೂ ಸಂತೋಷ. ಚಿತ್ರಸೇನಾದಿಗಳಿಗೆ ನಿಮ್ಮಿಂದಲಾಗಿ ಅವರಿಗೆಲ್ಲ ಆನಂದವಾಯಿತು. ಇಷ್ಟನ್ನೇ ನಾನು ಪ್ರತಿ ದಿವಸವೂ ಮಾಡುವುದು. ಆದ್ದರಿಂದಲೇ ನಿನ್ನೆಯೂ ನಾನೇ, ಇವತ್ತು ನಾನೇ, ನಾಳೆಯೂ ದೇವೇಂದ್ರ ನಾನೇ. ಹೌದಪ್ಪ. ಹೌದಪ್ಪ ಅಂದ್ರೆ ಅಷ್ಟು ಕಷ್ಟ ನಿಮಗೆ. ಅಯ್ಯೋ, ಈ ದೇವೇಂದ್ರ ಎಂತ ಕಂಪಂತ ಯಾರು ಹೇಳಿಲ್ಲಲ್ಲ ಇಷ್ಟರವರೆಗೆ. ಆಗ ಆಗುತ್ತದ ಅಂತ ನನಗೆ ಅನುಮಾನ. ಈ ದೇವೇಂದ್ರ ಎಂತ ತಕ್ಕಪ್ಪ ಅಲ್ಲ, ಈ ದೇವೇಂದ್ರ ಇನ್ನೆಲ್ಲಿಗೆ ಹೋಗುದಪ್ಪ? ಒಂದು ಮನ್ವಂತರದ ಅವಧಿ ಮುಗಿಲಿಲ್ಲ, ನಮಗೆ ಅವಧಿ ಮುಗಿಸದೆ ಹೋಗುವುದಕ್ಕೂ ಆಗುವುದಿಲ್ಲಲ್ಲ. ಯಾಕೆ ಈ ಕಳವಳ, ಯಾಕೆ ಈ ಕಸಿವಿಸಿ? ಬಂದು ಹೋದರಲ್ಲ ನಾರದರು ಪರಿಭಾವಿಸುತ್ತಲೆಡರ ಪರಿದಿರುವ ಮೊದಲೇ ಪರಿಗರಿ ಬಿಗಿರುತ್ತ ಎಡರ ಪರಿದಿರುವ ಮೊದಲೇ ಪರಿಗರಿ ಬೆನ್ನುತ್ತಾಗೆ ಬರವದೆಯ ತಾಳಿರಲು ತಿರಲು ಕದಿಡೆಗಾಗಿ ಬರದಿಲ್ಲದ ಬಂದ ಮುನಿವರನು ತೋರುವಾತ ಪರಿಗರಿಬೇರು. ಒಂದು ಘಳಿಗೆ ಏನು ಮಾಡುವುದು ಅಂತಲೇ ಗೊತ್ತಾಗಲಿಲ್ಲ ನನಗೆ. ಕಿಂಕರ್ತವ್ಯ ಮೌಢ್ಯತೆಯಿಂದ ನಾನು ಮರವಟ್ಟು ಹೋದೆ. ಆ ನಾರದರು ಬಂದೊಂದು ವರ್ತಮಾನ ಹೇಳಿದ್ರಲ್ಲ, ಅವರು ಬಂದದ್ದಕ್ಕೆ ಆಕ್ಷೇಪ ಅಲ್ಲ, ಬರಬೇಕಂತವರೆಲ್ಲ. ಹೌದಪ್ಪ. ಅವರೆಲ್ಲ ಬಂದರ ಅಲ್ವ ನಮ್ಮ ಸಭಾಸದರಲ್ಲಿ ಒಂದು ತೂಕ ಕಾಣುವುದು. ಆದರೆ ಬಂದ ಅಲ್ಲ, ಅವರ ಲಾಭಕ್ಕಾಗಿ ಹೇಳಿದ್ದಲ್ಲ ಅವರು. ನೀನು ಜಾಗ್ರತೆ ಮಾಡಿಕೋ ಸುರಪಾಲ ಅನ್ನೋ ಹಾಗೆ ಮಾತ್ರ ಹೇಳಿದ್ದವು. ಸೂರ್ಯವಂಶೀಯನಂತೆ, ನಾಭಾಗ ಸುತನಂತೆ, ಅಂಬರೀಷನನ್ನುವ ಹೆಸರನ್ನು ಹೊಂದಿದವನಂತೆ, ಪರಮ ಕರ್ಮಠನಂತೆ, ಪರಮ ಧರ್ಮ ಭೀರುವಂತೆ,
ಒಂದು ದಿವಸವೂ ತಪ್ಪದೆ ಅಲ್ಲ, ಒಂದು ದಿವಸ ಅಂದರೆ ಹಾಗಲ್ಲ, ತಿಂಗಳಿಗೆ 2 ಏಕಾದಶಿಯನ್ನು ತಪ್ಪದೆ ಮಾಡ್ತಾನಂತೆ. ಅಶ್ವಮೇಧಾಧ್ವರವನ್ನು ಮಾಡ್ತಾನಂತೆ. ಇತ್ತೀಚೆಗೆ ನಾರಾಯಣ ದೇವರು ಹೋಗಿ ಸುದರ್ಶನ ಚಕ್ರವನ್ನು ಕೊಟ್ಟರಂತೆ. ಹೇಗೆ? ಸರ್ವಪ್ರಹರಣಾಯುಧ, ದುಷ್ಟರನ್ನು ಕೊಲ್ಲುವುದಕ್ಕಾಗಿ ಉಪಯೋಗಿಸತಕ್ಕದ್ದು. ಅದು ಶ್ರೀಮನ್ನಾರಾಯಣನ ಕೈಯಿಂದ ತಪ್ಪಿ ಹೋಗುತ್ತದೆ. ಅಲ್ಲ, ಕ್ಷತ್ರಿಯ ಶ್ರೇಷ್ಠ, ಸದ್ಭಕ್ತ, ಸದ್ಭಾವವನ್ನೇ ಹೊಂದಿರುವವ, ಅದರನ್ನು ಮಾರಕವಾದ ಅಸ್ತ್ರ ನಮ್ಮ ಕೈಯಲ್ಲಿ ಸಿಕ್ಕಿತು ಅಂತ ಆದರೆ ಅಲ್ಲ, ಅವನ ಬುದ್ಧಿ ವ್ಯತ್ಯಾಸ ಆಗಲಿಕ್ಕಿಲ್ಲ. ದೇವರು ದೊಡ್ಡವ. ಆದರೆ ಈ ರಜತಮ ಸಮ್ಮಿಶ್ರವಾದ ಸ್ವಭಾವವಿರುವ ಇತರೆ ರಕ್ಕಸರ ಬುದ್ಧಿ ವ್ಯತ್ಯಾಸ ಆಗಿ ನಮ್ಮಲ್ಲಿಗೆ ದಾಳಿ ಮಾಡಿದರೆ ಆ ಕಡೆ ವಾಲಿದ್ರೆ ಕಷ್ಟ. ಆಯುಧ ಇಲ್ಲ ನಾರಾಯಣನ ಕೈಯಲ್ಲಿ. ಅವರಿಗೆ ಮಾತ್ರ ಆಯುಧ. ಹೌದು, ಇದು ನನಗೆ ಒಂದು ಅಲಂಕಾರಕ್ಕಾದೀತಲ್ಲದೆ ಇದರಿಂದ ನಾನು ಈ ಮೊದಲು ಒಬ್ಬನನ್ನು ಹೊಡೆದಿದ್ದೇನೆ. ಹೌದು, ನಾವೆಲ್ಲ ನಂಬಿರುವುದೇ ಆ ಚಕ್ರವನ್ನು. ಹೌದಾ? ಹಾಂ, ಅದೇ ಅಲ್ಲ, ಒಂದುಂಟು ಯಾವಾಗಲೋ ಬರ್ತದೆ. ಓ, ಆ ಕಡೆಯಿಂದ ಮೋಡ ಕಾಣುತ್ತದೆ ಅನ್ನುವಾಗಲೇ ಇಲ್ಲಿ ಕೊಡೆ ಬಿಡಿಸಬೇಕಾದ ಅಗತ್ಯ ಇಲ್ಲಲ್ಲ. ಬರುವಾಗ ನೋಡಿಕೊಳ್ಳುವ ಅಲ್ವಾ? ಆ ಸಂದರ್ಭ ಬಂದಾಗ ಅದನ್ನು ಹೇಗೆ ನಿರ್ವಹಿಸಬೇಕು ಅನ್ನುವ ಹಾಗೆ ವಿಚಕ್ಷಣ ಮತಿಯಿಂದ ನಾನು ಕಾಯುತ್ತಿರುತ್ತೇನೆ. ದೇವಲೋಕದಲ್ಲಿ ನಮ್ಮನ್ನು ಕೇಳುವವರೇ ಇಲ್ವಾ? ಇದ್ದಾನೆ. ನಾನು ಮುಂದೆ ನೋಡುವುದು, ನಾನು ಮುಂದೆ ನೋಡುವುದು. ಎಲ್ಲಿಯಾದ್ರೂ ಐರಾವತ ಕಾಣಿಸ್ತದ ಅಂತ. ನಾನು ಇತ್ತೀಚೆಗೆ ಐರಾವತ ಏರುವುದೇ ಬಿಟ್ಟಿದ್ದೇನೆ. ನಾನು ಅವತ್ತೊಂದು ಮೆರವಣಿಗೆ ಹೋಗಿ ಸಿಕ್ಕಿ ಬಿದ್ದಿದ್ದೇನೆ. ಆವತ್ತೊಮ್ಮೆ ಐರಾವತದಲ್ಲಿ ಅವಘಡ ಆದ ಮೇಲೆ ಐರಾವತ ಸುದ್ದಿಗಿಲ್ಲ ನಾನೀಗ ಉಚ್ಚೈಶ್ರವಸ್. ನನಗೆ ದೂರದಿಂದ ಗುಡುಗುಡು ಕೇಳಿತು. ಗುಡುಗುಡು ಕೇಳಿತು. ಅದು ನಿನ್ನದೇ ಇರಬೇಕು. ನೀನೇ ಇಲ್ಲಿ ಭೂಲೋಕಕ್ಕೆ ಮಳೆ ಸುರಿಸ್ತಾ ಇದ್ದಿ ಕಾಣ್ತದೆ. ಮೇಘನಾದ ಅಲ್ಲ, ಮತ್ತೆ ನಮ್ಮವರು ಬಂದು ಹೇಳಿದರು, ಗುಡುಗುಡಿಸುತ್ತ ಬಂದ. ಗುಡುಗುಡು ಎಂಥದ್ದು? ಗುಡುಗುಡು ಗುಡುಗುಡಿಸುತ್ತ ಬಂದ ಅಂದ್ರೆ ಗುಡಿಸುತ್ತ ಬಂದ ಅಂತಲ್ಲ. ಅಲ್ಲ, ನಾವು ಹೋದಲ್ಲಿ ಸಾಧಾರಣ ಹಾಗೆ ಎಲ್ಲ ಗುಡಿಸಿ ಹೋಗುದು, ನಾವೆಲ್ಲ ಕಸ ಗುಡಿಸುವುದೇ. ಮತ್ತೆ ಹೌದೌದು, ಮತ್ತೆ ಗುಣಗುಣಿಸಿದವರು ಕೆಲವು ಸಲ ಗುಣುಗುಣಿಸುತ್ತಿರೋದು. ಗುಣುಗುಣಿಸುವುದು ಗುಣಿಸದೇ ಇದ್ರೆ ಮತ್ತೆ ಏನು ಇಲ್ಲ ಅಲ್ಲ. ಅಲ್ಲ, ಅದಷ್ಟೇ. ಕೆಲವು ಸಲ ಗುಣಿಸಿಕೊಂಡೇ ಇರುವುದು, ಕೊಡ್ಲಿಕ್ಕೆ. ಪಡೆಯುವವನ ಅರ್ಹತೆಯನ್ನು ಗುಣಿಸುವುದು, ಕೊಡ್ಲಿಕ್ಕೆ ಎಷ್ಟು ಅಂತ ಎಣಿಸುವುದಲ್ಲ. ಪಡೆಯುವವನಿಗೆ ಅರ್ಹತೆ ಇಲ್ಲ ಅಂತಾದ್ರೆ ಮತ್ತೆ ಕೊಡುವುದಿಲ್ಲ. ಕೊಡುವುದೆಷ್ಟು ಅಂತ ಆಲೋಚನೆ ಮಾಡುವುದಕ್ಕಿಂತ ಮೊದಲೇ ತಕ್ಕೊಂಡದ್ದೆಷ್ಟು ಅಂತ ಲೆಕ್ಕ ಮಾಡುವುದು. ಈಗ ಮೊದಲಾದ್ರೂ ತೆಕ್ಕೊಳ್ಳುವುದು ಕೊಡುವ ಇದ್ದ ಕಾರಣ ಅಲ್ವ, ಅಲ್ಲದಿದ್ರಲ್ಲಿಂದ ಅದಷ್ಟೇ. ಮೊದಲು ತೆಕ್ಕೊಳ್ಳುವುದು ಕೊಡುವ ಇದ್ದ ಕಾರಣ ಅಂತಲೇ, ಕೊಟ್ಟವ ಮತ್ತು ಕೊಡ್ತಾನಲ್ಲ. ನನಗೆ ಮಾತ್ರ ನೀವು ಕೇಳದೆ ಕೊಡ್ತೀರಿ ಕೆಲವು ಸಲ. ಹೌದಾ? ನಾನು ಕೊಡುವುದು ಸಾಮಾನ್ಯವಾಗಿ ಹಾಗೆ, ಕೇಳದೇ ಕೊಡುವುದು. ಹಾಗೆನ್ನು ನಾನೇ ಕಾರಣ ಅಲ್ಲ, ಕೇಳದೆ ಕೊಡಬೇಕಾದಂತಹ ಸನ್ನಿವೇಶ ಸೃಷ್ಟಿಯಾಗುವುದು ಅವರೇ ಮಾಡಿಕೊಳ್ಳುವುದು. ಕೆಲವು ಸಲ ನಮ್ಮ ಹಣೆ ಬರಕ್ಕೆ ಸಿಕ್ಕುವುದು. ಹೋದ ಸಲ ಹಾಗೆ ಸಿಕ್ಕಿದ್ದು ನನಗೆ. ಹೌದಾ? ನೆನಪುಂಟ? ದೂರ್ವಾಸರು ಈಗ ಪರಿಚಯ ಆದ ಹಾಗಲ್ಲ. ಏನು ಮೊದಲಿಗಿಂತ ಕೃಷಿ ಆಗಿದ್ದೇನ? ಅಲ್ಲ, ದಪ್ಪ ಆಗಿದ್ದೇನ? ನೋಡಿದ್ರೆ ಗುರುತ ಸಿಕ್ಕುದಿಲ್ಲ ನಿನಗೆ? ಇಲ್ಲಪ್ಪ. ದೂರ್ವಾಸ ಬಂದ್ರೆ ಹೀಗ ಗೌರವ. ಬನ್ನಿ. ಹೌದೇನಯ್ಯ? ಇಲ್ಲಿ ಮಣ್ಣು ಉಂಟ? ಮಣ್ಣೇ ಇಲ್ಲದಿದ್ದ ಮೇಲೆ ಧೂಳು ಉಂಟ? ಮತ್ತು ನೀನು ಒರೆಸಿದ್ದೆ ಅಭ್ಯಾಸ. ಕೆಲವು ಸಲ ಕೆಲವು ಆಸನದಲ್ಲಿ ಒಬ್ಬ ಕುಳಿತಿದ್ದವ ಎದ್ದು ಹೋಗ್ತಾನೆ, ಆಮೇಲೆ ಬಂದವ ಅವ ಕೂತೆದ್ದು ಹೋಗುವಾಗಲೇ ಇದ್ದ ಧೂಳು ಹೋಗಿರುವುದಿಲ್ವಾ? ಮತ್ತೆ ಒರೆಸುವುದ್ಯಾಗ ಗೊತ್ತುಂಟ? ಮೊದಲಿನವನದ್ದೇನು ಅಂಟುವುದು ಬೇಡ ಅಂತ. ಅದು ಸರಿ, ಅದಿರ್ಬೋದು. ಆ ದೃಷ್ಟಿಯಿಂದ ನೀನು ಒರೆಸಿದ್ದು ಒಳ್ಳೇದಾಯ್ತು. ಅಲ್ಲ, ನನ್ನ ನಿನ್ನ ಸ್ವಭಾವ ನನಗೆ ಅಂಟುವುದು ಬೇಡ. ನೀವು ಹೋದ ಮೇಲೆ ನಾನು ಕೂತ್ಕೊಳ್ಳುವಾಗ ಒರೆಸಿ ಕೂತ್ಕೊಳ್ಳದೆ.
ನನ್ನ ಭಾವನೆ ನಿನಗೆ ಬರುವುದು ಬೇಡ. ನಾನೆಲ್ಲಿಯಾದ್ರೂ ಈ ವೈರಾಗ್ಯವನ್ನು ಅಂಟಿಸಿಕೊಂಡ್ರೆ ಇದಕ್ಕೆಲ್ಲ ಯಾರು ಗತಿ? ಯಾಕಂದ್ರೆ ನಾವೇನೋ ಮುಖಾಮುಖಿಗಳಾಗಿದ್ದೇವೆ, ಆದರೆ ಸ್ವಭಾವದಿಂದ ನಾವು ವಿರುದ್ಧವೇ. ಹೌದು, ನಾನು ಭೋಗ ಭೂಮಿ ನೀನು ಎಲ್ಲ ನಿನಗೆ ಬೇಕು ಒಳ್ಳೆಯದು ಅನ್ನೋ ಹಾಗೆ ಭಾವಿಸುವ, ನೀವು ಯೋಗ ಭೂಮಿ ನಾವು ಸಿಕ್ಕಿದ್ದೆಲ್ಲ ಒಳ್ಳೆಯದು ಅಂತ ಭಾವಿಸುವ, ಅಷ್ಟೇ ಇರುವುದು. ಸತ್ಯಕ್ಕಾದ್ರೆ ನಿಮಗೊಂದು ಬಟ್ಟೆ ಬೇಕು ಅಂತಲೇ ನಿಮಗೆ ಕಾಣುವುದಿಲ್ಲ ಅಲ್ಲ, ನಿಮಗೊಂದು ಬಟ್ಟೆ ಬೇಕು ಅಂತಲೇ ನಿಮಗೆ ಕಾಣುವುದಿಲ್ಲ. ನೀವೊಂದು ಬಟ್ಟೆ ನಮಗೆ ಕಾಣ್ತದೆ ಬಟ್ಟೆ ಬೇಕು ಅಂತಲ್ಲ. ಹೌದೌದು, ನಿಮಗೆ ಬೇಕು, ನಮಗೆ ಬಟ್ಟೆ ಬೇಕು ಅಂತ ನಿನಗೆ ಕಾಣ. ಹೌದೌದು, ಏನು ನೋಡ್ಲಿಕ್ಕೆ ಅಸಹ್ಯ. ಹಾಗಲ್ಲ, ಈಗ ನೀವೊಂದು ಬಟ್ಟೆಯಲ್ಲಿ ನಡೆದ್ರೆ ಆ ಬಟ್ಟೆಯಲ್ಲಿ ನಮಗೂ ದಾರಿ ಸಿಗ್ತದಲ್ಲ. ಹೌದೇನು? ನಾನು ಬಟ್ಟೆ ಯಾಕೆ ಬೇಕು? ಬಟ್ಟೆ ಯಾವ ಬಟ್ಟೆ ಅಲ್ಲ, ಅದೇ ಒಂದು ಉಡುವ ಬಟ್ಟೆ, ಉಡುವುದಕ್ಕೆ ಮಾನ ಮುಚ್ಚುವುದಕ್ಕೆ. ಮಾನ ಮುಚ್ಚುವುದಕ್ಕೆ ಮಾತ್ರ. ಹೌದು, ಅಲಂಕಾರವನ್ನು ವೃದ್ಧಿಸುವುದಕ್ಕಾಗಿ ಬಟ್ಟೆ ಉಡುವಲ್ಲ ದೂರ್ವಾಸ, ಮಾನೆ ಮುಚ್ಚಲಿಕ್ಕೆ ಮಾತ್ರ. ಯಾಕೆ? ದೇಹವೇ ನಮಗೆ ಬಟ್ಟೆ, ಸಾಧನೆಗೆ. ಆಮೇಲೆ ಅದಕ್ಕೆ ಮತ್ತೊಂದು ಬಟ್ಟೆ ಅಂತ. ನಿಜವಾಗಿ ಆಗಾಗ ಬರಬೇಕು, ಇಂಥದ್ದನ್ನೆಲ್ಲ ಕೇಳಬೇಕು. ನಾನು ಯಾಕೆ ಕೇಳುವುದು? ನನಗೆ ಇನ್ನೊಂದು ಕಡೆ ಹೇಳಲಿಕ್ಕಾಗ್ತದೆ. ಲೋಕದಲ್ಲಿ ಶಾಸ್ತ್ರಾದಿಗಳು ಲೋಕಾನುಭವಗಳೆಲ್ಲ ಬೆಳೆದು ಬರುವುದೇ ಹಾಗೆ. ಶ್ರುತಿ ಶ್ರುತಿ ಒಬ್ಬನಿಗೆ ಕೇಳುದು ಮತ್ತೊಬ್ಬನಿಗೆ ಹೇಳುದು. ಹೌದು, ಆದ್ರೆ ಶ್ರುತಿ ಬಿಡಬಾರದು. ಕೆಲವು ಸಲ ನನಗೂ ಹಾಗಾಗ್ತದೆ, ಇಲ್ಲಿ ಕೇಳಿದ್ದು ಇಲ್ಲೇ ಹೋಗ್ತದೆ. ಅದೇ ಇಟ್ಟುಕೊಳ್ಬೇಕು. ದೂರ್ವಾಸರ ಹೀಗೆ ಕೇಳಿದ್ದು ನಾನು, ನೀವು ಬರಬಾರದಿತ್ತು ಅಂತಲ್ಲ, ನನ್ನನ್ನು ನಾನೇ ದೃಢಪಡಿಸಿಕೊಂಡದ್ದು. ಬಂದದ್ದು ದೂರ್ವಾಸರೆ, ಹೌದಲ್ಲ? ಎಂತೆಂತಹ ಋಷಿ ಮಹರ್ಷಿಗಳು ಬರುವಂತಹ ನಾಕಲೋಕ ಇವು. ಆದ್ರೆ ದೂರ್ವಾಸರು ಆಗಾಗ ಏನು ಬರುವವರಲ್ಲ. ಅಲ್ಲ, ನಾನು ಬಂದ್ರೆ ಒಂದು ಕಥೆ ಆಗುತ್ತೆ, ಅಪೂರ್ವವಾಗಿ ಆಗಮಿಸಿದ್ದೀನಿ. ನಾನು ಹೋದ್ರೆ ಒಂದು ಕಥೆ ಆಗುತ್ತೆ. ಹೌದು, ನೀವು ಇದ್ರೆ ಅದೇ ಒಂದು ಕಥೆ. ಆದ್ದರಿಂದ ನಾನು ಹೋಗುದು ಕಡಿಮೆ ಮಾಡಿದ್ದೆ. ನೀವು ಹೋಗುದು ಕಡಿಮೆ ಮಾಡಿ, ನೀವು ಇಲ್ಲೇ ಇರಿ. ನಮೋ ನಮಃ ನನಗೆ ಬಹಳ ಸಂತೋಷ ಆಯಿತು. ಸಂತೋಷ ಆಯಿತು. ಮಾತು ಕೇಳುವಾಗ ಅದ್ಭುತ ಅಂತ ಅನ್ನಿಸ್ತದೆ, ಮುಖ ನೋಡಿದರೆ ಯಾರಿಗೆ ಅಂತ ಪ್ರಶ್ನೆ ಹುಟ್ಟುತ್ತದೆ. ಹೌದೇನಾ? ಏನು ನಾನು ಬಂದದ್ದು ಮನಸ್ಸಿಗೆ ಹಿತಾಗಲಿಲ್ವಾ? ಅಯ್ಯೋ, ಇದು ನಮ್ಮ ಭಾಗ್ಯ ವಿಶೇಷ ಅಲ್ಲ. ಭಾಗ್ಯ ವಿಶೇಷ ಅಂತ ಹೇಳದೆ ಉಪಾಯ ಇಲ್ಲ ನಿನಗೆ. ಯಾಕೆಂದ್ರೆ ಹಿತ ಆಗಲಿಲ್ಲ ಅಂದ್ರೆ ಬರುವ ಅಪಾಯ ದೊಡ್ಡದು. ಮತ್ತೆ ಇಲ್ಲಿ ಯಾರೂ ಬರದಾಗ್ತದೆ. ಕೆಲವು ಸಲ ಹಾಗೆ ದುರ್ಜನಂ ಪ್ರಥಮಂ ಒಂದೇ, ಸಜ್ಜನಂ ತದನಂತರಂ. ದುರ್ಜನರಿಗೆ ಮೊದಲು ನಮಸ್ಕಾರ ಮಾಡುವುದು. ಯಾಕೆ? ಅವರದ್ದಾದಂತಹ ಆಚರಣೆಯ ಕುರಿತಾಗಿ, ಅವರ ಕುರಿತಾದಂತಹ ಆದರ್ಶದ ಕುರಿತಾಗಿ ಗೌರವ ಉಂಟು ಅನ್ನುವುದಕ್ಕಾಗಿ ಅಲ್ಲ. ಪ್ರೀತಿ. ಸಾಮಾನ್ಯವಾಗಿ ಎಲ್ಲರೂ ದೇವರಿಗೆ ಕೈ ಮುಗಿಯುವುದು ಹೆಚ್ಚು ಹಾಗೆ, ಭಯದಿಂದಲೇ. ಯಾವ ಕಷ್ಟವೂ ಕೊಡಬೇಡ ಅಂತ ಭಯದಿಂದಲೇ. ಭಕ್ತಿಯಿಂದ ಕೈ ಮುಗಿಯೋರು ಬಹಳ ಕಡಿಮೆ. ಹಾಗೆ ನನಗೂ ಕೈ ಮುಗಿದು ಪೀಠ ಕೊಟ್ಟದ್ದು ಅಲ್ಲ, ನಿಮಗೆ ಆತ್ಮಾರ್ಥವಾಗಿ ನಾನು ಕೈ ಮುಗಿದದ್ದು. ಅದೇ ಹೌದಾದರೆ, ಸಂತೋಷ ಆದದ್ದು ನಿಜವಾದರೆ, ನಿನ್ನ ಮುಖದಲ್ಲಿ ಆ ಭಾವ ಕಾಣಬೇಕಾ ಬೇಡುವ? ನಾಕಾಧಿಪ. ನಾಕ ಅಂದರೆ ಏನು? ದುಃಖವೇ ಇಲ್ಲದೆ ಇರುವಂತಹ ಲೋಕವಾದ್ದರಿಂದ ಇದಕ್ಕೆ ನಾಕ ಅಂತ ಹೆಸರು ಅಲ್ವ? ನಾಕಾಧಿಪ ಅಲ್ವ ನೀನು? ಇಲ್ಲಿ ದುಃಖಕ್ಕೆ ಆಸ್ಪದ ಇಲ್ಲ. ಅದರರ್ಥ ನೀನು ಕಣ್ಣೀರು ಹಾಕುವ ಪ್ರಸಂಗವೇ ಬರಲಿಲ್ಲ ಅಂತಲ್ಲ. ಬರ್ತದೆ ಅಪೂರ್ವಕ್ಕೆ. ಅಲ್ಲ, ಬಂದರೆ ನೀನು ಇಲ್ಲಿ ಇರುವುದಿಲ್ಲ ಅಂತ. ನಾನು ಇಲ್ಲಿ ಇದ್ದುಕೊಂಡು ಕಣ್ಣ ನೀರು ಇಲ್ಲಿದ್ದು ಕಣ್ಣೀರು. ನಾನು ಇಲ್ಲಿ ಇರುವಾಗ ದೇವೇಂದ್ರ, ಅಲ್ಲಿ ಹೋದ ಮೇಲೆ ಕಣ್ಣ ನೀರು ಹಾಕ್ತೇನೆ. ನೀನು ನಾಳೆ ಎಂಥದ್ದು ಮಾಡುದು ಅದು ವಿಷಯ ಬೇಡ. ಅದೆಂಥದ್ದು ಅಲ್ಲಿ ಹೋದ ಮೇಲೆ ಕಣ್ಣೀರು ಹಾಕೋದು? ಅಲ್ಲಿ ಹೋದ ಮೇಲೆ ಅಂದರೆ ರಕ್ಕಸರೆಲ್ಲ ಬಂದು ನಮ್ಮನ್ನು ಹೊಡೆದು ಓಡಿಸಿದ್ರೆ, ಇಲ್ಲಿಂದ ಹೊರಗೆ ಹೋದ ಮೇಲೆ ಎಂಥದ್ದು ದೇವೇಂದ್ರನ ವೇಷವನಿಲ್ಲ ಅಲ್ಲ? ದೇವೇಂದ್ರನ ಏನ ಮಾಡುವುದಿನ್ನು ದಾನ. ಅದು ಹೌದಪ್ಪ. ಕಾಡು ಮೇಡಲ್ಲಿ ಅಲ್ಲಿ ಇತ್ತು. ಏನು ಮಾಡುವುದನ್ನು ಹಾಗೆ ದುಃಖಿಸ್ತಿ. ಆ ದುಃಖಿಸುವ ಕಾಲದಲ್ಲಿ ನೀನು ನಾಕದಲ್ಲಿ ಇರುವುದಿಲ್ಲ. ನಾಕ ಅನ್ನುವುದು ನಾಕವೇ, ದುಃಖ ವಿರಹಿತವಾದಂತಹ ಲೋಕ, ದುಃಖವೇ ಇಲ್ಲ ಇಲ್ಲಿ. ಆದರೆ ಇಂದಿನ ದಿನ ನಿನ್ನ ಮುಖ ನೋಡಿದರೆ ಕಣ್ಣಿನಲ್ಲಿ ನೀರು ಕೆಳಗೆ ಉರುಳಿಲ್ಲ, ಆದರೆ ನಿನ್ನ ಮುಖ ನೋಡಿದರೆ ಸ್ಪಷ್ಟವಾಗುತ್ತದೆ.
ಆದಿತೇಯರು ಸದಾಕಾಲ ಲೋಕಕ್ಕೆ ಬೆಳಕನ್ನು ನೀಡಬೇಕಾದವರು. ನೀನೇ ಮುಖ ಕಂದಿಸಿದ್ದಿ, ದುಗುಡಮಾನಸನಾಗಿದ್ದಿ. ಮುಖ ಅನ್ನುವುದು ಮನಸ್ಸಿನ ಕೈಗನ್ನಡಿ ಅಂತ ಒಂದು ಮಾತುಂಟು. ಮನದಲ್ಲಿ ಏನು ಭಾವ ಇರ್ತದೆ ಅದು ಮುಖದಲ್ಲಿ ಬಿಂಬಿಸ್ತದೆ. ಕಣ್ಣಿನಲ್ಲಂತೂ ಸ್ಪಷ್ಟವಾಗಿ ಗೊತ್ತಾಗುತ್ತದೆ. ಯಾರನ್ನು ವಂಚಿಸುವುದಕ್ಕಾಗಿ ಮುಖದಲ್ಲಿ ತಿಳಿನಗೆಯ ಮುಖವನ್ನೇ ಪ್ರದರ್ಶಿಸಿದರು ಕಣ್ಣು ಯಥಾರ್ಥವನ್ನು ಹೇಳಿ ತೋರಿಸ್ತದೆ. ಎಂಥದ್ದೋ ಉಂಟು ಮನದಲ್ಲಿ ಬೇರೆ ಭಾವ ಅಂತ. ಎಲ್ಲವೂ ಕಪಟ ಮನಸ್ಸಿನಲ್ಲಿ ಇಟ್ಟುಕೊಂಡು ಮುಖ ನೋಡಿ ಮಾತಾಡುವುದಿಲ್ಲ. ಅದಕ್ಕೆ ನಾನು ಅದಕ್ಕೆ ತಿರುಗಿ ಆಗಾಗ ನಿನ್ನ ಮುಖ ನೋಡೋದು. ನಾನು ನಿಮ್ಮ ಕಣ್ಣು ನೋಡಿ ಮಾತಾಡದೇ ಇದ್ದದ್ದು ನನ್ನ ಕಾಪಟ್ಟೆ ಹೊರಗಡೆ ಹರಿಯುವುದಕ್ಕಾಗಿ ಅಲ್ಲ, ಸುಮ್ಮಗೆ ನನ್ನ ದುಃಖವನ್ನು ನಿಮ್ಮ ಥರಲ್ಲ ಯಾಕೆ ಹೇಳಿಕೊಳ್ಳುವುದು ಅಂತ ನಾನು ನಿನ್ನ ದುಃಖವನ್ನು ಕಳವಳವನ್ನು ಕಸಿವಿಸಿ ದುಃಖ ನಿನಗೆ ಏನಾದ್ರು ನಿನಗಂತ ಲಾಲಿಸು ಮುನಿವರಿಯ ಮನದೊಡು ತಾಡಿನ ಯೋಜನೆಯ ಮುನಿವರಿಯ ಆಳಕ್ಕೆ ಇಳಿದು ನಮ್ಮ ಮನದೊಳಗೆ ಆಗಬಹುದಾದಂಥ ಆಗುತ್ತಿರುವಂಥ ಆಂದೋಲನವನ್ನು ಕಂಡು ಹಿಡಿಯಬಲ್ಲಂತಹ ಅಂತರ್ದೃಷ್ಟಿಯುಳ್ಳವರು ತಾವು. ವೈಯಕ್ತಿಕವಾಗಿ ನನಗೆ ಕಷ್ಟ ಬಂದಿದೆ ಅಂತಲ್ಲ, ವೈಯಕ್ತಿಕವಾದದ್ದನ್ನು ಯೋಚಿಸುವುದಕ್ಕೆ ನೀನಿರುವವನು ಅಲ್ಲ. ಸೂರ್ಯವಂಶೀಯರ ಮೇಲೆ ನಮಗೆ ಗೌರವ ಉಂಟಿಲ್ಲ ಅಂತ ಯಾರು ಹೇಳಿ? ಈಗ ನಮ್ಮ ಮಧ್ಯದಲ್ಲಿ ಸೂರ್ಯವಂಶದವರ ಸುದ್ದಿ ಯಾಕೆ? ಈಗ ಅವರು ನಮಗೂ ಸಹಾಯ ಮಾಡಿದ್ದಾರೆ, ಮೊದಲು ಮಾಡಿದ್ದಾರೆ, ಇನ್ನು ಮಾಡಬಹುದು ಅನ್ನುವುದು ನಮ್ಮ ನಿರೀಕ್ಷೆ. ಈ ಲೋಕದಲ್ಲಿ ಸಜ್ಜನರೆಲ್ಲರೂ ಪರಾರ್ಥಕ್ಕಾಗಿಯೇ ಶ್ರಮಿಸ್ತಾರೆ. ಒಂದು ದೃಷ್ಟಿಯಿಂದ ಅವರು ಜೀವನವನ್ನೇ ವ್ರತವಾಗಿ ಅಂಗೀಕರಿಸಿದವರು. ಮತ್ತೆ ಏಕಾದಶಿ ವ್ರತ ಮಾಡುವುದೊಂದು ವಿಶೇಷವ. ಯಾರು ಏಕಾದಶಿ, ಎಲ್ಲಿ ಏನು ವ್ರತ? ಸೂರ್ಯವಂಶೀಯನಾದಂತಹ ಅಂಬರೀಷ ನಿಷ್ಠೆಯಿಂದ ಅಸ್ಖಲಿತವಾಗಿ ಏಕಾದಶಿ ವ್ರತವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಇಂದ್ರ, ಭೋಗಭೂಮಿಯಾದಂತಹ ನಾಕದ ಅಧಿಕಾರಿಯಾದಂತಹ ನೀನು ಇಂದ್ರಿಯಾಭಿಮಾನಿ ದೇವತೆ ಹೇಗೋ ತದ್ರೀತಿಯಲ್ಲಿ ಮೂರು ಲೋಕಗಳ ಧರ್ಮಕರ್ಮಗಳನ್ನು ಸಾಂಗವಾಗಿಸುವ ಹೊಣೆಯನ್ನು ಹೊತ್ತಂತಹ ಧರ್ಮಾಧ್ಯಕ್ಷನ ಕರ್ತವ್ಯವನ್ನು ಹೊಂದಿದ ಅಲ್ಲ. ಈಗ ದೇವತೆಗಳಾದಂತಹ ನೀವು ಸದಾಕಾಲ ಹಂಬಲಿಸಬೇಕಾದದ್ದೇನನ್ನು? ಕರ್ಮಭೂಮಿಯಾದಂತಹ ಭೂಮಿಯಲ್ಲಿ ಸದಾಕಾಲ ಸತ್ಯ ಧರ್ಮ ನೆಲೆಯಾಗಿರಲಿ, ಸತ್ಕರ್ಮಗಳು ಸದಾಕಾಲ ನಡೀತಾ ಇರಬೇಕು. ಯಾಗ, ಯಜ್ಞ, ವ್ರತ, ನೇಮ, ನಿಯಮ, ನಿಷ್ಠೆ, ಅನುಷ್ಠಾನ, ವ್ರತ ಅಲ್ವ ನಡಿಬೇಕು ಅಂತಲ್ವ? ಅದು ನಡೀತದೆ ಅಂತಾದರೆ ನೀನು ಅದಕ್ಕೆ ಸಂತೋಷ ಅಲ್ವ ಪಡಬೇಕಾದದ್ದು? ಕಣ್ಣೀರು ಹಾಕುದು ಯಾಕೆ? ನಮ್ಮ ಅಂಬರೀಷ ಬರೇ ಏಕಾದಶಿ ವ್ರತ ಮಾತ್ರ ಅಲ್ಲ, ಅಶ್ವಮೇಧಾಧ್ವರ್ಯಗಳನ್ನು ಮಾಡುತ್ತಿದ್ದಾನೆ. ಅಶ್ವಮೇಧ ಅದು ಮತ್ತು ಒಳ್ಳೆದಾಯ್ತಲ್ಲ. ನೀವೆಲ್ಲ ಯಾಗದ ಏನಾದರೂ ಭೂಲೋಕದಲ್ಲಿ ನಡೆದರೆ ನಿಮ್ಮ ವರ್ಚಸ್ಸು, ಅಲ್ಲದಿದ್ದರೆ ಏನಾದರೂ ಉಂಟ ನಿಮಗೆ? ಯಾಗದ ಮೂಲಕವಾಗಿ ಹೋಮಿಸಿದಂತಹ ಹವಿಸ್ಸನ್ನು ಆಘ್ರಾಣಿಸುವುದರ ಮೂಲಕವಾಗಿಯೇ ನೀವು ಪ್ರವರ್ಧಮಾನಕ್ಕೆ ಬರುವ. ಅದೇ ಹೇಳಿದ್ದು ಸರಿ. ಅಲ್ಲಿ ಇಲ್ಲಿ ಏನಾದರೂ ನಡೆದ್ರಲ್ವ ನಮ್ಮದು, ಅಲ್ಲದಿದ್ದರೆ ಎಂಥದ್ದುಂಟು? ಈಗ ಎಲ್ಲಿಯೂ ಏನು ಆಗದಿದ್ರೆ ಮತ್ತೆ ನೀನೇ ಕಿರೀಟ ಕಟ್ಟುವುದಿಲ್ಲ ಅಲ್ಲ. ಹಾಗೆಂದು ಹಾಸಿ ಮಲಗುವುದಾದ್ರೆ ಎಲ್ಲಿ? ಹಾಗಾದೀತು. ಭೂಲೋಕದಲ್ಲಿ ಸತ್ಕರ್ಮಗಳು ನಡೀತಾ ಉಂಟು ಅಂತಾದರೆ ನಿನಗೇನಾದರೂ ಉಂಟು. ಭೂಲೋಕದಲ್ಲಿ ಸತ್ಕರ್ಮಗಳನ್ನು ಎಸಗುವುದರಿಂದ ಅವರಿಗೂ ಉಂಟು. ಯಾಕೆಂದ್ರೆ ಅದು ಕರ್ಮಭೂಮಿ, ಕರ್ಮಕ್ಕೆ ತಕ್ಕುದಾದ ಫಲ. ಕರ್ಮ ಮಾಡದೆ ಅವರಿಗೆ ಫಲವನ್ನು ಹೊಂದುವ ಅಧಿಕಾರವೇ ಬರುವುದಿಲ್ಲ. ವ್ರತ ಮಾಡಬಾರದು, ಯಜ್ಞ ಮಾಡಬಾರದು ಅನ್ನುವಾಗ ನಾನು ಹೇಳಲೇಬಾರದು. ಆಗ್ತದೆ ಅಂತಾದ್ರೆ ಸಂತೋಷ ಪಡಬೇಕು. ನೀನು ಅವನ ಆದರ್ಶವನ್ನು ಪ್ರಪಂಚದವರು ಕಂಡು ಎಲ್ಲರೂ ಅಶ್ವಮೇಧ ಮಾಡಿ ಅಂತ ಹೇಳಬೇಕು. ಕಾರ್ಯಕ್ರಮ ಹೆಚ್ಚಾದಷ್ಟು ನಿನಗೆ ಒಳ್ಳೆಯದು. ಮತ್ತೆ ಆದರೆ ಈ ಕಾರ್ಯಕ್ರಮದ ಮಧ್ಯದಲ್ಲಿ ಮತ್ತೊಬ್ಬ ಬಂದ, ನಮಗೆ ಕಷ್ಟ. ಹೌದು, ನಮಗೆ ಒಳ್ಳೆ ಗೌರವ ಉಂಟು ಅವನ ಹತ್ರ. ನೀನು ಹೋದದ್ದು ಯಾಕೆ ಅಲ್ಲಿ ಅನ್ನುವಾಗ ಕೇಳುವಷ್ಟು ನಮಗೆ ಅರ್ಹತೆ ಇಲ್ಲ.
ಈಗೇನಾದ್ರು ನಿನಗೆ ಭೂಲೋಕದಲ್ಲಿ ಯಾಗಯಜ್ಞಾದಿ ಸತ್ಕರ್ಮಗಳು ನಡೀತಾ ಇದ್ರು ನಿನಗೇನಾದರೂ ಸಿಕ್ಕುದರಲ್ಲಿ ಕಡಿಮೆ ಅಂತಾಗಿದ್ದ? ನನಗೆ ಸಿಗುತ್ತದೆ. ನನಗೆ ಅಲ್ಲಿ ಹೋಗಬೇಕು ಅಂತಲ್ಲ, ತಂದು ಕೊಡ್ತಾರೆ. ಹೌದವಾ? ಹೌದಪ್ಪ, ಅವ ತರಲಿಕ್ಕೆ ಇದ್ದ. ಹೌದು. ಶ್ರೀಮನ್ನಾರಾಯಣ ಪ್ರಸನ್ನನಾದ, ಸ್ಥಿತಿಕಾರಕನಾದ. ಹೌದಲ್ಲ, ಅದು ಇದ್ದದ್ದೇ. ಈಗ ಸತ್ಕರ್ಮಗಳಿಗೆ ದೇವರ ಅನುಗ್ರಹ ಆಯಿತು ಅಂತ ಹೇಳೋದು ವಿಶೇಷವ, ಆಗದೇ ಇದ್ರೆ ವಿಶೇಷ. ಅವನ ಇಷ್ಟಾರ್ಥಗಳನ್ನು ಈಡೇರಿಸಿ ಅವ ಮಾಯವಾಗಿ ಹೋಗಿದ್ದಿದ್ದರೆ ನನಗೂ ಸಂತೋಷವೇ ಆಗುತ್ತಿತ್ತು. ಊರಿಗೊಂದು ಆದರ್ಶ ಆಯ್ತಲ್ಲ ಅಂಬರೀಷನ ಬದುಕು. ಆದರೆ ನಿನ್ನ ರಕ್ಷಣೆಗಾಗಿ ನಾನು ನನ್ನ ಸುದರ್ಶನವನ್ನೇ ತೆತ್ತಿದ್ದೇನೆ. ಸುದರ್ಶನವನ್ನು ಅಥವಾ ಸುದರ್ಶನನನ್ನು ಅಂಬರೀಷನ ರಕ್ಷಣೆಗಾಗಿ ಸೂರ್ಯವಂಶೀಯನಾದಂಥ ಆತನ ಅರಮನೆಯಲ್ಲಿ ಬಿಟ್ಟು ಬಂದ, ಇಟ್ಟು ಬಂದ. ಏನಾಯ್ತು? ಅಲ್ಲ, ಅವ ಅಶ್ವಮೇಧ ಮಾಡಿದರೆ, ಅವ ವ್ರತ ಮಾಡಿದರೆ, ಅವನಿಗೆ ವಿಷ್ಣು ಪ್ರಸನ್ನನಾದರೆ, ಸುದರ್ಶನ ಕೊಟ್ಟರೆ ಏನಯ್ಯ ದೇವಲೋಕವನ್ನು ತೆಗೆದುಕೊಟ್ಟು ನಾವು ಅಂಬರೀಷ ಆಯ್ತು ನಿನಗೆ ದೇವಲೋಕ ಅಂತ ಹೇಳಿದನು. ಸುದರ್ಶನ ತೆಗೆದು ನೃಪಗಿತ್ತಿರೆ ವಿರೋಧವ ಬಗೆದು ದೈತ್ಯರು ಬಂದರೆ ನಾನು ಮಾಡ್ಪೆ. ವಿರೋಧವ ಬಗೆದು ದೈತ್ಯರು ಬಂದರೆ ಮಾಡ್ಪೆನು ಮುನಿಯೇ. ಸದ್ಧರ್ಮಾಚರಣೆಯನ್ನು ಮಾಡುತ್ತಿರುವವನು ಯಾವನು ಸತ್ಯಾದಿಗನೋ, ಯಾವನು ಧರ್ಮಾತ್ಮನು, ಅವನನ್ನು ರಕ್ಷಿಸುವುದಕ್ಕಾಗಿ ಈ ಸುದರ್ಶನ ಅನ್ನುವಂಥ ಆಯುಧ ಶ್ರೀಮನ್ನಾರಾಯಣನ ಕರ ಅಗ್ರದಲ್ಲಿ ರಂಜಿಸುತ್ತಿರುವುದು. ಹೌದಪ್ಪ, ಇದು ಒಬ್ಬನ ಮನೆಯ ರಕ್ಷಣೆಗಾಗಿ ಅಲ್ಲವ? ನಾವು ಒಪ್ಪುವ ದೇವರ ಕೈಯಲ್ಲಿ ನಾವು ಆಯುಧವನ್ನು ಕಲ್ಪಿಸುವುದು ಯಾವ ಕಾರಣಕ್ಕೆ? ನಮಗದರಿಂದ ಸಂಕಟ ಬರಲಿ ಅನ್ನುವುದಕ್ಕಲ್ವಲ್ಲ, ನಮಗೆ ಬರುವ ಸಂಕಟವನ್ನು ಹೊಡೆದೋಡಿಸಲಿಕ್ಕೆ ಅಲ್ಲಿ ಆಯುಧ ಇರಲಿ ಅನ್ನೋ ವಿಶ್ವಾಸದಿಂದಲೂ ನಾವು ಆಯುಧ ಕೊಡುವುದು. ಆದ್ದರಿಂದಲೇ ಸಶಕ್ತಿ ಸಾಂಗ ಸಾಯುಧ ಅಂತ ಪೂಜೆ ಮಾಡುವುದು. ಅಲ್ಲದಿದ್ದರೆ ಯಾಕೆ? ಇಲ್ಲದಿದ್ದರೆ ಭೀತಿಕಾರಕವಾದ ಆಯುಧವನ್ನು ಇರಿಸಿ ಯಾವನಾದರೂ ಪೂಜೆ ಮಾಡಬೇಕು. ಅದರಲ್ಲಿಯೂ ಸುದರ್ಶನ ಅಂದರೆ ಏನು? ದರ್ಶನ ಯೋಗ್ಯನಾದವನು ಸುದರ್ಶನ, ಸಕಲ ಸಂಕಟವನ್ನು ನಿವಾರಿಸಬಲ್ಲಂತಹ ಸಾಮರ್ಥ್ಯ ಇದ್ದವನು. ಕೇವಲ ವಿರೋಧಿಗಳ ನಾಶ ಮಾಡ್ತಾನೆ ಅನ್ನುವಂತಹ ಒಂದೇ ಒಂದು ಅರ್ಥದಿಂದಲ್ಲ. ಒಂದು ದೃಷ್ಟಿಯಿಂದ ನೋಡಿದರೆ ಸುದರ್ಶನವನ್ನರೆ ಶ್ರೀಮನ್ನಾರಾಯಣನ ಅಲ್ವಾ? ಸರ್ವಪ್ರಹರಣಾಯುಧ ಅಂತ ನಾರಾಯಣನಿಗೆ ಹೆಸರು ಬರುವುದಕ್ಕೆ ಕಾರಣವಾಗುವಾಗಿರುವುದೇ ಸುದರ್ಶನ. ಈ ಸಹಸ್ರಾರವನ್ನು ಅವನ ದೇವರ ಕೊನೆಯಲ್ಲಿ ಇಟ್ಟರೆ ಇಲ್ಲಿ ಅಂಬರೀಷನ ಅಲ್ಲಿಟ್ಟ ಮಾತ್ರಕ್ಕೆ ಅದು ವಿಷ್ಣುವಿನ ಚಕ್ರ ಅಲ್ಲ ಅಂತ ಅರ್ಥವ ಅಂತಲ್ಲ. ಮತ್ತೆ ತಮ್ಮ ಭಾವವನ್ನು ಕೂಡಿಸಿಕೊಂಡು ಶೋಣಿತಾಪುರದಂಥ ಊರಿನಲ್ಲಿ ಹುಟ್ಟಿ ಬೆಳೆದು ಇಲ್ಲಿಗೆ ಯಾರಾದರೂ ಒಬ್ಬ ದಾಳಿ ಮಾಡಿದರೆ ನಿನಗೇನು? ಈಗ ನಿನ್ನ ಕೈಯಲ್ಲಿ ಆಯುಧ ಇಲ್ಲ. ಈಗ ಸುದರ್ಶನ್ ಇನ್ನೆಲ್ಲಿಯಾದರೂ ಸುದರ್ಶನ್ ಹೊಡೆಯುತ್ತಾ ಇದ್ದಾನೆ ಇದಕ್ಕೆ. ನಿಲ್ಲುವುದೂ ಇಲ್ಲ, ಒಟ್ಟು ಸರಿ ಇಲ್ಲ. ಅಲ್ಲ, ಮೊದಲು ಸರಿ ನಿಲ್ತಿದ್ದ, ಮನಸ್ಸೇ ಸರಿ. ಮೊದಲು ಸರಿ ನಿಲ್ತಿತ್ತು. ಈ ಸುದರ್ಶನಿಗೆ ಕೊಟ್ಟ ಮೇಲೆ ಹೀಗಾದ ಅಲ್ಲಿ ಅವನ ಕೈಯಲ್ಲಿ ಸುದರ್ಶನ ಉಂಟಲ್ಲ ಅನ್ನುವ ಧೈರ್ಯದಿಂದ ಈ ಇಂದ್ರನ ಕೈಯಲ್ಲಿ ಈ ವಜ್ರಾಯುಧ ಒಂದು ಬಾಲ ಬರ್ತಿತ್ತು. ನಾವು ಕೆಲವು ಸಲ ಹೇಳಿದ ಮಾತೆ, ಗದೆಯಾಗಲಿ ವಜ್ರಾಯುಧವಾಗಲಿ ಇದ್ದು ಪ್ರಯೋಜನ ಉಂಟ? ಇದ್ದು ಪ್ರಯೋಜನ ಉಂಟು ಅಂದರೆ ಹೊಡೆಯುವವನ ಕೈಯಲ್ಲಿ ಕಸುವು ಬೇಡ. ಹೌದೌದು, ಗದೆಯಿಂದ ಅಲ್ಲ, ಕೈಯಿಂದ ಹೊಡೆ. ಮತ್ತೆ ಅವನ ಕೈಯ ಸುದರ್ಶನವನ್ನೇ ಅವ ಬೇರೆ ಒಂದು ಕಡೆ ಇಟ್ಟಿದ್ದಾನೆ ಅಂತಾದರೆ ನನ್ನ ಎದೆಯಲ್ಲಿ ಧೈರ್ಯ ಹುಟ್ಟುವುದು ಹೇಗೆ? ಈ ಆಯುಧವನ್ನು ಉಪಯೋಗಿಸಿ ನೀವಿಗೆ ಕೆಲವು ಕತೆ ಗೊತ್ತುಂಟಲ್ಲ, ಒಂದು ಕತೆ ಅಲ್ಲ ಎರಡು ಕತೆ ಹೇಳಿ. ಒಂದು ಕತೆ ನನಗೆ ಗೊತ್ತುಂಟು, ಇದರಿಂದ ಗೆದ್ದ ಕತೆ. ಎಲ್ಲ ಇಲ್ಲ, ಮತ್ತೊಂದಂಥದ ಕೈ ನೀನು ಹೊತ್ತುಕೊಂಡು ತಿರುಗಾಡುದು. ಈಗ ಅದರಿಂದ ಗೆಲ್ಲುವುದಕ್ಕೆ ಆಗುವುದಿಲ್ಲ ಅಂತ ಅದು ಹಿಡ್ಕೊಂಡದ್ದು ಎಂಥದ್ದಕ್ಕೆ? ಸತ್ಯ ಹೇಳಬೇಕು, ನಾನು ಹೊರಡುವಾಗ ಅವನು ಹಿಡಿದು ತೆಗೆದು ಕೊಡ್ತಾನಿದ್ದಾನೆ. ಅದಿಲ್ಲದಿದ್ರೆ ನಿನ್ನನ್ನು ದೇವೇಂದ್ರ ಅಂತಲೇ ಗುರುತ ಸಿಗುವುದಿಲ್ಲ. ನಾನು ನನ್ನ ಆಸನಾರೋಹಣಕ್ಕಾಗಿ ಬರುವಾಗ ನನ್ನ ಆಸನದ ಬೆಂಗಡೆಯಲ್ಲಿ ವಜ್ರಾಯುಧಾದಿ ವಿಶೇಷಗಳು ಮೈ ತಳೆದು ನಿಲ್ಲುತ್ತವೆ. ಬಹುಶಃ ಸುಧರ್ಮ ಸಭೆಗೆ ಬರುವ ಕಾಲಕ್ಕೆ ನೀ ಆಯುಧ ಹಿಡಿಯದಿದ್ರೆ ನೀನು ದೇವೇಂದ್ರ ಅಂತಲೇ ಅವರಿಗೆ ಗುರುತ ಸಿಕ್ಕುವುದಿಲ್ಲ. ನೀನು ಯಾವಾಗಲೂ ಇಟ್ಕೊಂಡು ಬಂದು ಅಭ್ಯಾಸ ಆಗಿದೆ. ನನಗೂ ಅಭ್ಯಾಸ ಆಗಿದೆ. ಇದೊಂದು ಕೈಯಲ್ಲಿ ಇಲ್ಲದೆ ಇದ್ರೆ ಪ್ರವೇಶವೇ ಸಾಧ್ಯ.
ಹಾಗಿದ್ರೆ ನಿನ್ನ ಗುರುತಕ್ಕಾಗಿ ಮಾತ್ರ ಆಗಿದೆ, ಆಗಿದೆ. ಈಗ ಗೆದ್ದ ಪ್ರಸಂಗವೇ ಇಲ್ಲ ಅಂತ ಬೇಸರ. ಪ್ರಸಂಗವೇ ಇಲ್ಲ. ಅಥವಾ ಈ ಮೊದಲು ಇದ್ದರು ಸುದರ್ಶನ ಅಂಬರೀಷನ ದೇವರ ಕೋಣೆಯ ಮಂಚದ ಮೇಲೆ ಇರಿಸಲ್ಪಟ್ಟ ಮೇಲೆ ಇನ್ನೊಬ್ಬ ರಕ್ಕಸ ಇಲ್ಲಿಗೆ ಆಗಮಿಸಿದರೆ ನನಗಾದರೂ ಇದನ್ನು ಎತ್ತಿ ಹೊಡೆಯುವ ಧೈರ್ಯ ಬಂದಿತ್ತೆ ಹೇಳು. ನೀನೀಗ ಯುದ್ಧದಲ್ಲಿ ಗೆಲ್ಲದೇ ಇರಬಹುದು, ನೀನು ಹೊಡೆಯದೆ ಸದಾಕಾಲ ಈ ನಿನ್ನ ವಜ್ರಾಯುಧ ಗೆಲ್ಲುತ್ತಾ ಉಂಟು. ಅದು ನಿನ್ನ ತಲೆಗೆ ಏನಾದರೂ ಯೋಚನೆ ಬಂದಿದ? ಹಾಂ, ನೀನು ಯುದ್ಧ ಮಾಡುವುದೇ ಬೇಡ, ಅದು ಗೆಲ್ಲುತ್ತಾ ಬಂದಿದೆ ಇಷ್ಟರವರೆಗೆ. ಅದಕ್ಕೆ ಸೋಲಿಲ್ಲ ಅನ್ನುವುದಕ್ಕಾಗಿ ಅಲ್ಲೋ ಬರುವ ರಾಕ್ಷಸರು ಮೊದಲು ವರ ಪಡೆಯುವುದು. ಈಗಲೆಲ್ಲವರು ತಪಸ್ಸು ಮಾಡುವುದು ಯಾಕೆ? ಇಂದ್ರನನ್ನು ಸೋಲಿಸುವ ವರವೇ ಯಾವ ರಾಕ್ಷಸ ಆದರೂ ಮೊದಲು ಕೇಳುವುದು. ಈಗ ವರ ಪಡೆಯದೆ ನಿನ್ನನ್ನು ಗೆಲ್ಲುವುದಕ್ಕಾಗುವುದಿಲ್ಲ ಅಂದರೆ ಅರ್ಥ ಏನು? ಸದಾಕಾಲ ನೀನು ಸರ್ವತ್ರ ವಿಜಯಿಯಾಗಿಯೇ ಇದ್ದಿ ಆ ವರ ಪಡೆಯದೆ ಇರುತ್ತಿದ್ದರೆ ನಿನ್ನನ್ನು ಗೆಲ್ಲುವುದಕ್ಕೆ ರಾಕ್ಷಸರಿಗೂ ಆಗುವುದಿಲ್ಲ. ನಿನ್ನ ವಜ್ರಾಯುಧ ಅನ್ನುವುದು ಅಪ್ರತಿಹತವಾದದ್ದು ಅನ್ನುವುದರ್ಥ. ನೀವು ಮೊದಲೇ ಒಂದೆರಡು ಸಲ ಬರಬೇಕಿತ್ತು. ಏನು ನೀನು ಕರೆದಾಗಲ್ಲ ಬರಲಿಕ್ಕೆ ನನಗೆ ಒಂದು ವಿಶೇಷವಾದ ಜ್ಞಾನ ಲಭ್ಯವಾಗುತ್ತಿತ್ತು. ನಾನು ಇದರ ಕುರಿತಾಗಿ ಒಂದು ಅಲ್ಪ ಹಗುರವಾಗಿ ಮಾತಾಡಿದ್ದಕ್ಕೆ ನಾನೇ ಪಶ್ಚಾತ್ತಾಪ ಪಡ್ತೇನೆ. ನನಗೆ ಇದು ಗೆಲುವಿನ ಒಂದು ಸಂಕೇತವಾಗಿ ಒದಗಿದ್ದು ಹೇಗೆ? ಆ ಮಹಾಮುನಿಯ ತ್ಯಾಗದ ಫಲವಾಗಿ ಅವನ ತ್ಯಾಗಕ್ಕೆ ನಾನು ನಮಸ್ಕರಿಸಬೇಕು. ಸ್ವಾಮಿ, ಈಗ ಇದಾದರೂ ದುರ್ಬಲವಾಗಿದೆ ಅನ್ನುವ ಹಾಗೆ ನನಗೆ ಕಾಣುವುದಕ್ಕೆ ಕಾರಣವೇನೆಂದರೆ ಆ ಸುದರ್ಶನವನ್ನು ಅಂಬರೀಷನ ರಕ್ಷಣೆಗಾಗಿ ಅಲ್ಲಿ ಇರಿಸಿದ್ದು. ಒಂದು ವೇಳೆ ಒಬ್ಬ ರಕ್ಕಸ ಅಥವಾ ಹಲವು ರಕ್ಕಸರು ಇಲ್ಲಿಗೆ ಆಗಮಿಸಿ ನನ್ನೊಡನೆ ಹೋರಾಡುವುದಕ್ಕೆ ಎತ್ತಿದ್ದರೆ ನಾನು ಗೆದ್ದೇನೋ ಗೆಲ್ಲದೇ ಇದ್ದೇನೋ ಗೊತ್ತಿಲ್ಲ. ಆದರೆ ಸುದರ್ಶನವನ್ನು ಕಳೆದುಕೊಂಡ ನಾರಾಯಣನ ಕೃಪಾ ಕಟಾಕ್ಷದ ಅಡಿಯಲ್ಲಿ ಇರುವ ನನಗೆ ಗೆಲ್ಲುವ ಆತ್ಮವಿಶ್ವಾಸವೇ ಇಲ್ಲದಾಗುತ್ತದೆ. ಅದೇ ನಾನೀಗ ನಾರಾಯಣ ದೇವರ ಹತ್ರ ಹೇಳುವುದು ಹೇಗೆ ಅದನ್ನು ಕೊಂಡೋಗಿ ಅಂತ, ಅಥವಾ ಇವನಲ್ಲಿ ಹೇಳುವುದು ಹೇಗೆ ಅದನ್ನು ಕೊಡುವಂತ? ಅಲ್ಲ, ನಾರಾಯಣ ದೇವರು ಕೊಡುವಾಗ ನಿನ್ನ ಹತ್ರ ಕೇಳಿಕೊಟ್ಟದ್ದಲ್ಲ, ಹಾಗಾಗಿ ಕೊಂಡೋಗಿ ಅಂತ ನಿನಗೆ ಹೇಳಲಿಕ್ಕೆ ಆಗುದಿಲ್ಲ. ಅದು ಆಗುದಿಲ್ಲ. ಕೇಳಿಕೊಟ್ಟದ್ದು ಅಲ್ಲ, ನಾನು ಸಂಪಾದನೆ ಮಾಡಿ ಕೊಟ್ಟದ್ದು ಅಲ್ಲ. ನಿನ್ನ ಹತ್ರ ಕೇಳಿ ಅಂಬರೀಷ ಪಡ್ಕೊಂಡದ್ದು ಅಲ್ಲ. ಹಾಗೆ ಅವನ ಹತ್ರ ಬಿಟ್ಟು ಕೊಡು ಅಂತ ಹೇಳಿ ಸತ್ಯಕ್ಕಾದರೆ ನಾರಾಯಣ ದೇವರಲ್ಲೇ ಕೇಳಲಿಲ್ಲ, ನಾರಾಯಣ ದೇವರೇ ಕೊಟ್ಟದ್ದ. ಹಾಗಾದರೆ ಅವನ ಭಕ್ತಿ ಆಳ ಎಷ್ಟಿರ್ಬೋದು? ನಿನ್ನ ಅಧೀರತೆಗೆ ಕಾರಣ ಇಲ್ಲದೇ ಇಲ್ಲ. ವಜ್ರಾಯುಧದ ಮೂಲಕವಾಗಿ ಗೆಲ್ಲುವುದಕ್ಕಾಗುವುದಿಲ್ಲ ಅಂತ ಅರ್ಥವೂ ಅಲ್ಲ. ಹೋಗಲಿ, ನೀವು ಬಂದು ನಿಮಗೆ ಸರ್ವರಕ್ಷಕನಾದಂತಹ ಭಗವಂತ ತನ್ನ ಕೈ ಆಯುಧವನ್ನು ಪರರಿಗೆ ಒದಗಿಸಿಕೊಟ್ಟಿದ್ದಾನೆ ಅಂತಾದರೆ ಏನಿದರ ಹಿನ್ನೆಲೆ? ಸ್ವಾಮಿ, ಯೋಚಿಸಬೇಕಾದ ಅವಶ್ಯಕತೆ ಇರುವುದು. ನಾವೆಲ್ಲ ಒಂದು ಲೆಕ್ಕದಲ್ಲಿ ಪ್ರಾಪಂಚಿಕರು, ನಮ್ಮ ಕಷ್ಟ ಅಲ್ಲ ಇದ್ದದ್ದೇ. ನೀವು ಬನ್ನಿ, ನಿಮಗೊಂದು ಷೋಡಶೋಪಚಾರ. ವಿಕಟ ಮುನಿ ಸಂತವಿಸಿ ಸುರಪನ್ನ ಬ್ಯೋಗಿಗ ಮೃತಿಯ ಹರಿತ ಸುರಪನ ಸಂತವಿಸಿ ಬಿಗಿದ ಜ್ಯೋತೆಯ ನರಿತ ಮೇಲಕ್ಕೆ ಲಘು ಬಗೆಯು ಐದರ ನೃಪನಿಲಯದಿಡಿಗಾಗಿ ಬಗೆಯ ನರಿತ ಕೇವಲ ಅಪಹಾಸ್ಯದ ನುಡಿಗಳಲ್ಲ, ಅಲ್ಲ, ಅಥವಾ ಪರಿಹಾಸ್ಯದ ಸನ್ನಿವೇಶವೂ ಅಲ್ಲ. ನೀವು ಸರ್ವಶಕ್ತನಾದಂತಹ ಭಗವಂತ ಸರ್ವತಂತ್ರ ಸ್ವತಂತ್ರನೂ ಕೇವಲ ಇಚ್ಛಾ ಮಾತ್ರದಿಂದಲೇ ಸಕಲವನ್ನು ಮಾಡಬಲ್ಲಂತಹ ಸಾಮರ್ಥ್ಯವನ್ನು ಭಗವಂತನಲ್ಲಿ ನಾವು ಗುರುತಿಸ್ತೇವೆ. ಹಾಗೆಂದ ಭಗವಂತನಲ್ಲಿ ಆಯುಧಗಳನ್ನು ನಾವು ಕಲ್ಪಿಸ್ತೇವೆ. ತನ್ನ ಇಚ್ಛೆಯಿಂದಲೇ ಎಲ್ಲವನ್ನೂ ಮಾಡಬಲ್ಲಂತಹ ಭಗವಂತನ ಕೈಗೊಂದು ಆಯುಧ ಯಾಕೆ? ಹಾಗಿದ್ರೆ ಆಯುಧ ಇದ್ದೇ ಅವ ಮಾಡಬೇಕಾದಂತಹ ಕರ್ತವ್ಯವನ್ನು ಅವನು ಒಪ್ಪಿಕೊಂಡಿದ್ದಾನೆ ಅಂತ ಅರ್ಥ. ಅದೇ ಹೌದಾದರೆ ಆಯುಧದ ಪ್ರಧಾನವಾದಂತಹ ಉದ್ದೇಶ ಯಾವುದು? ಶಿಷ್ಟ ರಕ್ಷಣೆ, ಇದೇ ಪ್ರಧಾನ ಉದ್ದೇಶ. ಆದರೆ ಶಿಷ್ಟ ರಕ್ಷಣೆಯನ್ನು ಮಾಡಬೇಕಾದರೆ ಪರೋಕ್ಷವಾಗಿ ದುಷ್ಟ ಶಿಕ್ಷೆಯನ್ನು ಒದಗಿಸಬೇಕಾಗುತ್ತದೆ. ದೇವಲೋಕಕ್ಕೆ ರಾಕ್ಷಸರು ಥಾಳಿಯನ್ನಿಕ್ಕಿದ್ರು, ನಿನ್ನನ್ನು ಹೊಡೆದೋಡಿಸಿದ್ರು ಅಂದರೆ ಅರ್ಥ ಏನು? ನಿನಗೆ 4 ದಿವಸ ಸ್ವರ್ಗಲೋಕದ ಸಿಂಹಾಸನದಲ್ಲಿ ಕುಳಿತುಕೊಳ್ಳುವಂತಹ ಸೌಭಾಗ್ಯ ತಪ್ಪಿ ಹೋಯಿತು ಅನ್ನುವುದಷ್ಟೇ ಅರ್ಥವಲ್ಲ. 3 ಲೋಕಗಳ ಧಾರ್ಮಿಕವಾದಂತಹ ವ್ಯವಸ್ಥೆ ಕೆಟ್ಟಿತು ಅಂತ ಅರ್ಥ. ಅದು ವ್ಯವಸ್ಥೆ ಕೆಡದಾಗೆ ಉಳಿಯಬೇಕು ಅಂತ ಆದರೆ ಅದನ್ನು ಸಮವಾಗಿ ಸದಾಕಾಲ ಕಾಯುತ್ತಾ ಇರುವಂತಹ ಕರ್ತವ್ಯ ನಿನ್ನದು. ಅದಕ್ಕೆ ಪ್ರತಿಬಂಧಕ ಒದಗಿದ ಕಾಲಕ್ಕೆ ದೈವದಿಂದ ನಿನಗೆ ಸಿಗಬೇಕಾದಂತಹ ರಕ್ಷಣೆ ಸಿಗುವಲ್ಲಿ ಇನ್ನು ತೊಡಕಾಗುತ್ತದೋ ಅನ್ನುವಂತಹ ಆತಂಕಕ್ಕೆ ನೀನು ಒಳಗಾಗಿ ಹೋಗಿದ್ದಿ.
ಯಾಕಂದ್ರೆ ಆಯುಧವೇ ಮತ್ತೊಂದೆಡೆಯಲ್ಲಿದೆ. ನಮ್ಮ ದೇವರು ಶ್ರದ್ಧೆ ಭಕ್ತಿಗೆ ಸೋತು ಹೋಗುವುದು ಬೇಗ. ನಮಗೆ ಕಾಣುವುದು ಆಯುಧ ಒಂದೇ ಅಲ್ಲ, ಅವನಲ್ಲಿ ಮತ್ತೊಂದು ಆಯುಧ ಅಲ್ಲಿ ನಿಕ್ಷಿಪ್ತವಾಗುತ್ತಾ ಉಂಟು. ಈಗ ಸತ್ಯವಾಗಲಿ, ಧರ್ಮವಾಗಲಿ, ಶೀಲವಾಗಲಿ ಒಂದೇ ಕಡೆ ಹೆಚ್ಚು ಕ್ರೋಢೀಕರಣ ಆದರೆ ಅದು ಒಳ್ಳೆಯದ ದೇವರೇ. ಸಮತೋಲನ ತಪ್ಪುತ್ತದೆ ಅಲ್ವಾ? ಅತಿಯಾದರೆ ಅಮೃತವೂ ವಿಷ ಅಂತ ಒಂದು ಮಾತು ಉಂಟು. ಎಷ್ಟು ಎಲ್ಲಿರಬೇಕೋ ಹೇಗಿರಬೇಕೋ ಹಾಗೆ ಇರಬೇಕಾಗ್ತದೆ. ಅದಕ್ಕಿಂತ ಹೆಚ್ಚಿನದೊಂದು ಬಂದಿದೆ ಅಂತಾದರೆ ಬರೀ ಹಗಲಿರಲಿ, ಇರುಳು ಬೇಡ ಅಂತ ಹೇಳಿದರೆ ಅದನ್ನು ಸಮತೋಲನಗೊಳಿಸುವುದಕ್ಕಾಗಿ ಭೂಲೋಕಕ್ಕೆ ಬೇಕಾದಂತಹ ಒಂದು ವ್ಯವಸ್ಥೆಯನ್ನು ಒದಗಿಸಬೇಕಾದಂತಹ ಹೊಣೆ ಉಂಟೆ. ಒಂದು ಲಯ ಶಕ್ತಿ, ಒಂದು ಲಯ. ಧರ್ಮವೂ ಅಧರ್ಮವು ಎರಡೂ ಭಗವಂತನಿಂದಲೇ ಸೃಷ್ಟಿಯಾದದ್ದಲ್ವ? ಹೌದು. ಎರಡೂ ಇಲ್ವೋ ಭೂಲೋಕದಲ್ಲಿ? ಎರಡೂ ಬೇಡವೋ? ಹೌದು. ಬೇಕಲ್ಲ. ಬೇಕು. ಅದಕ್ಕಾಗಿ ವೈದಿಕವಾಗಿ ನಾವು ಅದನ್ನು ಆರಾಧಿಸ್ತೇವೆ. ಧರ್ಮಾಯ ನಮಃ ಅಧರ್ಮಾಯ ನಮಃ. ಅಧರ್ಮವನ್ನು ಬಿಟ್ಟು ಬಿಡುವುದಕ್ಕಿಲ್ಲ, ಅದು ಬೇಕಾಗುತ್ತದೆ. ಯಾಕೆ ಬೇಕು? ಧರ್ಮದ ಮಹತ್ತಿಗೆ ಪ್ರಪಂಚಕ್ಕೆ ಪ್ರಕಟವಾಗಬೇಕೆಂದಾದರೂ ಅಧರ್ಮ ಬೇಕು. ಬೆಳಕಿನ ಮಹತ್ಯ ಎನ್ನುವುದು ಪ್ರಪಂಚಕ್ಕೆ ಸ್ಪಷ್ಟವಾಗಬೇಕಾದರೆ ಕತ್ತಲೆ ಬೇಕು. ಒಂದು ಕಪ್ಪಿನ ಹಿನ್ನೆಲೆ ಇಲ್ಲದೆ ಇದ್ದರೆ, ದುಃಖವೇ ಇಲ್ಲದೆ ಇದ್ರೆ ಸುಖಕ್ಕೆ ಅರ್ಥವೇ ಇಲ್ಲ ಅಂತಾಗಿ ಹೋದಿದ್ದು. ಹಾಗಿದ್ರೆ ಒಳಿತಿನ ಮಹತ್ತಿಕೆಯನ್ನು ಪ್ರಪಂಚಕ್ಕೆ ತೋರಿಸಿಕೊಡುವುದಕ್ಕಾಗಿ ಒಂದಿಗೆ ಕೆಟ್ಟದು ಬೇಕಾಗುತ್ತದೆ. ಅದು ವಿಜೃಂಭಿಸದ ಹಾಗೆ ಅದಕ್ಕೊಂದು ನಿಯಂತ್ರಣವನ್ನು ಹೇರುವಂತಹ ಕರ್ತವ್ಯ ಮಾತ್ರ ಲೋಕಾಧ್ಯಕ್ಷರನ್ನಿಸಿಕೊಂಡವರಿಗೆ, ಧರ್ಮಾಧ್ಯಕ್ಷರನ್ನಿಸಿಕೊಂಡವರಿಗೆ ಈ ಪ್ರಪಂಚದಲ್ಲಿ ಉಳಿಯುತ್ತದೆ. ತನ್ನ ಕೈ ಆಯುಧವನ್ನು ಭೂಲೋಕದ ಒಬ್ಬ ನೃಪನಾದಂತಹ ಅಂಬರೀಷನಲ್ಲಿ ನಾರಾಯಣ ಸ್ವಾಮಿ ನಿಕ್ಷೇಪಿಸ್ತಾನೆ ಅಂತಾದರೆ ಬ್ರಹ್ಮನಲ್ಲಿ ಹೇಳಿ ಪ್ರಯೋಜನ ಇಲ್ಲ. ಅದಕ್ಕಿಲ್ಲ. ವಿಷ್ಣು ಮಾಡಿದ್ದಕ್ಕೆ ಈಗ ಬ್ರಹ್ಮ ವರ ಕೊಟ್ಟು ನಾನು ಸಿಕ್ಕಿ ಬಿದ್ದರೆ ನಾವು ಹೋಗಿ ವಿಷ್ಣುವಿನಲ್ಲಿ ಹೇಳುವುದು. ಬ್ರಹ್ಮ ಕಾರಣ ಅಲ್ಲ ಇದಕ್ಕೆ, ಅದಲ್ಲ ಈ ಪ್ರಕರಣ. ತ್ರಿಮೂರ್ತಿಗಳಲ್ಲಿ ಬ್ರಹ್ಮನಿಂದ ಇದರಲ್ಲಿ ಅಲ್ಲ. ರಾಕ್ಷಸರಿಗೆಲ್ಲಾದರೆ ವರ ಕೊಡುವಲ್ಲಿ ಬ್ರಹ್ಮ ಕಾರಣ ಸ್ಥಾನದಲ್ಲಿ ಇರ್ತಾರೆ. ಅಲ್ಲದಿದ್ದರೆ ನಾನೀಗ ಬ್ರಹ್ಮದೇವರಲ್ಲಿ ಹೇಳ್ತಿದ್ದೆ ಹೋಗಿ. ಈಗ ಬೇರೆ ಯಾರು ಜನ ಇಲ್ಲ ಅಂತ ನನ್ನ ಹತ್ರ ಹೇಳಿ. ಅಲ್ಲ, ಹಾಗಲ್ಲ. ನೀವು ಬಂದ ಕಾರಣ, ನೀವು ಏನು ದುಃಖ ಅಂತ ಕೇಳಿದ ಕಾರಣ ಹೇಳಿ ಹೋದ. ನೀನು ಯಾರಲ್ಲಿಯೂ ಹೇಳುವುದರಲ್ಲಿ ಇರಲಿಲ್ಲ. ಹಾಗೆ ಈ ಸಲ ಇದನ್ನು ನೀನು ಯಾರಲ್ಲಿಯೂ ಹೇಳುವುದರಲ್ಲಿ ಇರಲಿಲ್ಲ. ಹೇಳಿ ನಿನ್ನಲ್ಲಿ ಇನ್ನು ನಾನು ದುಃಖಿಸ್ತೇನೆ. ಯಾವುದಕ್ಕಾಗಿ? ನನ್ನಲ್ಲಿ ಮಾತಾಡಿದ್ದಕ್ಕಾಗಿ ಅಲ್ಲೂ ನೀನು ವಿಷಯ ಹೇಳಿದ್ದಕ್ಕಾಗಿ. ಅಂದರೆ ನನ್ನ ದುಃಖ ಅಂತ ಅದನ್ನು ನಾನು ಭಾವಿಸ್ತೇನೆ ಅಂತ. ನಿನ್ನ ದುಃಖ ಅಂತ ಅಲ್ಲ, ನನ್ನ ದುಃಖ ಅಂತ ಭಾವಿಸ್ತೇನೆ. ಯಾಕಂದರೆ ಹಾಗಾದ್ರೆ ನನಗೀಗ ಅರ್ಥ ಆಯಿತು. ನಾನು ಕಳವಳ ಪಡುತ್ತಿರುವುದು ಲೋಕಕ್ಕೆ ಒದಗಿದ್ದ ಸಂಕಟಕ್ಕಾಗಿ. ನೀವು ನನ್ನ ದುಃಖ ಅನ್ನುವಾಗ ಅಂಗೀಕರಿಸುತ್ತೀರಿ ಅಂತಾದರೆ ವಿಶ್ವ ಬೇರಲ್ಲ, ನೀವು ಬೇರಲ್ಲ ಅನ್ನುವಂಥ ಏಕತಾಭಾವವನ್ನು ನೀವು ಅಂಗೀಕರಿಸಿದ್ದೀರಿ. ಮೊದಲಿಗೆ ದೇವೇಂದ್ರನಾಗಿ, ದೇವತೆಗಳ ಅಧಿಪನಾಗಿ ನಿನಗೆ ದುಃಖ ಕಾರಣವಾಗಿ ಪರಿಣಮಿಸಿ. ಹೌದು ಅಲ್ವ? ದೇವ ದುಃಖ ಆಯ್ತಾ? ಹೌದು. ಇನ್ನೀಗ ಜೀವಯೋಗ್ಯತೆಯಲ್ಲಿ ನಿನಗಿಂತ ಕೆಳಗಿನವರು ಅಂತ ಲೆಕ್ಕ, ದೇವತೆಗಳಿಗಿಂತ ಕೆಳಗಿನ. ಆದ್ದರಿಂದಲೇ ನಮಗೆ ದುಃಖವಂತೀಗ. ಭೂಲೋಕದಲ್ಲಿ ನಾವು ಸರ್ವಶ್ರೇಷ್ಠರಾದರೂ ಜೀವಯೋಗ್ಯತೆ ಅರ್ಹತೆಯಿಂದ ದೇವಲೋಕದ ನೀವು ಹೆಚ್ಚು. ಆದ್ದರಿಂದ ಈಗ ನಮಗ ಆ ದುಃಖ ಬಂತು. ಹೀಗೆ ಇದನ್ನು ಉಳಿಯಗೊಟ್ಟರೆ ಇನ್ನಿದು ಎಲ್ಲರಿಗೂ ವ್ಯಾಪಿಸ್ತದೆ. ಈಗೊಂದು ಸರ್ವತ್ರ ವ್ಯಾಪಿಸಿ ಮಹಾಮಾರಿ ಆಗುವುದಕ್ಕಿಂತ ಮೊದಲು ಏನಾದರೂ ಒಂದು ವ್ಯವಸ್ಥೆ ಮಾಡುವುದಲ್ಲ ಒಳ್ಳೆಯ. ಇದಕ್ಕೆ ಪ್ರತಿಬಂಧಕ ಏನು ಅಂತ ಗೊತ್ತಾಗಬೇಕಲ್ಲ. ಹೌದೌದೌದು. ಪ್ರತಿಬಂಧಕಕ್ಕೆ ಏನಾದರೂ ಒಂದು ಮಾಡದೇ ಆಗುವುದಿಲ್ಲ. ಏನು ಅಂತ ನಾನು ಅದನ್ನೇ ಹೇಳಿದ್ದು. ಈಗ ಬ್ರಹ್ಮನಲ್ಲಿ ಹೇಳುವುದಿಲ್ಲ, ವಿಷ್ಣು ಮಾಡಿದವ. ಪರಮೇಶ್ವರ ರುದ್ರ ಅಲ್ಲೊಂದು ಲಯ ಅಧಿಕಾರಿ. ಹೌದು, ರುದ್ರ. ನಿಮ್ಮನ್ನು ನಾವು ನೀವು ಬಂದದ್ದೇ ನನಗೆ ಆಶ್ಚರ್ಯ ಕಾಣ್ತದೆ. ಇದು ಕಾಲದ ನಿರ್ಣಯವ ಅಂತ ಕಡೆಗೆ. ಯಾಕದು? ನೀವು ರುದ್ರಾಂಶ ಸಂಭೂತರದ್ದು ನಮ್ಮ ಭಾವ. ನಿಮ್ಮ ಭಾವ ಅಂದರೆ ನಿಮ್ಮ ಭಾವವೇ ಸರಿಯಾದ ರುದ್ರಾಂಶ ಸಂಭೂತನೇ ಅಲ್ವಾ ನಾನು? ಹಾಗಾದರೆ ಇನ್ನು ಪರಮೇಶ್ವರ ದೇವರಲ್ಲಿ ಹೋಗಿ ಹೇಳಬೇಕಾದ ಅಗತ್ಯ ಇಲ್ಲ. ನೀವಿದ್ದಲ್ಲಿ ಲಯ ತಪ್ಪುವುದಕ್ಕೂ ಅಂತ ಒಂದು ಲಯಕ್ಕೆ ತಂದು ಒದಗಿಸಬೇಕಾದಂಥ ಹೊಣೆ ನನಗುಂಟು. ಯೋಚಿಸಬೇಡ, ನಾನು ಮುಂದಾಗ್ತೇನೆ. ಏ ಪುಣ್ಯ, ಇಷ್ಟರವರೆಗೆ ಉಸಿರು ಹಿಡ್ಕೊಂಡೇ ಇದ್ದಲ್ಲ. ಭಾರ ಇಳಿಸಿ. ಭಾರ ಆಯ್ತಲ್ಲ.
ಅಲ್ಲ, ಕೆಲವು ಸಲ ಹಾಗೆ ಈ ಹೊಣೆ ಅಂದ್ರೆ ಇನ್ನೊಬ್ಬರ ಹೆಗಲಿಗೆ ಹಾಕೊಲ್ಲರಿಗೆ ಮಾತ್ರ ಹೊಣೆ ಇರುವುದು. ಹಾಗೆ ಸುಮ್ಮನೆ ನೀನು ಇನ್ನು ಹೊಣೆ ಇಲ್ಲ ಅಂತ ಕುಳಿತರಾಗುವುದಿಲ್ಲ. ನಾನು ಸದಾ ಕಾಲ ನೋಡ್ತಾ ಇರ್ತೇನೆ. ಏನಾಗ್ತದೆ ಅಂತ ನೋಡ್ತಾ ಇಲ್ಲ. ಏನು ಸತ್ಕಾರ ಮಾಡಲಿಕ್ಕೆ ಇನ್ನ ಬುದ್ಧಿವಂತಿಗೆಲ್ಲ ಅರ್ಥ ಆಗ್ತದೆ ನನಗೆ. ಈ ಕೆಲಸ ಮಾಡಿದ್ರೆ ಇನ್ನೊಮ್ಮೆ ಬರುವಾಗ ಸತ್ಕಾರ ಹಾಗಲ್ಲ. ಇನ್ನು ನೀವು ಬರಬೇಕು ಅಂತ ಅದರಲ್ಲಿ ಈ ಸಲ ಮಾತ್ರ ಅಲ್ಲ, ಬರುವ ಸಲಕ್ಕೂ ನೀವು ಇದ್ದೀರಿ. ಯಾವಾಗಲೂ ಬಂದೇನು, ಬರಬೇಕಾದಾಗ ಬಂದೇನು, ಬೇಗನೆ ಬಂದ್ರು ಬಂದೇನು, ಹೇಳಲಿಕ್ಕಾಗುದಿಲ್ಲ. ತಡ ಮಾಡಿ ಬರಬೇಡಿ ಅಷ್ಟೇ. ಯಾಕಂದ್ರೆ ಅವಧೂತತ್ವ ಅಂದ್ರೆ ಹಾಗೆ. ಅದು ಮತ್ತೆ ನಮಗೆ ಕಾಲ ದೇಶ ಎಲ್ಲ ನಿರ್ಣಯ ಇಲ್ಲ, ನಮಗೆ ಬೇಕಾದಾಗ ಬರುವುದೇನು. ಹೊರಟೆ ಸಾಕೇತಕ್ಕೆ ಸಂಭ್ರಮದ ಉತ್ಸವವೇ ಅದು ಪ್ರತಿ ಬಾರಿ. ಯಾಕೆ ಅಂತಂದ್ರೆ ಒಮ್ಮೊಮ್ಮೆ ಒಂದೊಂದು ವ್ರತದಲ್ಲಿ ನಿಷ್ಠರಾಗಿಯೇ ನಮ್ಮನ್ನು ನಾವು ತೊಡಗಿಸಿಕೊಂಡ ಮೇಲೆ ಅದನ್ನು ಮತ್ತಷ್ಟು ಸಮಗ್ರವಾಗಿಸುವುದಕ್ಕೆ, ಪರಿಪೂರ್ಣವಾಗಿಸುವುದಕ್ಕೆ ಅನೇಕ ಪ್ರಚೋದನೆಗಳು ಅದರಿಂದಲೇ ಹರಿದಯೆಯಿಂದ ಲಭ್ಯ ಆಗುತ್ತದೆ. ಮತ್ತೆ ಬಂದ ದ್ವಾದಶಿಯನ್ನು ನಮ್ಮನ್ನು ಹರಿಸುವುದಕ್ಕಾಗಿಯೇ ಬಂದ ವಿಪ್ರವರೇಣ್ಯರನ್ನೆಲ್ಲರನ್ನು ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ ಬನ್ನಿ. ಶಿಷ್ಯ ನಿಗರವನ್ನು ಕೂಡುತ್ತನಾಗ ಅಕಳಕ್ಕ ಚರಿತ ಗುರು ಬಗುಡಿ ತೆರಗಿ ಮುನಿ ಅಕಲವನ್ನು ಸತ್ಕರಿಸಿ ಬೇಗ ಕೇಶವನ ವೃತ ದೀಕ್ಷೆಯ ಸಮಯ ಬಂದ ದೂರ್ವಾಸ ಮುನಿಗೆ ರಘುನಾಥೇಂದ್ರ ರೋಮಾಂಚನ ಆಯಿತು. ನಾವು ಬರುವಾಗ ಯಾವಾಗಲೂ ಹಾಗೆ, ನಮಗಿಂತ ಮೊದಲು ಅವರು ಹೊರಟು ಬಿಡ್ತಾರೆ. ಹಾಗೆ ಸಂತೋಷ ಸಂತೋಷ. ಮುಂದೊತ್ತಿ ಬಂದು ನಿಮ್ಮನ್ನು ಉಚಿತಾಸನದಲ್ಲಿ ದರ್ಪಾಸ್ತರಣವನ್ನು ಮಾಡಿಯೇ ಕುಳ್ಳಿರಿಸಿದ್ದೇನೆ. ಸ್ವಾಮಿ ಸ್ವಾಮಿ, ಕಾಲು ಮುಂದೊತ್ತಬೇಕು, ಹರಿವಾಣದಲ್ಲಿಡಬೇಕು, ಪುಣ್ಯೋದಕವನ್ನು ಇರಿದು ಪಾದವನ್ನೇ ಹಾಗೆ ತೊಳೆದು ಈ ತೀರ್ಥ ಪ್ರಾಶನ ಮಾಡ್ತೇನೆ. ಅದನ್ನು ಸಂಗ್ರಹಿಸಿ ದ್ವಾದಶಿ ವ್ರತನಿಷ್ಠನಾದಂತಹ ನಾನು ಈ ಕಾಲದಲ್ಲಿ ವಿಷ್ಣು ಪಾದೋದಕವನ್ನು, ಹರ ಸಾನ್ನಿಧ್ಯ ಹೊಂದಿದಂತಹ ನಿಮ್ಮ ಪಾದೋದಕವನ್ನು ಜೊತೆಯಾಗಿ ಸೇವಿಸುವಂತಹ ಒಂದು ಅಪೂರ್ವವಾದಂತಹ ಅವಕಾಶ, ಹರಿಹರ ಅನುಗ್ರಹ ಜೊತೆಯಾಗಿ ಆಗುವಂತಹ ಒಂದು ವಿಶಿಷ್ಟವಾದ ಸುಯೋಗ ಇದು ಪ್ರಾಪ್ತವಾದದಕ್ಕೆ ಏನು ಹೇಳಬೇಕು, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಸ್ವಾಮಿ, ದುರ್ವಾಸರು ಅಂತಂದರೆ ಕಾಲಿಟ್ಟ ನೆಲದ ಚರಿತ್ರೆಯನ್ನು ಬದಲಿಸಿದಂತಹ ಚರಿತ್ರೆಯನ್ನು ತನ್ನದ್ದಾಗಿ ಹೊಂದಿದವರಂತೆ. ತಿಳಿದವರು ಹೇಳಿದ್ದು ಕೇಳಿದ್ದು. ಅಂತಹ ನೀವು ಎಲ್ಲಿ ಹೋಗ್ತೀರಿ, ಏನು ಮಾಡ್ತೀರಿ, ಯಾವಾಗ ಬರ್ತೀರಿ, ಯಾವಾಗ ಹೋಗ್ತೀರಿ, ಯಾವುದೂ ಪೂರ್ವ ನಿರ್ಣಯ ಇಲ್ಲದ್ದು. ನಮ್ಮಂಥವರಿಗೆ ನಿರ್ಣಯಿಸುವುದಕ್ಕಾಗಲ್ಲ. ತಮ್ಮನ್ನು ಯಾಕೆ ನಿಂದಿಸಬೇಕು? ನಾವು ದೈವಾಂಶ ಸಂಭೂತರಾದಂತಹ ಪಶುಪತಿಯ ಅಪರಾವತಾರವೆಂಬಂತಹ ಪ್ರಕೀರ್ತಿ ಯಾರ ಕುರಿತಾಗುಂಟೋ ಅವರನ್ನು ಯಾಕಾಗಿ ಆದರೂ ನಿಂದಿಸಿ ನನ್ನ ನಾಲಿಗೆಗೆ ನಾನು ದೋಷವಂತ. ಸಜ್ಜನನಾದಂತಹ ನೀನು ಬ್ರಾಹ್ಮಣ ಅವತಾರವನ್ನು ಮಾಡ್ತೀಯ ಅನ್ನುವಂತಹ ಅರ್ಥದಿಂದ ಅಲ್ಲ ನಾನು ಹೇಳಿಲ್ಲ. ಇಲ್ಲ, ಯಾಕಂದ್ರೆ ಅಷ್ಟೆಲ್ಲ ವಿಶೇಷ ನನ್ನಲ್ಲಿ ಉಂಟು ಅಂತ ನನಗೇ ಯೋಚನೆ ಬರುವುದಿಲ್ಲ. ದೇಹಾಭಿಮಾನ ಬಿಟ್ಟವರಿಗೆ ನಿಮ್ಮದಾದ ವಿಶೇಷಣಗಳ ಬಗ್ಗೆ ಸ್ಮರಣೆಯಲ್ಲಿರ್ತದೆ, ಚಿಂತನೆಯಲ್ಲಿರ್ತದೆ. ಪರೋಪಕಾರಾಯ ಅಲ್ಲೋ, ಆದ್ದರಿಂದಲೇ ಅದು ಕೆಲವೊಮ್ಮೆ ಕ್ಷಯ ಆಗ್ತದೆ, ಕೆಲವೊಮ್ಮೆ ಪುಷ್ಟ ಆಗ್ತದೆ. ಅಯ್ಯೋ, ಈ ಶರೀರಕ್ಕಾಗಿ ನಾವು ಬಹಳ ಹಂಬಲಿಸುವವರು ಏನೂ ಅಲ್ಲ. ಆದ್ದರಿಂದಲೇ ದುರ್ವಾಸ ಬೆಳೆಸಿದ ಶರೀರ ಅಲ್ಲ, ಪ್ರಕೃತಿಯೇ ಬೆಳೆಸಿದ ಶರೀರ. ಅದರಷ್ಟಕ್ಕೆ ಅದು ಬೆಳೆಯುತ್ತೆ. ಅಂದ್ರೆ ನಿಯತಿಗೆ ಬೇಕಾದಂತೆ ಹಿಗ್ಗುತ್ತದೆ, ಕುಗ್ಗುತ್ತದೆ. ಅಷ್ಟೇ. ಆಗಲಿ,
ಈ ಕಾಲದಲ್ಲಿ ಆ ಶರೀರವೇ ಇಲ್ಲಿ ಸಂದರ್ಶನ ಯೋಗವನ್ನು ಕರುಣಿಸಿದ್ದರಿಂದ ಪುಲಕಿತರಾಗಿದ್ದೇನೆ ಪ್ರಭು. ಆದ್ದರಿಂದಲೇ ತಿಳಿದವರು ದುರ್ವಾಸ ಅಂದರೆ ಯಾರ ಧರ್ಮ ನಿಗೂಢವಾಗಿ ಗುಹ್ಯವಾಗಿರ್ತದೋ, ಯಾರ ಧರ್ಮವನ್ನು ಅನ್ಯರಿಗೆ ತಿಳಿಯುವುದಕ್ಕೆ ಸುಲಭ ಸಾಧ್ಯವಲ್ವೋ ಅವರನ್ನು ದುರ್ವಾಸ ಎಂಬ ಹೆಸರಿನಿಂದ ಕರೆಯುತ್ತಾರೆ ಅಂತ ನಿರ್ವಚಿಸಿದ್ದಿರಬೇಕು. ಬೇರೆ 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 ಕಾರಣದಿಂದೆಲ್ಲ ಇರಬಹುದು. ನನಗೆ ಬಟ್ಟೆಗಳನ್ನು ಉಟ್ಟುಕೊಂಡವನು ಅನ್ನುವ ಕಾರಣಕ್ಕೂ ನಾನು ದೂರ್ವಾಸ. ಅಂದ್ರೆ ಉಳಿದವರಿಗೆ ಆ ಕೆಡುಕಿನ ಒಳಗಿರುವ ಒಳಿತು ಕಾಣುವುದಿಲ್ಲ ಅಂತ. ಹೌದಪ್ಪ, ಪ್ರಪಂಚದ ಕೆಡುಕನ್ನೆಲ್ಲ ತನ್ನ ಬಟ್ಟೆಗಾಗಿರಿಸಿಕೊಂಡವನು ಅಲ್ವೋ. ಕೆಡುಕಿನ ಬಟ್ಟೆಯಲ್ಲಿ ನೀವು ಸಂಚರಿಸಿದ ಮೇಲೆ ಹಿಂಬಾಲಿಸುವವರಿಗೆ ಒಳಿತೇ ಸಿಗುವುದಲ್ವೋ. ಆದ್ದರಿಂದಲೇ ಆ ಕೃಪೆ ಅಪಾರವಾದದ್ದು. ಇವತ್ತು ನಾನು ಯಾಕೆ ಆ ನಿರ್ವಚನವನ್ನೇ ಆಯ್ದುಕೊಂಡದ್ದು ಅಂದ್ರೆ, ಇವತ್ತು ಇಲ್ಲಿ ಕಾಲಿಡಬೇಕು, ಅದೇ ಧರ್ಮವಾಗಬೇಕು ಅಂತ ನೀವು ಸಂಕಲ್ಪಿಸಿದ್ದುಂಟಲ್ಲ. ಇದು ನಾನು ಯೋಚನೆ ಮಾಡಿ ಬಂದದ್ದಲ್ಲ. ಅಲ್ಲ, ಆಗಲಿ. ಅದು ಹರಿಹರ ಪ್ರಚೋದನೆಯಿಂದ, ಹರಿಹರ ಪ್ರೀತ್ಯರ್ಥವಾಗಿ ಇದೆಲ್ಲ ಆಗಬೇಕಾದ ಪ್ರಚೋದನೆ. ಆಗಲಿ ಆಗಲಿ. ಧನ್ಯ ಧನ್ಯ ಧನ್ಯ. ಏಕಾದಶಿ ವ್ರತನಿಷ್ಠನಾಗಿ ವ್ರತ ಪೂರೈಸಿ, ಅದೋ ದ್ವಾದಶಿಯ ಪಾರಣೆಗಾಗಿ ಹರಿಪಾದೋದಕವನ್ನು ಸೇವಿಸಿ ಎಲ್ಲರೂ ಉಣ್ಣುವುದಕ್ಕೆ ಸನ್ನದ್ಧರಾಗಿರುವ ಈ ಕಾಲದಲ್ಲಿ ಮಧ್ಯದಲ್ಲಿ ಬಂದು ತೊಂದರೆ ಆಯ್ತು. ಶಾಂತ ಶಾಂತ. ನಿಮ್ಮಂಥವ್ರು ಬಂದದ್ದು ತೊಂದರೆ ಆಗುವುದಕ್ಕುಂಟ ಸ್ವಾಮಿ. ತಾವು ಅದೋ ಅಗ್ರಾಸನದಲ್ಲಿ ನೀವು ಉಪವಿಷ್ಟರಾದಿರಿ ಅಂತ ಆದರೆ ಮುಂದೆ ಹರಸಬೇಕು. ಅದೊಂದು ವಿಶೇಷವಾದ ಯೋಗ ಭಾಗ್ಯ ಅಂತ ಆಗುತ್ತದೆ. ನಿಜವಾಗಿಯೂ ಸೌಭಾಗ್ಯ. ನಿಜವಾಗಿ ಬರಬೇಕು. ಅಗ್ರಾಸನ ತಮಗೆ ಎಲ್ಲಿಗೆ? ನೀನು ಕರೆದ ತಕ್ಷಣಕ್ಕೆ ಬಂದು ಬಿಡುವುದಕ್ಕಾಗುತ್ತದ? ಅವರೆಲ್ಲ ತೀರ್ಥಪ್ರಾಶನ ಮಾಡಿ ಭೋಜನಕ್ಕೆ ಹಸ್ತೋದಕಕ್ಕೆ ಕೈಯೊಡ್ಡಿ. ಅಯ್ಯೋ, ಒಲ್ಲೇನಂತ ಹೇಳಿದ್ದಲ್ಲ ನಾನು. ಈಗ ಭೋಜನವನ್ನು ಸ್ವೀಕರಿಸಬೇಕು ಅಂತಾದ್ರೆ ನಾನು ಅದಕ್ಕೆ ಬೇಕಾದಂತಹ ಸಿದ್ಧತೆಯನ್ನು ಹೊಂದಿರಬೇಡುವ? ಸರ್ವಸನ್ನದ್ಧ ಸ್ಥಿತಿಯಲ್ಲಿರುವ ನಿಮಗೆಂತದ್ದು ಸಿದ್ಧ? ಹರಿದಿನದ ಬಾರಣಿಗೆ ಮರದಿ ಮನ ಮಾಡಿರನಲರಿದು ಕರ್ಮಾಂಗಗಳನ್ನೆಸಗಿ ತೊರೆಯೊಳೈ ತಗವೆಂದು ತೆರಳ ದೂರ್ವಾಸ ಪರಿಭಾವಿಸಿದ ವಿಪತಿ ಮುದತಿ. ಅಂಬರೀಷ ಸ್ವಾಮಿ, ಮಾನವಾಧೀಶನಾದಂತಹ ನೀನು ಪ್ರಪಂಚವೇ ಬೆರಗಾಗುವಂತೆಯೇ ಬದುಕನ್ನು ಸಾಗಿಸುತ್ತಾ ಬಂದವ. ತಮ್ಮಂಥವರ ಹೇಳಿ ಕೇಳಿ ನಿನ್ನ ಮನೆತನದ ಹಿನ್ನೆಲೆಯೇ ದೊಡ್ಡದು. ಸೂರ್ಯವಂಶೀಯರು ಲೋಕಕ್ಕೆ ಬೆಳಕನ್ನು ಕೊಡುವಂತಹ ಮನೆತನ. ಹೀಗೆ ಪ್ರಪಂಚ ಗೌರವ ಭಾವದಿಂದ ಕಂಡುಕೊಳ್ಳುವಂತೆ ನಿನ್ನ ಬದುಕನ್ನು ಈ ತನಕ ನೀನು ರೂಪಿಸುತ್ತಾ ಮುಂದೆ ಸಾಗಿದವ. ಕೇಳಿದೆ ಅಂದ್ರೆ ಅಲ್ಲ, ನಿನ್ನದ್ದಾದ ಹೆಗ್ಗಳಿಕೆಯನ್ನೆಲ್ಲ ಅಪಚಾರವೆಸಗುವಂತೆ ಬದುಕಿನ ನಡೆನುಡಿಗಳೆಲ್ಲ ಸತ್ಯಶೀಲನಾಗಿ, ಧರ್ಮಪರಾಯಣನಾಗಿ, ನ್ಯಾಯಯುತನಾಗಿ, ಪ್ರಪಂಚದಲ್ಲಿ ಸದಾಚಾರ ಸಂಪನ್ನನಾಗಿ, ವ್ರತನೇಮ ನಿಷ್ಠೆಗಳಿಂದಲೇ ಬದುಕನ್ನು ಪರಿಪೂರ್ಣವಾಗಿ ಭಗವದರ್ಪಣ ಬುದ್ಧಿಯಿಂದ ಸಮರ್ಪಿಸಿಕೊಂಡಂತಹ ಮಹಾನುಭಾವ ಅಂತ ಹೇಳುವುದು ಕೇಳಿ. ನಾವು ಮಾಡಿದ್ದೆಲ್ಲ ನ್ಯೂನಾತಿರೇಕ ಇದ್ದದ್ದು ಎಂಬ ಆತಂಕದಲ್ಲೇ ಇರುವಾಗ ನಿಮ್ಮಂಥವರು ಬಂದು ಹೀಗೆ ಅಪ್ಪಣೆ ಕೊಡಿಸಿದರೆ ಎಲ್ಲೋ ಒಂದು ಸಮಾಧಾನ ಮಾಡಿದ್ರಲ್ಲಿ ಒಂದಷ್ಟು ಒಳಿತುಂಟು. ಯಾಕೆ ಅಂದರೆ ನೀವು ಬರಬೇಕಾದ್ರೆ ಅದರ ಫಲ ಇಲ್ಲದೆ ಇಲ್ಲಿ ಇಲ್ಲದಿದ್ರೆ ನಾನು ಇಲ್ಲಿ ಬರ್ತೇನೆ. ಅದೇ ಗೊತ್ತಾಯ್ತು. ಇದು ಅಂತಿಂತ ಗಾಳಿ ಸುದ್ದಿ ಅಲ್ಲ ಇದು. ಮತ್ತೆ ಅಲ್ಲ, ಪ್ರಧಾನವಾಗಿ ಪ್ರಬಲವಾಗಿ ಒಪ್ಪಬಹುದಾದಂತಹ ವರ್ತಮಾನವೇ. ಆದ್ದರಿಂದ ತಮಗೆ ಬಂದ ವರ್ತಮಾನದ ಕುರಿತು ಶಂಕೆ ಇಲ್ಲ. ಕಣ್ಮುಚ್ಚಿದ್ರೆ ನಿಮಗೆ ಕಾಣುವುದಕ್ಕಾಗುತ್ತದೆ. ನಾವು ಕಣ್ತೆರೆದ್ರೂ ಕೆಲವೊಮ್ಮೆ ಕಾಣಬೇಕಾದ್ದು ತೋಚುವುದಿಲ್ಲ. ಹಾಗೊಂದು ವೇಳೆ ಹೌದು ಅಂತಾದ್ರೆ ಒಮ್ಮೆ ನೋಡುವ. ಅಂಬರೀಷ್ ಇಲ್ಲ, ನಾನು ಅಪಾರ್ಥ ಕಲ್ಪಿಸುವುದಕ್ಕಿಲ್ಲ. ಯಾಕೆಂದ್ರೆ ತಮ್ಮ ಮಾತು, ಆ ವಾಕಿನ ಸರಣಿ ಅದೆಲ್ಲ ನನಗೆ ಅಪರಿಚಿತವಾದದ್ದು. ಆದ್ರಿಂದ ಪಕ್ಕನೆ ಅದರ ಧ್ವನಿ ಏನು, ಅದರ ವ್ಯಾಪ್ತಿ ಎಷ್ಟು, ಇದೆಲ್ಲ ಅರ್ಥ ಆಗುವುದು. ಯಾಕಂದ್ರೆ ಸುದ್ದಿ ಪ್ರಬಲವಾದದ್ದೇ ಹೌದಾದ, ನಂಬಬಹುದಾದಂತಹ ವ್ಯಕ್ತಿಗಳೇ ಹೇಳಿದ್ದು ಹೌದಾದ. ನಾನು ಪರಾಮರ್ಶಿಸದೆ ಒಪ್ಪುವ ಸ್ವಭಾವದವ. ನೀವು ಹೇಳಿದ ಮೇಲೆ ಲೋಕಕ್ಕೆ ಪ್ರಮಾಣ. ಹಾಗೆ ಅಂತ ನೀವು ಸಾಧಾರಣದಲ್ಲಿ ಯಾರನ್ನು ಪ್ರಮಾಣ ಅಂತ ಒಪ್ಪುವುದು? ಸಾಮಾನ್ಯವಾಗಿ ಲೋಕದ ಸ್ವಭಾವ ಹೇಗೆ ಗೊತ್ತು? ಹೇಗೆ? ಒಂದಿದ್ದದ್ದನ್ನು 11 ಮಾಡಿ ಹೇಳ್ತಾರೆ. ಅದು ಒಳ್ಳೇದಾಗ್ಲಿ ಕೆಟ್ಟದಾಗಲಿ. ಸ್ವಲ್ಪ ಒಳ್ಳೇದು ಮಾಡಿದ್ರು ಬಹಳ ದೊಡ್ಡದು ಅಂತ ಹೇಳಿಬಿಡ್ತಾರೆ. ಹೇಳ್ತಾರಲ್ಲ, ಸಣ್ಣ ತಪ್ಪು ಮಾಡಿದ್ರು ಬಹಳ ದೊಡ್ಡ ತಪ್ಪು ಮಾಡಿದ್ದು ಅಂತ ಪ್ರಪಂಚ ಆಡ್ತದೆ. ಸಾಧಾರಣವಾಗಿ ಸತ್ಯಶೀಲರಾದ ಉದಾರಿಗಳಾದವರು ಪರಗುಣ ಪರಮಾಣುವನ್ನು ಪರ್ವತೀಕರಿಸಿ ಆಡುವುದು ಅಂತ ಒಂದು ಮಾತು ಅಲ್ವೋ? ಸಣ್ಣದನ್ನು ದೊಡ್ಡದು ಮಾಡಿ ಹೇಳ್ತಾರೆ. ಇದು ಎರಡು ವಿಷಯಕ್ಕೂ ಹೌದು, ಒಳ್ಳೇದಾದ್ರೂ ಕೆಟ್ಟದ. ಹಾಗಿದ್ರೆ ಏನು ಅನ್ನುವುದನ್ನು ನಾವೇ ಪ್ರತ್ಯಕ್ಷವಾಗಿ ಕಂಡು ಪರಾಮರ್ಶಿಸಿ ನಿರ್ಣಯಿಸಿಕೊಳ್ಳಬೇಕು ಅನ್ನುವಂತಹ ಉದ್ದೇಶದಿಂದ ಬಂದ ಮುಹೂರ್ತ ಅಂದ್ರೆ ಸುಮುಹೂರ್ತ. ನಮ್ಮದು ಏನಿಲ್ಲ ಸ್ವಾಮಿ, ಪ್ರಸಾದ ಹಂಚುವ ಕೆಲಸ ಮಾತ್ರ ಅಲ್ವ. ಹೌದೌದು. ಆದ್ದರಿಂದ ಅಷ್ಟೇ ಇರುವುದು. ಆದ್ರೆ ನೀವು ಬರುವಾಗ ಪ್ರಸಾದ ಸನ್ನದ್ಧವಾಗಿದೆ.
ನೀವು ಅದನ್ನು ಸ್ವೀಕರಿಸುವ ಸನ್ನದ್ಧತೆಯಲ್ಲಿ ಬಂದಿದ್ದೀರಿ ಅಂತ ಮನಸ್ಸಿಗೆ ಸಂಭ್ರಮ ಆಗಿದೆ ಅಷ್ಟೇ. ಭಕ್ತಿ ಪುರಸ್ಸರವಾಗಿ ಕೇವಲ ಕೈ ಮುಗಿದು ಪರಿಪೂರ್ಣವಾದಂತಹ ಶರಣಾಗತಿಯಿಂದ ನಾನು ನಮಸ್ಕರಿಸಿದ್ದೇನೆ, ನನಗೆ ಆಶೀರ್ವಾದ ಮಾಡಿದ್ರೆ ತಥಾಸ್ತು ಅಂತ ಹೋಗ್ತಿದ್ದೇನೆ. ಯಾಕೆ? ಅದು ಕೇವಲ ಭಾವನೆಗೆ ಸಂಬಂಧಿಸಿದ್ದು, ಶ್ರದ್ಧೆಗೆ ಸಂಬಂಧಿಸಿದ್ದು. ಸತ್ಯ. ನೀನೀಗ ಕರೆಯುತ್ತಿರುವುದು ಯಾವುದಕ್ಕೆ? ಭೋಜನಕ್ಕೆ. ಹೌದು. ಭೋಜನ ಅನ್ನುವುದು ದೇಹಕ್ಕೆ ಸಂಬಂಧಿಸಿ, ಹೌದು. ಭಾವಕ್ಕೆ ಸಂಬಂಧಿಸಿಲ್ಲ. ದೇಹಕ್ಕೆ ಸಂಬಂಧಿಸಿದ್ದು ಹೌದು ಅಂತಾದ್ರೆ ನಾನು ಶುದ್ಧನಾಗಿ ಸ್ವೀಕಾರ ಮಾಡಬೇಕೋ ಬೇಡ? ನಾನು ಹಾಗೆ ಹೇಳುವುದಕ್ಕುಂಟ ಸ್ವಾಮಿ, ನಿಮ್ಮಲ್ಲಿ ಪಾರಿಶುದ್ಧಿ ಇಲ್ಲ ಎಂಬುದನ್ನು ನಾ ಕಲ್ಪಿಸುವುದಕ್ಕಾದ್ರೂ ಉಂಟು. ಅಯ್ಯೋ, ನಾವೇನಾದ್ರೂ ಸ್ನಾನ ಮಾಡಿದರೆ ಮಾತ್ರ ಶುದ್ಧ ಆಗುವುದಲ್ಲ. ಮಂತ್ರ ಸ್ನಾನ ಮಾಡಬಹುದಾದ ಯೋಗ್ಯತೆಯನ್ನು ಹೊಂದಿದವರು ತಾವು. ಅಲ್ಲ, ಮಂತ್ರ ಸ್ನಾನ ಮಾಡ್ಲಿಕ್ಕೆ ಆಗ್ತದೆ. ಹೌದು, ಮಂತ್ರ ಸ್ನಾನ ಮಾಡುವುದಕ್ಕಾಗ್ತದೆ ಅಂತ ಮಾತ್ರ. ಅಲ್ಲ, ನೀವು ಮಾಡಬೇಕು ಅಂತ ಹಾಡಿದ್ದಲ್ಲ ನಾನು, ಅದನ್ನೂ ಸಾಧಿಸಬಲ್ಲಂತಹ ಪುಣ್ಯಾತ್ಮರಿರುವಾಗ ಒಂದು ಭೋಜನ ಸ್ವೀಕಾರ ಮಾಡಲಿಕ್ಕೆ ಮಂತ್ರ ಸ್ನಾನ ಉಂಟು ಅಂತ ಬಳಸುವುದಿಲ್ಲ. ಯಾವುದು ಎಲ್ಲಿಗೆ ಅನ್ನುವುದನ್ನು ಯೋಚಿಸಬೇಕು. ಯಜ್ಞಾದಿ ಪ್ರಕ್ರಿಯೆಗಳನ್ನು ಎಸಗುವಾಗ ಶ್ರದ್ಧೆಯಿಂದ ನಾವು ಕಾರ್ಯಗಳನ್ನು ಎಸಗುವಂತಹ ಸನ್ನಿವೇಶಗಳಲ್ಲಿ ವೈದಿಕ ಕರ್ಮಗಳಲ್ಲಿ ಅನುಸರಿಸಿ ಮಂತ್ರ ಸ್ನಾನವನ್ನು ಮಾಡಿಕೊಳ್ಳುವುದು, ಅದು ಶರೀರ ಸ್ನಾನ ಆದ ಮೇಲೆ. ಅಲ್ಲೋ, ಶರೀರಕ್ಕೆ ಸ್ನಾನ ಆಗದೆ ನಾವು ಆಹಾರವನ್ನು ಸ್ವೀಕರಿಸುವುದಕ್ಕಾಗುವುದಿಲ್ಲ. ಆದ್ದರಿಂದ ಸ್ನಾನ ಆಗಬೇಕು. ಸ್ನಾನ ಆದ ಮೇಲೆ ಮತ್ತೆ ಸಂಧ್ಯಾ ವಂದನೆ ಆಗಬೇಕಲ್ಲ. ಹೌದು. ಅಲ್ಲ, ನೀವು ಆಗಬೇಕು ಅಂದ್ರೆ ಆಗಲೇಬೇಕು. ಈಗ ಆಗಬೇಕು. ಅದು ಆಗದೆ ಈಗ ಎಲ್ಲರ ಜೊತೆ ಇಲ್ಲಿಗೆ ನೀವು ಹಾಗಾದ್ರೆ ಸ್ನಾನ ಮುಗಿಸಿ ಸಂಧ್ಯಾ ವಂದನಾದಿಗಳು ಅವರು ಮಾಡ್ಬೇಕಲ್ಲ, ಎಲ್ಲ ಒಟ್ಟಿಗೆ ಹೋಗಿ ಮಾಡಿ. ಒಟ್ಟಿಗೆ ಹೋಗಿ ಇಲ್ಲಿ ಹತ್ತಿರದಲ್ಲ ಯಮುನೆ. ಅಲ್ಲ, ತಾವು ಸನ್ನದ್ಧರಾಗಿ ಬರುವುದನ್ನು ನಾವು ಕಾಯ್ತಾ ಇರ್ತೇವೆ. ಇಲ್ಲಿ ಸನ್ನದ್ಧತೆ ಉಂಟು, ಇಲ್ಲೆಲ್ಲ ವ್ಯವಸ್ಥೆ ಆಗಿದೆ. ಸಕಾಲದಲ್ಲಿ ಎಲ್ಲ ಆಗಬೇಕಲ್ಲ. ವ್ಯವಸ್ಥೆ ಆಗಿದೆ ಅಂದ್ರೆ ನಾನು ನಮ್ಮ ವ್ಯವಹಾರ ಅಂದ್ರೆ ಹಾಗೆ ಸ್ವಲ್ಪ ನಾವು ಕೆಲವು ಸಲ ನೀರಿಗೆ ಇಳಿದ್ರೆ ಮೇಲೆ ಇಳುವುದೇ ತಡ ಆಗಿ ಹೋಗ್ತದೆ ಸ್ವಾಮಿ. ಆದರೂ ದ್ವಾದಶಿಯ ಪಾರಣೆಗೆ ಅದಗತ್ಯ ಅಲ್ಲ, ದ್ವಾದಶಿಯ ಪಾರಣೆಗೆ ಬರುವುದು ಇದು ಸ್ನಾನ ಸಂಧ್ಯಾ ವಂದನೆಗಳನ್ನು ಪೂರೈಸಿ. ಹೌದೌದು. ಕಾಲ ವಿಳಂಬಿಸುವುದು ನನಗಿರುವ ಉದ್ದೇಶ ಅಲ್ಲ, ಕೆಲಸ ಆದ ಕ್ಷಣದಲ್ಲಿ ಬರ್ತೇನೆ. ಅದೀತು. ಈಗ ನಾನು ಬಯಸಿ ನೀವು ಬಂದದ್ದಲ್ವಲ್ಲ, ಸಕಾಲದಲ್ಲಿ ನೀವು ಒದಗಬೇಕು ಅಂತ ಆದ್ರೆ ದೈವ ಪ್ರಚೋದನೆ ಉಂಟು ಅಂತ. ಆದ್ದರಿಂದಲೇ ದೈವ ಪ್ರಚೋದನೆ ಅಂತ ನೀವು ಎಲ್ಲದಕ್ಕೂ ಒದಗುತ್ತೀರಿ, ಹರಸ್ತೀರಿ ಎಂಬ ವಿಶ್ವಾಸ ಉಂಟು. ಕಾಯ್ತಾ ಇರ್ತೇನೆ ಸ್ವಾಮಿ, ಕಾಯ್ತಾ ಇರ್ತೇನೆ. ಸಲಿಲ ಸ್ನಾನವಗೈದು ಬರಲುಲ್ಲ, ಅದರಿಂದ ಬಹುದು ವ್ರತ ಭಂಗ ದೋಷ. ಒಲಿದು ಬಂದವರ ಧಿಕ್ಕರಿಸಿ ಪಾರಣೆಗೈಯೇ ಫಲ ಕೊಡದು ದ್ವಿಜರ ವಿಕ್ರಮ ಪಾಪದಿವು ವ್ರತವೋ ಮುಡಿದು ಜಪಿಸಿದರೆ ನಗೈವುದು ದವನೀಯ ಚಿಂತಿಸಲ ಉಳಿದು ತೋದೆಗಳಿಗೆ ಏನ್ ಗೈವೆನು. ಯೋಗವು ಹೀಗೆ ವಿಪರಿಣಾಮ ಉಂಟು ಮಾಡ್ತದೆ ಅಂತ ಇವತ್ತೇ ಗೊತ್ತಾದ. ಋಷಿಪುಂಗವರೆನಿಸಿದಂತಹ ಅವಧೂತ ಪರಂಪರೆಯಲ್ಲಿ ಅತಿಶ್ರೇಷ್ಠರೆನಿಸಿದ ದುರ್ವಾಸಾಗಮ ಸಂಭ್ರಮಿಸಿದ್ದೆ, ಓಲಾಡಿದ್ದೆ ಆನಂದದಲ್ಲಿ. ಆನ್ನಿಕ ವಿಧಿಗಳನ್ನು ಸ್ನಾನಾದಿಗಳ ಬಳಿಕ ಪೂರೈಸಿ ಬರ್ತೇನೆ ಅಂತ ಆಡಿ ಹೋದವರು ಬರುವ ಸೂಚನೆ ಸಿಗ್ತಾ ಇಲ್ಲ. ಎಷ್ಟು ಕಾದರೂ ಕೂಡ ದ್ವಾದಶಿಯಂದು ದ್ವಾದಶಿ ವ್ರತ ಸಮಾಪ್ತಿ, ಹರಿಪಾದೋದಕ ಪಾರಣೆ ಪೂರೈಸಲೇಬೇಕು. ಕಾಯ್ತಾ ಇದ್ದೇನೆ, ಇನ್ನೊಂದೇ ಗಳಿಗೆ ಉಳಿದದ್ದು. ಇವರ ಸೂಚನೆ ಇಲ್ಲ, ಇವರು ಬಾರದೆ. ಈಗ ವ್ರತ ಇವರು ಬರುವುದಕ್ಕೆ ಮೊದಲೇ ತೊಡಗಿತ್ತು. ವ್ರತನಿಷ್ಠನಾಗಿ ಅದನ್ನು ಪೂರೈಸಿದರೆ ಅತಿಥಿಗಳಾಗಿ ಆಗಮಿಸಿದ ಋಷಿವರೇಣ್ಯರನ್ನು ಧಿಕ್ಕರಿಸಿದಂತೆ. ಬ್ರಾಹ್ಮಣ ಇಲ್ಲ ಇಲ್ಲ ಇಲ್ಲ, ಬ್ರಾಹ್ಮಣಾತಿಕ್ರಮಣ ಇಲ್ಲ. ದೈವಾಧೀನವಾದಂತಹ ಜಗತ್ತು,
ಆ ದೈವವನ್ನು ತನ್ನ ಅಧೀನದಲ್ಲಿ ಇರಿಸಿಕೊಂಡದ್ದು ಮಂತ್ರಗಳು. ಆ ಮಂತ್ರಗಳು ಬ್ರಾಹ್ಮಣಾಧೀನ. ಆದ್ದರಿಂದಲೇ ದೈವಾರಾಧಕನಾದವನು ಬ್ರಾಹ್ಮಣ ಪೂಜನವನ್ನು ಪ್ರಥಮಾದ್ಯತೆಯ ಕರ್ತವ್ಯ ಅಂತ ಅಂಗೀಕರಿಸಬೇಕಾದ. ದೈವಕ್ಕೂ ಜೀವಕ್ಕೂ ಮಧ್ಯದ ಸೇತುವಾಗಿ ಒದಗುವಂತಹ ಅವರು ಭೂದಿವಿಜರು ಅತಿಕ್ರಮಿಸುವುದಲ್ಲ. ಅದರಲ್ಲೂ ದುರ್ವಾಸರು ಪ್ರಳಯ ರುದ್ರನ ಅಪರಾವತಾರ ಅಂತ ಅವರ ಕ್ರೋಧಾಗ್ನಿಯ ಉರಿಗೆ ಬೆಂದವರು, ಅದರ ಬೇಗೆಯನ್ನು ಅನುಭವಿಸಿದವರು, ತಮ್ಮ ಜೀವನದಿಂದ ನಮಗೆ ಸಾರಿದ ಸತ್ಯ. ಹಾಗಾದರೆ ಉಗ್ರರಾದರೆ ವ್ಯಗ್ರರಾದರೆ ಸರ್ವನಾಶ. ಇಲ್ಲ ಇಲ್ಲ, ಅವರ ಉಗ್ರತೆ ಒಂದೆಡೆ, ಬ್ರಾಹ್ಮಣ ಅತಿಕ್ರಮಣದ ದೋಷ ಇನ್ನೊಂದೆಡೆ. ಅದಕ್ಕೆ ಹೆದರಿ ನಾನು ಅವರನ್ನು ಕಾಯ್ತಾ ಉಳಿದರೆ ದ್ವಾದಶಿ ವ್ರತ ಭಂಗ ಇನ್ನು. ಅಯ್ಯೋ ಹರಿಯೇ ಹರಿಯೇ, ಹುಟ್ಟು ಸಂದಿಗ್ಧದಲ್ಲಿ ಸಿಕ್ಕಿಬಿದ್ದನಲ್ಲ, ಮುನ್ನಡೆಯುವುದಕ್ಕಲ್ಲ, ಹಿಂದೆ ಬರುವುದಕ್ಕಲ್ಲ. ಅವನೀಗ ಚಿಂತಿಸಲು ಗುರುವದಿದ್ದನು ವಸಿಷ್ಠ. ವತ್ಸ, ಪ್ರಭೋ, ಧರ್ಮೋ ರಕ್ಷತಿ ರಕ್ಷಿತ ಕೇಳುವುದಕ್ಕೆ ಬಹಳ ಸುಲಭ. ಸನಾತನವಾದದ್ದನ್ನು ಸದಾ ನನಗೆ ಉಪದೇಶದ ವಿಷಯವಾಗಿಸಿದವರು ತಾವು. ನಾವು ನಮ್ಮಿಂದ ರಕ್ಷಿಸಲ್ಪಟ್ಟಂತಹ ಧರ್ಮ ನಮ್ಮನ್ನು ರಕ್ಷಿಸ್ತದೆ. ಆದರೆ ಧರ್ಮವನ್ನು ರಕ್ಷಿಸಲಿಕ್ಕೆ ಎಷ್ಟು ಕ್ಲಿಷ್ಟ. ಸ್ವಾಮಿ, ನಿನ್ನ ಕರ್ತವ್ಯದ ನೆಲೆಯಲ್ಲಿ ಪಡುವಂತಹ ಸಂಕಷ್ಟವನ್ನು ಕಂಡು ಈಗ ಏಕಾದಶಿ ಸಹಿತವಾಗಿ ದ್ವಾದಶಿಯ ತನಕ ಹರಿದಿನದ ಉಪವಾಸ ಪಾರಣೆಗಳನ್ನು ಧರ್ಮ ಅಂತ ಅಂಗೀಕರಿಸಿದ್ದೇನೆ, ಯಥಾಸಾಧ್ಯ ರಕ್ಷಿಸಿದ್ದೇನೆ. ಸರಿ, ಈಗ ಅದನ್ನು ಪೂರೈಸುವಲ್ಲೇ ತೊಡಕುಂಟಾಗಿ ಇಲ್ಲೂ ಅಲ್ಲ ಅಲ್ಲೂ ಅಲ್ಲ ಅಂತ ಏನು ಮಾಡಿ ತೊಡಕಿಗೆ ಕಾರಣವಾಗಿ ಕೇಳಯ್ಯ ಅಂಬರೀಷ, ನೀ ಸುಮ್ಮನೆ ತಾಳದಿರಯ್ಯ ಕ್ಲೇಶ ಕ್ಲೇಶ ತಾಳದಿರು. ಗೋಡು ಹುಟ್ಟಿಸುವಂತ ಕೀಳುಳ್ಳ ಮುನೀಪನು, ಗೋಡು ಹುಟ್ಟಿಸುವಂತ ಕೀಳುಳ್ಳ ಮುನಿಪನು, ಶೂಲಿ ಸನ್ನಿಪನು ಗೋಳಾಡಿಸದೆ ಬಿಡನು. ಕೇಳಯ್ಯ ಅಂಬರೀಷ, ನೀ ಸುಮ್ಮನೆ ತಾಳದಿರಯ್ಯ ಕ್ಲೇಶ. ಅಂಬರೀಷ, ಗುರುಗಳೇ, ಕ್ಲೇಶವನ್ನು ತಾಳಿದ್ದಿ ಎನ್ನುವುದಲ್ಲ, ಮನಸ್ಸಿನ ಕನ್ನಡಿಯಾದ ನಿನ್ನ ಮುಖವೇ ಸೂಸುತ್ತಾ ಇದೆಯಪ್ಪ. ಸದಾ ಸರ್ವದಾ ಸೂರ್ಯವಂಶದವರ ಕ್ಲೇಶವನ್ನು ನೀಗುವ ದೀಕ್ಷೆ ಹೊತ್ತಂತಹ ಗುರುಪೀಠ ವಿರಾಜಿತರಾದ ಬ್ರಹ್ಮರ್ಷಿವರೇಣ್ಯ ವಸಿಷ್ಠರು. ಆದರೆ ಈಗ ಋಷಿಗಳಿಂದ ಕ್ಲೇಶನಾಶವಾದರೂ ಕೂಡ ಋಷಿಗಳಿಂದಲೇ ಕ್ಲೇಶ ಕಾರಣವಾಗಿದೆ ಎನ್ನುವುದೇ ಇಂದಿನ ಸತ್ಯ ಅಲ್ಲವೇ? ಬ್ರಹ್ಮರ್ಷಿಗಳಾದ ತಮ್ಮಲ್ಲಿ ಅದನ್ನು ಹೇಗೆ ಹೇಳುವುದು ಅಥವಾ ಹೇಳದೇ ಇರುವುದು ಎರಡೂ ನನಗೆ ಸಂದಿಗ್ಧವು. ತಿಳಿಯಬಲ್ಲೆ. ಆತಿಥ್ಯಕ್ಕಾಗಿ ನೀನು ಉತ್ಸುಕನಾಗಿ ನಿರೀಕ್ಷಿಸುತ್ತಾ ಇರುವಂತಹ ಆ ಋಷಿಗಳೇ ದುರ್ವಾಸನೆ ನಿನ್ನ ದುಃಖಕ್ಕೆ ಕಾರಣರಾಗಿದ್ದಾರೆ ಎನ್ನುವುದನ್ನು ತಿಳಿಯಬಲ್ಲೆ. ಸರ್ವಜ್ಞರಾದ ತಮ್ಮ ಗ್ರಹಿಕೆ ಸರಿಯಾಗುಂಟು ಪ್ರಭು, ಅಲ್ಲವೇ? ಹೌದು ಹೌದು. ಉಭಯ ಧರ್ಮಗಳಲ್ಲಿ ಯಾವುದನ್ನು ಪಾಲಿಸುವುದು ಈ ಕುರಿತಾದಂತಹ ಚಿಂತನೆಯೇ ಚಿಂತೆಯಾಗಿ ನಿನ್ನನ್ನು ಕಾಡುತ್ತಾ ಇದೆ. ಅತಿಥಿ ಪೂಜನ ಒಂದು, ಹೌದು, ಋಷಿಗಳನ್ನು ಮಾನಿಸಬೇಕಾದ ಕರ್ತವ್ಯ ಕರ್ಮ ಒಂದು, ಹೌದು. ವ್ರತಾನುಷ್ಠಾನವನ್ನು ಪರಿಪೂರ್ಣವಾಗಿಸಬೇಕಾದ ಹೊಣೆ ಮತ್ತೊಂದು. ಹಾಗಿದ್ದರೆ ಈ ಕ್ಲಿಷ್ಟತೆಗೆ ಕಾರಣೀಭೂತರಾದ ಅತಿಥಿಗಳು ಯಾರು ಅಂತ ಕಂಡ್ರೆ ದೂರ್ವಾಸರು. ಅವರ ಪರಂಪರೆಯೇ ಹಾಗೆ. ಅಂದರೆ ಅವರನ್ನು ಆಕ್ಷೇಪಿಸ್ತೇನೆ ಅಂತಲ್ಲ ವತ್ಸ, ಅವರ ದೃಷ್ಟಿಯೊಂದು ಬಿತ್ತು ಅಂತಾದರೆ ಆ ದೃಷ್ಟಿಯಲ್ಲಿ ಅನುಗ್ರಹವೂ ಇರ್ತದೆ, ಆಗ್ರಹವೂ ಇರ್ತದೆ. ಆಗ್ರಹವೂ ಇರ್ತದಲ್ಲ. ಹೌದು, ಎರಡು ಕಣ್ಣುಗಳಲ್ಲಿ ನೋಡಿದ್ರು ಅಂತಾದರೆ ಯಾವ ದೃಷ್ಟಿಯಲ್ಲಿ ಆಗ್ರಹ, ಯಾವ ದೃಷ್ಟಿಯಲ್ಲಿ ಅನುಗ್ರಹ ತಿಳಿಯುವುದಕ್ಕೆ ಶಕ್ಯ. ನನ್ನಂತ ಸಾಮಾನ್ಯರಿಗಂತೂ ಅಸಾಧ್ಯವೇ. ಅಲ್ಲವೇ? ಆದ್ರೆ ನನ್ನ ಮೇಲೂ ಆಗ್ರಹ ತೋರಿ ಯಾರೋ ಅಲ್ಲ, ನಿನ್ನ ಮೇಲೆ ಅಂತಲ್ಲ. ಅಹಂಕಾರದಿಂದ ಕೇಳುವುದಲ್ಲ, ಕಾರಣ ಇಲ್ಲವಲ್ಲ. ನಿನ್ನಂಥವರಲ್ಲಿ ಆಗ್ರಹವನ್ನು ತೋರಬೇಕಾದಂತಹ ವ್ಯಕ್ತಿತ್ವವೂ ನಿನ್ನದಲ್ಲ, ಅದಕ್ಕೆ ಆಸ್ಪದ ನೀಡುವವನು ಅಲ್ಲ. ಆದರೆ ಅವರ ವ್ಯಕ್ತಿತ್ವವೇ ಹಾಗಲ್ಲವೇ? ಒಂದು ಕ್ಷಣದಲ್ಲಿ ಅನುಗ್ರಹ ದೃಷ್ಟಿಯನ್ನು ಬೀರಿದ್ರು ಅಂತಾದರೆ
ಆ ಕ್ಷಣದಲ್ಲಿಯೇ ಆಗ್ರಹವನ್ನು ಹೊಂದುವವರು. ಕತೆ ಕೇಳಲಿಲ್ಲವೇ? ಯಾವುದು? ಶಿವನ ಪ್ರಸಾದವನ್ನು ಅನುಗ್ರಹ ರೂಪದಲ್ಲಿ ದೇವೇಂದ್ರನಿಗೆ ಕೊಡುವುದಕ್ಕಾಗಿ ತೆರಳಿದರಂತೆ. ಐರಾವತದ ಮೇಲೆ ಕುಳಿತಿದ್ದಂತಹ ದೇವೇಂದ್ರ ಅದನ್ನು ಪಡೆಯುವಾಗ ಅಹಂಕಾರ ತೋರಿದನೆಂಬಂತಹ ಭಾವನೆ ಇವರಲ್ಲಿ ಮೂಡಿದ್ದರಿಂದ ಆನೆಯಿಂದ ವ್ಯಸ್ತವಾಗಿ ಬಿದ್ದಂತಹ ಮಾಲೆಯನ್ನು ಕಂಡು ಉಗ್ರರಾದ ಇವರು ಸಮಸ್ತ ಸಂಪತ್ತು ಸಮುದ್ರವನ್ನು ಸೇರಲಿ ಹೀಗೆ ಶಪಿಸಿದವರು. ದೇವತೆಗಳ ಸಂಪದವೆಲ್ಲ ಶರಧಿಪಾಲ. ಒಂದು ಕ್ಷಣದಲ್ಲಿ ಅನುಗ್ರಹ ರೂಪವಾಗಿ ಶಿವನ ಪ್ರಸಾದವನ್ನೇ ಕೊಟ್ಟ ದುರ್ವಾಸರು ಮರುಕ್ಷಣದಲ್ಲಿ ಅವನೆಣಿಸುವುದರೊಳಗಾಗಿ ಶಾಪವನ್ನಿತ್ತವರು. ಇಂತಹ ವ್ಯಕ್ತಿತ್ವವುಳ್ಳವರು ಅಂತ ಹೇಳಿದೆ. ಅವರು ಬಂದರು ಅಂತಾದ್ರೆ ಆದರೆ ನಾನು ವಿನೀತನಾಗಿಯೇ ಸ್ವಾಗತಿಸಿದೆ, ಉಪಚರಿಸಿದೆ, ಗುಣಪಡಿಸ್ತೇನೆ, ಹಸ್ತೋದಕ ಸ್ವೀಕರಿಸಿ ಅನುಗ್ರಹಿಸಬೇಕು ಅಂತ ಯಾಚಿಸಿದೆ. ಸರಿ, ಆಗ ಸ್ನಾನಾದಿ ನಿತ್ಯಾನ್ನಿಕಗಳನ್ನು ಪೂರೈಸಿ ಬರ್ತೇನೆ ಅಂತ ಆಡಿ ಹೋದದ್ದು ಅವರೇ ಪ್ರಭು, ನಾನು ತಪ್ಪಲಿಲ್ಲ. ಆಡಿ ಹೋಗುವಾಗ ನಿನ್ನಲ್ಲಿ ಆ ವ್ಯಕ್ತಿತ್ವವನ್ನು ತೋರಿಸಿದ್ರು ಕೂಡ ಬಾಧೆಗೆ ನಿನ್ನನ್ನು ಒಳಪಡಿಸದೆ ಬಿಡರು. ಹಾಗೆ ನಾ ಹೇಳಿದ್ದೇನೆ ಅವರಲ್ಲಿ ದ್ವಾದಶಿಯ ತಿಥಿ ತಿಥಿಯ ಅಂತಿಮದ ಗಣಿಗೆ ನೀರು ತಲಿದಿ ವ್ಯಾಪಿಸದಿರಯ್ಯ ವ್ರತ ನಿಯಮವ ಪಾಲಿಸುತ್ತ ಉದಕವ ಕೊಂಡರಿ ವ್ರತ ನಿಯಮವ ಪಾಲಿಸುತ್ತಲುದಕವ ಕೊಂಡ ಅತಿಕ್ರಮವಾಗದು ಶ್ರುತಿ ಸಮ್ಮತವಿನಿಂದ ಕೇಳಯ್ಯ ಅಂಬರೀಷ ಪ್ರಾರಂಭವಾದಂತಹ ಏಕಾದಶಿ ಸಂಪನ್ನಗೊಳ್ಳುವುದು ದ್ವಾದಶಿ ಪಾರಣೆಯ ಸುಮುಹೂರ್ತದಲ್ಲಿ. ನೀನು ಕೈಗೊಂಡಂತಹ ವ್ರತ ಸಂಕಲ್ಪದಂತೆ ಈಡೇರಬೇಕು. ಹಾಗೆಂದು ನೀನು ಸಂಕಲ್ಪಿಸಿದ್ದು ಅತಿಥಿಯಾದಂತಹ ದೂರ್ವಾಸರಿಗೆ ಅತಿಥಿಯಾಗಿ ಹಸ್ತೋದಕವನ್ನು ಕೊಡುವುದರ ಮೂಲಕವಾಗಿ ಹರಿಸಮರ್ಪಣೆ ಮಾಡಿದಂತಹ ಆ ಪ್ರಸಾದವನ್ನು ಭುಂಜಿಸ್ತೇನೆ ಎನ್ನುವುದಾಗಿಯೂ ಸಂಕಲ್ಪ. ಬ್ರಾಹ್ಮಣರನ್ನು ಆರಾಧಿಸುವುದು ಕೂಡ ದ್ವಾದಶಿ ಎಂದು ಶ್ರೇಷ್ಠವೇ. ಹಾಗಿದ್ರೆ ಅವರನ್ನು ಆರಾಧಿಸುವುದರ ಮೂಲಕವಾಗಿ ಕ್ಲುಪ್ತ ಸಮಯದಲ್ಲಿ ಅವರನ್ನು ಅತಿಥಿಯನ್ನಾಗಿ ಪರಿಗ್ರಹಿಸಿ ಮಾಡುವಂತಹ ವಿಷ್ಣುವಿನ ಕೆಲಸ ದೊಡ್ಡದು. ದಶಮಿ ಆರಭ್ಯ ಪ್ರಾರಂಭವಾಗಿ ಏಕಾದಶಿ ನಿರಾಹಾರನಾಗಿರುವಂತಹ ನೀನು ದ್ವಾದಶಿ ಪಾರಣೆಯನ್ನು ಆ ಕಾಲದಲ್ಲಿ ಏಕಾದಶಿಯ ಆ ತಿಥಿಯ ಮುಕ್ತಾಯ ದ್ವಾದಶಿಯ ಬರುವಿಕೆಯ ಹಂತದಲ್ಲಿ ಆಹಾರವನ್ನು ತೆಗೆದುಕೊಂಡು ವ್ರತವನ್ನು ಸಂಪೂರ್ಣಗೊಳಿಸುವುದು ದೊಡ್ಡದು ಅಂತ ಕೇಳಿದರೆ ತಾರತಮ್ಯ ಮಾಡುವಲ್ಲೇ ನನ್ನ ಜ್ಞಾನ ಅಪರ್ಯಾಪ್ತ ಆಗಿದೆ. ಯಾವುದನ್ನು ಎಲ್ಲಿ ಹೇಗೆ ಅಂಬರೀಷ, ನಾವು ನಡೆದುಕೊಳ್ಳುವಂತಹ ಆಚರಣೆಗಳಲ್ಲಿ ನಿತ್ಯವೂ ಮಾಡಬೇಕಾದಂತಹ ಕರ್ತವ್ಯದೋಪಾದಿಯ ಕೆಲವು ಆಚರಣೆಗಳಿದೆ, ವಿಧಿಗಳಿದೆ. ನಿತ್ಯ ಕರ್ಮಗಳು, ಜಪ ಅನುಷ್ಠಾನ, ಬ್ರಹ್ಮಯಜ್ಞ, ದೇವ ಋಷಿ ಪಿತೃತರ್ಪಣ, ಪಕ್ಷಗಳಲ್ಲಿ ಬರಬಹುದಾದಂತಹ ಏಕಾದಶಿ, ನಿತ್ಯವೂ ಮಾಡಬೇಕಾದ ಜಪಾನುಷ್ಠಾನವಾದರೆ ನಿತ್ಯ ಪಕ್ಷದಲ್ಲಿ ಬರುವಂತಹ ಏಕಾದಶಿಯನ್ನು ಮಾಡುವುದು ನಿತ್ಯ ಕರ್ತವ್ಯ. ಸರಿ, ನಿತ್ಯ ಕರ್ಮಾನುಷ್ಠಾನದ ಪರಿಧಿಯಲ್ಲೇ ಅದನ್ನು ಸೇರಿಸಿ. ಹಾಗಾಗಿ ನಿತ್ಯ ಕರ್ಮಾನುಷ್ಠಾನವನ್ನು ಮಾಡುವುದರಲ್ಲಿ ವೈಷ್ಣವನಾದವನಿಗೆ ಪಿತೃಶ್ರಾದ್ದ ಬಂದರೂ ಕೂಡ ಏಕಾದಶಿ ಎಂದು ಅವನನ್ನು ನೆರವೇರಿಸುವುದಿಲ್ಲ. ದೇವತಾಮುಖವಾದಂತಹ ಏಕಾದಶಿಯೇ ಮುಖ್ಯವಾಗಿರುತ್ತದೆ. ಅಂದರೆ ನಮ್ಮ ಶ್ರದ್ಧೆಯಂತೆ ಪಿತೃಲೋಕದಲ್ಲಿದ್ದವರು ಕೂಡ ಹರಿಭಕ್ತರೇ ಆದದ್ದರಿಂದ ಅವರಿಗೂ ಉಪವಾಸವೇ ಅಂತ ನಮ್ಮ ಶ್ರದ್ಧೆ. ಆದ್ದರಿಂದಲೇ ಪ್ರಥಮ ಪ್ರಾಶಸ್ತ್ಯ ಅಗ್ರ ಪ್ರಾಮಾಣ್ಯ ಏಕಾದಶಿ ವ್ರತಕ್ಕೆ ಆಗುತ್ತೆ. ಏಕಾದಶಿ ವ್ರತದ ಸಮಾಪ್ತಿ ಅಂತ ಆಗುವುದೆಲ್ಲಿ? ದ್ವಾದಶಿಯ ಪಾರಣೆ ಪರಿಸಮಾಪ್ತಿ ಅಲ್ಲಿ. ಹಾಗಿದ್ರೆ ಆಹಾರವನ್ನು ತೆಗೆದುಕೊಳ್ಳುವುದು ಅಂತಲ್ಲ ಏಕಾದಶಿಯಲ್ಲಿ. ಏಕಾದಶಿ ಪರ್ಯಾಪ್ತವಾದ ಬಳಿಕ ದ್ವಾದಶಿಯನ್ನು ಆಹಾರ ಭುಂಜಿಸುವುದಲ್ಲ, ಹರಿಗೆ ನೈವೇದ್ಯ ಮಾಡಿದಂತಹ ನೈವೇದ್ಯವನ್ನು ಭುಂಜಿಸುವ ಪರಿಕ್ರಮ ಇದೆ. ಹಾಗೆ ಆಹಾರವನ್ನೇ ನೀನು ಭುಂಜಿಸಿದೆ ಅಂತಾದರೆ ಅತಿಥಿ ಸತ್ಕಾರಕ್ಕೆ ದೋಷವಾಗುತ್ತದೆ. ಹಾಗೆ ನಾವು ಅವರಿಗೆ ಉಣಿಸದೇ ಉಂಡರೆ ಪಾತಕಲ್ಲ, ಆಹಾರ ಅಲ್ವೇ? ಹೌದು. ಹಾಗೆಂದು ನೀನು ದ್ವಾದಶಿಯ ಪಾರಣೆಯನ್ನ ಮಾಡದೇ ಉಳಿದರೆ ಅದಕ್ಕಿಂತಲೂ ಹೆಚ್ಚಿನದಂತಹ ಪಾಪ ಬರ್ತದೆ. ನಾವು ಉಣಿಸದೆ ಉಣ್ಣಬಾರದು, ಅವ ಕೊಟ್ಟದ್ದನ್ನು ಉಣ್ಣದೇ ಇರಬಾರದು. ಹಾಗಿದ್ರೆ ಕಿಂ ಕರ್ತವ್ಯ ಮೂಢನಾದಾಗ ಧರ್ಮದ ಜ್ಯೋತಿ ನಮ್ಮನ್ನು ನಿರ್ದೇಶಿಸ್ತದೆ. ತಾವೇ ಬೆಳಕಾಗಬೇಕು.
ಪಂಚಭೂತಗಳಲ್ಲಿ ನಾವು ನೋಡುವುದೆಲ್ಲದರಲ್ಲಿಯೂ ಕೂಡ ಅಗ್ನಿ, ಗಾಳಿ ಇತ್ಯಾದಿಯಲ್ಲಿ ಬರೀ ಗಾಳಿಯಲ್ಲಿ ಗಾಳಿ ಮಾತ್ರ ಇರುವುದಿಲ್ಲ. ಪಂಚಭೂತದ ತತ್ವದ 5ನೇ ಅಂಶ ಸೇರಿರ್ತದೆ, ಪಂಚೀಕರಣ. ಅದು ಹಾಗಿದ್ರೆ ದೇವರಿಗೆ ಅರ್ಚಿಸಿ ಪೂಜಿಸಿ ಅಭಿಷೇಕಗೈದಂತಹ ನೀರು ಆಹಾರವೋ? ಆಹಾರ ಹೌದು. ಆಹಾರ ಅಲ್ಲವೋ? ಕೇವಲ ತೀರ್ಥವಾಗಿರ್ತದೆ. ಅದು ಆಹಾರವಾಗಿ ನಿನಗೆ ಬಳಸಲಿಕ್ಕೆ ಬರುವುದಿಲ್ಲ. ಹಾಗೆಂದು ದ್ವಾದಶಿ ಪಾರಣೆಯನ್ನು ಮುಗಿಸುವುದಕ್ಕೆ ಉಪಯುಕ್ತವಾಗಿ ಬರ್ತದೆ. ಈಗ ಜಲಪ್ರಾಶನ, ತೀರ್ಥಪ್ರಾಶನ ಮಾಡುವುದರ ಮೂಲಕವಾಗಿ ಜಲಪ್ರಾಶನದಲ್ಲಿ ಆಹಾರವಾಗಿ ಒದಗುವುದಿಲ್ಲವಲ್ಲ, ಪೃಥ್ವಿ ತತ್ವ ಇಲ್ಲ. ಹರಿಪಾದೋದಕವನ್ನು ನಾ ಸೇವಿಸಬಹುದಾಗ ಸೇವಿಸಬೇಕು. ಈ ಸಂದರ್ಭದಲ್ಲಿ ಸೇವಿಸಿದೆ ಅಂತಾದರೆ ಆಚರಣೆಗೂ ತಪ್ಪಾಗುವುದಿಲ್ಲ. ದ್ವಾದಶಿ ಪಾರಣೆ ಮಾಡಿದ ಆಗತ್ತದೆ ಎನ್ನುವುದು ಧರ್ಮವಿದಿತ. ಹರಿಗೆ ತಪ್ಪಿ ನಡೆದಂತ ಆಗುವುದಿಲ್ಲ. ಪ್ರಸಾದ ಧಿಕ್ಕರಿಸಿ ಅತಿಥಿಗಳಿಗೂ ತಪ್ಪಿ ನಡೆದಂತ ಆಗುವುದಿಲ್ಲ. ತೀರ್ಥ ಆದ್ರೂ ಅವರೇನಾದ್ರೂ ಹೇಳಿದ್ರೆ ತೀರ್ಥವಲ್ಲವೇ ಹರಿಪಾದೋದಕ? ಅದು ಆಹಾರವಾಗಿ ಅಲ್ಲವಲ್ಲ, ಅವರಿಗೆ ಆತಿಥ್ಯಕ್ಕೆ ಅಡಚಣೆಯಾಗಿ ಒದಗುವುದಿಲ್ಲವಲ್ಲ. ಪ್ರಸಾದ ಸಮುಚಿತ ಅಲ್ಲ, ಇಲ್ಲವಂತ ಯೋಚಿಸುವಷ್ಟು ಗಳಿಗೆ ಒಂದೇ ಉಳಿದಿರುವುದು. ಒಂದು ಗಳಿಗೆಯಲ್ಲಿ ನೀನು ಮಾಡಬೇಕಾದ ಏಕಾದಶಿ ದೈವ ಸ್ವರೂಪಿಗಳಾಗಿ ಸರಿ ತ್ರಿಮೂರ್ತ್ಯಾತ್ಮಕರಾದ ನೀವು ಸಕಾಲದಲ್ಲಿ ಒದಗಿ ತೀರ್ಥ ಪ್ರಾಶನ ಮಾಡುವುದಕ್ಕೆ ಅನುಮತಿಯನ್ನು ಕೊಟ್ಟಿದ್ದೀರಿ ಅಂತ ಆದರೆ ನಿಮ್ಮ ಕೈಯಿಂದಲೇ ಸ್ವೀಕರಿಸಿ. ಗುರುವನಿಷ್ಠರ ಮದದೊಳಾದ ಪನರಿತು ಪರಿಹಾರವನ್ನು ಸ್ವೀಕರಿಸಿ ಸುರಿದು ಜಲಮಗ ರಾಜನಿಯೊಡದ ಬಲದೊಡಗೂಡದು. ಹರಿಸಂಪ್ರೀತನಾಗಿ ಅನುಗ್ರಹಿಸಿ. ಚನ್ನಮುನಿ ನಡೆ ತಂದ ಎಲ್ಲರೂ ಸ್ವಾಮಿ ಉಪವಿಷ್ಟರಾಗಿ ಭೋಜನ ನಿಮಗಾಗಿ ಸನ್ನದ್ಧವಾಗಿ. ಯಾವುದಕ್ಕೆ ಕುಳಿತುಕೊಳ್ಳೋದು? ಎಂಜಲು ಎಲ್ಲ ತೆಗಿಲಿಕ್ಕ? ಅಯ್ಯೋ, ಯಾಕ ಪ್ರಭು, ಯಾಕೆ ಹಾಗಾಡ್ತೀರಿ? ಏನು ನಿನ್ನ ತುಟಿಯ ಮೇಲೆ ದ್ರವ ಕಾಣಿಸ್ತದೆ? ತೀರ್ಥ. ತೀರ್ಥ ತೆಗೆದುಕೊಂಡಯ? ತೀರ್ಥ ಪ್ರಾಶನ ಮಾಡಿದೆ. ಯಾಕೆ ಮಾಡಿದೆ? ತೀರ್ಥ ಆದ್ರಿಂದ ಮಾಡಿದೆ ಸ್ವಾಮಿ. ಅಯ್ಯೋ, ಆತಿಥ್ಯಕ್ಕಾಗಿ ನನ್ನನ್ನು ಆಹ್ವಾನಿಸಿ ಸ್ನಾನಾದಿ ಸಂಧ್ಯಾ ಕರ್ಮಗಳನ್ನು ಪೂರೈಸಿ ನಾನು ಬರುವ ತನಕ ಹೌದು, ವಿಳಂಬಿಸಬೇಕಾದಂತಹ ಬದ್ಧತೆ ಊಟ ಮಾಡಲಿಲ್ಲ. ಆತಿಥೇಯನಾದಂತಹ ನಿನಗುಂಟಾ ಇಲ್ವಾ? ಉಂಟು. ನಾನು ನಿಮ್ಮನ್ನೇ ಕಾಯ್ತಾ ಇದ್ದದ್ದು. ಯಾವ ವಿಧದಿಂದಲೂ ನಾವು ಆಹಾರ ಸ್ವೀಕರಿಸಿದ್ದಿಲ್ಲ, ನಾವು ಭೋಗ ನಿರತರಾದದ್ದಿಲ್ಲ. ನಿಮ್ಮನ್ನು ಅತಿಕ್ರಮಿಸಿ ನಾವು ಸಾಗಬೇಕೆಂಬ ಸಂಕಲ್ಪ ಇಲ್ಲ. ನಿಮ್ಮ ಊಟಕ್ಕೆ ಅಯ್ಯೋ ಸ್ವಾಮಿ, ಸ್ವಾಮಿ ಮಾತಲಾಲಿಸು ಕಾಲ ಕಾಲದೊಳಗ ವ್ರತದ ಕಾರ್ಯವಾಗ ಪಾಲಿಸಲು ಸೇವಿಸಿದೇನ ಜಲವಾಗ ಸತತ ನಾವೆಲ್ಲರೂ ಹರಿಭಕ್ತರೀಸಿ ವ್ರತ ಭಂಗವಾಗಲು ಬಾರದೆಂಬಾಸಿಗೆ ಅತಿ ವಿನಯದೊಡು ಬೇಡಿಕೊಳ್ಳುವೇನು ಕದಿಯ ತಾಳದಿರಲ್ಲ ಯತಿವರನು ಉಗ್ರನಾಗಕೂಡದು. ಯಾಕೋ ವ್ಯಗ್ರತೆ ಆವರಿಸಿಕೊಂಡ ಹಾಗುಂಟು. ಅಪಚಾರ ಆಗಿಲ್ಲ. ನಿನ್ನ ಎಂಜಲು ತಿನ್ನುವುದಕ್ಕೆ ನಾವು ಕಲ್ಪಿಸಿಯೇ ಇಲ್ಲದ ವಿಚಾರ ಅದು. ಏನು ಹೊಟ್ಟೆಗಿಲ್ಲದೆ ನಿನ್ನ ಹತ್ರ ಬಂದು ಬೇಡಿ. ಬ್ರಾಹ್ಮಣೋಚ್ಚಿಷ್ಟ ನಮಗೆ ಪ್ರಸಾದ ಪ್ರಭು. ಬ್ರಾಹ್ಮಣೋಚ್ಚಿಷ್ಟ ನಮಗೆ ಪ್ರಸಾದ. ಬನ್ನಿಂದ ಕರೆದು ಮಾಡುವುದಕ್ಕಿಂತ ತಾವು ತಮ್ಮನ್ನು ಉಳಿಸುವುದಕ್ಕೆ ಕಾಯ್ತಾ ಇದ್ದವನಲ್ವೋ? ತಾವು ಮತ್ತೆ ಯಾವುದಕ್ಕೆ ಯಜಮಾನ?
ಬ್ರಾಹ್ಮಣ ಪ್ರಸಾದ ಪಡೆಯುವಲ್ಲಿ ಇರುವ ಯಾಜಮಾನ್ಯ ಮಾತ್ರ ಅದು. ಇದೆಲ್ಲ ಹೇಳಿಕೊಳ್ಳಿಕ್ಕೆ ಮಾತ್ರ ಆಚರಣೆಗಲ್ವಾ? ಆಚರಣೆಯಲ್ಲೂ ನಾನು ಅದನ್ನು ಉಲ್ಲಂಘಿಸಲಿಲ್ಲ, ಧಿಕ್ಕರಿಸಲಿಲ್ಲ. ಮತ್ತೆ ನನ್ನನ್ನು ಭೋಜನಕ್ಕಾಗಿ ಆಹ್ವಾನಿಸಿ ನಾನು ಬರುವುದಕ್ಕಿಂತ ಮೊದಲೇ ನಿನಗೆ ಉಣ್ಣುವುದಕ್ಕೆ ಹೇಗೆ ಸಾಧ್ಯ ಆಯಿತು? ಅಂಬರ ಪಥದಲ್ಲಿ ನಮ್ಮ ವಂಶದ ಮೂಲ ಪುರುಷ ಚಲಿಸುವುದನ್ನು ಒಮ್ಮೆ ಕಣ್ಣೆತ್ತಿ ನೋಡುವ ಕೃಪೆ ಮಾಡಬೇಕು. ಅವ ನಿನ್ನೆಯೂ ಚಲಿಸಲಿಲ್ವೋ, ನಾಳೆಯೂ ಹೋಗುವುದಿಲ್ವೋ? ಆದರೆ ಏಕಾದಶಿ ಮುಗಿಲಿ, ದ್ವಾದಶಿ ಬಂದಿದೆ, ಪೂರ್ಣ ಆಗ್ತಾ ಉಂಟು. ದಾಟಿತಾ? ಒಂದು ಗಳಿಗೆ ಆದ್ರೂ ದ್ವಾದಶಿ ಅಲ್ವಾ? ದಾಟಿತಾ ಈಗ? ತಾವು ಬರಲಿಲ್ಲ ಅಂತ ನಾನು ಪ್ರಸಾದ ಧಿಕ್ಕರಿಸುವಂತಿಲ್ಲ. ನಾನೀಗ ಸಮಯ ಮೀರಿ ಬಂದನ? ನಾನು ತ್ರಯೋದಶಿಗೆ ಬಂದ, ದ್ವಾದಶಿಗೆ ಬಂದ. ನಾನು ಸಮಯಕ್ಕೆ ಬದ್ಧನಾಗಿ ಉಳಿಯಬೇಕು ಅಂತ ಆಡಿದ್ದು, ತಾವು ಮೀರಿದಿರಿ ಅಂತ. ನನಗೊಂದು ಸಮಯದ ಪ್ರಜ್ಞೆ ಇಲ್ಲ ಅಂತ ನನ್ನ ಆಲೋಚನೆ. ತಮಗೇ ಇರುವುದು. ನೀವು ಈಗ ನಾನು ಬರುವುದಿಲ್ಲ ಅಂತ ನನಗೆ ಅವಿಶ್ವಾಸ ಬಂದದ್ದು. ಕಾಲ ನಿಯಂತ್ರಕರಾದ, ಕಾಲರೂಪರಾದ, ಕಾಲಕಾಲನ ಅಪರಾವತಾರವಾದ ನಿಮಗೆ ಕಾಲಪ್ರಜ್ಞೆ ಇಲ್ಲ ಅಂತ ಆಡುವ ಅಪಚಾರ ನಾ ತೋರಿಯೇನೆ. ಅದಲ್ಲ, ಅಷ್ಟು ನಿನಗೆ ಗೌರವ ಇರುವುದಾದ್ರೆ ಮತ್ತೆ ನನ್ನನ್ನು ಬಿಟ್ಟು ನೀನು ಮುಂದುವರಿ. ತಮ್ಮನ್ನು ಧಿಕ್ಕರಿಸಿದ್ದಲ್ಲ, ಮತ್ತೆ ಹರಿಪಾದೋದಕ ಪ್ರಾಶನ ಮಾಡಿದ್ದಲ್ವೋ? ಕೋಡುದು ಅದೇ ನಿನಗೆ ತೀರ್ಥ ಪ್ರಾಶನ ಮಾಡಿದ್ದಿ. ಅದು ಯಾಕೆ ಮಾಡಬಾರ್ದು ಪ್ರಭು? ಆತಿಥೇಯನಾಗಿ ಬಂದ ನನಗೆ ತೀರ್ಥ ಕೊಟ್ಟಲ್ಲೋ ನೀನು ತೆಗೆದುಕೊಳ್ಳಬೇಕಾದದ್ದು. ಆದರೆ ಒಂದುಂಟು, ಈಗ ತಮಗೆ ತೀರ್ಥ ಕೊಡುವುದಿಲ್ಲ ಅಂತಿಲ್ಲ. ಪೂಜಕನಾದಂತಹ ನಾನು ಪೂಜಿಸಿದ ದೈವತದ ಪರಮಪ್ರಸಾದವನ್ನು ಸ್ವೀಕರಿಸುವಲ್ಲಿ ನಿಮ್ಮನ್ನು ಧಿಕ್ಕರಿಸಿದೆ ಅಂತ ತಿಳಿಯುವುದಕ್ಕೆ ಆಸ್ಪದ ಇಲ್ಲ. ತೀರ್ಥ ಪ್ರಾಶನ ಮಾಡಿದರೆ ಅದು ಉಂಡಂತ ಆಗುವುದಿಲ್ಲ, ಹಾಗೆ ಅಂತ ಉಣ್ಣದೆ ಉಳಿದಂತೆಯೂ ಆಗುವುದಿಲ್ಲ. ದ್ವಾದಶಿಯ ಪಾರಣೆ ಮಾಡದೇ ಉಳಿಯಕೂಡದು ಅವಧಿಗೆ ಪೂರ್ವದಲ್ಲಿ. ಹಾಗೆ ಅಂತ ಅತಿಥಿಯನ್ನು ಅತಿಕ್ರಮಿಸಿ ಉಣ್ಣಲೂ ಬಾರದು. ಉಣ್ಣದಂತೆ ಉಣ್ಣುವ ಮರ್ಮ, ಉಂಡು ಉಣ್ಣದೆ ಉಳಿಯುವ ಮರ್ಮ ಅದು ತೀರ್ಥಪ್ರಾಶನದಿಂದ ಮಾತ್ರ ಸಿದ್ಧವಾಗುತ್ತದೆ. ಶಾಸ್ತ್ರೋಕ್ತವಾದದ್ದು, ಶಾಸ್ತ್ರ ಮರ್ಯಾದೆಯೊಳಗೆ ವ್ಯವಹರಿಸಿದವರನ್ನು ಅನುಗ್ರಹಿಸುವ ಕರುಣಾ ಸಿಂಧುಗಳು ತಾವು ಅಂತ ತೀರ್ಥ ಮಾತ್ರ ಪ್ರಾಶನ ಮಾಡಿದ್ದು. ಆದ್ದರಿಂದ ಅಪಚಾರ ಎಸಗಲಿಲ್ಲ, ಉಗ್ರರಾಗಬಾರದು, ಮುನಿಬಾರದು. ಪ್ರಾರ್ಥನೆ, ಯಾಚನೆ ನನಗೆ ನೀನು ಶಾಸ್ತ್ರ ಹೇಳಿಕೊಟ್ಟಾಗುತ್ತೆ. ನನಗೆ ಗೊತ್ತಿದ್ದದನ್ನು ನಿವೇದಿಸಿದ್ದಲ್ವ ಪ್ರಭು? ನನಗೆ ಗೊತ್ತಿಲ್ಲದೆ ಶಾಸ್ತ್ರ ನಿನಗೆ ಗೊತ್ತುಂಟ? ನನಗಿಂತ ಹೆಚ್ಚೇ ತಮಗೆ ಗೊತ್ತಿರುವುದು. ತೀರ್ಥ ಪ್ರಾಶನ ಮಾಡಿದ್ಯಾಕೆ ಈಗ ನೀನು? ಅವಧಿ ಮೀರುವುದಕ್ಕಿಂತ ಮುನ್ನ ದ್ವಾದಶಿ ಪಾರಣೆ ಮಾಡಿದ್ದೇನೆ ಅನ್ನುವ ಸಮಾಧಾನ ಕಂಡುಕೊಳ್ಳುವುದಕ್ಕೆ. ಈಗ ಸಮಾಧಾನ ತೀರ್ಥ ಪ್ರಾಶನದಿಂದ ಹೇಗೆ ನಿನಗೆ ಬರ್ತದೆ? ಮುಹೂರ್ತಕ್ಕೆ ದ್ವಾದಶಿ ಪಾರಣೆ ಆಗತಕ್ಕದ್ದು ಅಲ್ವಾ? ಹಾಗಿದ್ರೆ ಪಾರಣೆಯ ಫಲವೇ ಹೌದಾ ಅಲ್ವಾ? ಪಾರಣೆಯ ಫಲವೇ ತೀರ್ಥ ಪ್ರಾಶನದಿಂದ ಅಲ್ವಾ? ಹಾಗೆ ನಿನ್ನ ಹೊಟ್ಟೆ ತುಂಬದೇ ಇರಬಹುದು, ಆದರೆ ದ್ವಾದಶಿ ಪಾರಣೆಯ ಫಲ ಹೌದಾ ಅಲ್ವಾ? ಆದರೆ ಅಲ್ಲದೇ ಇದ್ರೆ ತೀರ್ಥ ಯಾಕೆ ಕುಡಿಬೇಕು? ತೀರ್ಥದ ಕುರಿತಾಗಿ ಅದು ಅಶನವಲ್ಲದ ಅಶನ ಅಂತ ಪ್ರಾಜ್ಞರ ಮಾತು. ಆದ್ದರಿಂದಲೇ ದೇಹವನ್ನು ಪೋಷಿಸುವಲ್ಲಿ ಅದೊಂದು ದ್ರವವಾಗಿ ದ್ರವ್ಯವಾಗಿ ಒದಗುವುದಿಲ್ಲ. ಹಾಗೆ ಅಂತ ಭಗವತ್ ಪ್ರೀತಿಯನ್ನು ಸಂಪಾದಿಸುವಲ್ಲಿ ಅದು ಸರ್ವದ್ರವ್ಯವಾಗಿ ಒದಗಿ ಬರ್ತದೆ. ಮತ್ತೆ ನಾನೇನು ಹೊಟ್ಟೆ ಆದರೆ ತೀರ್ಥ ಪ್ರಾಶನವನ್ನು ಮುಹೂರ್ತಕ್ಕನುಗುಣವಾಗಿ ಮಾಡುವುದರಿಂದ ದ್ವಾದಶಿ ಪಾರಣೆಯನ್ನು ಅತಿಕ್ರಮಿಸಿದ ಹಾಗೂ ಆಗುವುದಿಲ್ಲ. ಹಾಗಿದ್ರೆ ಅದರ ಅರ್ಥ ಏನು? ಭಾವದಿಂದ ತೃಪ್ತಿ, ಭೌತಿಕವಾಗಿ ಅದೇ ಸ್ಥಿತಿಯ ಹೊಟ್ಟೆಯ ಹಸಿವಿನ ಪ್ರಯೋಜನಕ್ಕಾಗಿ ಅಲ್ಲ, ಶ್ರದ್ಧೆಯ ಹಸಿವಿನ ಪ್ರಯೋಜನಕ್ಕಾಗಿ ಮಾತ್ರ ತೀರ್ಥ ಪ್ರಾಶನ. ಸರಿಯಾಗಿ ಗ್ರಹಿಸಿ. ಆದ್ದರಿಂದಲೇ ವ್ರತಾನುಷ್ಠಾನ ಪೂರ್ಣಕ್ಕೆ ತೀರ್ಥ ತಗೊಂಡ್ರೆ ಸಾಕಾಗುತ್ತೆ. ಸರಿ. ಹೊಟ್ಟೆಯ ಹಸಿವು, ದೇಹ ಪೋಷಣೆಗೆ ಆಹಾರ, ಇದನ್ನು ಆಮೇಲೆ ತೆಗೆದುಕೊಳ್ಳಬೇಕಾಗ್ತದೆ. ನಾನೇನು ಹೊಟ್ಟೆ ತುಂಬಿಸುವುದಕ್ಕೆ ಗತಿ ಇಲ್ಲದೆ ನಿನ್ನ ಬಳಿಗೆ ಬಂದ ಯಾರು ಹೇಳಿದ್ರೆ ಹಾಗೆ? ಈಗ ದಿನ ನನಗೆ ಊಟಕ್ಕೆ ಬೇಕಾದದ್ದನ್ನು ನೀನು ಕಳಿಸಿ. ಇಲ್ಲ, ನಮ್ಮ ಹಸಿವು ಇಂಗಿಸುವುದಕ್ಕೆ ನೀವು ಉಣ್ಣುವುದು. ಇಷ್ಟು ದಿವಸ ಅಂಬರೀಷನಲ್ಲಿಗೆ ಬಾರದೇ ಇದ್ರೆ ನಾನು ಉಪವಾಸದಿಂದ ಸತ್ತೋದನ? ಇಲ್ಲ, ಇಲ್ಲಿ ಉಣ್ಣುವುದಕ್ಕೆ ಇದು ತನಕ ಉಪವಾಸ ಇದ್ದದ್ದು. ಹಾಗಿದ್ರೆ ಈ ದೇಹ ಸ್ಥಿತವಾದ ಆತ್ಮವರ್ಧನೆಗೆ ಅಂಬರೀಷನ ಆತಿಥ್ಯ ಅನಿವಾರ್ಯ ಅಲ್ಲ. ಅದು ಗೊತ್ತು.
ಒಪ್ಪಿಕೊಂಡದ್ದು ಔದಾರ್ಯ ಔದಾರ್ಯ ನಿಮ್ಮದು ಔದಾರ್ಯ ಒಪ್ಪಿಕೊಂಡದ್ದು ಔದಾರ್ಯ. ಔದಾರ್ಯ ಔದಾರ್ಯ ಹೊಟ್ಟೆ ದೊಡ್ಡದು ಮಾಡಿ ಅಂದ್ರೆ ಔದಾರ್ಯ. ಔದಾರ್ಯ ಹೌದೌದು ಹೌದು. ಅಂಬರೀಷನ ಹಸಿವನ್ನು ಹುಟ್ಟಿಸಿ ಸತ್ಯ ಧರ್ಮದಿಂದ ಈ ಬದುಕನ್ನು ಅಂಗೀಕರಿಸಿದ ಹೌದು ಅಂತ ಅದಕ್ಕೆ ಅನುಗುಣವಾಗಿ ನಾವು ನಮ್ಮ ಅನುಗ್ರಹ ಮಾಡಿಬಿಡೋಣ. ನಿಜವಾಗಿ ನಿಮಗೆ ಹಸಿವು ಆಗಲೇ ಇಲ್ಲ, ನನಗಾಗಿ ಹಸಿವು ಹುಟ್ಟಿಸಿದ್ದೀನಿ. ಈ ನಿರ್ಣಯದಿಂದ ನಿನ್ನ ಆತಿಥ್ಯವನ್ನು ನಾನು ಸ್ವೀಕರಿಸಿದೆ, ಅದಕ್ಕೊಪ್ಪಿದೆ. ಸಂಧ್ಯಾ ವಂದನೆಯನ್ನು ಪೂರೈಸಿ ಬರ್ತೇನೆ ಅನ್ನುವ ಹಾಗೆ ಹೋದರೆ ನನ್ನ ನಿತ್ಯಾನುಷ್ಠಾನ ಮುಗಿದು ಬರುವುದಕ್ಕಿಂತ ಮೊದಲು ಶ್ರದ್ಧೆಯ ಹಸಿವನ್ನು ತೀರಿಸಿಕೊಳ್ಳುವುದಕ್ಕೆ ನೀನು ಮುಂದಾದ. ನಿನಗೊಂದು ಅಶಂಕೆ ಮೂಡಿತು. ಶ್ರದ್ಧೆಯಿಂದ ನಾನೆಸಗುವಂತಹ ಏಕಾದಶಿ ವ್ರತ ಮುಹೂರ್ತಕ್ಕೆ ಸರಿಯಾಗಿ ದ್ವಾದಶಿ ಪಾರಣೆ ಆಗದೆ ಹೋದರೆ, ಕಾಲ ಮೀರಿದರೆ ಏಕಾದಶಿಯ ಫಲವೇ ನಷ್ಟ ಆಗಿ ಹೋಗ್ತದೆ. ಸತ್ಯ ಸತ್ಯ. ಯಾಕೆಂದ್ರೆ ದ್ವಾದಶಿಯ ಮುಹೂರ್ತವೇ ಪ್ರಧಾನವಾಗಿ ಉಳ್ಳ ಆಚರಣೆಯೇ ಏಕಾದಶಿ ನಿನ್ನದ್ದು. ಹೌದು. ಏಕಾದಶಿಯ ಪ್ರಧಾನ ಅಲ್ಲ, ದ್ವಾದಶಿಯ ಮುಹೂರ್ತ ಸರಿಬೇಕು, ದ್ವಾದಶಿ ಮುಹೂರ್ತದ ಪಾಲನೆ ಸರಿಯಾಗಬೇಕು. ಈ ನಿರ್ಣಯದ ವ್ರತವನ್ನು ನೀನು ಅಂಗೀಕರಿಸಿದವನಾದ್ದರಿಂದ ಜೀವನೋನ್ನತಿಗೆ ಸಾಧನವಾಗಬಹುದಾದಂತಹ ದ್ವಾದಶಿ ಪಾಲನೆಯ ಮುಹೂರ್ತ ಸಂಗತವಾಗಬೇಕು, ಕಾಲಕ್ಕನುಗುಣವಾಗಿ ಅನ್ನುವ ನಿರ್ಣಯ. ಈಗ ನಿನ್ನ ವ್ರತ ಭಂಗ ಮಾಡಲಿಕ್ಕೆ ಬಂದವ ದೂರ್ವಾಸ ಅಂತ ಹೇಳಿದ್ದಲ್ಲ ಸ್ವಾಮಿ. ನಿನಗೆ ಅನುಮಾನ ಬಂದದ್ದಾಗೋ ನಾನು ಸಮಯಕ್ಕೆ ಬರುವುದಿಲ್ಲ ಅಂತ ನಿನಗೆ ಅನುಮಾನ ಇಲ್ಲ, ಆ ಅನುಮಾನವೇ ಇಲ್ಲ. ನಿಮಗೆ ಸಮಯದ ನಿರ್ಬಂಧ ಇಲ್ಲ ಅಂತ ನನಗೆ ನಿರ್ಣಯ ಉಂಟು. ನನಗಿಲ್ಲ, ನಿನಗುಂಟು, ನನಗೆ ಗೊತ್ತಿಲ್ವಾ? ನನಗೆ ಸಮಯದ ನಿರ್ಬಂಧ ಇಲ್ಲ. ಆದರೆ ನಾನು ಬೇಕಾದಾಗ ಬಂದೇನೆ, ಬೇಕಾದಾಗ ಹೋದೇನೆ. ಸ್ವಾಮಿ ಆದ್ರೆ ನಾನು ನನಗಾಗಿ ಬಂದದ್ದಲ್ಲ, ನಿನಗಾಗಿ ಬರ್ತೇನೆ ಅಂತ ಸ್ವಾಮಿ ಒಂದು ನಿನ್ನಲ್ಲಿ ನಾನು ಒಪ್ಪಿಕೊಂಡ ಮೇಲೆ ಸಮಯಕ್ಕೆ ಬಾರದಿರ್ತೇನೆ. ಇಲ್ಲ ಇಲ್ಲ ಬಂದಿರಿ, ಬಂದ್ರಲ್ಲ ಮತ್ತೆ ಮೊದಲು ತೀರ್ಥ ಕುಡಿದ ಇಲ್ಲ, ನನ್ನ ಅಲ್ಪತೆಯನ್ನು ಗ್ರಹಿಸಿ. ಈಗ ಮುಹೂರ್ತ ದಾಟಿದ್ರು ನಾನು ಬಾರದೇ ಇದ್ರೆ ಒಂದು ಪ್ರಾಯಶ್ಚಿತ್ತ ಮಾಡಿ ಒಂದು ತೀರ್ಥ ಕುಡಿಯಪ್ಪ. ಸನ್ನಿಧಾನ ಯೋಚಿಸಿ ನನಗೆ ಒಂದು ಗಳಿಗಿರುವುದಕ್ಕಿಂತ ಮೊದಲು ಮುಟ್ಟಿಯೂ ಪ್ರಯೋಜನ ಇಲ್ಲ ಅಂತ ಮಾಡಿದ್ಯಲ್ಲ. ಸನ್ನಿಧಾನ ಯೋಚಿಸುವ ಕೃಪೆ ಮಾಡಬೇಕು. ಏನು? ಕಾಲಾತಿಕ್ರಮಣದ ದೋಷ ಮಹಾತ್ಮರನ್ನು ಬಾಧಿಸುವುದಿಲ್ಲ. ನಮಗಿಲ್ಲ, ನಮಗೆ ಕಾಲ ನಿರ್ಣಯವೇ ಇಲ್ಲ. ಈಗ ಬ್ರಹ್ಮಾದಿ ದೇವತೆಗಳು ಅಲ್ಲಿ ಪುತ್ರಿಕಾ ವಿವಾಹ ಆಯ್ತದ್ದು. ಇನ್ನು ಅನೇಕ ಋಷಿಮುನಿಗಳು ಲೋಕದಲ್ಲಿ ಸಾಮಾನ್ಯತಃ ಧರ್ಮಶಾಸ್ತ್ರೀಯವಾಗಿ ಅಸಾಧುವೆನಿಸಿದ್ದನ್ನು ನಿಷಿದ್ಧ ಕರ್ಮವನ್ನು ಆಚರಿಸಿದರು. ಆದರೆ ಧರ್ಮಶಾಸ್ತ್ರಕಾರರು ಜಿಜ್ಞಾಸೆ ಮಾಡಿದಾಗ ನನಗೆ ಗುರುಗಳು ಹೇಳಿದ್ದನ್ನು ಹೇಳುವುದು, ತಮಗೆ ಉಪದೇಶ ಅಂತ ತಿಳಿಯಬಾರದು. ಅಲ್ಲ, ನಿನ್ನ ಗುರುಗಳು ಹೇಳಿದ್ದನ್ನು ಪೂರ್ತಿ ನಾನು ಒಪ್ಪುತ್ತೇನೆ ಅಂತಲ್ಲ, ನೋಡಿ ನಿನಗೇನು ಹೇಳ್ತಾರೆ, ನಾನು ಅರಿತದ್ದನ್ನು ಆಡುವುದು. ಈಗ ಅವರಿಗೆ ದೋಷ ಇಲ್ಲುವುದರಿಂದ ಅಂತ ಕೇಳಿದರೆ ತೇಜೋ ವಿಶೇಷೇಣ ಪ್ರತ್ಯವಾಯೋ ನ ವಿದ್ಯತೆ. ಅವರವರಲ್ಲಿದ್ದ ತೇಜೋ ವಿಶೇಷದಿಂದ ಸಾಮಾನ್ಯತಃ ಅದು ದೋಷಪೂರಿತ ಕರ್ಮವೇ, ಧರ್ಮಶಾಸ್ತ್ರಕಾರರ ನಿರ್ಣಯ ಅದು. ಅವರ ತೇಜೋ ವಿಶೇಷದಿಂದ ಅವರಿಗೆ ದೋಷ ಇಲ್ಲ ಅಂತ. ನೀವು ಯಾವ ಕಾಲದಲ್ಲಿ ಏನು ಮಾಡಿದರೂ ನಿಮ್ಮ ತೇಜೋ ವಿಶೇಷದಿಂದ ನಿಮಗೆ ದೋಷ ಇಲ್ಲ. ಆದರೆ ಕಾಲದೇಶಕ್ಕೆ ನಿಬದ್ಧನಾದಂತಹ ಪೃಥ್ವೀಪತಿಯಾದ ಊರ ಜನರೆಲ್ಲ ನನ್ನ ಆದರ್ಶ ಪಾಲಿಸ್ತಾ ವ್ರತಾನುಷ್ಠಾನ ನಿರತರಾಗಿ ಸಕಾಲದಲ್ಲೇ ಪಾಲನೆ ಮಾಡುವಾಗ ಅವರಿಗೆ ಮೇಲ್ಪಂಕ್ತಿಯನ್ನು ಹಾಕಿಕೊಡಬೇಕಾದ ಹೊಣೆ ಹೊತ್ತಂತಹ ನಾನು ಕರೆದವರನ್ನು ಅವಮಾನಿಸಬಾರದು. ಸನ್ನಿಧಾನ ಅದನ್ನು ಪರಾಂಬರಿಸಬೇಕು. ಈಗ ಧ್ಯಾನಾವಾಹನಾದಿ ಪ್ರಕ್ರಿಯೆಯ ಮೂಲಕ ಹರಿಪೂಜನದಲ್ಲಿ ದೇವರನ್ನು ನಾನೇ ಆವಾಹಿಸಿದ್ದಲ್ವ. ಹಾಗಿರುವಾಗ ಆವಾಹಿಸಿದ ಯಾರನ್ನೂ ಧಿಕ್ಕರಿಸಬಾರದು. ಆದ್ದರಿಂದ ಮೊದಲ ಆವಾಹಿಸಿದಂತಹ ದೈವತ ಕೊಟ್ಟ ಪ್ರಸಾದವನ್ನು ನಾನು ಸ್ವೀಕರಿಸಿದೆ. ನೀವು ಬಂದು ನಿಮ್ಮನ್ನು ಆಹ್ವಾನಿಸಿ ಭೋಜನ ಉಣಬಡಿಸುವುದಕ್ಕೆ ದೀಕ್ಷಿತನಾದಂತಹ ನಾನು ಹೊಟ್ಟೆ ಹಸಿದು ನಿಮಗಾಗಿ ಹಸಿದು ನಿಮ್ಮನ್ನು ಕಾದುಳಿದಿದ್ದೇನೆ. ಉಣ್ಣುವ ಕೃಪೆ ಮಾಡಬೇಕು, ಕೋಪಿಸಿಕೊಳ್ಳಬಾರದು. ಅಂಬರೀಷ ಸ್ವಾಮಿ, ಧರ್ಮ ನಿರ್ಣಯ ಅನ್ನುವುದು ಬಹಳ ಸೂಕ್ಷ್ಮವಾದದ್ದು. ಕೇವಲ ನಮ್ಮ ಮುಖದ ನೇರಕ್ಕೆ ಅದನ್ನು ನಿರ್ಣಯಿಸಿಕೊಳ್ಳುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಒಂದು ಕಾಲಕ್ಕೆ ಧರ್ಮವಾದದ್ದು ಮತ್ತೊಂದು ಕಾಲಕ್ಕೆ ಅಧರ್ಮವಾಗಿ ಪರಿಣಮಿಸುವುದನ್ನು ನಾವು ಈ ಪ್ರಪಂಚದಲ್ಲಿ ಕಾಣುತ್ತೇವೆ. ಒಂದು ಕಾಲಕ್ಕೆ ಅಧರ್ಮವೆಂದೇ ಗುರುತಿಸಲ್ಪಟ್ಟದ್ದು ಯಾವುದೋ ಕಾಲಕ್ಕೆ ಕಾಲಾಂತರದಲ್ಲಿ ಧರ್ಮವೆಂದು ಮಾನಿತವಾಗಬಹುದಾದ ಸಂಭವವೂ ಇದೆ. ಆದ್ದರಿಂದಲೇ ಧರ್ಮ ನಿರ್ಣಯ ಅನ್ನುವುದು ಸುಲಭ ಸಾಧ್ಯವಾದದ್ದಲ್ಲ. ಧರ್ಮ, ಆಪದ್ಧರ್ಮ, ಆತ್ಯಂತಿಕವಾದ ಧರ್ಮ, ಅನಿವಾರ್ಯವಾದ ಧರ್ಮ, ಹೀಗೆ ಧರ್ಮದ ಆಚರಣೆಗಳಲ್ಲಿ ಭಿನ್ನ ಭಿನ್ನವಾದಂತಹ ಸ್ತರವನ್ನು ಶಾಸ್ತ್ರಾದಿಗಳು ಸೂಚಿಸಿದವು. ಇದೇನನ್ನು ಹೇಳ್ತದೆ? ಕಾಲವರಿತು, ಪಾತ್ರವರಿತು, ದೇಶವರಿತು ನಾವು ಧರ್ಮಾಚರಣೆಗೆ ಮುಂದಾಗಬೇಕಾಗುತ್ತದೆ ಅಲ್ವಾ? ಸರಿ. ದೇವತಾರಾಧನೆಯನ್ನು ನಡೆಸಿ, ಹೌದು, ಧ್ಯಾನಾವಾಹನಾದಿಗಳ ಮೂಲಕವಾಗಿ ಶ್ರೀಹರಿ ಆರಾಧನೆಯನ್ನು ಮಾಡಿದ ನೀನು ದ್ವಾದಶಿಯ ಮುಹೂರ್ತಕ್ಕೆ ಸರಿಯಾಗಿ ಪಾರಣೆಯನ್ನು ಮಾಡುವ ಸಂದರ್ಭದಲ್ಲೇ ನಾನು ಒದಗಿ ಬಂದೆ. ಹೌದಾ? ನಾನು ನೀನು ಕರೆದು ಬಂದದ್ದಲ್ಲ, ನಿನ್ನಲ್ಲಿ ಬರಬೇಕು ಅಂತ ನಾನು ಕೇಳಿ ಬಂದದ್ದಲ್ಲ. ಇಲ್ಲ, ತಾನಾಗಿ
ಇದು ಇಲ್ಲಿಗೆ ಬಂದು ಒದಗಿದ್ದು ಯೋಗ ದೈವ ನಿರ್ಣಯ. ದೈವ ನಿರ್ಣಯದಂತೆ ನಾನು ಇಲ್ಲಿಗೆ ಬಂದೆ. ಸತ್ಯ. ನೀನು ನಂಬುವ ದೈವ ಬೇರೆ, ನನ್ನ ದೈವ ಬೇರೆ ಅಂತ ಉಂಟ. ಲೋಕಕ್ಕೆ ಇರುವುದು ಅದೇ ಅಲ್ವಾ ಮೂಲವಾದ. ಹೀಗಾದ್ರೆ ನಿನಗೆ ದೈವದಲ್ಲಿ ವಿಶ್ವಾಸ ಬೇಕೋ ಬೇಡವಾ? ಆದಿನಾರಾಯಣನ ಪರಮಾನುಗ್ರಹ ಅಂತಲೇ ನಿಮ್ಮ ಆಗಮನವನ್ನು ದೈವದಲ್ಲಿ ವಿಶ್ವಾಸ ಉಂಟು ಅಂತಾದರೆ ದೈವ ಪ್ರೇರಣೆಯಿಂದಲೇ ಒದಗಿ ಬಂದಂತಹ ದೂರ್ವಾಸರು ತನ್ನ ವ್ರತಭಂಗಕ್ಕೆ ಕಾರಣರಾಗುವುದಿಲ್ಲ ಅನ್ನುವ ವಿಶ್ವಾಸ ಬೇಡ. ಅಲ್ಲ, ಶ್ರದ್ಧೆಗಿಂತ ಹೆಚ್ಚಿನದ್ದಾದಂತಹ ವಿಶ್ವಾಸ ಇನ್ನೊಂದಿಲ್ಲ ಈ ಪ್ರಪಂಚದಲ್ಲಿ. ಗುರುಪದೇಶವನ್ನು ಮನನ ಮಾಡಿದಾಗ ನನಗೆ ಕಂಡದ್ದು ಪ್ರಭು, ನಿಮ್ಮ ಆಗಮನವೂ ದೈವ ಪ್ರಚೋದನೆ, ನನ್ನ ದ್ವಾದಶಿ ಪೂರ್ಣ ಆಗಬೇಕೆಂಬ ಚಿಂತನೆಯೂ ದೈವ ಪ್ರಚೋದನೆ. ಅದೆರಡೂ ಪರಸ್ಪರ ತಾಕಲಾಡುವುದಕ್ಕೆ ತೊಡಗಿದಾಗ ಅದು ದೈವದ ಪರೀಕ್ಷೆ ಅಂತ ತಿಳಿದೆ. ಉತ್ತೀರ್ಣನಾಗುವುದಕ್ಕೆ ತೀರ್ಥಪ್ರಾಶನವೇ ಉತ್ತರವಾಗುತ್ತದೆ, ಮಾರ್ಗವಾಗುತ್ತದೆ ಅಂತ ಸ್ವೀಕರಿಸಿದೆ. ತಪ್ಪಿದು ನಾವು. ಪರೀಕ್ಷೆ ಅಂದ ಮೇಲೆ ಫಲಿತಾಂಶ ಬೇಕೋ ಬೇಡ? ಈಗ ಫಲಿತಾಂಶ ನೀವು ಉಂಡು ಅನುಗ್ರಹಿಸಿದ್ರೆ ಫಲಿತಾಂಶ ಸಿಕ್ಕಿದ ಹಾಗೆ. ಉಣ್ಣದೇ ನಿನ್ನನ್ನು ಆಕ್ಷೇಪಿಸುವುದೇ ಫಲಿತಾಂಶ. ಅದು ಸರಿಯಾದ ಉತ್ತರ. ದೈವ ಸಂಗತವಾಗಿ ಒದಗಿ ಬಂದಂತಹ ಪರೀಕ್ಷೆಯೇ ಇದು ಹೌದಾದರೆ ನೀನದರಲ್ಲಿ ಉತ್ತೀರ್ಣನಾಗುವುದಕ್ಕಾಗಿ ಯೋಚಿಸಬೇಕಾಗಿತ್ತು. ಗುರು ನಿರೂಪದಂತೆಯೇ ನೀನು ತೀರ್ಥ ಸ್ವೀಕಾರವನ್ನು ಕೈಗೊಳ್ಳುವುದಕ್ಕೆ ಕಾರಣವಾದದ್ದು ಹೇಗೆ? ಮುಹೂರ್ತಕ್ಕೆ ಅನುಗುಣವಾಗಿ ತನ್ನ ಪಾರಣೆಯನ್ನು ಮುಗಿಸಿಕೊಳ್ಳುವುದಕ್ಕೆ ತನಗಿಂದಿನ ದಿನ ಸಾಧ್ಯವಾಗುವುದಿಲ್ಲ ಅನ್ನುವಂಥ ಆತಂಕ, ಅನುಮಾನ ನಿನ್ನನ್ನು ಬಾಧಿಸಿತು. ಯಾವನೇ ಒಬ್ಬ ಶ್ರದ್ಧಾವಂತನಿಗೆ ಕೈಗೊಳ್ಳುವಂತಹ ಕಾರ್ಯದಲ್ಲಿ ಇರಬಾರದದ್ದೇ ಅನುಮಾನ. ಅನುಮಾನವನ್ನು ನೀನು ಹೊಂದಿದ್ದರಿಂದ ಇಂತಹ ಅನಾಹುತಕ್ಕೆ ಕಾರಣವಾಗಬಹುದಾದ ಪರಿಣಾಮವನ್ನು ನೀನು ಅನುಭವಿಸಬೇಕಾಗಿ ಬಂತು. ನೀನು ನಂಬಿದ ದೈವದಲ್ಲೇ ನಿನಗೆ ಶ್ರದ್ಧೆ ಇಲ್ಲದೆ ಹೋಯಿತು. ಅಲ್ಲ, ನಮ್ಮಲ್ಲಿದ್ದ ಗುರುಜನರು ಆಕ್ಷೇಪಿಸಲಿಲ್ಲ, ತಪ್ಪಲ್ಲ ಅಂತ ಸಾರಿದರು. ಅವರಾಗಲ್ಲ ನಾನು ಏನವರ ಮಕ್ಕಳು ಕೂತಿದ್ದಾನೆ. ಇಲ್ಲಿದ್ದ ವಸಿಷ್ಠಾದಿ ಮುನಿಗಳು ಅವರಿವರು ತಾಡಿದ್ದಲ್ಲ. ತೀರ್ಥ ಪ್ರಾಶನದಿಂದ ಉಂಡ ಫಲ ಇಲ್ಲ ಅಂತಾದ್ರೆ ದ್ವಾದಶಿ ಪಾರಣೆಗೆ ತೀರ್ಥ ಪ್ರಸಾದ ಸಾಕು ಅಂತ ಅವರು ಹೇಳಿದ್ದೆ. ಅಲ್ಲ, ಹೊಟ್ಟೆ ತುಂಬದಿದ್ರು ಫಲ ಹೌದಲ್ವ? ಅಲ್ಲ, ಹೌದಲ್ವ? ಪ್ರಸಾದ ನಾನು ದೇಹಕ್ಕಾಗಿ ಉಣ್ಣುವ ಅಲ್ಲ, ಹೊಟ್ಟೆಯಲ್ಲಿ ಸ್ಥಾಪಿತವಾದಂತಹ ಯಜ್ಞನಾರಾಯಣ ಸ್ವರೂಪನಾದಂತಹ ಅಗ್ನಿಗೆ ಹವಿಸ್ಸು ಅನ್ನುವಂತಹ ಭಾವದಿಂದ ಉಣ್ಣುವ. ನೀನು ಎಂಜಲು ಮಾಡಿದ ಹವಿಸ್ಸನ್ನು ನಾನು ನನ್ನ ಅಗ್ನಿ ದೇವನಿಗೆ ಕೊಡಬೇಕು. ಅತಿಥಿಯನ್ನು ತೃಪ್ತಿಪಡಿಸದೆ ಉಂಡು ನಾವು ತೇಗ ಕೂಡದು ಎಂಬುದರಿಂದ ಅತಿಥಿಗೆ ಆದ್ಯ ಪ್ರಾಶಸ್ತ್ಯ. ದೇವಪ್ರಸಾದವನ್ನು ಉಣ್ಣುವುದು ಹೊಟ್ಟೆ ತುಂಬುತ್ತದೆ ಅಂತಲ್ಲ, ದೇವರಿಗೆ ತಾವು ಶರಣರು ಅಂತ ತೋರಿಕೊಳ್ಳುವುದರ ಸಂಕೇತ. ಆದ್ದರಿಂದ ಇಲ್ಲಿ ಹೊಟ್ಟೆ ತುಂಬಬಾರದು, ಅಲ್ಲಿ ಸ್ವೀಕಾರ ಯೋಗ್ಯವಾದದ್ದನ್ನು ಧಿಕ್ಕರಿಸಬಾರದು. ಇಷ್ಟಕ್ಕಾಗಿ ಹೊಟ್ಟೆ ತುಂಬದಂತೆ ಅದನ್ನು ಸ್ವೀಕರಿಸಿದ್ದೇನೆ, ನಿಮ್ಮ ಹೊಟ್ಟೆ ತುಂಬಿಸುವುದಕ್ಕೆ ಕಾದಿದ್ದೇನೆ. ಎರಡೂ ಸರಿದೂಗುವುದಿಲ್ಲ ಗುರುಗಳೇ. ನೀನೀಗ ಅಕ್ಕಿ ಬೇಯಿಸಿದ ಅನ್ನ ಅಂತ ನನಗೆ ಇಕ್ಕುವುದ, ದೇವರ ಪ್ರಸಾದ ಅಂತ ಇಕ್ಕುವುದ? ಅಲ್ಲ, ನೀವು ಉಂಡದ್ದೇ ಹೌದು ಅಂತಾದರೆ ನಾವು ಕೊಡುವುದು ಪ್ರಸಾದವನ್ನೇ, ನೀವು ಉಂಡರೆ ಶೇಷವೂ ಪ್ರಸಾದವೇ. ಹೌದಾ? ಹೌದು. ಕೇವಲ ನೀನು ತಂಡುಲವನ್ನು ಬೇಯಿಸಿದಂತಹ ಒಂದು ಊಟವನ್ನು ನನಗೆ ಕೊಡುವುದಲ್ಲ, ಪ್ರಸಾದ ಪ್ರಸಾದ ಅನ್ನುವ ಭಾವದಿಂದ ಕೊಡುವುದು. ಅದು ಹೇಗೆ ಸಿಕ್ಕಿದರೂ ಯಾವ ವಿಧದಲ್ಲಿ ಸಿಕ್ಕಿದರೂ ಸ್ವೀಕಾರ್ಯವೇ ಅಲ್ಲ. ದೇವತಾ ಪ್ರಸಾದವೇ ಹೌದಾದರೆ ನೀನು ಸ್ವೀಕರಿಸಿದ ಮೇಲೆಲ್ಲ ಬಂದವನಿಗೆ ಕೊಡಬೇಕಾದದ್ದು ಮೊದಲು ಕೊಡಬೇಕು, ಆಮೇಲೆ ನಾವು ಅನುಗ್ರಹಿಸಿದ ಮೇಲೆ ನೀನು ಉಣ್ಣಬೇಕು. ಅದರ ಇಲ್ಲೊಂದು ಕಾಲಬದ್ಧತೆ, ಜೀವ ಸಾಮಾನ್ಯ. ಸಮಯ ಮೀರಲಿಲ್ಲ, ಯಾರು ಹೇಳ್ತೀಗ ಸಮಯ ಮೀರ್ತೇನೆ? ಕೋಪಗೊಳ್ಳುವುದಿಲ್ಲ, ಕೋಪಗೊಳ್ಳುವುದಲ್ಲ, ಇದನ್ನು ಹೀಗೆ ಬಿಟ್ಟರಾಗ್ಲಿಕ್ಕಿಲ್ಲ. ಬಿಟ್ಟರೆ ಲೋಕದವರಿಗೆ ಅಭ್ಯಾಸ ಆಗ್ತದೆ. ನಾಳೆ ಪ್ರತಿಯೊಬ್ಬರಿಗೆ ತೆಗೆ ಎಳೆಸುವ ಎಸೆದನು ಧರೆಯವಳ ಕ್ಷಣವೇ. ಹೊಟ್ಟೆಯ ಹಸಿರಿನ ಮುಂಭಾಗದಲ್ಲಿ ನಿಂತದ್ದಲ್ಲ. ಎಲ್ಲಿ ನಮ್ಮ ತನಕ್ಕೆ ಗೌರವವಿಲ್ವೋ, ಎಲ್ಲಿ ನಮಗೆ ಮನ್ನಣೆ ಇಲ್ವೋ ಅಂತವರ ಮುಂಭಾಗದಲ್ಲಿ ನಿನ್ನ ಎಂಜಲು ಉಣ್ಣುವುದಕ್ಕೆ ಬಂದವು. ನಿನ್ನ ಊಟವೂ ಬೇಡ, ಮತ್ತೊಂದು ಬೇಡ, ಗೊತ್ತಿಲ್ಲ ದುರ್ವಾಸನ. ಬಿಟ್ಟರೆ ಅಭ್ಯಾಸ ಆಗಿ ಹೋಗ್ತದೆ. ಎಲ್ಲರೂ ನಾಳೆ ಲೋಕದಲ್ಲಿ ಇದೇ ಮಾಡ್ತಾರೆ. ದಾರಿಯಲ್ಲಿ ಹೋಗುವವರನ್ನೆಲ್ಲ ಬನ್ನಿ ಮನೆಗೆ ಅಂತ ಕರೆದು ಅವರು ಬರುವುದಕ್ಕಿಂತ ಮೊದಲೇ ಇವರು ಕೈವತ್ತೆ ಮಾಡ್ತಾರೆ ಅಂತ ಆದ್ರೆ ಮತ್ತೆ ನಮಗೆಂತದ್ದು ಗೌರವ? ಇವನನ್ನು ದಂಡಿಸಬೇಕು ಅಂತ ಆದ್ರೆ ಶಾಪ ಕೊಡುದಿಂತದೆ. ಹೌದು, ಅದೇ ಹೇಳ್ತಾನೆ. ಮತ್ತೆ ಹೋದಲ್ಲೆಲ್ಲ ದುರ್ವಾಸನೆ ಶಾಪ ಕೊಡುವುದು. ಈ ಸಲ ಒಂದು ಪ್ರಸಂಗ ಬೇರೆ ಮಾಡಿದ್ದಾರೆ. ಕೂದಲೊಂದನ್ನು ಕಿತ್ತು
ನಿಮ್ಮ ಮುಖವನ್ನು ನೋಡಿದ್ರೆ ರೋಷ ನಿಮ್ಮಲ್ಲಿ ಕಾಣುತ್ತಾ ಇದೆ. ನಿಮಗೆ ಕೋಪ ಯಾಕೆ? ನನ್ನ ಸೃಷ್ಟಿ ಯಾಕೆ? ನನ್ನಿಂದ ಏನಾಗಬೇಕು? ಕಂಪಿಸುವುದಕ್ಕಾರಂಭಿಸಿತು. ಆಕಾಶದಲ್ಲಿ ಮೇಘರಾಶಿಗಳೇ ಒಂದಕ್ಕೊಂದು ಘಟ್ಟಿಸಿದಂತಹ ಅನುಭವವಾಗಿ ಹೋಯಿತು. ಗುಡುಗುಡಿಸುತ್ತಲೇ ಸಂಚರಿಸಿದಂತಹ ಸೃಷ್ಟಿಯ ಹಿನ್ನೆಲೆಯ ಸಂಕಲ್ಪ ನನ್ನದು. ಏನದು? ಅಭಿಚಾರ ಮಂತ್ರದ ಮೂಲಕವಾಗಿ ನನ್ನ ಕೃತ್ಯದಿಂದಲೇ ನಿನ್ನನ್ನು ನಾನು ಉಂಟು ಮಾಡಿದನು. ಹೌದೇ? ಆದ್ದರಿಂದ ನಿನಗದೇ ಹೆಸರು. ಹೇಗೆ? ದೂರ್ವಾಸನ ಕೋಪದ ಕೃತ್ಯ. ಓ, ನಿಮ್ಮ ಕೋಪದಿಂದಾಗಿ ನಾನು ಹುಟ್ಟಿಕೊಂಡೆ. ಹೆಸರು ಒಂದು ದೊರಕಿತು. ಅಲ್ಲಿ ನೋಡು ಅವನು ಹೋಗ್ತಾ ಇದ್ದಾರೆ ಆ ಕಡೆ. ಅವನ ಹೆಸರು ಅಂಬರೀಷ. ಅಂಬರೀಷ ಸೂರ್ಯವಂಶದ ದೊರೆ. ಏಕಾದಶಿ ವ್ರತವನ್ನು ಕೈಗೊಂಡವ. ಸತ್ಯಧರ್ಮ ಪರಾಯಣ ಅಂತ ಖ್ಯಾತಿ. ಸರಿ, ಆದರೆ ಮಾಡುವುದಷ್ಟು ಮೋಸ. ಹೌದು. ನನ್ನನ್ನು ಆತಿಥೇಯನಂತೆ ಆಧರಿಸಿ ಗೌರವಿಸಿ ಕರೆತಂದು ಆತಿಥ್ಯಕ್ಕಾಗಿ ಒಪ್ಪಿಸಿ ಆಮೇಲೆ ನನಗೆ ಅಪಮಾನವನ್ನು ಮಾಡಿದ್ದಾನೆ. ಹೌದೇ? ಹೋಗಿ ಅವನನ್ನು ದಂಡಿಸು. ನಿಮ್ಮ ಸಿಟ್ಟಿನಿಂದಾಗಿ ಹುಟ್ಟಿದವ ನಾನು ಮಾಡಬೇಕಾದ ಕೃತ್ಯ ಯಾವುದು ಅದನ್ನು ನೀವು ತೋರಿಸಿಕೊಟ್ಟಿದ್ದೀರಿ. ಆ ರಾಜ ಎಲ್ಲಿಗೋ ಹೋಗಲಿ, ಅವರ ಹೆಡೆಗುಳಿ ಬಂದಿ ಎಳೆದೊಂದು ನಿಮ್ಮ ಸಂದೇಶು. ಯಾರಿಗೂ ಕರೆದು ಮೋಸ ಮಾಡಬಾರದು. ಮೋಸ ಮಾಡುವವರಿಗೆಲ್ಲ ಪಾಠ ಮಾಡಬೇಕು. ಹಾಗಾದ್ರೆ ಅಂಬರೀಷನ ಕಥೆ ಮುಗಿದ್ಯಾ? ಇಷ್ಟು ಮಾಡಿ ನಾನು ಮಾಡಿದ್ದಾರೆ. ಅದು ಅಂಬರೀಷ ಯಾವ ಕಡೆ ಹೋದ್ರೂ ಬಿಡುವ ಹಾಗಿಲ್ಲ. ಅವನನ್ನು ಹಿಂಬಾಲಿಸಿ ದೃಷ್ಟಿಸಿದ ಮಾಯ ದೇವಿಯ ರಚನ ಮುಂದೆ ನಿಲ್ಲುವವನಾವನು. ಮಾಯಾ ದೇವಿಯ ರಚನ ಮುಂದೆ ನಿಲ್ಲುವವನಾವನೆಂದು ವಿಕಾರಗೊಳದೆ ತದೇಕ ಚಿತ್ತದಲ್ಲಿ ತದೇಕ ಚಿತ್ತದಲ್ಲಿ ಮೇಘ ಕಾಣದೇ ಇದ್ದರೂ ಮೇಘ ಸ್ಫೋಟದ ಶಬ್ದ ಕಡಗುಟ್ಟಿ ನಡಗಿಸ್ತಾ ಉಂಟು ಸಾಕೇತದ ಅರಮನೆಯನ್ನು. ಉತ್ಪಾತ ಸೃಷ್ಟಿಸುವ ಸಂಕಲ್ಪದಿಂದಲೇ ಅದು ವಿಚಿತ್ರವಾದ ಸೃಷ್ಟಿಯ
ಮಾತನ್ನು, ಅವರ ಕೃತ್ಯವನ್ನು ಏನೋ ಗೊತ್ತಿಲ್ಲ, ಎಲ್ಲರೂ ಅಧೀನರಾಗಿ ಪ್ರಕಂಪಿತರಾಗಿ ಹೋಗಿದ್ದಾರೆ. ನಾನ್ಯಾಕೆ ಅಧೀರನಾಗಿ? ಅವರೆಲ್ಲ ಆತಂಕಗೊಂಡು ದೂರಿಟ್ಟ ಕಾಲದಲ್ಲಿ ಎಲ್ಲರ ವೈಷಮ್ಯಕ್ಕೆ ನಾ ಕಾರಣನಾದೆ ಅಂತ ಅರೆ ಕ್ಷಣ ಖಿನ್ನನಾದದ್ದು ಹೌದಾದ. ಭಾವಕನನ್ನಾದರೂ ಸೃಷ್ಟಿಸಿದವನು ಯಾರು ಅಂತ ಕೇಳಿದರೆ ಅಗ್ನಿಯೊಳಗಿರುವ ನಾರಾಯಣ. ಅಗ್ನಿ ನಾರಾಯಣ ಅಂತ ಮಾನಿಸುವುದು ಅದರಿಂದಲ್ಲ. ಅಗ್ನಿಯ ಸ್ವರೂಪವನ್ನಾಗಲಿ ಉರಿಯನ್ನಾಗಲಿ ಪ್ರಮಾಣವನ್ನಾಗಲಿ ನಿರ್ಣಯಿಸುವ ನಿರ್ಣಾಯಕನವನು ಹೌದು ಅಂತಾದರೆ ತೇನವಿನ ತೃಣಮಪಿ ನ ಚಲತಿ ಎಂಬ ಶಾಸ್ತ್ರ ಸೂಕ್ತಿಯಲ್ಲಿ ಅಚಂಚಲ ಶ್ರದ್ಧೆ ಇಟ್ಟದ್ದು ಹೌದು ಅಂತಾದರೆ ದೇವರೇ, ಇದು ತನಕ ನೀವು ಕೊಟ್ಟದ್ದನ್ನು ಉಂಡು ಬೆಳೆದಿ, ಇಂದು ನಾನೇ ದುರ್ವಾಸರಿಗೆ ಆಹಾರವಾಗಬೇಕೆಂಬುದು ಹರಿಸಂಕಲ್ಪವಾದರೆ ಶರಣ ಶರಣ. ಈ ಸಂದರ್ಭದಲ್ಲಿ ನಿನ್ನೆದುರಾಗಿ ಬರುವುದಕ್ಕೆ ಕಾರಣ ಉಂಟು. ಅಂಬರೀಷನ ಸಂರಕ್ಷಣಾರ್ಥವಾಗಿ ನನ್ನ ದೇವರು ನಾರಾಯಣ ದೇವರು ಅವರೇ ಅನುಗ್ರಹಿಸಿದ್ರು ನನ್ನನ್ನು. ಅವನ ಸಂರಕ್ಷಣೆ ಮಾಡ್ತಿದ್ದಂತಹ ಸಂದರ್ಭ ಒಮ್ಮಿಂದೊಮ್ಮೆಗೆ ಅವನಿಗೆ ಪೀಡನೆಯನ್ನು ಕೊಡುವುದಕ್ಕೆ ಮುಂದುವರಿದೆಯಾ? ನಿನ್ನನ್ನು ಎದುರಿಸಿದ್ದಾಗಿ ಬಂದಿದ್ದೇನೆ. ಅರಮನೆಯ ಒಳಗೆ ಹೊಕ್ಕ ಕ್ಷಣವೇ ನನ್ನ ಮುಂದೆ ಗೋಚರಿಸಿದವ ನೀನು. ಹೌದು, ನೀನೇನು ಸುದರ್ಶನನು. ಸುದರ್ಶನ ಏನು ಯಾವನೇ ಆಗಲಿ ನನಗೆ ಲೆಕ್ಕವೇ ಇಲ್ಲ. ಹೌದಾ? ನಾನು ಕೂಡ ದೂರ್ವಾಸ ಮುನಿಯ ಆಜ್ಞೆಯನ್ನು ಹೊತ್ತು ಈ ಕಡೆಗೆ ಸಾಗಿ ಬಂದವ. ನಿಮ್ಮ ಅರಸ ಅಲ್ವಾ ಇಲ್ಲಿಯ ಒಡೆಯ ಮಾಡಿದಂತಹ ತಪ್ಪಿಗೆ ಸರಿಯಾದ ಶಿಕ್ಷೆಯನ್ನು ಕೊಟ್ಟು ಅವರನ್ನು ಮುಗಿಸಿ ಬರಬೇಕೆಂಬುದಾಗಿ ನನಗೆ ಆಜ್ಞೆ ನೀಡಿದ್ದಾರೆ. ಅವ ಒಂದು ತಪ್ಪು ಮಾಡಿದ್ದಲ್ಲ, ಮುನಿಯಾದಂತಹ ದೂರ್ವಾಸರನ್ನು ಸತ್ಕರಿಸಬೇಕಾದಂತಹ ಅವ ಬರುವುದರ ಮೊದಲು ಉಂಟು
ಮತ್ತೆ ಕೊಬ್ಬಿ ಬೆರೀತಾ ಇದ್ದಾಡ ಅವರ ಸೆರಗಿಗೆ ಕೈ ಹಾಕಿ ಅವನನ್ನು ಮುಗಿಸುವಾಗ ತಡೆಯುವ ನೀನು ಯಾರು? ಅಂಬರೀಷನನ್ನು ಬೀಡಿಸುವುದಕ್ಕಾಗಿ ಮುಂದುವರಿಯುವಾಗ ನಾನೇನು ಸುಮ್ಮನೆ ಇರ್ತೇನೆ ಅಂತ ಭಾವಿಸಿದ್ಯಾ? ಏನು ಮಾಡ್ತೀನಿ? ನನ್ನ ಸಹಸ್ರಾರ ಉರಿಯನ್ನು ಹೆಚ್ಚಿಸ್ತೇನೆ, ನಿನ್ನನ್ನು ಸುಡುತ್ತೇನೆ. ಮಹಾವಿಷ್ಣುವಿನ ಕೈಯಲ್ಲಿ ರಾರಾಜಿಸುವಂತಹ ಸುದರ್ಶನ ನಾನೇ ನಾವು ದೇವರಿಗೆ ಯಾವತ್ತೂ ವಂದನೆಯನ್ನು ಕೊಡ್ತೇವೆ. ಆ ಶ್ರೀಧರ ನಮಗೂ ಕೂಡ ದೇವನಾಗಿದ್ದಾನೆ. ಆದ್ರೆ ನಿನ್ನಪ್ಪನ ಮಾತನ್ನು ಕೇಳಿ ಲೋಕರ ಅಪ್ಪನ ಮಾತನ್ನು ನೀನು ಧಿಕ್ಕರಿಸ್ತಾ ಇದೆಯಲ್ಲ. ಯಾರು ಈ ಪ್ರಪಂಚದಲ್ಲಿ ಧರ್ಮ ಮಾರ್ಗದಲ್ಲಿ ನಡೆಯುತ್ತಾರೋ ಅವರನ್ನು ಮಾತ್ರ ನಾವು ಮನ್ನಿಸೋದು. ಮಾತಿಗೆ ಮಾತನ್ನು ಕೊಟ್ಟು ಯಾರು ಮಾತು ಬೆಳೆಸುತ್ತಾರೋ ಅಥವಾ ಬಂದಂತಹ ಒಬ್ಬ ಅತಿಥಿಯನ್ನು ಸತ್ಕಾರ ಮಾಡಲು ಯಾರು ಹಿಂದುಳಿತಾರೋ ಅಂತವರನ್ನು ದಂಡಿಸುವುದಕ್ಕೆ ಬಂದವ ನಾನು. ಹೌದಾ? ನೋಡು, ನನ್ನ ಕೋಪಕ್ಕೆ ತುತ್ತಾಗಬೇಡ. ನಾನು ಕೂಡ ಅವನ ಭಕ್ತ, ನೀನು ಕೂಡ ಅವನ ಭಕ್ತನೇ. ಅದೇ ಮಾತನ್ನು ನಾನು ಹೇಳ್ತಾ ಇದ್ದೇನೆ. ನನ್ನ ಕೋಪಕ್ಕೆ ನೀನು ತುತ್ತಾಗಬೇಡ. ಹೌದಾ? ನಾನು ನನ್ನ ದೇವರ ಆಣತಿಯಂತೆ ಬಂದವನು. ಹಾಗಾದ್ರೆ ಬಂದಂತೆ ಹಿಂತಿರುಗಿದ್ರೆ ಒಳಿತು. ಮುನಿಯ ಸೇನೆಯನ್ನು ಸುಡುವುದಕ್ಕೆ ಬಂದವ ನಾನು. ಹೌದಾ? ನೀನು ನಾನು. ಅದನ್ನೇನೋ ಓಡಿಸಿ ಆಗಿದೆ. ಆದ್ರೆ ಮುಖ್ಯವಾಗಿ ನನಗೆ ಬೇಕಾದವನು ಆ ದೂರ್ವಾಸನಲ್ವೇ? ಅವನನ್ನು ವಿಚಾರಿಸ್ತೇನೆ. ಒಮ್ಮಿಂದೊಮ್ಮೆಗೆ ಬಂದವನು ಯಾರೆಂಬ ಹಾಗೆ ನಿನಗೆ ಸಂಶಯ ಹುಟ್ಟಬಹುದು. ನಾನು ಬೇರೆ ಯಾರೂ ಅಲ್ಲ,
ಆಯುಧರಾಜ ಸುದರ್ಶನನಿದ್ದೇನೆ, ಹರಿಯ ಕರದಲ್ಲಿ ರಾರಾಜಿಸುವವನು. ಈಗ ಇಲ್ಲಿಗೆ ಬರ್ಲಿಕ್ಕೆ ಕಾರಣ ಏನು ಗೊತ್ತು? ನೀನು ಪೀಡನೆಯನ್ನು ಕೊಟ್ಟೆ ಅಲ್ಲ ಅಂಬರೀಷನಿಗೆ. ಹಾ, ಏನು ನಿನಗೆ ಗೊತ್ತಿಲ್ವಾ ಅವನ ರಕ್ಷಣೆಗೆ ನಾನಿದ್ದೆ ಅಂತ? ಈ ಸಂದರ್ಭದಲ್ಲಿ ನಿನ್ನ ಕುಹಕ ಬುದ್ಧಿಯನ್ನು ನಿಲ್ಲಿಸುವುದಕ್ಕಾಗಿಯೇ ಬಂದವನು. ಹಾ, ಇಲ್ಲೇ ಇದ್ದವನಲ್ಲ, ಬಂದದ್ದು. ಹಾಗಾಗಿ ಏ ದುರ್ವಾಸನೆ, ನಿನಗೆ ಎರಡು ಅವಕಾಶ. ವ್ಯವಹಾರ ಬೇರೆ ಇರ್ಬೋದು, ಆದ್ರೆ ನನ್ನ ದೇವರ ಆಣತಿಯಂತೆ ಬಂದವನು ನಾನು. ಹಾಗಾಗಿ ಹೇಳ್ತಾ ಇದ್ದೇನೆ, ನಿನಗೆ ಎರಡು ಅವಕಾಶ. ಗೊತ್ತಿಲ್ಲ ದುರ್ವಾಸನೆ ಕಥೆ ಗೊತ್ತಿಲ್ಲ ನಿನಗೆ. ಕಥೆ ಏನೇ ಇರಲಿ, ಎರಡು ಅವಕಾಶ. ಒಂದ ಅಂಬರೀಷನ ಪಾದಕ್ಕೆ ಬೀಳ್ಬೇಕು, ಇಲ್ಲದೆ ಹೋದ್ರೆ ಸಹಸ್ರಾರು ಉರಿ ಎಷ್ಟು ಎಂತಹ ತೇಜಸ್ಸು! ಅಗ್ನಿ ಜ್ವಾಲೆಯಂತೆ ಪ್ರಜ್ವಲಿಸುತ್ತ ನಾನು ಹೋದಡೆಯಲ್ಲೆಲ್ಲ ನನ್ನನ್ನು ಬೆಂಬತ್ತುತ್ತಾ ಮುಂದಕ್ಕೆ ಬರ್ತಾ ಇದ್ದಾನೆ. ಇವನಿಗೆ ಯಾರು ಸುದರ್ಶನ ಅಂತ ಹೆಸರಿಟ್ಟದ್ದು? ನಿಜವಾಗಿ ದುರ್ದರ್ಶನ, ಸುದರ್ಶನ ಅಲ್ಲ. ಸುದರ್ಶನ ಆದರೆ ನೋಡುವವರಿಗೆ ಹಿತವಾದ ಅನುಭವವನ್ನು ಕೊಡಬೇಕೋ ಬೇಡವೋ? ಆದರೆ ನನಗೆ ಕೆಟ್ಟ ಅನುಭವವನ್ನೇ ಕೊಡ್ತಾ ಇದ್ದಾನೆ. ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ, ರೈ 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 ಎಂದು ತಿರುಗುತ್ತಾ ನನ್ನನ್ನು ಬೆಂಬತ್ತುತ್ತಾ ಬರ್ತಿರುವವನಿಂದ ಉಳಿಸಿಕೊಳ್ಳುವುದಕ್ಕೆ ಏನು ದಾರಿ? ಓಡುವುದೊಂದೇ ದಾರಿ, ಬೇರೆಂಥದ್ದು. ಅದಕ್ಕಾಗಿ ಅನೇಕ ಅನೇಕ ಎಡೆಗಳಲ್ಲೆಲ್ಲ ಓಡಿದೆ. ಹೌದಾ? ಗಿರಿ ಕಾನನಗಳನ್ನೆಲ್ಲ ಸುತ್ತಿದೆ, ಗಹ್ವರವನ್ನು ಪ್ರವೇಶಿಸಿದೆ. ಆದರೆ ನಾನು ಎಲ್ಲಿಗೆ ಹೋದರೂ ಬೆಂಬಿಡಿದ ಅಲ್ಲಿಗೆ ಬರ್ತಾ ಇದ್ದಾನೆ. ಅದಕ್ಕಾಗಿ ಈ ಬೆಂಕಿಯನ್ನು ನಂದಿಸುವುದಕ್ಕಿರುವುದು ಇನ್ನೊಂದೇ ದಾರಿ. ಉರಿಯುವ ಬೆಂಕಿಯ ಗೋಳದೊಂದೇ ಮುಂದಕ್ಕೆ ಬರುತ್ತಿರುವಂತಹ ಇವನ ಬಾಧೆಯನ್ನು ನನ್ನನ್ನು ಉಳಿಸಿಕೊಳ್ಬೇಕು ಅಂತಾದ್ರೆ ನೀರನ್ನು ಸೇರಬೇಕು. ನೀರಿಗೆ ಬೆಂಕಿ ಬೀಳುವಾಗ ಮತ್ತೆ ಬೆಂಕಿಯಲ್ಲಿ ಉಳಿಯುತ್ತೆ ಅಲ್ಲ? ಅದಕ್ಕಾಗಿ ಪ್ರವೇಶಿಸೋಣ ಅನ್ನುವಾಗೆ ಸಮುದ್ರವನ್ನೇ ಪ್ರವೇಶಿಸಿ, ಆದರೂ ಪ್ರಯೋಜನ ಆಗುವುದಿಲ್ಲ. ಇನ್ನೇನು ಮಾಡುವ, ಎಲ್ಲಿಗೆ ಹೋಗುವ ಅಂತಲೇ ಗೊತ್ತಾಗುವುದಿಲ್ಲ. ಪರ್ವತಾಗ್ರವನ್ನು ಏರಿದ್ರೆ ಅಲ್ಲಿಗೂ ಬರ್ತಾನೆ, ಗುಹೆಗೆ ಹೋದ್ರೆ ಅಲ್ಲಿಗೂ ಬರ್ತಾನೆ, ಸಮುದ್ರಕ್ಕೆ ಹೋದ್ರೆ ಸಮುದ್ರಕ್ಕೂ ಬರ್ತಾನೆ. ಸಮುದ್ರದ ಕೆಳಗೆ ಪಾತಾಳಾದಿ ಲೋಕಗಳುಂಟು. ಅತಳ ವಿತಳ ಸುತಳ ರಸಾತಳ ಮಹಾತಳ ತಳಾತಳ ಪಾತಾಳ. ಅಲ್ಲಿಗೆ ಹೋದ್ರ ಎಲ್ಲ ಆಯ್ತು, ಪಾತಾಳದ ತನಕ ಹೋಗಿ ಆಯ್ತು. ಈಗ ಪಾತಾಳದವ್ರು ಏನಿಲ್ಲ, ಸಹಾಯ ಇಲ್ಲ, ಸಹಾಯ ಇಲ್ಲ, ಆಗ್ಲಿಲ್ಲ, ಪ್ರಯೋಜನ ಆಗ್ಲಿಲ್ಲ. ಪಾಪ ಅವ್ರು ಇದ್ದಾರೆ ಅಂತ ಅಷ್ಟೇ, ನಮಗೆ ರಕ್ಷಣೆ ಕೊಡ್ಲಿಕ್ಕೆ ಅವರಿಂದ ಏನು ಆಗ್ಲಿಲ್ಲ. ಆದ್ದರಿಂದ ಅಲ್ಲಿಂದ ಮೇಲಕ್ಕೆದ್ದು ಮತ್ತೆ ಭೂಲೋಕವನ್ನು ಸೇರಿದೆ. ಇಲ್ಲಿಗೆ ಹೋಗಿ ಇನ್ನದಾಗುದು, ಇನ್ನು ಮೇಲೆ ಹೋಗ್ಬೇಕು, ಹೋಗುವ ಮೇಲೆ ನನಗೆ ಸುಮ್ಮ ಅಂತ ಹೇಳಿದ್ರೆ ಸಾಕು ಗೊತ್ತಾಗುತ್ತದೆ. ಸೂರಪ್ಪ, ನೀವಿಷ್ಟು ಚಂದ ಕುಣಿಯುವುದು ನೋಡ್ಲೇ ಇಲ್ಲ ನಾನು ಇಷ್ಟವರೆಗೆ. ಹಾಗಿದ್ರೆ ಏನು ಬೇಡ, ಲೋಕರೂಢಿಯಲ್ಲಿ ಒಂದು ಮಾತುಂಟು, ಬೆಕ್ಕಿಗೆ ಆಟ ಇಲ್ಲಿಗೆ ಪ್ರಾಣ ಸಂಕಟ. ನಿಮಗೆ ಆಟ ನೋಡಿದಾಗ ಆಗ್ತದಲ್ಲ, ನಮ್ಮ ಸಂಕಟ ಯಾರ ಹತ್ರ ಹೇಳುವುದಿಲ್ಲ. ಇಲ್ಲಿ ಯಾವಾಗಲೂ ನಾಟ್ಯ ವೈಭವ. ನಿನಗೇನು ನಾಟ್ಯ ಹೊಸತ? ನಮಗೆ ಅದನ್ನು ನೋಡಿ ನೋಡಿ ಸಾಕಾಗಿದೆ. ಇದೊಂದು ಹೊಸತು ಕಂಡಿದ್ದು ನನಗೆ. ನೀವೇನು ಇಲ್ಲಿಗೆ ಕುಣ್ಕೊಂಡು ಬಂದದ್ದು? ಈಗ ನಾನು ಕುಣಿದದ್ದ ಏನು ಮತ್ತೆ? ಏನು ಮನೆ ಮನೆಗೆ ಕುಣಿತ ಹೋಗುವ ಕೆಲಸವ ನನಗೆ? ಚಿಕ್ಕ ಮೇಳವ ಎಂಥದ್ದು ಏನು ಮುಖದಲ್ಲಿ ಉದ್ದ ಕುಣಿದದ್ದಲ್ಲ, ನಿತ್ತಲ್ಲಿ ನಿಲ್ಲಕ್ಕೆ ಆಗುವುದಿಲ್ಲ, ದೃಢವಾಗಿ ಹೆಜ್ಜೆಯನ್ನು ಊರ್ಲಿಕ್ಕೆ ಕೂಡುವುದಿಲ್ಲ, ಧೈರ್ಯ ಸಾಕಾಗುವುದಿಲ್ಲ. ನೀವು ಕಾಡಿನಲ್ಲಿ ದೂರ್ವಾಸ ಏನು
ಲೋಕದಲ್ಲಿ ದೂರ್ವಾಸ ಅಂತ ಪೂರ್ತಿ ಹೆಸರು ಹೇಳುವುದು ಬೇಡ. ಇಲ್ಲ, ದುರ್ವಾಸನೆ. ದೂ ಅಲ್ಲ ಅಲ್ಲ, ಬೇರೆ ಯಾವುದಕ್ಕೋ ದೂ ಅಂತ ಹೇಳಿದ್ರು ದೂರ್ವಾಸನ ಅಂತ ಅನುಮಾನ ಪಡ್ತಾರೆ. ಹೌದು. ಹಾಗೆ ಲೋಕದಲ್ಲಿ ನನ್ನ ಪ್ರಭಾವವನ್ನು ನಾನು ಸ್ಥಾಪಿಸಿದವನು. ಆದರೆ ಏನಯ್ಯ ಇದು ಮೈ ಬೆವರಿದ್ದನ್ನು ನೋಡಿದೆ. ಇದು ಹೇಗೆ ಬೆವರಿದ್ದು? ನೀವು ಇಷ್ಟವರೆಗೆ ಮೈ ಬೆವರಿಸಿದ್ದು ನಾನು ಕಾಣಲೇ ಇಲ್ಲ. ಸಾಮಾನ್ಯ ಆಗಲ್ಲ. ಅಲ್ಲಿಂದ ಅಲ್ಲಿಗೆ ತಿರುಗಿ ನಿಲ್ಲೋದು. ನೀವು ಕುಳಿತಲ್ಲೇ ಸ್ಥಾಣುವಿನಂತೆ. ಇದು ತಿರುಗಿಯೇ ಬೆವರಿದ್ದು. ಸುಮ್ಮಗೆ ಬೆವರುಟ್ಟು ತಿರುಗುವುದು ಯಾಕೆ? ಬೆವರು ಹುಟ್ಟಲಿಕ್ಕಾಗಿ ತಿರುಗಿದ್ದಲ್ಲ, ತಿರುಗಿದ್ದರ ಪರಿಣಾಮದಿಂದ ಬೆವರು ಹುಟ್ಟಿದ್ದು. ಸರಪ್ಪ, ಮೋಸ ಆಯ್ತಯ್ಯ, ಮೋಸ ಆಯಿತೋ. ನಿಮಗೆ ಯಾರು ಮೋಸ ಮಾಡು? ನನಗೆ ಅಂತಲ್ಲ, ನಮ್ಮ ಯೋಚನೆಯ ಮೋಸ ಆಗಿ ಹೋಯ್ತು. ನಾನು ನಿನ್ನನ್ನು ನಂಬಿಕೆಟ್ಟೆ, ನಿನ್ನನ್ನು ನಂಬಿಕೆಟ್ಟೆ. ನನ್ನನ್ನು ನೀವು ನಂಬಿದ್ದಲ್ಲ, ನಿಮ್ಮನ್ನು ನಾನು ನಂಬಿದ್ದಲ್ಲ. ಹಾಗಿದ್ರೆ ನನ್ನನ್ನು ನಂಬಿ ನೀನು ಕೆಟ್ಟೆ. ನಾನು ಕೆಡಬಾರದು. ಓಹೋ, ನೀನಿನ್ನೂ ಕೆಡಬಾರ್ದು, ನನಗೇನಾದರೂ ಆದಿತ್ತಲ್ವ? ಅಲ್ಲ, ಹಾಗಲ್ಲ. ನೀವು ಏನು ಆಗಲಿಕ್ಕಿಲ್ಲ, ನಾನಾದರೆ ಏನು ಆಗಲಿಕ್ಕಿಲ್ಲ ಅಂತದ್ದು. ನೀನು ಹೇಳಿದ ಹಾಗೆ ನೇರ ಅಂಬರೀಷನಲ್ಲಿಗೆ ಹೋದ. ದ್ವಾದಶಿ ಪಾರಣೆಯ ಮುಹೂರ್ತಕ್ಕೆ ಸರಿಯಾಗಿ ನನ್ನನ್ನು ಸತ್ಕರಿಸುವುದಕ್ಕೆ ಸಿದ್ಧನಾದ. ಭೋಜನ ಪೂರೈಸಿ ಹೋಗಬೇಕು ಅಂದ. ಇನ್ನೇನು ಅವನ ಆತಂಕಕ್ಕೆ ಕಾರಣ ಆಗಬೇಕು ಅನ್ನುವುದಕ್ಕಾಗಿ ಬೇಕು ಅಂತಲೇ ತಡ ಮಾಡಿ ಹೋದೆ. ಈ ಸಲ ಇಲ್ಲದ್ರೆ ನಾನು ತಡ ಮಾಡಿ ಹೋಗೋ ಕ್ರಮ ಇಲ್ಲ. ನೀವು ಸ್ವಲ್ಪ ಬೇಗವೇ ಹೋಗು. ಈ ಸಲ ಒಂದು ಅಂಬರೀಷನಿಗೆ ಕಾಲಿಸಬೇಕು. ನೋಡ, ನಾವು ತಡ ಮಾಡಿ ಹೋಗುವ. ಅವ ಬೇಗ ಮಾಡಿದ. ಯಾವಾಗಲೂ ತಡ ಮಾಡುವ ಅಂಬರೀಷ. ಬೇಗ ಮಾಡಿದ. ಎಷ್ಟು? ಒಂದು ಗಳಿಗೆ ಬೇಕು. ಅದಕ್ಕಿಂತ ಹೆಚ್ಚು ಬೇಗ ಮಾಡ್ಲಿಕ್ಕೆ ಅವನಿಗೂ ಆಗಲಿಲ್ಲ. ಅಲ್ಲ, ಅದು ಕುಡಿತ. ನಾನು ಬರ್ತೇನೆ ನೋಡಿ ಕಾದು ಕುಡಿತ. ಕೊನೆಗೆ ಒಂದು ಗಳಿಗೆ ಮೊದಲೇ ತೀರ್ಥ ಸ್ವೀಕಾರ ಮಾಡಿ ಇದನ್ನೇ ನೆವನವನ್ನಾಗಿಸಿಕೊಂಡು ಆ ಅಂಬರೀಷನನ್ನು ದಂಡಿಸುವುದಕ್ಕೆ ಬೇಕಾಗಿ, ಅವನಲ್ಲಿರಬಹುದಾದಂತಹ ಶ್ರದ್ಧೆಯನ್ನು ಪರೀಕ್ಷಿಸುವುದಕ್ಕಾಗಿ ನನ್ನ ಸಾಮರ್ಥ್ಯದಿಂದ ಒಂದು ಮಾರಣ ಮೂರ್ತಿಯನ್ನು ಸೃಷ್ಟಿ ಮಾಡಿ. ಅದರ ಪ್ರಯೋಜನ ಆಗಲಿಲ್ಲ. ಅಂಬರೀಷನಿಗೆ ಏನೂ ಆಗಲಿಲ್ಲ. ಅಂಬರೀಷನ ಹತ್ತಿರಕ್ಕೆ ಹೋಗಲಿಕ್ಕೆ ಅದನ್ನು ಬಿಡಲಿಲ್ಲ. ಮೂರ್ತಿ ಗಟ್ಟಿ ಇಲ್ಲದೆ ಇದಲ್ಲ. ಮೂರ್ತಿ ಅಂದರೆ ಎಂಥದ್ದು? ಅದು ಹುಟ್ಟುವ ಕಾಲಕ್ಕೆ ಎಂಥದ್ದು ಗುಡಿಸುತ್ತ ಮಾರಣ ಮೂರ್ತಿ. ಆದರೆ ಪ್ರಯೋಜನ ಆಗಲಿಲ್ಲ. ಯಾಕೆ? ಅಬ್ಬ, ನನಗೆ ಹೇಳುವಾಗ ಹೆದರಿಕೆ ಆಗ್ತದೆ. ಸುದರ್ಶನ ಅದನ್ನು ನನ್ನ ನೋಡಿ ಕೆಲವರು ಹೇಳ್ತಾರೆ. ಏನು ಅಂತ? ಆಹಾ, ದೇವೇಂದ್ರ ಸುದರ್ಶನ. ಹಾಳಾಗಿ ಹೋಗ್ಲಿಕ್ಕೆ ಈಗ ನಿನ್ನ ಮುಖವರ್ಣನೆ ಮಾಡಲಿಕ್ಕೆ ಕುಳಿತದ ನಾನು. ನನ್ನನ್ನು ನೋಡಿ ಸುದರ್ಶನ ನೀನಲ್ಲ, ಅಲ್ಲಿ ಬಂದದ್ದು ಚಕ್ರವೇ ಮೈವೆತ್ತು ಆಕೃತಿಯನ್ನು ಧರಿಸಿ ಆ ಕೃತ್ಯವನ್ನು ಕೊಂದು ಮುಗಿಸಿ ಆಮೇಲೆ ಅಲ್ಲಿಗೆ ಮುಗಿಸಿದ್ರು ಆಗ್ತಿತ್ತು. ಹೋದಲ್ಲಿ ಬಂದಲ್ಲಿ ನನ್ನನ್ನು ಬಿಡುವುದಿಲ್ಲ ಪುಣ್ಯಾತ್ಮ. ಚಕ್ರವೇ ಚಕ್ರ ನಾನು ಪಕ್ಕನೆ ಉರುಳುತ್ತಾ ಬಂತ ಅಂತ ನಿಮಗೊಂದು ಉಪಕಾರ ಆಗುತ್ತಿತ್ತು. 2 ಚಕ್ರ ಇತ್ತು. 2 ಇದ್ರೆ ತಾಳ ಆಗ್ತಿತ್ತು. ಚಕ್ರ ತಾಳ ಇದಲ್ಲ. ಸುದರ್ಶನ ಚಕ್ರ ಬೆಂಬತ್ತು. ದೇವೇಂದ್ರ ನೀನೇ ವಜ್ರ ಇದು ಉಂಟು, ಒಮ್ಮೆ ಹಿಡ್ಕೊ ಆ ಸುದರ್ಶನ. ಲಾಲಿಸುನೆಂಬ ನುಡಿಯ ಮುನೀಂದ್ರ ನನ್ನ ಮಾತು ಕೇಳಬೇಕು. ನೀವು ಇಲ್ಲಿಗೆ ಬಂದದ್ದ? ಇಲ್ಲಿಗೆ ಬಂದದ್ದು ಅಂದರೆ ನಿನ್ನ ಆಲೋಚನೆ ಒಳ್ಳೇದುಂಟು. ಇದು ಬಾಕಿದವರು ಏನು ಬೇಕಾದರೂ ನಷ್ಟ ಅನುಭವಿಸಿ ನಾನೊಬ್ಬ ಸುಖವಾಗಿರ್ತೇನೆ ಅಂತಲ್ಲ. ನನ್ನ ಸುಖಕ್ಕೆ ಕೇಳು ಬಂತು. ನಾನು ಇಲ್ಲಿಂದಲೇ ಹೊರಟದಲ್ಲೋ ಈ ಪ್ರಕರಣದಲ್ಲಿ. ಮತ್ತೆ ಇಲ್ಲಿಗೆ ಬರಬೇಡ್ವಾ? ಹೊರಟದ್ದು
ಮಾಡುವುದಲ್ಲ ಅಂತಲ್ಲ. ಈಗ ಸುದರ್ಶನ ನಿಮ್ಮನ್ನು ಉಪದ್ರವಿಸುವುದಕ್ಕಾಗಿ ಆಗಮಿಸುತ್ತಿದ್ದಾನೆ, ಅಟ್ಟುತ್ತಾ ಬರುತ್ತಾನೆ ಅಂತ ಆಗುವಾಗ ಅವನಿಗೆ ಸಿಗದ ಜಾಗಕ್ಕೆ ನೀವು ಹೋಗಬೇಕು ಬೇಡ? ಅವನಿಗೆ ಸಿಗದ ಜಾಗ ಅಂತ ಉದಾಹರಣೆಗೆ ಹೇಳಿದ್ರೆ ಒಂದು ಸಮುದ್ರದ ಅಡಿಯಲ್ಲಿ ಆದರೂ ಹೋಗಿ. ಏನು ಹೇಳ್ತಿ ಪುಣ್ಯಾತ್ಮ? ಸಮುದ್ರದ ಅಡಿಗೆ ಎಂಥದ್ದು? ಸಮುದ್ರದ ಅಡಿಯೆಲ್ಲ ಹೋಗಿ ಆಯಿತು, ಪಾತಾಳದ ತನಕ ಹೋಗಿ ಆಯಿತು. ಎಲ್ಲಿ ಅದರ ಎತ್ತರದ ಗುಡ್ಡ. ನೀವು ದೇವಲೋಕದಿಂದ ಮೇಲೆ ಎಲ್ಲಿಗೆ ಹೋಗುದು? ನಾನು ಭೂಲೋಕದಲ್ಲಿ ಎತ್ತರದ ಪ್ರದೇಶ ಎಲ್ಲ ಹೋಗಿ ಆಯ್ತು. ಸರಿಯಾದ ಒಂದು ವ್ಯಾಯಾಮ ಆಯ್ತು ಈ ಸಲ. ನಾನು ಮೇಲೆ ಹತ್ತೋದು ಕೆಳಗಿಳಿಯುವುದು, ಕೆಳಗಿಳಿಯುವುದು ಮೇಲೆ ಹತ್ತೋದು. ಶ್ರೀಮನ್ನಾರಾಯಣನಿಂದ ನಿಯುಕ್ತವಾದಂತಹ ಚಕ್ರದ ಘಾತಿಯಿಂದ ರಕ್ಷಣೆ ಮಾಡುವುದಕ್ಕೆ ಅವರ ಸೇವಕರ ಸೇವಕನಾದ ಈ ದೇವೇಂದ್ರನಿಗೆ ಸಾಧ್ಯ ಉಂಟು ಸ್ವಾಮಿ? ಸಕಲವನ್ನು ನಿಯಂತ್ರಿಸಬಹುದಾದ ಋಷಿ ಮುನಿಗಳು ಮನಸ್ಸು ಮಾಡಿದರೆ ಏನನ್ನಾದರೂ ಮಾಡಬಹುದು. ಸಾಧ್ಯವಾದಷ್ಟು ಮಟ್ಟಿಗೆ ದೇವತೆಗಳನ್ನಾದರೂ ನಿಯಂತ್ರಿಸಬಹುದು. ಯಾಕೆ? ನೀವು ಮಂತ್ರದ್ರಷ್ಟಾರರು. ನಿಮ್ಮಿಂದಲೇ ಆಗುವುದಿಲ್ಲವೆಂದಾದರೆ ನಾನು ನಿಮಗೆ ಸಹಾಯ ಮಾಡುವುದಕ್ಕುಂಟೆ, ನಿಮ್ಮನ್ನು ನಾನು ರಕ್ಷಿಸಬಲ್ಲೆನೆ. ಯಥಾರ್ಥ ಹೇಳುವುದಿದ್ದರೆ ನೀವು ಯಾವುದೋ ಕಾಡಿನ ಅಂಧಕಾರದಲ್ಲಿ ಅಥವಾ ಕಾಡಿನ ಗರ್ಭದಲ್ಲಿ ತಪಸ್ಸನ್ನಾಚರಿಸುತ್ತಾ ಇರುವುದರಿಂದ ನಾವೆಲ್ಲ ಇಲ್ಲಿ ನಡೆದಾಡುತ್ತಿದ್ದೇವೆ. ನಿಮ್ಮ ಆತ್ಮಬಲವೇ ನಮ್ಮ ಬಲ. ಅಂತಹ ನೀವು ನಿಮ್ಮ ಆತ್ಮಬಲ ಅದೆಲ್ಲ ಗೊತ್ತಿದ್ದ ಒಂದು ಸುದರ್ಶನ ತಡೀಲಿಕ್ಕೆ ಆದರೂ ಪ್ರಯತ್ನ ಮಾಡಬೇಡವೇನೆ? ಸಾಧ್ಯ ಇಲ್ಲ. ನನಗೆ ಸಾಧ್ಯ ಇಲ್ಲ ಅಂತ ಕುಡಿದ್ರೆ ಆಗ್ತದೆ. ನಾನು ಒಂದು ಕೆಲಸ ಮಾಡಬಹುದು. ಈಗ ನೀವೀಗ ಸುದರ್ಶನದಿಂದ ತಪ್ಪಿಸಿಕೊಳ್ಳುವುದಕ್ಕೆ ಓಡುವುದಕ್ಕೆ ಹೊರಟದ್ದಲ್ವ? ನಾನು 4 ದಿವಸ ಇಲ್ಲಿಗೆ ಬರ್ತಾನೆ. ಇದಲ್ಲ ಅವನಿಗೆ ತಿಳಿಯದ ಊರ ಬಂದು ಬರುವುದವು ನಾನು ಓದಲೆಲ್ಲ ಬರ್ತೇನೆ. ಹೌದು. ಈಗ ನನಗೂ ಅದರ ಬಿಸಿ ಆಗ್ತದೆ. ನಾನು ನಿಮ್ಮ ಋಣದಲ್ಲಿರುವ ಇಂದ್ರೆ ಹೀಗೆ ಮಾಡುವ. ನೀನು ಹೇಳಿದಲ್ವಾ ಇದು ಅಂಬರೀಷನಲ್ಲಿ ಸುದರ್ಶನ ಇದ್ದರೆ ಸಂಕಟ ಆಗ್ತದೆ, ರಾಕ್ಷಸರು ಬರ್ತಾರೆ ಅಂತ. ನಾನು ಇಲ್ಲೇ ಇರ್ತೇನೆ, ಸುದರ್ಶನನ್ನು ಇಲ್ಲೇ ಇರಲಿ. ಆಗ ಮತ್ತೆ ರಾಕ್ಷಸರು ಬರಲಿಕ್ಕಿಲ್ಲ. ರಾಕ್ಷಸರು ಬೇರೆ ಬರುವುದು ಬೇಡ, ಇದರ ನಾನೇ ಸಾಕ. ಅಲ್ಲ, ನಾನು ನಿಮ್ಮ ಋಣವನ್ನು ಹೊಂದಿದ್ದೇನೆ ಅಥವಾ ನಿಮ್ಮಲ್ಲಿ ನನಗೆ ಕೃತಜ್ಞತಾ ಭಾವ ಉಂಟು. ಆದ ಕಾರಣ ನಾನು ಒಂದು ಕೆಲಸ ಮಾಡಬಹುದು. ಸುದರ್ಶನನ್ನು ತಡೆಯುವುದಲ್ಲ, ನಿಮ್ಮ ಕೈ ಹಿಡ್ಕೊಂಡು ನಾನು ನಿಮ್ಮೊಟ್ಟಿಗೆ ಓಡಬಹುದು ಬೇಕಾದ್ರೆ. ನನಗೆ ಎಂತ ಮಾಡಬೇಕು? ನನಗೆ ಒಬ್ಬನಿಗೆ ಓಡಲಿಕ್ಕೆ ಕಷ್ಟ ಆಗ್ತದೆ, ಮತ್ತೆ ಇನ್ನು ನಿನ್ನನ್ನು ಕಟ್ಟಿಕೊಂಡು ಇಲ್ಲಿಗೆ ಓಡುವುದು ನಾನು ಅಲ್ಲ. ನಿನ್ನಿಂದೊಂದು ರಕ್ಷಣೆ ಸಿಗ್ತದೆ ಅಂತ ನಾನು ಬಂದರೆ ಹಾಗಿದ್ರೆ ನಂಬುದು ಯಾರು? ಹೇಗಯ್ಯ, ನಾನು ನಿನ್ನ ಒಂದು ಮುಖ ಬೇಸರದಿಂದಿರುವುದನ್ನು ನೋಡಿ ನಿನಗೆ ಒದಗಿದ ಚಿಂತೆಯನ್ನು ಪರಿಹಾರ ಮಾಡುವಂಥದ್ದು ಈಗ ಒಂದು ಉಪಕಾರ ಮಾಡಲಿಕ್ಕೆ ಹೊರಟ್ರೆ ನಿನಗೆ ಕೈ ಮುಗಿಸುದ? ಇಲ್ಲಿ ನಾನು ನಿಮ್ಮಲ್ಲಿ ಹೇಳುವುದಕ್ಕೆ ತಡವರಿಸಿದ್ದಿ ಅದಕ್ಕೆ ಯಾವುದಕ್ಕೆ? ನನ್ನ ಮುಖದಿಂದ ಕಡ ಇದ್ದೀವರ ಮುಖ. ನೀವು ಜಗತ್ತನ್ನು ಆಧರಿಸಬಲ್ಲವರು, ನಿಮ್ಮನ್ನು ಆಧರಿಸುವುದಕ್ಕೆ ನಮಗೆ ಶಕ್ತಿ ಉಂಟು ದೇವರೇ. ನನಗೆ ಗೊತ್ತಾಯಿತು ಒಂದು ಮನ್ವಂತರಕ್ಕೆ ನೀನು ದೇವಲೋಕದ ಅಧಿಕಾರಿಯಾಗಿ ಉಳಿದದ್ದು ಹೇಗೆ ಅಂತ. 100 ಅಶ್ವಮೇಧ ಮಾಡಿದ್ದರಿಂದ ಅಲ್ಲ, ಮುಖಕ್ಕೆ ತಕ್ಕಾಗೆ ಮಾತಾಡಿದ. ನಿಮ್ಮನ್ನೆಲ್ಲ ನಂಬಿ ನಾವೊಂದು ಕೆಲಸಕ್ಕೆ ಹೊರಟ್ರೆ ಅಲ್ಲ, ನಾನು ಅಷ್ಟು ಕೊಡ್ತೇನೆ, ಇಷ್ಟು ಕೊಡ್ತೇನೆ, ಅದು ಕೊಡ್ತೇನೆ, ಇದು ಕೊಡ್ತೇನೆ ಏನಾದರೂ ಹೇಳಿದ್ದೇನೆ? ನಾನೇನಾದರೂ ನನಗಿಷ್ಟು ಸಿಗಬೇಕು ಅಂತ ಮೊದಲೇ ದಿನ ಹತ್ರ ಕೇಳಿ ಅಲ್ವಾ? ಆದ್ರೆ ಒಂದು ಆಪತ್ತಿನ ಕಾಲದಲ್ಲಿ ಒಂದು ರಕ್ಷಣೆ ಮಾಡ್ಲಿಕ್ಕೆ ಮತ್ತೆ ನಿನಗೆ ವಜ್ರ ಇರ್ತದೆ. ನಾನೊಂದು ತರ್ಕ ಹೇಳಲ್ಲ. ಈಗ ಸುದರ್ಶನ ಅಲ್ಲಿದ್ದುದರಿಂದ ನಮಗೆ ಸಂಕಟ ಒದಗಿತು ಅನ್ನುವ ಹಾಗೆ ನಾನು ಈಗ ನಿನಗೆ ಅಲ್ಲಿಂದ ಸುದರ್ಶನ ಹೊರಟದ್ರೆ ನಿನಗೆ ಉಪಕಾರ ಆಗಲಿಲ್ಲ. ಅಲ್ಲಿಂದ ಹೊರಟು ಇಲ್ಲಿಗೆ ಅಟ್ಟಿಸಿಕೊಂಡು ಬಂದರೆ ಅದು ಉಪಕಾರ ಆಗ್ತದೆ. ಇದರಿಂದ ಅಲ್ಲೇ ಇದ್ರೂ ಆಗುತ್ತಿತ್ತು. ಈಗ ನೀವು ಹೋಗಿ ಅದನ್ನು ಎಪ್ಪಿಸಿ ಆಯಿತು. ಸುಮ್ಮಗೆ ಮಲಗಿದ್ದ ಹಾವಿನ ಬಾಲ ತೊಳೆದು ಬಂದಿದ್ದಾರೆ. ಹಾಗಿದ್ರೆ ಒಂದು ಕೈ ಮುಗಿದು ಪ್ರಾರ್ಥನೆ ಮಾಡು, ಅಯ್ಯ ಸುದರ್ಶನವೇ ನೀನು ಮೊದಲಿದ್ದ ಜಾಗಕ್ಕೆ ಹೋಗಿ ಕುಳಿತುಕೊಂಡು. ಅದು ಕೇಳಲಿಕ್ಕಿಲ್ಲ. ಅದು ದೇವರು ಹೇಳಿದ್ರೆ ಎಲ್ಲಿ ಆದರೂ ಕೇಳ. ಅದೇ ಎಲ್ಲರೂ ಕೈ ಮುಗಿದು ಹೇಳಿದಾಗ ಕೇಳಲಿಕ್ಕೆ ದೂರ್ವಾಸ ಅಲ್ಲ ಅದು ಸುದರ್ಶನ. ಆಗ ನನಗೆ ಕೈ ಮುಗಿಲಿಕ್ಕೆ ಕೂಡಿದ್ದೇನೆ. ಈಗ ಒಂದು ಸುದರ್ಶನಿಗೆ ಕೈ ಮುಗಿಲಿಕ್ಕೆ ಆಗುದಿಲ್ವಾ? ಕೈ ಮುಗಿದ್ರೆ ಪ್ರಯೋಜನ ಆಗುವಾಗ ಕೈ ಮುಗಿಬೋದು. ಸುಮ್ಮಗೆ ಇಲ್ಲದ್ರೆ ಹೋದಲ್ಲೆಲ್ಲ ಕೈ ಮುಗಿತಾನಂತ ಹೇಳಿಸಿಕೊಳ್ಳುವುದು ಯಾಕೆ? ಅವರವರ ತಲೆಯಡಿಗೆ ಅವರವರದ್ದೇ ಕೈ. ಇನ್ನೊಬ್ಬರ ಕೈ ದಪ್ಪ ಉಂಟು ಅಂತ ಆಲೋಚನೆ ಮಾಡಿದರೆ ಇವನ ಕುತ್ತಿಗೆ ನೋವು. ನಾನು ಹೇಳಿದ್ದಲ್ವ, ನಿಮ್ಮನ್ನು ಕಷ್ಟದ ಕೂಪಕ್ಕೆ ಒಬ್ಬಂಟಿಗನಾಗಿ ಬಿಡುವುದಿಲ್ಲ. ನಾನು ನಿಮ್ಮೊಟ್ಟಿಗೆ ಬರ್ತೇನೆ ಬೇಕಾದ್ರೆ. ಬೇಡ 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 ಪುಣ್ಯ, ಅದೊಂದು ಕೆಲಸ ಬೇಡ. ಇನ್ನು ನಿನ್ನನ್ನು ಕಟ್ಟಿಕೊಂಡು ಹೋಗುವುದು ಸಹಾಯಕನಿದ್ದೇನೆ. ಎಲ್ಲ ನಮಗೆ ಗೊತ್ತುಂಟು, ಎಲ್ಲ ಕಡೆಯಲ್ಲೂ ನಮಗಾದದ್ದಿದೆ. ಪಾತಾಳದ ತನಕ ಭೂತಳದಿಂದ ಎಲ್ಲರೂ ಹೀಗೆ ನಿಂತದ್ದು ಹೋಗುವಾಗ. ಹೀಗೆ ಮಾಡಿದವರು ಯಾರೂ ಇಲ್ಲ. ನಮ್ಮ ನಾನು ಒಂದು ಭಿನ್ನಹ ಮಾಡುವುದೇನು, ಏನು? ನೀವು ಇಲ್ಲಿಗೆ ಬರುವುದಕ್ಕಿಂತ ಮೊದಲೇ ಬೇರೆ ಕೃತಜ್ಞ. ಹಾಗಿದ್ರೆ ಏನು ಹೇಳಬೇಡ ನೀನು. ನಾನು ಬಾಯಿ ಬಿಟ್ಟು ಹೇಳಬಾರ್ದು. ಹೋದ್ರೆ ಒಳ್ಳೆ. ಹೌದಾ ದೇವೇಂದ್ರ?
ನಮ್ಮ ಹಾಗಿದ್ದಂತಹ ಋಷಿಮುನಿಗಳು ನಿನಗೆ ಕೇಡು ತರುವುದಕ್ಕಿದ್ದವರ ಛೆ, ಆ ಒಂದು ಎಣಿಕೆ ಆದರೂ ಬಂತಲ್ಲ ನಿನಗೆ. ಈ ಪ್ರಸಂಗದಲ್ಲಿ ಎಲ್ಲರೂ ನನ್ನ ಮೇಲೆ ಅನುಮಾನವೇ ಪಡುವುದಾಯ್ತಲ್ಲ. ಅಲ್ಲಿ ಹೋದ್ರೆ ಅಂಬರೀಷನಿಗೆ ಅನುಮಾನ, ಇವರು ಸಮಯಕ್ಕೆ ಬರ್ತಾರಾ ಇಲ್ವೋ ಅಂತ. ಇಲ್ಲಿ ಬಂದ್ರೆ ನಿನಗೆ ಅನುಮಾನ, ಇವರು ಬಂದ್ರೆ ಏನಿನ್ನಾದ್ರೂ ಅಪಾಯ ತರ್ತಾರೋ ಅಂತ. ನನಗೆ ಅದಕ್ಕಿಂತಲೂ ಬೇಸರ ಆಗುದೇನು ಗೊತ್ತಿಲ್ಲ, ನೀವೊಂದು ಊಟಕ್ಕೆ ಹೋಗಿ ಒಂದು ಒದ್ದಾಡುವಾಗ ಆಯ್ತಲ್ಲ, ಒಂದು ಒಳ್ಳೆ ಊಟ ಸಿಗ್ತದೆ ಅಂತ ಹೋಗಿ. ನಾನು ನನ್ನ ಊಟಕ್ಕಾಗಿ ಹೋದ ಕೆಟ್ಟವನು, ನಿನ್ನ ಊಟ ತಪ್ಪಬಾರ್ದು ಅನ್ನೋದಕ್ಕೆ ನಾನು ಹೋದದ್ದು. ಅದು ಸರಿ, ಈಗ ನನಗೆ ಒಂದು ಉಪಕಾರ ಮಾಡುವ ದೃಷ್ಟಿಕೋನ ನಿಮಗೆ ಇತ್ತಿಲ್ಲ ಅನ್ನುವುದಿಲ್ಲ ನಾನು, ಆದರೆ ಅದರಿಂದ ಬಂದ ಎಡರು ತೊಡ ನಮ್ಮಂಥವರಿಗೆ ಮಹಾತ್ಮರು ಅನ್ನುವಂತಹ ಹೆಸರು ಬರುವುದು ಯಾಕೆ ಗೊತ್ತಾ? ಇನ್ನೊಬ್ಬರ ಕಷ್ಟವನ್ನು ತಾವು ಸ್ವೀಕರಿಸುವುದರಿಂದ. ಅಷ್ಟು ನಿನಗೆ ಅರ್ಥ ಆಗಿದೆ ಅಂತಂದ್ರೆ ನನಗೆ ಕಷ್ಟ ಬಾರದಾಗ ನೋಡಿಕೊಳ್ಳಬೇಕಾದದ್ದು ಯಾರು? ಅದು ಹೊಣೆ ನನಗಲ್ವಾ? ನಾನು ಹೇಳಿ ಆಗಬೇಕಾ? ನಿನಗೆ ಸಂಕಟವನ್ನು ತರುವುದಕ್ಕಾಗಿ ಬಂದದ್ದಲ್ಲ ಇಲ್ಲಿಗೆ. ಸಾಮಾನ್ಯವಾಗಿ ಹಾಗಾಗುತ್ತದೆ. ಹುಲ್ಲು ಕಡ್ಡಿ ಒಂದು ಆಧಾರ ಕೊಡ್ತದೆ ಅನ್ನುವುದಕ್ಕಾಗಿ ಪ್ರವಾಹದಲ್ಲಿ ಹೋಗುವವನು ಹುಲ್ಲಿನ ಮೇಲೆ ಕೈ ಹಿಡಿಯುವುದಲ್ಲ. ಆದರೆ ಸಿಕ್ಕಿದರೆ ಸಿಕ್ಕಿತು ಅನ್ನೋ ಆಶಯದಿಂದ ನನಗೆ ಒದಗಿದಂತಹ ಈ ಸಂಕಟವನ್ನುವಂತಹ ಪ್ರವಾಹದಲ್ಲಿ ನಿನ್ನ ಸಹಾಯ ಅನ್ನುವುದು ಒಂದು ಹುಲ್ಲು ಕಡ್ಡಿ ಹಾಗೆ ಅನ್ನುವುದನ್ನು ತಿಳಿಯದೆ ಇಲ್ಲಿಗೆ ಬಂದದ್ದಲ್ಲ. ನನ್ನಿಂದ ನಿಗ್ರಹಿಸುವುದಕ್ಕಾಗದೇ ಇದ್ದ ಸುದರ್ಶನ ನಿನ್ನಿಂದ ನಿಗ್ರಹಕ್ಕೆ ಒಳಗಾಗ್ತಾನೆ ಅನ್ನುವಂಥ ವಿಶ್ವಾಸ ಮೂಡುವುದಕ್ಕೆ ಕಾರಣ ಒಂದೇ ಒಂದು ಕಾರಣ, ಆತಂಕ. ಎಲ್ಲಿಯಾದರೂ ಪರಿಹಾರ ಆಗ್ತದೆ ನೋಡೋ, ಸಿಕ್ಕಿದ್ರೆ ಆಯಿತು. ಆದರೆ ನಮ್ಮ ಪುಣ್ಯ ಇಲ್ಲದಿದ್ದರೆ ಏನಿಲ್ಲಲ್ಲ. ಈ ಭಾವದಿಂದ ನಮ್ಮ ಪುಣ್ಯ ಮತ್ತೆಂಥದ್ದು ಮಾಡುವುದು ಅಷ್ಟೇ. ನಮಗೆ ಸಿಕ್ಕುವುದು ನಿಮಗೆ ಸಿಕ್ಕುವುದು ಸಿಕ್ಕಿಯೇ ಸಿಗ್ತದೆ. ಎಷ್ಟು ಕಷ್ಟವಾಗಿ ಇಲ್ಲಿಗೆ ಬಂದದ್ದರಿಂದಾಗಿ ಕಡಿಮೆ ಆಗೋದು ಒಂದದು. ಮತ್ತೊಂದು, ಮೊದಲು ದೂರ್ವಾಸರು ಬರ್ತಾರೆ ಅಂತ ಆಗುವಾಗ ಸ್ವಲ್ಪ ಹೆದರ್ತಿದ್ದೆ ನಾನು. ಈಗ ಹೆದರಿಕೆ ಹೋಗಿದೆ. ಯಾಕೆ ದೂರವಾಸನೆ ಹೆದರ್ತಾನೆ ಅಂತ ಆಯ್ತು. ಆಗಲ್ಲ, ನಾನು ಸುದರ್ಶನನಿಗೆ ಹೆದರಿ ಏನು, ದೇವೇಂದ್ರನನ್ನು ಹೆದರಿಸಲಿಕ್ಕೆ ಇನ್ನೂ ಸಾಕೇನು ದೂರ್ವಾಸ. ಅದೆಲ್ಲ ಬೇಡ ನಿನ್ನದು. ಒಬ್ಬೊಬ್ಬರ ಹಣೆ ಬರ ಎಲ್ಲ ಗೊತ್ತಾಗ್ತದೆ. ಹೋಗು ನೋಡ್ಬೇಕಂತೆ. ನೀವು ಇನ್ನೊಮ್ಮೆ ಬರಬೇಕಿಲ್ಲ. ಯಾಕೆ? ಅಲ್ಲ, ಇನ್ನೊಮ್ಮೆ ಸಾಕು. ನೆರೆದ ಕಮಲಾಸನನ ಬಳಿಗೆ ಆ ಸುದರ್ಶನ ತನ್ನ ಗಾಸಿಗುಳಿ ಪಾಪಗೆ ಬೇಸರಿಸುತ್ತಿರಗೆ ಚತುರಾಸ್ಯ ನಡಿಗಳಿಗೆ ಚತುರಾನನ ಸೃಷ್ಟಿಕರ್ತ ಹಂಸವಾಹನ ಸತ್ಯಲೋಕಾಧೀಶ ಪ್ರಭೋ ನಮೋ ನಮಃ ನಮೋ ನಮಃ. ಏನು ಏನು ಇಷ್ಟು ಆರ್ತನಾಗುವುದಕ್ಕೆ ಕಾರಣವೇನು? ಇದೀಗ ಎಲ್ಲರೂ ಹೆದರಿಸುವುದಂತಾಗಿದೆ ಅಂತ ಇದು ಬೇರೆ ಹೇಗೂ ನಾನು ಹೆದರ್ತೇನೆ ಅಂತ ಹಾಗೆ ಏನೊಂದು ಹಾಗೆ ಹೋಯ್ತು. ಅಬ್ಬ ಆತಂಕ, ಏನು ಎದುರು ಬರ್ತದೆ, ಆತಂಕ ಮಾತಾಡಲಿಕ್ಕೆ ಕೊಡುವುದಿಲ್ಲ. ನಾನು ನನ್ನ ಜೀವನದಲ್ಲಿ ಇಷ್ಟು ಬೇಗ ಓಡಲಿಲ್ಲ. ಇಷ್ಟು ವೇಗಕ್ಕೆ ಕಾರಣ ಬೇರೆ ಬೇರೆ ಏನೂ ಅಲ್ಲ, ಹಿನ್ನೆಲೆ ಬೇಕಲ್ಲ. ಸುದರ್ಶನ ಸುದರ್ಶನ ನಾನು ಬ್ರಹ್ಮ.
ಸತ್ಯಲೋಕಾಧೀಶ ಬ್ರಹ್ಮನನ್ನು ಸುದರ್ಶನ ಅಂತ ಹೊಸ ಹೆಸರಿನಿಂದ ಕರೆಯುವುದು. ಇನ್ನ ದರ್ಶನ ಒಳ್ಳೆಯ ಸುದರ್ಶನ ಒಳ್ಳೆಯ ದರ್ಶನ. ಒಳ್ಳೆಯ ದರ್ಶನ. ಆದ್ರೆ ಈ ದರ್ಶನ ಯಾಕೆ ಅಂತ? ಇದೀಗ ಒಳ್ಳೆಯ ಪರಿಣಾಮವನ್ನು ಕೊಡುವ ಸುದರ್ಶನ ಅಲ್ಲ, ಕೆಟ್ಟ ಪರಿಣಾಮವನ್ನು ಕೊಡುವ ಸುದರ್ಶನ. ಈ ದರ್ಶನ ನಾನಿಲ್ಲಿ ಬರುವುದಕ್ಕೆ ಕಾರಣವಾದದ್ದು ಯಾವುದು? ನಾನು ನಾನಾಗಿ ಬಂದದ್ದಲ್ಲ. ನೀರಾಗಿ ಬಂದದ್ದು ನಾನು ನೋಡಿದ್ದೇನೆ. ನಾನು ಅಲ್ಲ, ಬರಬಾರ್ದು ಅಂತಲ್ಲ, ನನ್ನನ್ನು ಈ ಕಡೆಗೆ ಕಳುಹಿಸಿಕೊಡುವುದಕ್ಕೊಂದು ಹಿನ್ನೆಲೆ ಉಂಟು. ಯಾವುದದು? ಅದು ಯಾರು? ಹೌದು. ಅವನ ಹೆಸರು ಹೇಳಲಿಕ್ಕೆ ಹೆದರಿಕೆ ಆಗ್ತದೆ. ಸುದರ್ಶನ. ಸುದರ್ಶನ ಏನು? ಅದು ಆ ವಿಷ್ಣುವಿನ ಕೈಯೇ ಕೈಯಾಗಿ ಕೈಯಾಯುಧ ಚಕ್ರ 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 ಸುದರ್ಶನ. ಚಕ್ರ. ಅದನ್ನು ನೋಡಿ ಹೆದರುವುದಕ್ಕೆ ಕಾರಣ ಓಡಿಸಿಕೊಂಡು ಬರ್ತಾ ಇದ್ದಾನೆ. ಯಾಕೆ ಏನು ಪ್ರಬಲವಾದಂತಹ ಉರಿ, ಹತ್ತಿರ ನಿಲ್ಲಿಕ್ಕಾಗುವುದಿಲ್ಲ, ನನ್ನನ್ನು ಉಳಿಸುವುದಿಲ್ಲ ಅನ್ನುವಂತಹ ಹಠದಿಂದ ಬೆಂಬತ್ತುತ್ತಾ ಬರ್ತಾ ಇದ್ದಾನೆ. ಕಾರಣ ಒಂದೇ. ಕಾರಣ ಏನು? ಅಂಬರೀಷ. 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 ಅಂಬರೀಷ್. ಏನು ಅಂಬರೀಷ? ಅಂಬರೀಷ್ ಹಳೆ ಅಂಬರೀಷ. ಅಂಬರೀಷ ಹಳೆ ಅಂಬರೀಷ. ಅಂಬರೀಷ ಓಡಿಸಿಕೊಂಡು ಬಂದ. ಅಂಬರೀಷ ಓಡಿಸಿಕೊಂಡು ಬರಲಿಲ್ಲ, ಅವ ಯಾವಾಗ ಓಡಿಸಿ? ಅವಲ್ಲ, ಸುದರ್ಶನ ಓಡಿಸಿದ್ದು. ಅಂಬರೀಷನಲ್ಲಿಗೆ ನಾನು ಹೋದೆ. ಅವನ ದ್ವಾದಶ ಪಾರಣೆಗೆ ನಾನು ಭಂಗ ಆಯಿತು ಅನ್ನುವ ಕಾರಣಕ್ಕಾಗಿ ನನ್ನ ಮೇಲೆ ಅಪಚಾರವನ್ನು ಮಾತುಗಳನ್ನಾಡಿದ ಕಾಲಕ್ಕೆ ನಾನು ಮುನಿಸಿನಿಂದ ಅವನನ್ನು ದಂಡಿಸುವುದಕ್ಕಾಗಿ ಮುಂದಾದೆ. ಆ ಕಾಲಕ್ಕೆ ಅಲ್ಲಿ ಅವನ ರಕ್ಷಣೆಗಿದ್ದ ಸುದರ್ಶನ ಹರಿಹಾಯ್ದು ನನ್ನ ಮೇಲೆ ಪ್ರಯೋಗಗೊಳ್ಳುವುದಕ್ಕೆ. ಅದಕ್ಕೆ ಇಲ್ಲಿಗೆ ಯಾಕೆ ಬಂದದ್ದು? ನನಗೆ ರಕ್ಷಣೆ ಅತ್ರಿ ಸಂಭವ ವ್ಯರ್ಥ ಕಲಗವಾಗ ಎತ್ತಿ ತಪ್ಪಿಸುವ ವ್ಯತಿಯುಳ್ಳವ ಎತ್ತಿ ತಪ್ಪಿಸುವ ವ್ಯತಿಯುಳ್ಳವ ಸುತ್ತಿ ಲೋಕವ ಮತ್ತೆ ನಾಕವ ಸುತ್ತಿ ಲೋಕವ ಮತ್ತೆ ನಾಕವ ಇತ್ತವಾಗದು ವ್ಯರ್ಥವಾಯಿತು ಇತ್ತವಾಗದು ವ್ಯರ್ಥವಾಯಿತು ಹರಿಯ ಚರಣನಾಯ್ ಕರಿವ ದುರ್ಮನಾಯ್ ಇರಿಸಿದಾತನ ಪೊರೆವಂತುನ ಹರಿ ಸಮರ್ಥನೋ ತೆರಳುತ್ತವರನೋ ಮರೆಯ ಸೇರಿದೆ ಪರದಿ ಬಂದನು ಅತ್ರಿ ಸಂಭವ ವ್ಯರ್ಥ ಕಲಗವ ಯತಿ ಜಮಿಸುವ ಬುದ್ಧಿಯುಳ್ಳವ ಅಯ್ಯ ಅತ್ರಿ ಸಂಭವ ಆತಂಕದಿಂದ ಕೂಡಿದ್ದಿ. ಸತ್ಯಲೋಕದಲ್ಲಿ ಆಶ್ರಯ ಸಿಗುತ್ತದೆ ಎನ್ನುವ ಕಾರಣದಿಂದಲಾಗಿ ಬಂದಿದ್ದಿ. ಯಾಕೆಂದ್ರೆ ಇದು ಸತ್ಯಲೋಕ, ಸಕಲ ಜನಾಶ್ರಿತನು ನೀನು, ಸಕಲ ಜೀವರ ಸೃಷ್ಟಿಕರ್ತನು ನೀನು, ನಿನ್ನಿಂದಲೇ ಎಲ್ಲವೂ, ನೀನೇ ಎಲ್ಲದಕ್ಕೂ ಆದಿ, ಆದ್ದರಿಂದಲೇ ನೀನೇ ನನಗೆ ಸಂರಕ್ಷಣೆ. ಆದರೆ ನಿನ್ನ ಆತಂಕಕ್ಕೆ ಕಾರಣೀಭೂತವಾದದ್ದು ಸತ್ಯ ಸ್ವರೂಪಿಯಾದಂತಹ ವಿಷ್ಣುವಿನ ಭಕ್ತ ಕಾರಣ. ಹೌದು, ಅಂಬರೀಷ. ಅಂಬರೀಷನಿಗೆ ಆತಂಕವನ್ನು ಒದಗಿಸಿದ ಕಾಲಕ್ಕೆ ಚಕ್ರ ಸುದರ್ಶನ ವಿಷ್ಣುವಿನ ಕೈಯ ಆಯುಧವಾದಂತಹ ಸುದರ್ಶನದಿಂದ ಭೀತಿಗೊಳಗಾಗಿ ಇಲ್ಲಿವರೆಗಾಗಿ ಬಂದಿದ್ದೆ. ಅವನ ರಕ್ಷಣೆಗಾಗಿ ಅಲ್ಲಿ ಇಟ್ಟಿದ್ದನಂತೆ ಆ ಹರಿ. ಪ್ರಪಂಚದಲ್ಲಿ ತಾಮಸಿ ಶಕ್ತಿಗಳ ಆತಂಕ ಉಂಟಾಯಿತು ಅಂತ ಆದರೆ ರಕ್ಷಣೆಗಾಗಿ ಸತ್ಯಲೋಕದಿಂದ ವರಪ್ರದಾನವೋ ಅಭಯತ್ವವನ್ನೋ ದಯಪಾಲಿಸಬಹುದಿತ್ತು. ನೀನು ನುತಿಸಿದವರನ್ನು ಯಾರನ್ನು ಕೈ ಬಿಟ್ಟವರಲ್ಲ, ಎಂತೆಂಥ ಕೆಟ್ಟ ಬುದ್ಧಿಯ ರಾಕ್ಷಸರಿಗೆಲ್ಲ ದೊಡ್ಡ ದೊಡ್ಡ ವರ ಕೊಟ್ಟಿದ್ದೆ. ಆದರೆ ನಾನೇ ನುತಿಸುವ ವಿಷ್ಣುವನ್ನೇ ವಿರೋಧ ಕಟ್ಟಿಕೊಂಡ ನಿನಗೆ ನನ್ನಿಂದ ಸಹಾಯ ಮಾಡಲಿಕ್ಕೆ ಆಗುವುದಿಲ್ಲ. ಯಾವಾಗ ವಿಷ್ಣು ಭಕ್ತರ ವಿರೋಧವನ್ನು ಕಟ್ಟಿಕೊಂಡು ವಿಷ್ಣುವಿನ ಕೈಯಾಯುಧವನ್ನೇ ನಿನ್ನನ್ನು ಬೆದರಿಸಿ ಬರ್ತದೆ ಅಂತಾದರೆ ನಾನು ಅಸಹಾಯಕ, ನನ್ನಿಂದ ಏನು ಸಹಾಯ ಮಾಡಲಿಕ್ಕಾಗುವುದಿಲ್ಲ. ವಿಷ್ಣು ಚಕ್ರದ ಹತಿಯಿಂದ ತಡೆ ಹಿಡಿದು ನಿಲ್ಲಿಸುವುದಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಸಮರ್ಥನ ನಾನೇ ಯಾರಿಂದ ಶಕ್ತಿಯನ್ನು ಪಡೆದುಕೊಳ್ಳುತ್ತೇನೋ ಅವರ ವಿರೋಧವಾಗಿ ನಾನು ಹೇಗೆ ಹೋಗ್ಲಿಕ್ಕಾಗುತ್ತದೆ ಹೇಳು? ಮೊದಲೇ ಆತಂಕ ಒದಗಿದರೆ ಪ್ರಬಲರ ಆತಂಕವನ್ನು ಎದುರು ಹಾಕಿಕೊಂಡವರನ್ನು ಸಂರಕ್ಷಿಸುವಲ್ಲಿ ನಿನ್ನ ಸಾಮರ್ಥ್ಯವನ್ನಾದರೂ ನೀನು ಯೋಚಿಸಬೇಕಾಗುತ್ತದೆ. ನುತಿಸಿದ ರಾಕ್ಷಸರಿಗೆ ತಪಸ್ಸಿಗನುಗುಣವಾಗಿ ಒಲಿದು ವರ ಕೊಡುವುದಿಲ್ವ ಕೇಳಿದರೆ ಕೊಡ್ತೇನೆ. ಕೊಡುವ ಕಾಲಕ್ಕೆ ಅವರಲ್ಲಿರುವುದೇನು? ತಪಸ್ಸಿನ ಸಾಧನೆಯ ಪುಣ್ಯ ಫಲ ಮಾತ್ರ.
ಅವರು ಕೇಡು ಮಾಡುವುದೆಲ್ಲ ಮತ್ತೆ ಮೊದಲೇ ಹರಿವಿರೋಧವನ್ನು ಪ್ರಕಟಿಸುತ್ತಿದ್ದರೆ ನೀನು ಬಹುಶಃ ಹೊರವೇ ಕೊಡ್ತಿರ್ಲಿಲ್ಲ. ಹಾಗೆ ಕೇಳುವುದೇ ಇಲ್ವಲ್ಲ. ಮೊದಲೇ ಪಡೆಯುವ ಕಾಲಕ್ಕೆ ನಿನ್ನ ಕುರಿತಾಗಿ ಧ್ಯಾನಿಸ್ತಾರೆ. ಇದು ಮೊದಲೇ ಹರಿವಿರೋಧ ಅನ್ನುವುದು ಈಗ ಸ್ಪಷ್ಟ ಆಗಿದೆ. ಹರಿವಿರೋಧವನ್ನು ತಡೆದು ನಿಲ್ಲಿಸುವುದಕ್ಕೆ ಸೃಷ್ಟಿಕರ್ತನಾದರೂ ನಿನಗೆ ಸಾಮರ್ಥ್ಯ ಅಲ್ಲ. ಏನು ಮನಸ್ಸು ಮಾಡಿರೋ ಏನಾಗುವುದಿಲ್ಲ, ನನ್ನ ಹತ್ರ ಆಗುವುದೇ ಇಲ್ಲ. ಸತ್ಯಲೋಕಕ್ಕೆ ಬಂದದ್ದು ವ್ಯರ್ಥವಾಯಿತು. ಹಾಗಿದ್ರೆ ಮತ್ತೆ ಎಲ್ಲಿ ಹೋದರೂ ರಕ್ಷಣೆ ಇಲ್ಲ. ನಾನು ಹೋಗದೇ ಇದ್ದ ಜಾಗವೇ ಇಲ್ಲ. ಎಲ್ಲ ಕಡೆಗೆ ಹೋದೆ, ಭೂಲೋಕದಲ್ಲೆಲ್ಲ ಸುತ್ತಿದೆ, ಆಮೇಲೆ ಪಾತಾಳದ ತನಕ ಹೋದೆ, ದೇವಲೋಕದ ತನಕ ಏರಿದೆ. ಎಲ್ಲಿ ಹೋದ್ರೂ ನನ್ನಿಂದ ಆಗುವುದಿಲ್ಲ. ನಿನ್ನ ಆತಂಕಕ್ಕೆ ಕಾರಣೀಭೂತರಾದವರು ಎಲ್ಲಿ ಹೋದ್ರು ಅವರೆಲ್ಲ ಹೇಳಿದ್ದು ಒಂದೇ ವಾಕ್ಯ, ನಮ್ಮ ಹತ್ರ ಈ ಸಲ ಆಗುವುದಿಲ್ಲ. ಈ ಸಲ ನನ್ನ ಹತ್ರ ಈ ವಿಷಯದಲ್ಲಿ ಯಾವ ಸಲವೂ ಆಗುವುದಿಲ್ಲ. ಹರಿವಿರೋಧದ ವಿಷಯದಲ್ಲಿ ಅಲ್ಲ, ಸಹಾಯ ಮಾಡುವ ವಿಷಯ ಸಹಾಯ ಅಲ್ಲ, ಹರಿವಿರೋಧವಲ್ಲ ಅಂತಾದ್ರೆ ಸಹಾಯ ಮಾಡ್ತಿದ್ದೆ. ಹಾಗಿದ್ರೆ ವಿಷ್ಣುವಿನ ನೆಲೆಯೇ ನಿನಗೆ ಭಯಕ್ಕೆ ಕಾರಣೀಭೂ. ಅಲ್ಲ, ನಾನೇನಾದ್ರೂ ಈಗ ಒಂದು ಈ ಸಲ ಒಂದು ಒದಗಿದೆ ವಿವಾದಕ್ಕೆ ನಿನ್ನೊಂದು ವಿನೋದಕ್ಕಾದ್ರೂ ಈ ವಿವಾದ ಬೇಡ. ಹಾಗಿದ್ರೆ ವಿಷ್ಣುವಿನ ಚಕ್ರ ನಿನ್ನ ಸೃಷ್ಟಿಗೆ ಕಾರಣೀಭೂತರಾದಂತಹ ಯಾರ ಅಂಶದಿಂದ ನೀನು ಒದಗಿ ಬಂದಿದ್ದೆ ಪ್ರಪಂಚಕ್ಕೆ ಎನ್ನುವಂತಹ ಈಶ್ವರ, ಅವನನ್ನು ಮೊರೆ ಹೋದರೆ ಆದೀತ ಏನು ಆಗ್ತದೆ ಅಂತ ಹೇಳುವುದಿಲ್ಲ ಈ ಸಲ. ಒಂದೊಂದು ಸಲ ನೋಡಬಹುದು ಅಷ್ಟೇ, ಪ್ರಯೋಜನ ನನಗೂ ಕಾಣುವುದಿಲ್ಲ. ಬಹುಶಃ ಇಲ್ಲಿವರೆಗೆ ಆಗುದಿಲ್ಲ ಅಂತೆಲ್ಲ ಹೇಳಿದ್ರು, ಇಂತಲ್ಲಿಗೆ ಹೋಗು ಅಂತ ಹೇಳಿದವರಿಲ್ಲ. ಅದು ಯಾರು ಹೇಳಿ? ಬೇಗ ಹೋಗುದಾದ್ರೆ ಬೇಗ ಹೋಗು. ಗೊತ್ತಾಯ್ತು. ನೀವು ಬಹಳ ಮಾತಾಡೋದು ಬೇಡ, ಕಡಿಮೆ ಮಾತಾಡಿದ್ರೆ ನನಗೆ ದೊಡ್ಡ ಅರ್ಥ ಗೊತ್ತಾಗ್ತದೆ. ಇಲ್ಲಿ ಹೆಚ್ಚು ಹೊತ್ತು ನೀವು ರಗಳೆ ಮಾಡುವುದು ಬೇಡ ಅಂತ ಅಲ್ವ? ನಿನಗೆ ಆಶ್ರಯ ಬೇಕಲ್ಲ, ನಿನ್ನ ಆಶ್ರಯದ ಯೋಚನೆ ಬ್ರಹ್ಮದೇವರಿಗೆ ದೊಡ್ಡ ಆದಿ. ನಂದನನೆ ಪೇಳು ತಾವಿಸಿ ಬಂದ ವರ್ತಮಾನವಾಯೋಳು ಚಿತ್ತದಲ್ಲಿ ತೊಲಗುತ್ತಲಿ ಪರಿ ಹತ್ತಿಗೆ ಜನ್ನ ಕಾಣಲು ಇದ್ದ ಬಂದಿದ್ದ ಕಾರಣವೇ ಉತ್ತರಿಸಬೇಕೆಂದ ಮಾತು ಅತ್ರಿ ನಂದನನೆ ಪೇಳು ತಾವಿಸಿ ಬಂದ ನನಗೆ ಅರ್ಥವಾಗದಂತಹ ಸ್ಥಿತಿ ಇದೊಂದೇ. ನಿಮ್ಮನ್ನು ನೋಡುವಾಗ ನಮ್ಮಲ್ಲಿದ್ದವರೆಲ್ಲರೂ ಕೂಡ ಒಂದು ಕ್ಷಣ ಹೀಗೂ ಉಂಟೆ ಅಂತ ಹೇಳುವ ಹಾಗಾಯಿತು. ಈಗ ಎಲ್ಲ ಕಡೆಯೂ ಅದೇ ಆಗಿದೆ. ನನ್ನನ್ನು ನೋಡಿದವರೆಲ್ಲ ಕೇಳುದೊಂದು ಹೀಗೂ. ಒಂಟಿ ಕಾಲಿನಲ್ಲಿ ನಿಂತು ನನ್ನ ಕುರಿತಾಗಿ ತಪಸ್ಸನ್ನಾಚರಿಸುವವರು ಒಂದು ವರ್ಗ, ಆಹಾರಾದಿಗಳನ್ನೆಲ್ಲ ಬಿಟ್ಟು ನನ್ನನ್ನು ಕಾಣಬೇಕು ಎನ್ನುವ ಹಾಗೆ ನನ್ನನ್ನು ಧ್ಯಾನಿಸುತ್ತಾ ಇರುವಂತಹ ಇನ್ನೊಂದು ವರ್ಗ. ನೀವು ಹಾಗಲ್ಲ. ಯಾವಾಗ ನನ್ನನ್ನು ನೋಡಬೇಕು ಅಂತ ಅನಿಸಿತೋ ಹಾಗೆಲ್ಲ ನನ್ನ ಕಡೆಗೆ ಬರುವವರೇ. ಆದರೆ ಯಾವತ್ತಿನ ಹಾಗಲ್ವಲ್ಲ, ಬಂದವರೇ ನನ್ನ ಪಾದೆಯಲ್ಲಿ ಉಂಟು ಎನ್ನುವುದನ್ನು ಗಮನಿಸುತ್ತಾ ಒಮ್ಮೆಲೆ ಗೆಲಕ್ಕೆ ಬಿದ್ದೆ. ದೀರ್ಘದಂಡ ಪ್ರಣಾಮವನ್ನು ವಿರಚಿ ನಾನು ಕೂತಲ್ಲಿಂದಲೇ ಏಳಿ ಅಂತ ಹೇಳ್ತಾ ಇದ್ದೇನೆ. ಪಾದ ಬಿಡುವಂತ ಸ್ಥಿತಿಯಲ್ಲಿ ನೀವಿಲ್ಲ. ಇಲ್ಲ, ಧೈರ್ಯ ಬರುವುದಿಲ್ಲ, ಏಳಲಿಕ್ಕೆ ಧೈರ್ಯ ಬರುವುದಿಲ್ಲ. ಎಲ್ಲಿ ಯಾರ ಸಾನ್ನಿಧ್ಯದಲ್ಲಿ ಧೈರ್ಯವೇ ಮಂಡಿಯೂರಿ ಕೂತುಕೊಳ್ಳುತ್ತದೋ ಅಂತ ಪ್ರಪಂಚ ಮುಖಕ್ಕೆ ಬೋಧಿಸಿ ಹೇಳಿದಂತಹ ನೀವೇ ಇಲ್ಲಿಗೆ ಬಂದು ಧೈರ್ಯ ಇಲ್ಲ ಅಂತ ಹೇಳುವುದಾದ್ರೆ ಧೈರ್ಯಗೆಟ್ಟು ನಾನೇ ಮಂಡಿಯೂರಿ ಬೀಳುವಾಗಾಯಿತು. ಕಾರಣ ಏನು? ಯಾರಿಂದ ಹೀಗಾಯಿತು? ಯಾಕೆ ಹೀಗಾಯಿತು? ಇಲ್ಲಿಗೆ ಬರುವುದಕ್ಕೆ ಕಾರಣ ಏನು ಅಂತ ಕೇಳುವುದಿಲ್ಲ ನಾನು. ಹೀಗೆ ಹೆದರಿಕೊಂಡು ಬರುವುದಕ್ಕೆ ಕಾರಣ ಏನು? ಜಗದ್ರಕ್ಷಕ ಜನಳು ನಾನು ಸುಮ್ಮನೆ ವೈರ ಬಿಂಬಿಸು ತುರಿಸೋತೇನೋ ಅಂಬುಜಾಚನೆ ಭೋಜನವ ಕೈಗೊಂಬನೆವರ ನಿನ್ನ
ಗದಾಧಾರನೇ ಗಗನ ಸದೃಶನೇ ನಿಗವಣ್ಣನೇ ಕುಮಾಂಡನೇ ಲಕ್ಷ್ಮೀಕಾಂತನೇ ಕಮಲನಯನನೇ ಇಂಥ ಉದ್ಯೋಗಿಗಳ ಧ್ಯಾನಗಮ್ಯನಾಗಿ ನಿನ್ನದಾದಂತಹ ಇರವನ್ನು ಪ್ರಪಂಚಗಳಲ್ಲಿ ಸದಾಕಾಲ ಊರ್ಜಿತ ಸತ್ವವಾಗಿ ಉಳಿಯುವಂತೆ ಅನುಕೂಲವನ್ನು ಅನುಗ್ರಹವನ್ನು ಮಾಡಿಕೊಡುವಂತಹ ದಯಾ ಸಿಂಧು ಸಿಂಧುಶಯನ ನಮೋ ನಮಃ ನಮೋ ನಮಃ ಮೆಚ್ಚಿದೆ ಮೆಚ್ಚಿದೆ ಯಾಕೆ ಬಲ್ಲಿದ ಅನಾದಿ ಕಾರಣನು ಅಚಿಂತ್ಯ ನಿಗಮನು ಯೋಗಗಮ್ಯನು ಅನಾದಿ ಸಿದ್ಧ ಕಾರಣನೂ ಆದ ನಿನ್ನನ್ನು ಕಾಣಬೇಕು ಅಂತಾದ್ರೆ ಜೀವರಾದವರ ಪರಮ ಪದ ಅದು. ಜೀವನ ಪರಮೋತ್ಕರ್ಷದ ಅತುಲ್ಯವಾದಂತಹ ಸ್ಥಿತಿ ಅದು. ಅಂತಹ ಸನ್ನಿವೇಶ ನನಗೆ ಸಿಕ್ಕಿತಲ್ಲ ಅನ್ನುವುದಕ್ಕಾಗಿ ಸಂಭ್ರಮಿಸುವ ಒಂದು ಸಡಗರವು ನನ್ನಲ್ಲಿಲ್ಲ. ಯಾಕೆ? ಒದಗಿದಂತಹ ಅವಘಡವೇ ಅಷ್ಟು ದೊಡ್ಡದು, ತನ್ನಿಂದ ತಾನೇ ಒದಗಿದ್ದಲ್ಲ. ಲೋಕದಲ್ಲಿರುವವರ ಅವಘಡಗಳನ್ನೆಲ್ಲ ದೂರ ಮಾಡಲಿಕ್ಕೆ ಇದು ದಾರಿ ಅಂತ ಹೇಳಿಕೊಡುವಂತಹ ನೀವು ಅಂತ ಸ್ಥಿತಿಯಲ್ಲಿ ಒದ್ದಾಡುವಂತಾಯ್ತು. ಅಯ್ಯಯ್ಯೋ, ನನಗೆ ಗೊತ್ತಿಲ್ಲದೆ ಹೋಯಿತು, ನಾನು ಅಷ್ಟೆಂದು ಭಾವಿಸಿರಲಿಲ್ಲ. ಭವಿಷ್ಯ ಏನು ಎನ್ನುವುದನ್ನು ಗೊತ್ತಿರುವಂಥ ಸ್ಥಿತಿಯಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವವರು ನಿಮಗೆ ಗೊತ್ತಿಲ್ಲದೊಂದು ಗೊತ್ತಾಗಿ ಹೋಯ್ತಾ ಈಗ? ಲೋಕಾನುಭವದ ದೃಷ್ಟಿಯನ್ನು ಹೊಂದಿದವರಿಗೆ ತಮ್ಮ ಅನುಭವದ ಕಣ್ಣುಗಳ ಮೂಲಕವಾಗಿ ಪ್ರಪಂಚದಲ್ಲಿರುವಂತಹ ವಸ್ತು ವಿಷಯದ ಆತ್ಯಂತಿಕವಾದಂತಹ ಅರಿವನ್ನು ಹೊಂದುವುದಕ್ಕೆ ಸಾಧ್ಯವಾಗುತ್ತದೆ. ಓಹೋ. ಆದರೆ ಒಬ್ಬ ಮಾನವ ಮಾತ್ರನಾದವನ ಸಾಧನೆಯ ಮೂಲಕವಾಗಿ ಒದಗಿ ಬಂದಂತ ಅವನ ಅಂತಃಸತ್ವ ಏನು ಅನ್ನುವುದನ್ನು ಅಳೆಯುವ ಅಳತೆಗೋಲು ಪ್ರಪಂಚದಲ್ಲಿ ಯಾರ ಕೈಯಲ್ಲಿಯೂ ಇಲ್ಲ. ಓಹೋ. ಪ್ರಕರಣ ಸನ್ನಿವೇಶಗಳು ಒದಗಿದ ಕಾಲಕ್ಕದು ತನ್ನಿಂದ ತಾನೇ ಪ್ರಕಟವಾಗುತ್ತದೆ. ಒಬ್ಬ ಸಾಮಾನ್ಯನಾದಂತಹ ಮರ್ತ್ಯನಾದವ, ಸೂರ್ಯವಂಶದಲ್ಲಿ ಸಂಜನಿಸಿದವ, ಇಂದು ಹುಟ್ಟಿ ನಾಳೆ ಬದುಕಿ ನಾಡ್ತು ಸಾಯುವಂತಹ ಆಯುಷ್ಯದ ಅವಧಿಯನ್ನು ಹೊಂದಿರುವ ಒಬ್ಬ ಯಕಶ್ಚಿತ್ ಅಂಬರೀಷ, ಹೀಗೆ ನಾ ಭಾವಿಸಿದೆ. ಓಹೋ, ತೊಡಗಿಸಿಕೊಳ್ಳುವ ಮೊದಲೇ ಅವನನ್ನು ಯಕಶ್ಚಿತ್ತು ಅಂತ ನೀನು ಕಲ್ಪಿಸಿಕೊಂಡಾಯ್ತು. ಯಾಕೆಂದ್ರೆ ಮರ್ತ್ಯ ಭೂಮಿಯಲ್ಲಿ ಸಂಜನಿಸಿದ. ಸರಿ. ಜೀವಯೋಗ್ಯತೆಯ ಮೂಲಕವಾಗಿ ಜೀವ ಪ್ರಭೇದವನ್ನು ಪ್ರತ್ಯೇಕಿಸುವುದಾದರೆ ಒಬ್ಬ ಮಾನವಾಧೀಶನನ್ನಿಸಿಕೊಂಡಂತಹ ಅಂಬರೀಷನಿಗಿಂತ ಯೋಗ ಸಾಧನೆಯ ಮೂಲಕವಾಗಿ ಯೋಗ ಸಿಂಹಾಸನವನ್ನು ಅಲಂಕರಿಸಿದ ದೂರ್ವಾಸನ ಸ್ಥಾನ ಎಷ್ಟೋ ಹಿರಿತು ಅಂತ ಮೇಲೆ ಜೀವಯೋಗ್ಯತೆಯ ಮೂಲಕ ಸರಿ. ಜೀವ ಪ್ರಭೇದದ ಆಧಾರದಿಂದ ಗುರುತಿಸುವುದಾದರೆ ಹಾಗಾಗಿ ಅವನನ್ನು ಸಾಮಾನ್ಯನೆಂದು ಪರಿಭಾವಿಸುವ ಸ್ಥಿತಿ ಹುಟ್ಟಿತು. ಹಾಗಾದರೆ ಆದರೆ ಈಗ ನನಗೆ ಅರ್ಥ ಆಗುತ್ತದೆ. ಏನರ್ಥ ಆಯ್ತು? ಒಬ್ಬ ಆತನ ಯೋಗ್ಯತೆಯನ್ನು ಗುರುತಿಸುವಲ್ಲಿ ಕೇವಲ ಜೀವ ವೈವಿಧ್ಯದ ಪ್ರಭೇದದ ಮೂಲಕವಾಗಿ ಒದಗಿ ಬಂದ ಪಾತ್ರತ್ವ ಏನು ಅನ್ನುವುದನ್ನು ಮಾತ್ರ ಗಮನಿಸಿದರೆ ಸಾಕಾಗುವುದಿಲ್ಲ. ಮತ್ತೇನು ಬೇಕು? ಹರಿಯುವಂತಹ ನದಿಯಲ್ಲಿರುವ ಮೀನಾದರೂ, ಗಾಳಿಯಲ್ಲಿ ಹಾರುವಂತಹ ಹಕ್ಕಿಯಾದರೂ, ಇಳೆಯಲ್ಲಿ ನಡೆದಾಡುವಂತಹ ಮನುಷ್ಯನಾದರೂ ತನ್ನದ್ದಾದ ಸಾಧನೆಯ ಮೂಲಕವಾಗಿ ಅತಿಶಯವಾದಂತಹ ಅರ್ಹತೆಯನ್ನು ಗಳಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ ಅನ್ನುವಂತಹ ನಿದರ್ಶನಕ್ಕೆ ಇಂದಿನ ದಿನ ಅಂಬರೀಷನ ಕಥನವೇ ನನಗೆ ಸಾಕ್ಷಿಯಾಯಿತು. ಆ ಕಥನದಲ್ಲಿ ನೀವು ಪಾತ್ರ ಆಗಿದ್ದೀರಾ? ದ್ವಾದಶಿ ಪಾರಣೆ, ಏಕಾದಶಿ ವ್ರತ. ಹೌದು. ಪಾರಣೆಯ ಸಮಯಕ್ಕೆ ಹೋದೆ, ಒಳ್ಳೆಯದು. ಆತಿಥ್ಯಕ್ಕೆ ಕರೆದ, ಸ್ನಾನ ಮಾಡಿ ಬರ್ತೇನೆ ಎಂದೆ. ಬರುವುದಕ್ಕಿಂತ ಮೊದಲೇ ಮುಹೂರ್ತ ಮೀರಿ ಹೋಗ್ತದೆ ಅನ್ನುವ ಕಾರಣಕ್ಕಾಗಿ ತೀರ್ಥಪ್ರಾಶನವನ್ನು ಮಾಡಿದ. ಸರಿ ಉಂಟಲ್ಲ. ಕರೆದಂತಹ ನನ್ನನ್ನು ಉಪಚರಿಸುವುದಕ್ಕಿಂತ ಮುನ್ನವೇ ತೀರ್ಥಪ್ರಾಶನವನ್ನು ಮಾಡಿದ್ದು ಅವನ ನನಗೆ ಸಿಗಿದ ಅಪಮಾನ ಅನ್ನುವಂತಹ ಭಾವ ನನ್ನಲ್ಲಿ ಜಾಗೃತ ಆಯಿತು. ಯಾಕೆಂದ್ರೆ ಜೀವಯೋಗ್ಯತೆ ಅವನಿಗಿಂತ ಹೆಚ್ಚಿನವು. ಈ ಭಾವ ನನ್ನ ಅಂತರಂಗದಲ್ಲಿ ಇದ್ದದ್ದರಿಂದ ಅವನನ್ನು ಆಕ್ಷೇಪಿಸಿದೆ, ಏನೋ ಕೈ ಮುಗಿದು ಹೇಳಿಕೊಂಡ. ಆದರೆ ಆಗ್ರಹಕ್ಕೆ ಒಳಗಾದಂತಹ ನನಗದನ್ನು ಅರ್ಥವಿಸಿಕೊಳ್ಳುವಂತಹ ಮನಸ್ಸಾಗಲಿಲ್ಲ. ನನ್ನನ್ನು ವಂಚಿಸುವುದಕ್ಕಾಗಿ ಆಡ್ತಾ ಇದ್ದಾನೆ ನಯವಂಚಕ ಇವ ಅನ್ನುವುದಕ್ಕಾಗಿ ಅವನದ್ದಾದಂತಹ ಸತ್ವ ಸಾಮರ್ಥ್ಯ ಪ್ರಪಂಚಕ್ಕೆ ಪ್ರಕಟ ಆಗಲಿ. ಒಬ್ಬ ದೂರ್ವಾಸನನ್ನು ಕರೆದು ಮನ್ನಿಸ್ತೇನೆ ಅನ್ನುವಾಗ ಆಡಿದವ ಅಪಮಾನಿಸಿದರೆ ಏನು ಅನರ್ಥವನ್ನು ಅನುಭವಿಸಬೇಕಾಗ್ತದೆ ಅನ್ನುವ ಪಾಠ ಪ್ರಪಂಚಕ್ಕೆ ಸಿಗಬೇಕು ಅನ್ನುವಂತಹ ಕಾರಣದಿಂದಲೇ ನನ್ನದಾದ ಸಾಮರ್ಥ್ಯ ವಿಶೇಷದಿಂದ ಒಂದು ಮಾರಣ ಮೂರ್ತಿಯನ್ನು ಸೃಷ್ಟಿಸಿ ಕಳುಹಿಸಿದೆ. ಪರಿಣಾಮ 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 ಅವನ ರಕ್ಷಣೆಗಾಗಿದ್ದಂತಹ ಸುದರ್ಶನನಂತೆ, ಸಹಸ್ರಾರನಂತೆ ಜಗಜಗನೆ ಉರಿಯುತ್ತಾ ಮುಂದೆ ಬಂದು ಕೃತ್ಯ ಮುಗಿಸಿದ. ಮಾತ್ರ ಅಲ್ಲ, ನನ್ನ ಕೃತ್ಯವು ಮುಗಿಸಿ ಬಿಡುವ ಅಂತ ಬೆಂಬತ್ತುತ್ತಾ ಬರ್ತಾ ಇದ್ದಾನೆ. ಅನಾಥ ರಕ್ಷಕ ನೀನ ಬಂದು, ವಿಶ್ವಾಧ್ಯಕ್ಷ ನೀನಲ್ಲದೆ ಮತ್ತೊಬ್ಬ ಇಲ್ಲ, ನೀನೇ ಕಾಯಬೇಕು. ಕೇಳು ಮುನಿ ಕುಲ ತಿಲಕ ಬೇಡುವಿದು ನಾವಾಗ ಬಾಲಕನು ವೃತವನಾಚರಿಸೆ. ಬೇಡುವಿನು ನಾವಾಗ ಬಾಲಕನು ವ್ರತವನಾಚರಿಸೆ. ಮೇಲುವಾಯ್ದವನ ಕೊಲಲಾಲೋಚಿಸುತ್ತ ಕೆಟ್ಟ, ಮೇಲುವಾಯ್ದವನ ಕೊಲಲಾಲೋಚಿಸುತ್ತ
ನಿಮ್ಮನ್ನು ಪ್ರಪಂಚ ಮುನಿ ಅಂತ ಕೊಂಡಾಡುತ್ತದೆ. ಹಾಗೆ ಕೊಂಡಾಡುವುದರ ಹಿಂದೆ ಇರುವಂತಹ ಧ್ವನಿಯೇನು ಬಲ್ಲಿರ? ಮತ್ತೊಬ್ಬನ ಅಂತರಂಗ ಬಿಂಬಿಸುವ ಭಾವ ತರಂಗಗಳನ್ನು ಅರ್ಥೈಸಿಕೊಳ್ಳಬಲ್ಲಂತಹ ಸೂಕ್ಷ್ಮಜ್ಞರು ನೀವು ಎನ್ನುವುದರಿಂದ ಮನನಶೀಲನಾದ್ದರಿಂದ ಮುನಿ. ಹೌದೇ ತಾನೇ? ಮುನೇರ್ಭಾವನ್, ಇದನ್ನು ಅರ್ಥ ಮಾಡಿಕೊಂಡು ತೊಡಗಿಸಿಕೊಳ್ಳುವಂತಹ ಸೂಕ್ಷ್ಮಮತಿಗಳು ನೀವು. ಅಂಬರೀಷನ ಅಂತರಾಳದಲ್ಲಿರುವಂತಹ ತತ್ವ ಏನುಂಟು ಎನ್ನುವುದನ್ನರಿಯದೆ ತೊಡಗಿಸಿಕೊಂಡಂತಹ ಪರಿಣಾಮವಾಗಿ ಇಂಥದ್ದನ್ನೆಲ್ಲ ಎದುರಿಸುವ ಹಾಗಾಯಿತು ನೀವು. ಜ್ಞಾನದಲ್ಲಿ ತಪಸ್ಸಿನಲ್ಲಿ ನೀವು ಜ್ಯೇಷ್ಠರಿದ್ದೀರಿ, ಶ್ರೇಷ್ಠರಿದ್ದೀರಿ ಎನ್ನುವುದು ಸಾರ್ವಕಾಲಿಕವಾಗಿ ಒಪ್ಪುವಂತಹ ಮಾತು. ಪಂಚಭೂತಗಳಿಂದ ಆವೃತವಾದ ಪ್ರಪಂಚದಲ್ಲಿ ಹುಟ್ಟಿದವನಾದರೂ ಲೌಕಿಕವಾದಂಥ ಸಂಬಂಧಗಳ ವ್ಯಾಪ್ತಿಯನ್ನು ಮೀರಿ ಹೋಗಲಾಗದೇ ಇರುವಂತಹ ಓರ್ವನ ಆರಾಧನೆಯಲ್ಲಿ ತೊಡಗಿಸಿಕೊಂಡಂತಹ ಜೀವಾತ್ಮನು ಸಾಮಾನ್ಯನು ಎನ್ನುವ ಹಾಗೆ ನೀವು ತಿಳಿದಿದ್ದು ಜ್ಞಾನದಲ್ಲಿ ಎತ್ತರದಲ್ಲಿರುವಂತಹ ನೀವು ಕುಗ್ಗಿದ ಹಾಗಾಗಲಿಲ್ಲವೇ? ಅಂತಹ ಧೋರಣೆಯಿಂದ ನೀವು ತೊಡಗಿಸಿಕೊಂಡ ಕಾಲಕ್ಕೆ ಇಂತಹದ್ದನ್ನೆಲ್ಲ ಎದುರಿಸಬೇಕಾಗಿ ಬಂತು ನೋಡಿ. ಕೀಳು ಕೃತ್ಯವಗೈದಿರಿ ಅಂತ ನಾನು ಯಾಕೆ ಹೇಳಿದೆ? ಆ ಕಾಲಕ್ಕೆ ಪವಿತ್ರವಾದಂತಹ ವೃತವನ್ನು ಆರಾಧಿಸಿಕೊಂಡು ಬಂದ ಕಾಲಕ್ಕೆ ಸಾಕಾರಗೊಂಡಂತಹ ನನ್ನ ಪದಪಯೋಜಗಳಿಗೆ ಮುಡಿಚಾಚಿದಂಥ ಅವ ಕೇಳಿದ ಮಾತೇನು ಬಲ್ಲಿರ? ಒಡವೆ ಬೇಡ, ವಸ್ತ್ರ ಬೇಡ, ಮಡದಿ ಮಕ್ಕಳ ಸೌಭಾಗ್ಯವೂ ಬೇಡ, ನಿನ್ನನ್ನು ಕಂಡ ಮೇಲೆ ಇನ್ನೇನು ಬೇಕು ನನ್ನ ನೇತ್ರ ನಿರ್ವಾಣೋತ್ಸವದ ಮಹಾ ಸೌಭಾಗ್ಯಕ್ಕೆ, ಅನವರತ ನಿನ್ನ ಧ್ಯಾನಕ್ಕೆ ಚ್ಯುತಿಯಾಗದಂತೆ ನನ್ನ ಸಲಹೋ ತಂದೆ ಎನ್ನುವ ಹಾಗೆ. ಆ ಕಾರಣದಿಂದಲೇ ಆ ವೃತದಲ್ಲಿ ತೊಡಗಿಸಿಕೊಳ್ಳುವಾಗ ಯಾವ ವಿಘ್ನವೂ ಬಾರದ ಹಾಗೆ ಅವನದ್ದಾದಂಥ ಶ್ರದ್ಧೆಯನ್ನು ಕಾಪಾಡಿಕೊಳ್ಳಬೇಕು ಎನ್ನುವುದಕ್ಕಾಗಿ ನಾನೇ ಅಲ್ಲಿ ಸುದರ್ಶನವನ್ನಿಟ್ಟು ಬಂದವನಿದ್ದೆ. ಅವ ಕೇಳಿ ತಗೊಂಡದ್ದು. ಆಹಾ, ನಾನಾಗಿಯೇ ಕೊಟ್ಟದ್ದು. ಹಾಗಿದ್ರೆ ತಡೆ ಹಿಡಿಬಹುದಲ್ಲ ಸ್ವಾಮಿ? ಯಾವುದನ್ನು ತಡೆ ಬರ್ತಾ ಉಂಟಲ್ಲ? ಅದಾಗಿ ಬರುತ್ತಾ ಇದ್ದರೆ ತಡೆ ಹಿಡಿಬಹುದು, ಬರಬೇಡ ಅಂತ. ಆದರೆ ನೀವು ತೊಡಗಿಸಿಕೊಂಡದ್ದೇನು? ಇದು ಹೇಗಾಯಿತು ಬಲ್ಲೆಯ? ನಾ ಸಣ್ಣ ಮಗು ಒಂದು ತಾಯಿಗೋಸ್ಕರ ತನ್ನ ಮಗುವಳು ತಿರನು ತಂದ ಪಾನವ ನೀಡದಿಯೇ ಮುನಿವರಿಯ ಬಕುತನು ಬಳಲಿ ಬಂದ ಬಡುತ್ತಿರಿ ಎಲ್ಲ ಭಕ್ತನು ಬಳಲಿ ಬಂದ ಬಡುತ್ತಿರಿ ಬಿಂದವನೆಂದು ಮಲ್ಲಿಸಲಿ ಮುನಿವರ ಬಳಲುತ್ತಿರುವಂತಹ ಮಗುವನ್ನು ತನ್ನ ತಾಯಿ ಈಗ ತಾನೇ ನನಗೆ ಸ್ತನ್ಯಪಾನವನ್ನು ಒದಗಿಸುತ್ತಾಳೆ ಎನ್ನುವಂತಹ ಧೈರ್ಯದಿಂದ ಬಾಯ್ದೆರೆದು ನಿಂತ ಕಾಲಕ್ಕೆ ಆ ಮಗುವಿನ ಹಸಿವಿನ ತೀವ್ರತೆ ಏನು ಎನ್ನುವುದನ್ನು ಅರ್ಥ ಮಾಡಿಕೊಂಡ ತಾಯಿಯಾದವಳು ಮಮತೆಯಿಂದ ಅದಕ್ಕೆ ಹಾಲನ್ನೀಯುತ್ತಾಳೆ. ಆ ಭರವಸೆಯಿಂದಲೇ ಬಂದೆ, ನನ್ನ ಹಸಿವಿಗೆ ಈ ಸಲ ಏನಾದರೂ ನೀನು ಕೊಡ್ತೀವಿ. ಇದು ಮಾತೃಧರ್ಮ ಹೌದು ತಾನೆ. ಸ್ತನ್ಯಪಾನವನ್ನು ನಾನು ನೀಡಬೇಕಾದದ್ದು ಭಕ್ತನಾದಂತಹ ಅಂಬರೀಷನಿಗೆ. ಯಾಕೆ? ನಾನಲ್ಲದೆ ಬೇರೆ ಗತಿ ಇಲ್ಲ ಎನ್ನುವಂತಹ ನಿಲುವಿನಿಂದ ಬೇರೆಲ್ಲ ಚಿಂತೆಯನ್ನು ಬಿಟ್ಟು ನನ್ನನ್ನು ಕಾಪಾಡುವವನು ಅವನೇ, ನನ್ನನ್ನು ರಕ್ಷಿಸುವವನು ಅವನೇ, ನನಗೆ ತಂದೆ ತಾಯಿ ಬಂಧು ಬಳಗ ಎಲ್ಲವೂ ಅವನೇ ಎನ್ನುವಂತಹ ನಿಲುವಿನಿಂದ ಹರಿಸೇವನೆಯಿಂದ, ಹರಿಪ್ರೀತಿಯಿಂದ, ಹರಿಯ ಆರಾಧನೆಯಿಂದ ಸಾಕ್ಷಾತ್ಕಾರವಾಗುತ್ತದೆ ಎನ್ನುವಂತಹ ದೃಢವಾದಂಥ ನಿಲುಮೆಯಿಂದ ತನ್ನನ್ನು ತಾನು ತೊಡಗಿಸಿಕೊಂಡಂತಹ ಪುಣ್ಯಾತ್ಮನಿದ್ದಾನೆ. ಅವನನ್ನು ಬಿಟ್ಟು ಬೇರೆಯವರಿಗೆ
ತೊಡಗಿಸಿಕೊಳ್ಳುತ್ತೇನೆ, ನಾನು ಕೊಡುತ್ತೇನೆ ಅಂತ ಯೋಚಿಸುವುದೇ ತಪ್ಪಾಗುತ್ತದೆ. ತಾನು ಹಸಿವಿನಲ್ಲಿದ್ದರೂ ಕೂಡ ತಾಯಿಯಾದವಳು ತನ್ನ ಮಕ್ಕಳಿಗೆ ಬೇಕಾದಂಥ ಸರ್ವವನ್ನು ಸರ್ವಕಾಲಕ್ಕೆ ನೀಡುವ ಹಾಗೆ ಹಸಿವಿನಿಂದ ಪ್ರಾರ್ಥಿಸುತ್ತಿರುವಂತಹ ಮಗುವನ್ನು ಬಿಟ್ಟು ನಿನ್ನ ಬಿನ್ನಪವನ್ನು ಸ್ವೀಕರಿಸುವುದೆಂತಾಗುತ್ತದೆ ಯೋಚಿಸಿ ಮುನಿಪತೆ ನೀವು. ಲೋಕರಕ್ಷಕ, ಲೋಕನಾಟಕ ಸೂತ್ರಧಾರಿ ಅಂತ ನಿನ್ನನ್ನು ನಿರ್ವಚಿಸಿದರು. ಯಾಕೆ ಅನ್ನುವುದನ್ನು ಮತ್ತೊಮ್ಮೆ ನೀನು ಪ್ರಪಂಚಕ್ಕೆ ಕಾಣಿಸಿಕೊಡ್ತಾ ಇದ್ದೆ. ನಿನ್ನ ಅಂತರಂಗದ ಮರ್ಮ ಅರಿವಾಗುತ್ತಾ ಬಂತು ಸ್ವಾಮಿ. ಕೇವಲ ಇಚ್ಛಾ ಮಾತ್ರದಿಂದ, ಸಂಕಲ್ಪ ಶುದ್ಧಿಯಿಂದ ಏನನ್ನಾದರೂ ಸಾಧಿಸಬಹುದಾದ ಸಾಮರ್ಥ್ಯವನ್ನು ಹೊಂದಿದಂತಹ ನಿನಗೆ ಅಸಾಧ್ಯವಾದದ್ದು ಏನುಂಟು? ಯಾವ ಸುದರ್ಶನವಾದರೂ ನಿನ್ನ ನಿಯಂತ್ರಣವನ್ನು ಮೀರಿ ವ್ಯವಹರಿಸುವುದಕ್ಕೆ ಇಲ್ಲ. ಆದರೆ ನಿನ್ನ ಸ್ವಾತಂತ್ರ್ಯವನ್ನಾದರೂ ನೀನು ಬದಿಗೊತ್ತಿ ಪರಾವಲಂಬಿಯಂತೆ ಇಂದಿನ ದಿನ ಆಡುವುದಕ್ಕೆ ಮುಂದಾಗಿದ್ದೆ. ನಿನಗೆ ಬಂದ ಅಸಮರ್ಥತೆಯ ಕಾರಣದಿಂದ ನೀನು ಆಡುತ್ತಿರುವುದು ಅನ್ನುವುದು ವಾಚ್ಯಾರ್ಥ. ಆದರೆ ಪ್ರತಿಯೊಬ್ಬ ವ್ಯಕ್ತಿಯೂ ತನ್ನದ್ದಾದಂತಹ ಮಿತಿಯನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಅನುಕೂಲವಾಗಲಿ ಅನ್ನುವುದು ಸೂಚ್ಯಾರ್ಥ. ಸರ್ವಸಮರ್ಥನು ನಾನು ಅನ್ನುವಂಥ ಅಹಮಿಕೆ ನನ್ನ ಅಂತರಂಗದಲ್ಲಿ ಎಲ್ಲಿಯೋ ಮೂಡಿದ್ದರಿಂದ ದೂರ್ವಾಸನಾದರೂ ಅಂಬರೀಷನನ್ನು ಕೆಣಕುವುದಕ್ಕೆ ಮುಂದಾಗುವ ಸ್ಥಿತಿ ಬಂತು. ಇಲ್ಲದೇ ಹೋದರೆ ಬಂದದ್ದನ್ನು ಬಂದಂತೆಯೇ ಅನುಭವಿಸುವಂತಹ ನನ್ನ ಪ್ರವೃತ್ತಿಗೆ ಅನುಸಾರವಾಗಿ ನನ್ನನ್ನು ಅವಧೂತ ಅಂತ ಪ್ರಪಂಚ ಗುರುತಿಸಿದ್ದು ಹೌದಲ್ಲ? ನಿಜ. ಬಂದದ್ದನ್ನು ಬಂದಂತೆಯೇ ಸ್ವೀಕರಿಸುವ ಅಂತ ನನಗೆ ಆಗ್ರಹಕ್ಕೆ ಒಳಗಾಗುವುದಕ್ಕಿಲ್ಲ. ನನಗೆ ಮಾನಾಪಮಾನಗಳ ಪರಿವೇ ಇಲ್ಲ. ಉಟ್ಟ ಬಟ್ಟೆಯ ಕುರಿತಾಗಿ ನನಗೆ ಗಮನ ಇಲ್ಲ. ಅಂಥವನಿಗೆ ಇಂದಿನ ದಿನ ತಾನು ಮನ್ನಣೆಗಿಂತ ಹೊರಗಾಗಿ ಉಳಿದೆ ಅನ್ನುವಂತಹ ಒಂದು ಆಗ್ರಹ ಮೂಡುವುದಕ್ಕೆ ಕಾರಣವಾದದ್ದೇನು? ಎಲ್ಲೋ ನನ್ನ ಮನದ ಮೂಲೆಯಲ್ಲಿ ನಾನು ಸರ್ವಸಮರ್ಥನು ಅನ್ನುವಂತಹ ಭಾವ ಒಂದು ಕ್ಷಣಕ್ಕಾದರೂ ನನ್ನ ಅಂತರಂಗದಲ್ಲಿ ಒಡಮೂಡಿ ಹೋಯಿತು. ಯಾವನಿಗೆ ತಾನು ಸರ್ವಸಮರ್ಥ ಅನ್ನುವ ಭಾವ ಬರ್ತದೆ, ಅದಲ್ಲ ಅವನದ್ದಾದಂತಹ ಒಂದು ಮಿತಿಯನ್ನು ಅವನಿಗೆ ತೋರಿಸಿಕೊಡುವಂತಹ ಉದ್ದೇಶಕ್ಕಾಗಿ ನೀನೀಗ ಆಡ್ತಾ ಇದ್ದಿ. ಸರ್ವತಂತ್ರ ಸ್ವತಂತ್ರನಾದ ಇಚ್ಛಾಶಕ್ತಿಯಿಂದಲೇ ಸಕಲವನ್ನು ಪೂರೈಸಬಲ್ಲಂತಹ ಸಮರ್ಥನಾದರೂ ಅಯ್ಯೋ ಕೈ ಮೀರಿ ಹೋಯಿತು, ನನ್ನಿಂದ ಆಗೋದಿಲ್ಲ. ಯಾಕೆಂದರೆ ನಾನು ಭಕ್ತ ಪರಾಧೀನನಿದ್ದೇನೆ, ಅವನನ್ನ ಮಗು ಇದ್ದಾನೆ, ಮೊಲೆ ಉಡಿಸಬೇಕಾದ ಅವಶ್ಯಕತೆ ಉಂಟು, ನನ್ನ ಹಸಿವೆ ನನಗೆ ಪ್ರಧಾನ ಆಗುವುದಿಲ್ಲ ಅನ್ನುವಾಗ ಆಡಿ ತೋರಿಸ್ತಾ ಇದ್ದೆ. ಅರ್ಥ ಆಯಿತು ತಂದೆ, ಅಪರಾಧ ಮಾಡಿದೆ. ಅವ ನಿನ್ನ ಅಷ್ಟು ಏಕಾಂತದ ಭಕ್ತ ಅನ್ನುವಂತಹ ಅರಿವು ನನಗೆ ಬರಲಿಲ್ಲ. ಆಲೋಚಿಸಬೇಕಿತ್ತು. ನೀನೇ ಕರೆದು ನಿನ್ನ ಕೈಯಾಯುಧವಾದ ಸುದರ್ಶನವನ್ನು ಒಬ್ಬನಿಗೆ ಕರೆದು ಕೊಡ್ತೀಂತ ಆದರೆ ಅವ ನಿನಗೆ ಎಷ್ಟು ನಿಕಟವರ್ತಿಯಾದ ಭಜಕ ಅನ್ನುವುದಕ್ಕಿನ್ನು ಬೇರೆ ದೃಷ್ಟಾಂತವೇ ಬೇಡ. ಆದರೆ ಭ್ರಮಾಲೋಕ ಮಾಯಾ ವಶವರ್ತಿಗಳಾಗಿ ಪ್ರಪಂಚದಲ್ಲಿ ಪ್ರತಿಯೊಬ್ಬರೂ ಬದುಕಬೇಕಾಗುತ್ತದೆ. ನಮ್ಮಂತಹ ಋಷಿಮುನಿಗಳು ಜ್ಞಾನಿಗಳನ್ನಿಸಿಕೊಂಡವರಾದರೂ ಮಾಯಾಪಾಶಕ್ಕಿಂತ ಪೂರ್ತಿ ಹೊರಗಲ್ಲ. ಆದ್ದರಿಂದಲೇ ಸಂದರ್ಭೋಚಿತವಾಗಿ ನಮ್ಮಲ್ಲಿ ಕೆಲವು ಸಲ ಮೋಹಾದಿ ಭಾವಗಳು, ಕೋಪಾದಿ ತಾಪಗಳು ಎಲ್ಲ ಕಾಣಿಸುವುದಕ್ಕೆ ಮುಂದಾಗುತ್ತದೆ. ಅಲ್ಲ ಇದ್ರೆ ಯಾಕಾಗುತ್ತದೆ? ನಾವು ಮಾಯಾಪಾಶದಿಂದ ಪರಿಪೂರ್ಣವಾಗಿ ನಮ್ಮನ್ನು ಬಿಟ್ಟು ಕಳೆಯುವುದಕ್ಕೆ ನಮಗಾದರೂ ಸಾಧ್ಯ ಆಗುವುದಿಲ್ಲ. ಆದರೆ ಮಿಕ್ಕುಳಿದ ಜೀವರಿಂದ ಹೆಚ್ಚು ಸಾಧ್ಯವಾಗ್ತದೆ ಅನ್ನುವುದಷ್ಟೇ ನಮಗಿರಬಹುದಾದ ಅರ್ಹತೆ. ಆದ್ದರಿಂದ ನೀನು ಅದನ್ನೀಗ ತೋರಿಸಿಕೊಟ್ಟು ಮಾಯಾಪಾಶ ನಿಬದ್ಧತೆಯ ಮೂಲಕವಾಗಿ ವ್ಯವಹರಿಸಿದ ಕಾಲಕ್ಕೆ ಎಂತಹ ಸಾಧನಿಕನಿಗಾದರೂ ಎಂತಹ ಸಂತನಿಗಾದರೂ ಸಂತಾಪ ಪಡಬೇಕಾದ ಸನ್ನಿವೇಶ ಬರ್ತದೆ ಅನ್ನುವುದನ್ನು ತೋರಿಕೊಟ್ಟಿದ್ದೆ. ಅದರೊಂದು ಪರಿಹಾರ ಆಗಬೇಕಲ್ಲ ಸ್ವಾಮಿ. ಅವ ಬಿಡುವುದಿಲ್ಲ, ನನ್ನಿಂದ ಆಗುವುದಿಲ್ಲ ಅಂತ ಮಾತ್ರ ನಾ ಹೇಳಿದ್ದು. ಹಾಗಂತೆ ಪರಿಹಾರದ ದಾರಿ ಒಂದುಂಟು. ಹೋಗಬೇಕಾದ ಇಲ್ಲಿಗೆ ಬಿಟ್ಟೆಯ ಅತ್ಯಂತ ಸರಳ ಸೂತ್ರ. ಯಾವಾತನ ಎದುರಿಗೆ ನೀನು ನಾನು ಎನ್ನುವಂತಹ ಭಾವದಿಂದ ತೊಡಗಿಸಿಕೊಂಡಿರು, ಅಲ್ಲಿ ನಾನಲ್ಲ ಅಂತ ಹೇಳಿಬಿಡು. ನಾನಲ್ಲ ಅಂತ ಹೇಳಿಬಿಟ್ಟು ಯಾವಾತನನ್ನು ನೀನು ಅವನು ಅಂತ ತಿಳ್ಕೊಂಡು ಅವನು ಆರಾಧಿಸ್ತಾ ಇದ್ದಾನೆ, ಅವನೆದುರಿಗೆ ನಾನು ಏನೂ ಅಲ್ಲ ಅಂತ ಹೇಳಿಬಿಡು. ನಾನು ಅಂಬರೀಷನ, ನೀನು ಮತ್ತೆ ಅಂಬರೀಷನಲ್ಲಿಗೆ ಹೋಗಬೇಕು. ಹೇಗೆ ಸ್ವಾಮಿ ಹೋಗಿರಿ? ಹೇಗೆ ಬಂದು ಹಾಗೆಯೇ ಹೋಗು. ಹಾಗೆ ಹೋಗುವುದಕ್ಕೆ ನಾನು ಬರಬೇಕಾದಾಗ ಬಂದದ್ದಲ್ಲ ಅಲ್ಲಿಂದ. ಯಾಕೆಂದ್ರೆ ಅವನನ್ನು ವಿರೋಧಿಸಿದೆ, ಅವನನ್ನು ಆಕ್ಷೇಪಿಸಿದೆ. ಯಾವನನ್ನು ಸತ್ಯಶೀಲನೆಂದು, ಧರ್ಮಯುತನೆಂದು, ಧರ್ಮರಥನೆಂದು ಪ್ರಪಂಚ ಕೊಂಡಾಡುತ್ತದೆಯೋ ಅಂಥವನನ್ನು ಅಧರ್ಮಿ ಅನ್ನೋ ಹಾಗೆ ಸಂಬೋಧಿಸಿದೆ, ಆಕ್ಷೇಪ ಮಾಡಿದೆ. ಅವನ ಮುಂಭಾಗಕ್ಕೂ ಈ ಮುಖ ಸುಟ್ಟ ಮುಖ ಹೇಗೆ ಈಗ ಪ್ರಪಂಚವನ್ನು ಏನು ಹೇಳು? ಧರ್ಮರಥ ಎನ್ನುವ ಹೌದು ತಾನೇ? ಧರ್ಮರಥನಾದವನು ಧರ್ಮ ನಡೆಯನ್ನು ಬಿಟ್ಟು ಹೋಗುವುದಿಲ್ಲ. ನಾನೇ ಸೂಚಿಸ್ತಾ ಇದ್ದೇನೆ, ಅದೇ ಸುಪಥ, ಅಲ್ಲಿಗೆ ಹೋಗು.
ನಿನಗೆ ಸುದರ್ಶನದಿಂದ ಬಿಡುಗಡೆ ಆಗುವುದಿದ್ರೆ ಅಲ್ಲಿಂದ. ಈಗ ಇಲ್ಲಿಂದ ಏನು ಮಾಡ್ಲಿಕ್ಕೆ ಆಗುದಿಲ್ಲ, ಇಲ್ಲಿಂದ ಆಗುವುದೇ ಇಲ್ಲ. ಅಲ್ಲಿ ತನಕ ಹೋಗಲೇಬೇಕು. ಹೌದೇ, ಹೋಗಲೇಬೇಕು. ಮತ್ತೆ ಇನ್ನಂಥದ್ದು ಮಾಡುದು ಏನು ದೊಡ್ಡ ಆದರ್ಶವನ್ನು ಪ್ರಪಂಚಕ್ಕೆ ಕಾಣಿಸಿಕೊಟ್ಟಿ ನಿನ್ನನ್ನು ನಂಬಿದವ ಅಂಬರೀಷ. ಹೌದು, ನೀನು ಅಲ್ಲದೆ ಏನು ಪ್ರಪಂಚದಲ್ಲಿ ಇಲ್ಲ ಅನ್ನುವಂತಹ ವಿಶ್ವಾಸ ಕ್ರಮಬದ್ಧ ಎಲ್ಲವೂ ನಿನ್ನಿಂದಲೇ. ಆದ್ರೆ ಅಂತ ನೀನೇ ಹೇಳ್ತಿ ಈ ಒಂದು ಸಣ್ಣ ಪ್ರಸಂಗಕ್ಕೆ ಎಲ್ಲ ಅವನಿಂದಲೇ ಅಂತ. ಈಗ ಯಾಕೆಂದ್ರೆ ಅವ ಈಗಲೂ ಭಜನೆ ಮಾಡುವುದು ಅದನ್ನೇ, ಹೂವ ತರುವರ ಮನೆಗೆ ಹುಲ್ಲ ತರುವ. ಅವ್ವ ಲಕುಮೀ ರಮಣ ಇವಾಗಿಲ್ಲ ಗರ್ವ ಅಲ್ವಾ? ಹೋಗಿ ಬಾ, ಹೋಗಿ. ನಿಮ್ಮಡಿಗೆ ತಲೆವಾಗುವವರ ವೆಮ್ಮ ನೀ ಪರಿನಾಚಿಸದಿರು ಮಣಿಪ ದುರ್ವಾಸ ಗಿರಗಿತ ದಿಮ್ಮನೆತ್ತಾಗ ಯಾಕೆ ನನ್ನಲ್ಲಿ ಯಾಕೆ ಬಾತಕ್ಕೆ ಹಾಕಿಸ್ತೀರಿ? ನನಗೆ ಯಾಕೆ ಪಾಪಭಾರ ಹೊರಿಸ್ತೀರಿ? ವರ್ಣದಲ್ಲಿ, ಆಶ್ರಮದಲ್ಲಿ, ಧರ್ಮದಲ್ಲಿ, ಕರ್ಮದಲ್ಲಿ, ಜ್ಞಾನದಲ್ಲಿ ಎಲ್ಲದರಲ್ಲೂ ನೀವೇ ಜ್ಯೇಷ್ಠರು, ಶ್ರೇಷ್ಠರು, ವರಿಷ್ಠರು, ನನಗೆ ಅಭಿವಂದ್ಯರು. ನೀವೇ ನನಗೆ ನಮಸ್ಕಾರ ಮಾಡಿದ್ರೆ ಆ ಪಾಪ ಈಗ ಗೊತ್ತಾಗಿದೆ ನಾನಲ್ಲ ಅಂತ. ಕೇಳು ಸುದರ್ಶನ ದೇವವರೇಣ್ಯ ತಾಳದೆ ರೋಷವ ತಾರು ಕಾರುಣ್ಯ ಮೇಲುವಾಯದಿರೀಗ ದ್ವಿಜರ ಸಂಹರಣ ಶೀಲೋಲನುಲ್ಲದ ಕಾರ್ಯ ನಿರ್ವಗಣ ಕೇಳೋ ಸುದರ್ಶನ ದೇವವರೇಣ್ಯ ಸುದರ್ಶನ ನಮಸ್ತುಭ್ಯಂ ಸಹಸ್ರಾರಾಚ್ಯುತ ಪ್ರಿಯ. ಒಳ್ಳೆಯದಾಗಲಿ, ಶುಭವಾಗಲಿ ನಿನಗೆ. ಅವನ್ಯಾಕೆ ನಿನ್ನ ಬೆಂಗಳೂರು ವಿಪ್ರಾಯ ಸ್ವಸ್ತಿ ಭೂಯಾಯಿಡ. ಪೂರ್ತಿ ಹೇಳಲಿಕ್ಕೆ ಬಿಡುವುದಿಲ್ಲ, ಹೀಗೆ ಮಾಡುದು ಮಾಗಿ. ಪೂರ್ತಿ ಹೇಳಲಿಕ್ಕೆ ಮಾಡಿದ್ದು ಸಾಕಾಗುದಿಲ್ಲ, ನೀನು ಇನ್ನೆಷ್ಟು ಹೇಳಬೇಕು? ಕ್ಷಮಿಸಬೇಕು. ಇಷ್ಟು ಹೊತ್ತಾಯ್ತು. ವ್ಯಗ್ರನಾಗಬೇಕು, ಉಗ್ರನಾಗಕೂಡದು. ವಿಪ್ರೋತ್ತಮರಾದ ದುರ್ವಾಸರ ರೋಮವನ್ನು ಕೊಂಕಿಸಕೂಡದು. ಇದು ಯಾಚನೆ. ಯಾರ ಅನ್ನತಿ ಗೊತ್ತಿಲ್ಲ ನಿನಗೆ? ನಾನು ಬದುಕಿನಲ್ಲಿ ಹಾ ಅಲ್ಪ ಸ್ವಲ್ಪವಾದ ಯಾಗಯಜ್ಞಾದಿಗಳನ್ನು ಮಾಡಿ ಜಪತಪಾದಿಗಳ ಮೂಲಕವಾಗಿ ಪ್ರಜಾಪಾಲನೆಯ ಮೂಲಕವಾಗಿ ಧರ್ಮವನ್ನು ಪುಣ್ಯವನ್ನು ಆರ್ಜಿಸಿದ್ದೇನಾದರೆ ಅದಕ್ಕಾಗಿ ಆದರೂ ಅವರನ್ನು ಏನು ಮಾಡದೆ
ಇಲ್ಲ ಇಲ್ಲ ನೀನು ಯಾಗ ಯಜ್ಞಾದಿಗಳನ್ನು ಮಾಡಿದ ಕಾರಣವೇ ನಿನಗೆ ನಾನು ಸಿಕ್ಕಿದ್ದು. ದೇವರಿಂದ ನಿನ್ನ ರಕ್ಷಣೆಗಾಗಿ ನಾನು ನಿಯೋಜಿಸಲ್ಪಟ್ಟದ್ದು. ಅದನ್ನೇ ಮಾಡ್ತಾ ಇದ್ದೇನೆ. ನಿನಗೆ ಉಪಟಳವನ್ನು ಕೊಟ್ಟಲ್ಲ, ನಿನ್ನ ಮಾತನ್ನು ಕೇಳಿ ನಾನು ಅವನನ್ನು ಬಿಡುವವನಲ್ಲ. ನಾನು ಅನುಮಾನಿಸದೆ ನಿನ್ನ ತಲೆಯಾದಿಗಾಡು ಮುನಿವಾದನ ಶಿರವ ಕಾಪಾಡು ಎನ್ನುತ್ತ ಭಗತಿಗಲೇ ಬಂದಿರುವನು ತನುಮತಿ ಸುತ್ತಾಗಿರುವುದೀನವನು. ಹರಿಕರಾಗ್ರ ವಿರಾಜಿತವಾದಂತಹ ಕೋಟಿ ಸೂರ್ಯ ಸಮತೇಜನಾದಂತಹ ಸುದರ್ಶನ ಹರಿಯಾಜ್ಞೆಯನ್ನೇ ಅಕ್ಷರಾರ್ಥದಲ್ಲಿ ಅನುಷ್ಠಾನಕ್ಕೆ ಹೊರಡಗಿ ನನ್ನ ಮಾತು ನಿನಗೆ ನಿರ್ಬಂಧ ಒದಗಿಸಲಾರದು ಅಂತಿದ್ದರೆ ದೇವರಾಜ್ಞೆಯನ್ನು ಪಾಲಿಸಬೇಡ ಅಂತ ಆಡುವುದಕ್ಕೆ ನಾನೆಷ್ಟರು. ನೀವು ಆತ ತಗೊಳ್ಬೇಡಿ. ಇಲ್ಲ ಇಲ್ಲ ಅವರಿಗೆ ನಿರ್ಣಯ ಮಾಡಿದಾನೆ ಒಬ್ಬರ ತಲೆ ಏನು? ಆಗಲೇ ನಿಮಗೇನು ಆಗುವುದಿಲ್ಲ, ನಿಮಗೇನು ಆಗುವುದಿಲ್ಲ. ಮಹಾಭಾಗ, ಏನಯ್ಯ? ನಾನು ಮಾತ್ರ ಹೆಚ್ಚಿನವನಾಗಬೇಕು, ಶ್ರೇಷ್ಠನಾಗಬೇಕು, ಪುಣ್ಯಾತ್ಮನಾಗಬೇಕು, ಭಗವದ್ ಅನುಗ್ರಹ ಸಂಪಾದಿಸಬೇಕು ಅಂತ ನಾ ಯೋಚಿಸಿದವನಿಲ್ಲ. ನನ್ನಂತೆಯೇ ಪರರನ್ನೂ ಕಂಡು ಸರ್ವರೂ ನನ್ನ ಅಂಶವೇ, ಅವರೊಳಗಿರುವುದೇ ನನ್ನೊಳಗೂ ಇರುವುದು. ಏಳಿಗೆಯಾದರೆ ಸರ್ವರದ್ದು ಆಗಬೇಕೆಂಬ ಸದಾಶಯದಿಂದಲೇ ಇದು ತನಕ ನಾನು ರಾಜ್ಯ ಆಡಳಿತವನ್ನು ನಿರ್ವಹಿಸಿದ್ದು. ಹೌದಾದರೆ ವೇದಾಂತ ವಿದ್ಯರಾದಂತಹ ಅವರಿಗೆ ಒದಗಿದ ದುರವಸ್ಥೆ ಬೇರೆಯಲ್ಲ, ನನಗೆ ಒದಗಿದ ದುರವಸ್ಥೆ ಬೇರೆಯಲ್ಲ. ಆತ್ಮವತ್ ಸರ್ವಭೂತ, ಯಾರಿಗೆ ಬಂದರೂ ಅದು ನನಗೆ ಬಂದ ಆಪತ್ತೆ. ಏನೇ ಆಗಲಿ ನಿನಗೆ ಆಜ್ಞಾ ಪಾಲನೆ ಮುಖ್ಯ. ಹೌದು ಅಂತ ಆಜ್ಞಾ ಪಾಲನೆಯೇ ಮುಖ್ಯ. ಅವರನ್ನು ನಾನು ಪರಿಭೇದದಿಂದ ಕಾಣಲಿಲ್ಲ ಎಂಬುದು ಸತ್ಯವಾದ. ಹರಿಯಾಜ್ಞೆಯನ್ನು ಪಾಲಿಸುವ ನೀನು ಹರಿಶರಣನಾದಂತಹ ನನ್ನನ್ನು ದುರ್ವಾಸರನ್ನು ಮುಟ್ಟದೆ ಶಿರಕಣಿ. ಅಂಬರೀಷ, ಎಂತಹ ಮಾತನ್ನಾಡ್ತಾ ಇದ್ದೀನಿ ನೀನು. ಹರಿಭಕ್ತರನ್ನು ರಕ್ಷಿಸುವವನು ಈ ಸುದರ್ಶನ, ಅದುವೇ ಬಿರುದಿರುವುದು ನನಗೆ. ಅದನ್ನು ಬಿಟ್ಟು ಈ ಸಂದರ್ಭದಲ್ಲಿ ಹರಿಶರಣನಾದಂತಹ ನಿನ್ನನ್ನು ನಾನು ಕೊಲ್ಲಬೇಕು ಅಂತಾದರೆ, ನಿನ್ನ ರಕ್ಷಣಾರ್ಥವಾಗಿಯೇ ನಾನು ಇಲ್ಲಿಯವರೆಗೆ ಇಲ್ಲಿದ್ದದ್ದು. ನೀನೇ ಸಾಹಿತ್ಯ ಅಂತಾದರೆ ನಾನು ಇಲ್ಲಿದ್ದು ನಿರರ್ಥಕ ಅಂತಾಗಲಿಲ್ವಾ? ನೀನು ಸಾಯಕೂಡದು. ನಿನ್ನ ಮಾತಿಗೆ ಒಪ್ಪಿ ಅವನನ್ನು ಬಿಟ್ಟು ಬಿಟ್ಟಿದ್ದೇನೆ. ಹೋಗಲಿ, ಬದುಕಿಕೊಳ್ಳಿ. ಆಗಲಿ ಅಂಬರೀಷ, ನಿನ್ನದಾದಂತಹ ಭಕ್ತಿ ಪಾರಮ್ಯದಿಂದ ಇಲ್ಲಿಯವರೆಗೆ ನನ್ನ ದೇವರನ್ನು ಒಲಿಸಿಕೊಂಡು ನನ್ನನ್ನು ನಿನ್ನ ಮನೆಯಲ್ಲಿ ಇರಿಸಿದ್ದಿ. ನಿನ್ನ ರಕ್ಷಣೆಗಾಗಿ ನಾನು ಇಲ್ಲಿಯವರೆಗೆ ಇದ್ದೆ, ಇನ್ನು ಮುಂದೆ ಇರ್ತೇನೆ. ಒಳಗಿದ್ದುಕೊಳ್ತೇನೆ. ಮಾಡಿಕೊಳ್ಳದೆ ಎನ್ನನುಳುಗಿದ ರೂಢಿ ಪಾಲಕನಿನ್ನ ಗುಣವನು ಹಾಳುತ್ತಿರಲ್ ಅನುಗಾಲವೋ. ಧರ್ಮ ಮಾರ್ಗವ ಬಿಡದೆ ಮನದಲ್ಲಿ ಬೊಮ್ಮನಯ್ಯನ ನೆನೆವ ಬಗುದನ ಸಮ್ಮಿಲನದಿಂದ ಜನ್ಮ ಸಫಲತೆಗೆಂದನು ಕೇಡ ಬಗೆದವನೊಡನೆ ಹಾಗೆತನ ಮಾಡಿಕೊಳ್ಳದೆ ಎನ್ನ ನುಡುಗಿದೆ ರೂಢಿ ಪಾಲಕ. ಅಯ್ಯ
ಆಫೀಸರು ಬಿಟ್ಟಲ್ಲಿಗೆ ಈ ಇಳೆಗೆ ನೆಮ್ಮದಿ ಬಂದಂತೆ. ಪ್ರಭು, ನಿನ್ನ ಯೋಗ್ಯತೆಯನ್ನು ಎಣಿಸಲು, ನಿನಗಿರುವಂತಹ ಧರ್ಮನಿಷ್ಠೆಯನ್ನು ಯೋಚಿಸಲು, ನಿನ್ನಲ್ಲಿರುವಂತಹ ಸತ್ಯಪರಾಯಣತೆಯನ್ನು ಮಾನಿಸಲು, ನಿನ್ನ ಶೀಲಕ್ಕೆ ಬೆಲೆ ಕೊಡಲು, ನಿನ್ನನ್ನೇ ವಿರೋಧಿಸಿ ನಿತ್ತಮ ಈ ದೂರ್ವಾಸ. ಆದರೂ ಅನ್ಯಥಾ ಶರಣಂ ನಾಸ್ತಿ, ನೀನೇ ನನಗೆ ಗತಿ. ಈ ಭಾವದಿಂದ ನಿನ್ನ ಪಾದ ಮೂಲದ ಬಳಿಗೆ ನಾನು ಓಡೋಡಿ ಬಂದರೆ ನಿನಗೆ ನಾನೆಣಿಸಿದಂತಹ ಯಾವ ಕೇಡನ್ನು ಪರಿಗಣಿಸಲು ನನ್ನನ್ನು ಉಳಿಸುವುದಕ್ಕಾಗಿ ಆತ್ಯಂತಿಕವಾದಂತಹ ಸ್ಥಿತಿಯಲ್ಲಿ ನಿನ್ನನ್ನೇ ನೀನು ಒಪ್ಪಿಸಿಕೊಳ್ಳುವುದಕ್ಕೆ ಮುಂದಾದ. ನಾ ಭೇದ ಎಣಿಸಿದ್ದಿಲ್ಲ ಪ್ರಭು. ತನ್ನ ಪ್ರಾಣವನ್ನಾದರೂ ಕೊಟ್ಟು ಆಶ್ರಯಿಸಿ ಬಂದವನನ್ನು ಸಂರಕ್ಷಿಸಬೇಕಾದದ್ದು ತನಗಿರುವ ಹೊಣೆ. ಅಬ್ಬಬ್ಬಬ್ಬ, ಇಂತಹ ಸನ್ನಡತೆಯ ಪಾಠವನ್ನು ನೀನು ಮಾಡಿ ಅಂಬರೀಷ. ಪ್ರಭು, ನಿನ್ನಲ್ಲಿ ನಾನು ಆಗ್ರಹಕ್ಕೆ ಕಾರಣವನ್ನು ಕಂಡು ಹುಡುಕಿದ್ದು ಯಾವುದು? ನನ್ನನ್ನು ಕರೆದು ಆತಿಥ್ಯಕ್ಕಾಗಿ ಆಹ್ವಾನಿಸಿ ನನ್ನನ್ನು ಅತಿಕ್ರಮಿಸಿ ನೀನು ಉಂಡಿದ್ದಿ. ಆದರೆ ನಿನ್ನದ್ದಾದಂತಹ ದೃಢವಾದಂತಹ ನಿರ್ಮಲತೆಯನ್ನು ನೀನು ಕಾಣಿಸಿಕೊಟ್ಟದ್ದು ಯಾವ ವಿಧಾನದಲ್ಲಿ? ಕೇವಲ ಆತಿಥೇಯನಾಗಿ ಕರೆದವನನ್ನು ಮೀರಿ ಉಣ್ಣುವುದು ಬಿಡಿ, ನನ್ನ ಬಳಿಗೆ ಬಂದವನ ಪ್ರಾಣ ಉಳಿಸುವುದಕ್ಕಾಗಿ ತನ್ನ ಪ್ರಾಣವನ್ನಾದರೂ ತಾನು ಕೊಡುವುದಕ್ಕೆ ಸಿದ್ಧನು. ನಾವು ಮಾಡಬಹುದಾದದ್ದು ಅಷ್ಟೇ ತಾನೇ. ನನ್ನನ್ನು ಗೌರವಿಸದೆ ನೀನುಂಡೆ ಅಂತ ನನ್ನ ಆಕ್ಷೇಪ. ನನ್ನನ್ನು ಉಳಿಸುವುದಕ್ಕಾಗಿ ನೀನು ಅನ್ನುವ ಭಾವವನ್ನೇ ನೀನು ಬಿಟ್ಟುಗಳೇಕೆ ನಿನ್ನನ್ನಾದರೂ ನಿನ್ನ ಪ್ರಾಣವನ್ನಾದರೂ ಕೊಡುವುದಕ್ಕೆ ಸಿದ್ಧನಾಗುತ್ತೆ. ದೈವ ಘಟನೆ ಇಲ್ಲದೆ ಈ ಪ್ರಪಂಚದಲ್ಲಿ ಯಾವುದೂ ಘಟಿಸುವುದಿಲ್ಲ. ಯಾಕೆಂದರೆ ಸರ್ವಾತ್ಮನ ಪ್ರಪಂಚವನ್ನು ನಿಯಂತ್ರಿಸುವವನು, ನಿರ್ದೇಶಿಸುವವನು ಸಕಲ ಲೋಕನಾಯಕನಾದಂತಹ ಭಗವಂತನೇ ಹೌದು. ಹರಿಯ ಏಕಾಂತ ಭಕ್ತರದ್ದಾದಂತಹ ಅರ್ಹತೆ ಪ್ರಪಂಚಕ್ಕೆ ಏನು ಅನ್ನುವುದನ್ನು ನಿನ್ನದ್ದಾದಂತಹ ನಡತೆಯ ಮೂಲಕವಾಗಿ ಕಾಣಿಸಿಕೊಟ್ಟ ಮಹಾನುಭಾವ ನೀನು. ವೈಕುಂಠ ಲೋಕದ ತನಕವೂ ಹೋಗಿ ಸುದರ್ಶನದಿಂದ ನಾನು ರಕ್ಷಣೆಯನ್ನು ಹೊಂದುವಂತಹ ಉದ್ದೇಶಕ್ಕಾಗಿ. ಹೌದೇ? ಆದರೆ ಲೋಕರಕ್ಷಕನಾದಂತಹ ಶ್ರೀಹರಿ ಏನು ಹೇಳಿದ ಗೊತ್ತು? ನನ್ನ ಭಜಕರ ಮನ ನೋಯಿಸಿ ನಿಮಗ ಉಂಟಾದಂತಹ ಆಗ್ರಹ ಏನಿದೆಯೋ, ನಿಮಗೊದಗಿದಂತಹ ಕಂಟಕ ಏನಿದೆಯೋ ಅದನ್ನು ನನ್ನಿಂದ ಬಗೆಹರಿಸುವುದಕ್ಕಾಗುವುದಿಲ್ಲ. ಅಂಗಳದಲ್ಲಿ ಬಿದ್ದವನು ಜಗಲಿ ಹಿಡಿದು ಹೇಳುವ ಕ್ರಮ ಇಲ್ಲ, ಲೋಕ ರೂಢಿಯಲ್ಲ. ಅಂಗಳವನ್ನೇ ಆಧರಿಸಬೇಕಾಗುತ್ತದೆ. ಯಾಕೆಂದರೆ ತನಗಿರುವ ಬಿರುದೆಯದು. ತನ್ನ ನಂಬಿದ ಜನರ ಎಂದೆಂದಿಗೂ ಬೆಂಬಿಡದೇ ಕಾವುವನು. ತನ್ನ ದಾಸರ 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 ದಾಸಾನು ದಾಸ ತಾನು. ಇದು ಯಾವ ಕಾಲಕ್ಕೂ ಸುಳ್ಳಾಗುವುದಕ್ಕಿಲ್ಲ. ಅಂಬರೀಷ ಅನ್ನುವ ಶ್ರೇಷ್ಠನಾದಂತಹ ಭಕ್ತನಿದ್ದಾನೆ. ಆದ್ದರಿಂದಲೇ ಅವನ ಮನಸ್ಸಿಗಾದಂತಹ ನೋವೇನಿದೆ ಅದನ್ನು ಪರಿಹರಿಸುವುದಕ್ಕೆ ಅಂಬರೀಷನನ್ನೇ ಮೊರೆ ಹೋಗಬೇಕು. ಈ ವಾಕ್ಯವನ್ನು ಮಾಡಿದ ಆ ಕಾಲಕ್ಕೆ ನನಗೆ ಅರಿವಿಗೆ ಬಂದದ್ದು. ನಿನ್ನ ಕುರಿತಾಗಿ ಒಂದು ಕ್ಷಣದ ಆಗ್ರಹವನ್ನು ತಳೆಯುವಂತಹ ಬುದ್ಧಿ ನನ್ನಲ್ಲಿ ಯಾಕೆ ಜಾಗೃತವಾಯಿತು? ಯಾಕಂದರೆ ಕೇವಲ ಭ್ರಮಾಧೀನರಾಗಿಯೇ ಬದುಕುತ್ತಿರುವಂತಹ ಪ್ರಪಂಚದ ಮಂದಿಗಳಲ್ಲಿ ಭಕ್ತಿಯ ಕುರಿತಾದಂತಹ ಪಾರಮ್ಯ ಎಷ್ಟು ಅನ್ನುವುದನ್ನು ಕಾಣಿಸಿಕೊಡುವುದಕ್ಕೆ ಬಹುಶಃ ನನ್ನನ್ನೊಂದು ದಾಳವನ್ನಾಗಿ ಭಗವಂತ ವಿನಿಯೋಗ ಮಾಡಿ ಪರೋಕ್ಷ ಪ್ರಿಯರಾದಂತಹ ದೇವತೆಗಳಿಗೆ ನಿನ್ನ ಕುರಿತಾಗಿ ಮತ್ಸರ ಹುಟ್ಟುವುದು ಅಂದರೆ ಏನು? ದೇವೇಂದ್ರನೇ ಹೇಳಿದ, ಸುದರ್ಶನ ಅಲ್ಲಿಗೆ ಹೋಗಿದ್ದಾನೆ, ಅವ ಏಕಾದಶಿ ವ್ರತದಿಂದ ಪುಷ್ಟನಿದ್ದಾನೆ, ಅಶ್ವಮೇಧಾದಿ ಕೃತಗಳನ್ನು ಎಸಗುತ್ತಾನೆ. ನಾಳೆ ಏನಾದರೂ ನಮ್ಮ ಪೀಠಕ್ಕೆ ಸಂಚಕಾರ ಬಂದರೆ ಆ ಕಾಲಕ್ಕೆ ನನಗೂ ಬುದ್ಧಿ ಹೋಗ್ತಾ. ಹೌದಲ್ಲ, ಇಂತಹ ಒಂದು ಸಾಧ್ಯತೆ ಉಂಟಲ್ಲ. ಯಾಕಂದರೆ ಪ್ರಪಂಚದಲ್ಲಿ ಸತ್ಕರ್ಮಗಳನ್ನು ವಿರಚಿಸುವವರೆಲ್ಲ ಸನ್ಮಾರ್ಗ ಪ್ರವರ್ತಕರು ಅನ್ನುವುದಕ್ಕೆ ಯಾವ ಸಿದ್ಧಾಂತವೂ ಇಲ್ಲ. ಸರಿ, ದುರ್ಮಾರ್ಗಿಗಳಾಗಿ ಬದಲಾಗಿ ಹೋಗ್ತಾರೆ. ಯಾವನ ಮನಸ್ಸಿನಲ್ಲಿ ಮಾಯಾದಿ ಭಾವಗಳಿವೆ, ಯಾವನ ಮನಸ್ಸಿನಲ್ಲಿ ಮೋಹಾದಿ ಆವೇಶಗಳಿವೆ, ಅವನು ಯಾವ ಕಾಲಕ್ಕೂ ಬದಲಾಗಬಹುದು. ಇಂದಿನ ಅಂಬರೀಷನೇ ನಾಳೆ ಇರಬೇಕೆಂದೇನೋ ಅನ್ನುವುದಕ್ಕೆ ನಿರ್ಣಯ ಇಲ್ಲವಲ್ಲ. ಬದಲಾದರೆ ಲೋಕದ ಗತಿಗೆ ವಿಗತಿ ಬರುವಂತಹ ಸ್ಥಿತಿ ಬಂದರೆ ಹಾಗಾಗಿ ಒಮ್ಮೆ ನೋಡಿಯೇ ಬಿಡೋಣ, ಈ ಉದ್ದೇಶದಿಂದ ನಾನು ಹೊರಟು ಬಂದೆ. ಆದರೆ ಈಗ ನಿರ್ಣಯ ಆಯಿತು, ಈ ಪ್ರಪಂಚದಲ್ಲಿ ಯಾವುದನ್ನೂ ಅಪೇಕ್ಷಿಸದೇ ಇದ್ದಂತಹ ದೂರ್ವಾಸನಂತಹ ಅವಧೂತನಿಗಾದರೂ ಬದುಕಬೇಕು ಅನ್ನುವ ಹಂಬಲ ಬಂದಿತ್ತು. ಆದರೆ
ಭೋಗ ಜೀವರ ಮಧ್ಯದಲ್ಲಿ ಸತಿಸುತರ ಸಂಬಂಧವನ್ನು ಕಟ್ಟಿಕೊಂಡು ಸಕಲರಿಂದಲೂ ಸಮ್ಮಾನಿತನಾಗಿ ಅಖಂಡ ಭೂಮಂಡಲವನ್ನೇ ಶಾಸನ ಮಾಡುತ್ತಿರುವಂತಹ ಅಂಬರೀಷನಿಗೆ ತಾನು ಒಪ್ಪಿದಂತಹ ಜೀವನ ನಿಷ್ಠೆಗಿಂತ ತನ್ನ ಬದುಕಿನ ಸತ್ಯತೆಗಿಂತ ತನ್ನ ಬದುಕು ದೊಡ್ಡದಲ್ಲ. ಅದನ್ನು ನೀನು ತೋರಿಸ ಪ್ರಭು. ಅಕುಂಠಿತವಾದ ವೈಕುಂಠಧಾಮದಲ್ಲಿರುವ ಪರಾತ್ಪರ ಪುರುಷನನ್ನು ಪರದೈವತ ಅಂತ ಆರಾಧಿಸ್ತಾ ಬಂದವನು ನಾನು. ನಾರಾಯಣನ ಆರಾಧಕರಾದವರಿಗೆ ಆದಿಶೇಷ ವಿರೋಧಿಯಾಗುವುದಕ್ಕುಂಟೆ. ನಾರಾಯಣನ ನೆಲೆ ಯಾವುದು ಅಂತ ತೋರಿಕೊಡುವವನವನು. ಭಜಕರನ್ನು ರಕ್ಷಿಸುವುದೇ ದೈವತಕ್ಕಿರುವ ನೆಲೆ ಅಂತ ತೋರಿಕೊಟ್ಟ ನಿಮ್ಮನ್ನು ದೇವರಿಗೆ ನೆಲೆಯೊದಗಿಸಿದ, ದೈವದ ನೆಲೆಯನ್ನೇ ಲೋಕಕ್ಕೆ ತೋರಿಕೊಡುವ ಗುರುಸ್ಥಾನೀಯರಾದ ಆ ಆದಿಶೇಷ ತುಲ್ಯವಾಗಿ ಅತ್ಯುಚ್ಚ ಮಟ್ಟದಲ್ಲೇ ಕಾಣುತ್ತೇನೆ ಪ್ರಭು. ನಿಮ್ಮ ವಿಷಕ್ಕೆ ನಾವು ಬೆದರಿದರೆ ನಿಮ್ಮಲ್ಲಿ ನೆಲೆಯಾಗಿರುವ ದೈವ ನಮಗೆ ಕಾಣದೇ ಹೋಗಿತ್ತು. ಆದರೆ ನಿಮ್ಮಲ್ಲಿ ನೆಲೆಗೊಂಡ ದೈವವನ್ನೇ ನಾವು ಅರಸಿದರೆ ಅಲ್ಲಿರುವ ವಿಷ ನಮ್ಮನ್ನು ಬಾಧಿಸದೇ ಉಳಿದೀತು. ಇದಲ್ವೇ ಈಗ ತೋರಿಕೊಟ್ಟದ್ದು. ಸಾಲದೆ ಈ ಬದುಕಿಗೆ ಈ ಪ್ರಾಪ್ತಿ ಸಾಲದೆ ಪ್ರಭು. ವಿಷಧರನೆಂದು ಕರೆಯಿಸಿಕೊಳ್ಳುವಂತಹ ಸರ್ಪಗಳಿಗೆ ಭೋಗಿಗಳೆಂದು ಹೆಸರು. ಹೌದು. ಆದ್ದರಿಂದಲೇ ಭೋಗ ಜೀವನವನ್ನು ಅನುಭವಿಸುತ್ತಾ ಈ ಭೋಗ ಪ್ರಪಂಚದಲ್ಲಿ ಬದುಕುತ್ತಿರುವ ಪ್ರತಿಯೊಬ್ಬನೂ ನಿರ್ಣಯಿಸಬೇಕಾದದ್ದು ಅದನ್ನು. ತಾನು ಅನುಭವಿಸುತ್ತಿರುವ ಭೋಗ ವಿಷ ತುಂಬಿದ ಭೋಗಿಯನ್ನು. ಆದ್ದರಿಂದ ತನಗೆ ಯಾವಾಗ ಇದು ಅಪಾಯವನ್ನು ತರಬಹುದು. ಆದ್ದರಿಂದ ವಿಷಧರನೆನ್ನಿಸಿಕೊಂಡಂತಹ ಸರ್ಪದೊಂದಿಗೆ ಹೇಗೆ ವ್ಯವಹರಿಸಬೇಕು, ಈ ಸಂಸಾರ ಜೀವನದಲ್ಲಿ ಭೋಗ ಜೀವನದಲ್ಲಿಯೂ ನಾನಷ್ಟು ಎಚ್ಚರಿಕೆಯಿಂದ ನಿಸ್ಪೃಗತೆಯಿಂದಲೇ ಬದುಕನ್ನು ಸಾಗಿಸಬೇಕು ಅನ್ನುವಂತಹ ಸಂದೇಶ ನಿನ್ನ ಜೀವನದ ನಡತೆಯ ಮೂಲಕವಾಗಿ ಪ್ರಪಂಚಕ್ಕೆ ನೀನು ಕಾಣಿಸುತ್ತದೆ. ಲೋಕಕ್ಕೆ ಗುರುಗಳಾಗಿ ಎಲ್ಲಿಂದ ಯಾವುದನ್ನು ಹೆಕ್ಕಿ ಬಿತ್ತರಿಸಬೇಕು ಅಂತ ನಿರ್ಣಯಿಸುವವರು ನೀವು. ನಾವು ಅದಕ್ಕೆ ಒದಗಬೇಕಾದ ಉಪಾಧಿಗಳು ಮಾತ್ರ. ಆದರೆ ಪರಮಾನುಗ್ರಹ ಮಾಡುವುದಕ್ಕೆ ಪ್ರಸನ್ನೇಂದ್ರಿಯ ಮಾನಸರಾಗಿ ಬಂದ ನಿಮ್ಮಲ್ಲಿ ಒಂದು ಪ್ರಾರ್ಥನೆ ಉಂಟು. ಏನು ಇಲ್ಲಿಂದ ಹೊರಟು ಈಗ ಬರುವಾಗ ನಿಖರವಾಗಿ 1 ವರ್ಷದ ಭೂಮಾನದ ಅವಧಿ ಕಳೆದು ಹೋಗಿ, ಭೂಲೋಕಕ್ಕೆ ಸಂಬಂಧಿಸಿದಾಗೆ 1 ವತ್ಸರವೇ ಕಳೆದು ಹೋಯಿತು. ಹರಿಪಾದೋದಕವನ್ನು ತೀರ್ಥವಾಗಿ ಉಂಡು ನಿಮಗೆ ಹಸ್ತೋದಕ ಇಕ್ಕುವುದಕ್ಕೆ ಕಾತರನಾದ ನಾನು ಜಲಪಾನವನ್ನಲ್ಲದೆ ಈ ತನಕ ಮತ್ತೇನನ್ನೂ ಮಾಡದೆ ನಿಮಗಾಗಿಯೇ ಕಾಯ್ತಾ ಇದ್ದೇನೆ. ನೀವು ಹಸ್ತೋದಕಕ್ಕೆ ಕೈಯೊಡ್ಡಿದರೆ ದುರ್ವಾಸುಚ್ಚಿಷ್ಟವನ್ನು ಬ್ರಾಹ್ಮಣೋಚ್ಚಿಷ್ಟವನ್ನು ಪ್ರಸಾದ ಅಂತ ನನಗೆ ಸ್ವೀಕರಿಸುವುದಕ್ಕೆ ಅನುಕೂಲವಾಗ್ತದೆ. ಶ್ರದ್ಧೆಯನ್ನು ಪೂರೈಸುವುದಕ್ಕಾಗಿ ತೀರ್ಥ, ಹೊಟ್ಟೆಯ ಹಸಿವನ್ನು ತೀರಿಸುವುದಕ್ಕಾಗಿ ಊಟ, ದೇಹದ ಹಸಿವು ತೀರಿಸುವುದಕ್ಕಲ್ಲ ದುರ್ವಾಸನ ಉದ್ದೇಶ. ಶ್ರದ್ಧೆಯ ಹಸಿವನ್ನು ನೀನು ತೀರಿಸಿಕೊಂಡವನು ಹಾಗೆ ನಿನ್ನನ್ನು ನಾನು ಆಕ್ಷೇಪಿಸಿದ್ದೆ. ಅದೇ ವಾಕ್ಯವನ್ನೇ ಆಧರಿಸಿ ಕೇವಲ ಶ್ರದ್ಧೆಯ ಹಸಿವನ್ನೇ ತೀರಿಸುತ್ತಾ ತೀರ್ಥಪ್ರಸಾದ ಸ್ವೀಕಾರದಿಂದಲೇ ವರ್ಷ ಕಾಲ ಹಾಗೇ ಉಳಿದೆ, ನಿರಾಹಾರನಾಗಿ ಉಳಿದೆ. ಒಬ್ಬ ದೇಹಿಯಾದವ ತನ್ನ ಶ್ರದ್ಧೆಯ ಮೂಲಕವಾಗಿ ದೇಹ ಭಾವವನ್ನೇ ಗೆದ್ದು ನಿಲ್ಲುವುದಕ್ಕೆ ಹೇಗೆ ಸಾಧ್ಯವಾಗುತ್ತದೆ ಅನ್ನುವುದನ್ನು ನೀನು ಕಾಣಿಸಿಕೊಡ್ತಾರೆ. ಜೀವರ ಬದುಕಿನ ಉತ್ಥಾನವನ್ನು ನೀನು ಪ್ರಪಂಚಕ್ಕೆ ನಿನ್ನ ಆಚರಣೆಯ ಮೂಲಕವಾಗಿ ಬೋಧಿಸಿ. ನನ್ನ ಸಂಕಲ್ಪ ಒಂದೇ ಇದ್ದದ್ದು ಪ್ರಭು. ನಾ ಜೀವನಾಗಿ ಉಸಿರಾಡ್ತಾ ಉಳಿಯಬೇಕಾದ್ರೆ ನಮ್ಮ ಆಹಾರವನ್ನು ನೀವು ಸ್ವೀಕರಿಸಬೇಕು. ಅದಲ್ಲ ದುರ್ವಾಸರಿಗೆ ನಾನೇ ಆಹಾರವಾಗಬೇಕು. ಲೋಕವನ್ನು ಜಯಿಸಿದವರಿಗೆ ತಮ್ಮನ್ನು ತಾವು ಆಹಾರವನ್ನಾಗಿ ನಿವೇದಿಸಿಕೊಳ್ಳಬಲ್ಲವರು ಅಮೃತತ್ವದ ಸಿದ್ಧಿಯನ್ನೇ ಹೊಂದುತ್ತಾರೆನ್ನುವುದನ್ನು ನಿನ್ನ ನಡತೆಯಿಂದ ನೀನು ಕಾಣಿಸಿಕೊಟ್ಟಿದ್ದೆ. ನಾನು ಹೊರಟದ್ದು 12 ದಿನವೇ. 1 ವರ್ಷ ಕಳೆದ ಮೇಲಿನ 12 ದಿನವೇ ಬಂದಿದ್ದೇನೆ. ಭಾರಿ ಸಂಕಲ್ಪ ನೋಡು, ದೈವ ಸಂಗತ. ಹೌದು, ಇಲ್ಲಿ ಬಂದವರು 12 ಪಾರಣೆ ಮಾಡದೆ ಹೋಗ್ಲಿಕ್ಕಿಲ್ಲ. ಒಂದು ಕೃಪೆ ಮಾಡಬೇಕು. ಆಗಲಿ ನಿನ್ನ ದಾನ ಧರ್ಮದ ಬುದ್ಧಿ ಸ್ಥಿರವಾಗಿ ಲೋಕಕ್ಕೆ ಆದರ್ಶಪ್ರಾಯವಾಗಿ ಉಳಿಯಲಿ. ಬಂದವರು ಉಣ್ಣದೆ ಇಲ್ಲಿಂದ ಯಾರು ಹೋಗದಿಲ್ಲ. ನಿಮ್ಮ ತೇಗು ಲೋಕಕ್ಕೆ ಮಂಗಳ ತರಲಿ ಪ್ರಭು. ಮಂಗಳ ತ್ರಿಗುಣ ದೇವಿಗೆ, ಮಂಗಲ ಭಕ್ತರ ಪೋಷಕಿಗೆ, ಮಂಗಳ ಶ್ರೀ ಮಹಾಲಿಂಗೇಶ್ವರಗೆ, ಮಂಗಳ ಶ್ರೀ ಮಹಾಗಣಪತಿಗೆ, ಮಂಗಳಂ ಜಯ ಮಂಗಳಂ ಶುಭ